ಸುಂದರ ಸಮಾರಂಭದ ಅಧ್ಯಕ್ಷರು ಆದಂಥ ಪೆಟ್ಟಂಪಾಡಿ ಪರಿಸರದ ಪ್ರಥಮ ಪ್ರಜೆ ಶ್ರೀಮತಿ ಪವಿತ್ರ ಡಿ ಅವರೇ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಸಂಜೀವ್ ಮಠಂದೂರವರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂದಿರುವ ಗೌರವಾನ್ವಿತ ಸಭಾಸದರೇ, ಇನ್ನೊಂದು ಸುಂದರ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಇದ್ದೇವೆ. ಒಟ್ಟು 3 ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಕೊನೆಗೊಳ್ತದೆ. ಒಂದು ಈಗಾಗಲೇ ಉಲ್ಲೇಖ ಮಾಡಿದಂತೆ ಮಾನ್ಯ ಶಾಸಕರಾದ ಮಾಜಿ ಶಾಸಕರಾದ ಸಂಜೀವ್ ಮಠಂದೂರ್ ಅವರ ಅಧಿಕಾರದ ಅವಧಿಯಲ್ಲಿ ಕೊಡುಗೆಯಾಗಿತ್ತಂಥದ್ದು ವಿವೇಕ ಯೋಜನೆಯಲ್ಲಿ ಕೊಟ್ಟಂತಹ 2 ಕೊಠಡಿಗಳ ಉದ್ಘಾಟನೆ, ಅದರೊಟ್ಟಿಗೆ ಈ ಶಾಲೆಯ ಹೆಸರನ್ನು ಉತ್ತುಂಗಕ್ಕೆ ಸೇರಿಸಿದಂತಹ SLCಯಲ್ಲಿ 100% 100 ಫಲಿತಾಂಶಕ್ಕೆ ಕಾರಣಕರ್ತರಾದ ವಿದ್ಯಾರ್ಥಿಗಳನ್ನು ಗುರುತಿಸುವಂಥ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಕ್ಕೆ ಪ್ರೇರಕ ಶಕ್ತಿಯಾಗಿರತಕ್ಕಂತಹ ಸನ್ಮಾನ್ಯ ನಾರಾಯಣ ಗುರುಗಳ ಸನ್ಮಾನ ಕಾರ್ಯಕ್ರಮ, 3 ಕಾರ್ಯಕ್ರಮ ಇವತ್ತು ಒಂದೇ ವೇದಿಕೆಯಲ್ಲಿ ಆಗಲಿಕ್ಕಿದೆ. ಇವತ್ತಿನ ಕೇಂದ್ರ ಬಿಂದು ಟಯರ್ಡ್ ಆಗದೆ ರಿಟೈರ್ಡ್ ಆಗ್ಲಿಕ್ಕಿರುವ, ಇನ್ನೂ ರಿಟೈರ್ಡ್ ಆಗಲಿಲ್ಲ, 6 ಗಂಟೆ ಇದೆ, ರಾತ್ರಿ 12 ಗಂಟೆ ಆದ ನಂತರ ಅವರಿಗೆ ರಿಟೈರ್ಡ್ ಆಗ್ತದೆ. ನಾರಾಯಣ ಮಾಸ್ಟರ್ ಬಗ್ಗೆ ಮಾತಾಡೋದಿದ್ರೆ ಒಂದು ಕವಿವಾಣಿ ನೆನಪಾಗ್ತಾ ಇದೆ. ಎತ್ತನ ಕೋಗಿಲೆ ಎತ್ತನ ಮಾಮರ, ಎತ್ತನದಿಂದ ಎತ್ತನಕ್ಕೆ ಸಂಬಂಧವಯ್ಯ. ತನ್ನ ಶಿಕ್ಷಣ ವೃತ್ತಿಯನ್ನು ಮುಗಿಸಿ ಮಂಗಳೂರಲ್ಲಿ ಸೇವೆಗೆ ಸೇರ್ಪಡೆಗೊಂಡು ನಂತರ ಬಂಟ್ವಾಳದಲ್ಲಿ ಸೇವೆಯನ್ನು ಮಾಡಿ, ತದನಂತರ ಸುಳ್ಯದಲ್ಲಿ ಸೇವೆಯನ್ನು ಮಾಡಿ, ನಂತರ ಪುತ್ತೂರಿಗೆ ಬಂದವರು. 2014ರಲ್ಲಿ ಉಪ್ಪಳಿಗೆಗೆ ಬಂದು ಸೇರಿಕೊಂಡ್ರು. ಎತ್ತನ ಮಂಗಳೂರು, ಎತ್ತನ ಬಂಟ್ವಾಳ, ಎತ್ತನ ಸುಳ್ಯ, ಎತ್ತನ ಪುತ್ತೂರು, ಆ ಸಂಬಂಧ ಕೊನೆಗೆ ಬಂದದ್ದು ಪುತ್ತೂರಿಗೆ. ಅದು ನಮ್ಮ ಭಾಗ್ಯ ಅಂತ ನಾವು ತಿಳ್ಕೊಳ್ತೇವೆ. ಇವರ ಹಿನ್ನೆಲೆಯನ್ನು ನೋಡಿದಾಗ ಸುಮಾರು 21,900 ದಿನಗಳ ಹಿಂದೆ ಒಂದು ಸಂಜೆಯ ಹೊತ್ತಿಗೆ ಹುಬ್ಬ ನಕ್ಷತ್ರ ಸಿಂಹರಾಶಿಯಲ್ಲಿ ಕಾಣಿಸಿಕೊಂಡಿದ್ದು. ಕೆಮ್ಮನಹಳ್ಳಿ ಶ್ರೀಕೃಷ್ಣ ಮತ್ತು ಜಾನಕಿ ದಂಪತಿಗಳ ಸುಪುತ್ರನಾಗಿ ಈ ಧ್ರುವತಾರೆ ಮೂಡಿಬಂದ ದಿನ, ನಂತರ ಅದಕ್ಕೆ ನಾಮಕರಣ ಆಯಿತು ನಾರಾಯಣ ಅಂತ. ನಮ್ಗೆ ಗೊತ್ತಿದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗಗಳಲ್ಲಿ ಏನಾದರೂ ಕಷ್ಟ ಬಂದರೆ ಶ್ರೀಮನ್ನಾರಾಯಣನ ಪ್ರಾರ್ಥನೆ ಮಾಡ್ತಾರೆ, ತಕ್ಷಣ ಪ್ರತ್ಯಕ್ಷ ಆಗ್ತಾರೆ, ಪರಿಹಾರವನ್ನು ಕೊಡ್ತಾರೆ. ಇದು ಕಲಿಯುಗ. ಕಲಿಯುಗದಲ್ಲಿ ಕೂಡ ನಾರಾಯಣರು ಪ್ರತ್ಯಕ್ಷ ಆಗ್ತಾರೆ, ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೆ ಅನ್ನೋದಕ್ಕೆ ಉದಾಹರಣೆ ಇವತ್ತು ನನ್ನಿಂದ ಸನ್ಮಾನಗೊಳ್ಳಲಿರುವ ನಾರಾಯಣ ಗುರುಗಳು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಅಂತಹ ನಾರಾಯಣ ಗುರುಗಳ ಹಿನ್ನೆಲೆಯನ್ನು ಗಮನಿಸಿದಾಗ, ಪಾಪಮಂಜಲು ಪ್ರೌಢಶಾಲೆಯಲ್ಲಿ ಇವರು ಪ್ರಾಧ್ಯಾಪಕರಾಗಿದ್ದಾಗ ಅಲ್ಲಿ ಒಂದು ಇಲಾಖೆಯಿಂದ ಒಂದು ಯೋಜನೆ ಹೊರಟಿತ್ತು, ಮಿಷನ್ 95+2 ಅಂತ. ಇದರ ಮುಂಚೂಣಿಯಲ್ಲಿದ್ದಂಥ ವ್ಯಕ್ತಿ ನಾರಾಯಣ ಮಾಸ್ಟರ್. ಈಗ ಅವರಿಗೆ ಕೆಲವರಿಗೆ ಮರೆತು ಹೋಗಿರ್ಬೋದು, ಆದರೆ ಅದರ ಫಲಿತಾಂಶಗಳು ಈಗ ಬರ್ತಾ ಇದೆ. ಇವರು ಆ ನಂತರ ನಮ್ಮ ಉಪ್ಪಳಿಗೆ ಶಾಲೆಗೆ ಬಂದವರು ಮಾನ್ಯ ಬಿಒರಾದ ಲೋಕೇಶ್ ರವರು ಬರ್ತಾ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬರಬೇಕು. ಅಕ್ಷರದ ಹೊಸ ನವೀನ್ ರವರು. ಹೀಗೆ ಪಾಪಮಜಲ್ ಶಾಲೆಯಲ್ಲಿರುವಾಗ ಮಿಷನ್ 95 ಅನ್ನುವ ಯೋಜನೆಯನ್ನ ಹಾಕಿಕೊಂಡಿದ್ದರು. ಇದರಲ್ಲಿ ಮುಂಚೂಣಿಯಲ್ಲಿದ್ದ ನಾರಾಯಣ ಮಾಸ್ಟ್ರು ನಂತರದ ದಿನಗಳಲ್ಲಿ ಉಪ್ಪಳಿಗೆ ಶಾಲೆಗೆ ಬರ್ತಾರೆ. ಅವರದೇ ಕಲ್ಪನೆ ಯೋಜನೆಯನ್ನ ಕಾರ್ಯಗತಗೊಳಿಸಬೇಕಿದ್ರೆ ನಾನು ಸಾಧನೆ ಮಾಡಬೇಕು ಅಂತ ತೋರಿಸಿಕೊಡುವಂತ ಪ್ರಯತ್ನವನ್ನು ಮಾಡಿಕೊಳ್ತಾರೆ. ಹಿಂದೆ ಒಂದು ಗುರುಕುಲದಲ್ಲಿ ಒಂದು ಘಟನೆ ಆಗಿತ್ತಂತೆ.
ಒಂದು ಗುರುಕುಲಕ್ಕೆ ವಿದ್ಯಾರ್ಥಿಯನ್ನು ಸೇರಿಸುವಾಗ ಆ ತಾಯಿ ಬಂದು ಗುರುಗಳ ಹತ್ರ ಹೇಳ್ತಾರಂತೆ, ನನ್ನ ಮಗನಿಗೆ ಒಂದು ಚಟ ಇದೆ, ಅದನ್ನ ಬಿಡಿಸುವಂತ ಕೆಲಸವನ್ನ ಗುರುಗಳು ಮಾಡಬೇಕು ಅಂತ. ಸರಿ, ಏನು ಚಟ ಅಂತ ಕೇಳುವಾಗ, ಏನಿಲ್ಲ, ಅವನಿಗೆ ದಿನಕ್ಕೆ 1 kg ಬೆಲ್ಲ ಬೇಕು, ಬೆಲ್ಲ ತಿನ್ನುವಂತ ಚಟ ಅವನಿಗೆ ಇದೆ ಅಂತ. ಸರಿ, ಗುರುಗಳು ಸ್ವೀಕಾರ ಮಾಡ್ತಾರೆ. ನನಗೆ 30 ದಿನ ಬೇಕು ಅಂತ ಕೇಳ್ತಾರೆ. 30 ದಿನ ಕಳೆದು ಆ ತಾಯಿ ಬಂದಾಗ ಮಗನ ಪೂರ್ತಿ ಚಟ ಹೋಗಿರ್ತದಂತೆ. ಆಗ ತಾಯಿ ಗುರುಗಳ ಹತ್ರ ಕೇಳ್ತಾರೆ, ಚಟ ಹೋಗ್ಲಿಕ್ಕೆ ನೀವೆಂತ ಮಾಡಿದ್ದೀರಿ ಅಂತ. ನೀವು ಆ ಪ್ರಶ್ನೆಯನ್ನು ಎತ್ತಿದಾಗ ನಾನು ಕೂಡ ಬೆಲ್ಲ ತಿಂತಾ ಇದ್ದೆ, ಅದನ್ನು ಹೋಗಲಾಡಿಸಲಿಕ್ಕೆ ನನಗೆ 15 ದಿನ ಬೇಕಾಯ್ತು. ನಂತರದ 15 ದಿನದಲ್ಲಿ ನಿಮ್ಮ ಮಗನ ಚಟವನ್ನು ಹೋಗಲಾಡಿಸಿದೆ ಅಂತ ಹೇಳ್ತಾರಂತೆ. ಹಾಗೆ ನಾರಾಯಣ ಗುರುಗಳು ಮಿಷನ್ 95+2 ಅನ್ನ ಮಾಡಿಕೊಳ್ಳುವಾಗ ನನ್ನ ಶಾಲೆಯೇ ಅದಕ್ಕೆ ಉದಾಹರಣೆ ಆಗಬೇಕು, ನನ್ನ ಶಾಲೆ ಅದಕ್ಕೆ ಮಾದರಿ ಆಗಬೇಕು ಅಂತ ಕಾರ್ಯವನ್ನು ತೊಡಗಿಸಿಕೊಂಡ ಹಿನ್ನೆಲೆಯಲ್ಲಿ ಅಂದಿನಿಂದ ಇಂದಿನವರೆಗೆ ಸತತ 100% ಫಲಿತಾಂಶವನ್ನು ಪಡೆಯುವಲ್ಲಿ ಪ್ರಯತ್ನವನ್ನು ಮಾಡಿದರೆ ಅದಕ್ಕೆ ಸಫಲರು ಕೂಡ ಆಗಿದ್ದಾರೆ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ಸಾಮಾನ್ಯವಾಗಿ 100% ಬರಬೇಕಿದ್ರೆ ತುಂಬಾ ಕಷ್ಟ ಇದೆ. ಶಾಲಾ ಶಿಕ್ಷಕರಿಗೆ ಅದು ಗೊತ್ತಿದೆ. 30 ಮಂದಿ ವಿದ್ಯಾರ್ಥಿಗಳಿದ್ರೆ 30 ನಮೂನೆಯ ವಿದ್ಯಾರ್ಥಿಗಳು ಆ ಶಾಲೆಯಲ್ಲಿ ಇರ್ತಾರೆ. ಎಲ್ಲರನ್ನು ಒಂದುಗೂಡಿಸಿ ಹೋಗುವಂಥದ್ದು ದೊಡ್ಡ ಕಷ್ಟದ ಕೆಲಸ. ನಾನು ಕಾಲೇಜು ಜೀವನದಲ್ಲಿ ಓದ್ತಾ ಇರುವಾಗ BSc ಯಲ್ಲಿ ಒಂದು ಘಟನೆ ಆಗಿತ್ತು. ನಮ್ಮ ಹಿಂದಿನ ಬ್ಯಾಚ್ 100% ಬಂದಿತ್ತು. ಆಗ ನಮ್ಮನ್ನು ಸೆಂಡ್ ಅಪ್ ಮಾಡುವಾಗ ಎಲ್ಲ ಪ್ರಿನ್ಸಿಪಾಲ್ರು ಸ್ಟಾಫುಗಳೆಲ್ಲ ಹೇಳಿದರು, ನೀವು ಕೂಡ 100% ಬರಬೇಕು ಅಂತ. ನಮ್ಮ ಎಲ್ಲ ಸಭೆ ಮುಗಿದ ಮೇಲೆ ಒಬ್ಬ ವಿದ್ಯಾರ್ಥಿ ಹೊರಗೆ ಬಂದು ಹೇಳ್ತಾನೆ, ಅವು ಎಂಚ 100% ಬರ್ಕೊಂಡು ತೂಕ ಯಾನು ತೂಪೆ ಅಂತ. ಕೊನೆಗೆ ಅವನ ಕಾರಣದಿಂದಾಗಿ 100% ಬರಲಿಲ್ಲ. ಅಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಇವತ್ತು ಆಧುನಿಕ ಜಗತ್ತಿನಲ್ಲಿ ನಾವಿದ್ದೇವೆ. ಆಧುನಿಕ ಜಗತ್ತು ಹೇಗೆ ಇದೆ ಅಂದರೆ, ಮಂಗಲನ ಅಂಗಳಕ್ಕೆ ಹೋಗ್ಲಿಕ್ಕೆ ನಮಗೆ ಪುರುಸೋತುಂಟು, ನೆರೆಮನೆಯ ಅಂಗಳದಲ್ಲಿ ಏನಾಗ್ತದೆ ಅಂತ ನೋಡುವಷ್ಟು ಪುರುಸೋತು ನಮಗೆ ಇಲ್ಲ. ಅಂತಹ ಸಂದರ್ಭದಲ್ಲಿ ಇಂತಹ ಫಲಿತಾಂಶಗಳನ್ನು ಪಡೆಯುವಂಥದ್ದು ತುಂಬಾ ಕಷ್ಟದ ಕೆಲಸ. ಅದನ್ನು ನಾರಾಯಣ ಗುರುಗಳು ತೋರಿಸಿಕೊಟ್ಟಿದ್ದಾರೆ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ, ಮೊನ್ನೆ ತಾನೇ ನಾವು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಮಾಡಿಕೊಂಡೇವೆ. ಆಗ ನಮ್ಮ ಹತ್ರ ಪ್ರೆಸ್ ಆದ ನಂತರ ಒಬ್ಬರು ಪ್ರಶ್ನೆ ಕೇಳಿದರು. ವರ್ಷದಲ್ಲಿ ಸರಾಸರಿ 35 ಶಿಕ್ಷಕರು ನಿವೃತ್ತರಾಗ್ತಾರೆ, ಯಾಕೆ ನಾರಾಯಣ ಗುರುಗಳು ಒಬ್ಬರೇ ಈ ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ ಅಂತ, ಈ ಸಾರ್ವಜನಿಕ ಸನ್ಮಾನಕ್ಕೆ ಅರ್ಹರಾಗಿರ್ತಾರೆ? ಅದಕ್ಕೆ ಕಾರಣ ಇದೆ. ಅವರ ತೊಡಗಿಸಿಕೊಳ್ಳುವಿಕೆ ಮತ್ತು ಪ್ರಾಮಾಣಿಕತೆ. ಈ ಶಾಲೆ, ಈ ಸಭಾಂಗಣವನ್ನು ನಾವು ಗಮನಿಸುವಾಗ ಬಹುಶಃ ಇದು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಇಂಥ ಸಭಾಂಗಣಗಳು ತುಂಬ ಕಡಿಮೆ. ಇದನ್ನು 14 ಲಕ್ಷದಷ್ಟು ವೆಚ್ಚ ಸಾರ್ವಜನಿಕರಿಂದ ಸಂಗ್ರಹ ಮಾಡಿ ಕಟ್ಟಿದಂಥ ಕೀರ್ತಿ ಇದ್ರೆ ಅದು ನಾರಾಯಣ ಗುರುಗಳಿಗೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಲ್ಲದೆ ಈ ಶಾಲೆಗೆ ಸುಮಾರು 50 ಲಕ್ಷದಷ್ಟು ಸರ್ಕಾರದಿಂದ ಅನುದಾನವನ್ನು ತರುವಂತ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡಿದ್ದಾರೆ. ಇನ್ನೂ ವಿಶೇಷತೆ ಏನಂದ್ರೆ, ಅವರಿಗೆ ವಿದ್ಯಾಮಾತಾ ಫೌಂಡೇಶನ್ ಇಂದ ಒಂದು ಸನ್ಮಾನ ಆಯಿತು, ಅತ್ಯುತ್ತಮ ಶಿಕ್ಷಕ ಅನ್ನೋ ಪ್ರಶಸ್ತಿ ಸನ್ಮಾನ ಆಯಿತು. ಅದರಲ್ಲಿ ಅವರಿಗೆ 1 ಲಕ್ಷವನ್ನ ಕೊಡುಗೆಯಾಗಿ ನೀಡಿದ್ರು. ಆ ಕೊಡುಗೆಯ ಹಣವನ್ನ ಸಾಮಾನ್ಯವಾಗಿ ಗಮ್ಮತ್ತ ಏನಾದರೂ ಮಾಡಿ ಮುಗಿಸಬಹುದಿತ್ತು. ಅವರ 1 ಲಕ್ಷವನ್ನು ಕೂಡ ಈ ಶಾಲೆಗೆ ಕೊಡ ಮಾಡಿದಂತ ಕೀರ್ತಿ ನಾರಾಯಣ ಗುರುಗಳಿಗೆ ಸಲ್ಲುತ್ತದೆ ಅನ್ನೋ ಮಾತನ್ನ, ಇಷ್ಟೆಲ್ಲ ಸಾಧನೆ ಮಾಡಿದಂತ ನಾರಾಯಣ ಗುರುಗಳು ಒಂದು ವಿಚಾರದಲ್ಲಿ ಸೋತು ಹೋಗಿದ್ದಾರೆ. ತನ್ನ 30ನೇ ವರ್ಷದಲ್ಲಿ ಶೀಲಾ ಅನ್ನುವ ಹುಡುಗಿಗೆ ಕ್ಲೀನ್ ಬೌಲ್ಡ್ ಆಗಿದ್ದಾರೆ. ಅವ್ರು ಬಂದಿದ್ದಾರಂತ ಗೊತ್ತಿಲ್ಲ, ಎದುರಲ್ಲಿ ಕೂತ್ಕೊಂಡಿದ್ದಾರೆ. ಅದು ಸತ್ಯದಾನೆ. ಆ ಮೂಲಕ ಡಾಕ್ಟರ್ ನಿಖಿಲ್ ಅನ್ನೋ ಒಂದು ಪುತ್ರನನ್ನು ಪಡೆದು ಸಂಸಾರವನ್ನ ಸಾಗಿಸ್ತಾ ಇದ್ದಾರೆ. ವೃತ್ತಿ ಇನ್ನು ನಿವೃತ್ತಿ ಆಗ್ತದೆ. ಪ್ರವೃತ್ತಿಯಲ್ಲಿ ಸದಾ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಆಯಸ್ಸು, ವರ್ಚಸ್ಸು, ತೇಜಸ್ಸು ವೃದ್ಧಿಯಾಗಲಿ ಎಂಬ ಶುಭ ಪ್ರಾರ್ಥನೆಯನ್ನ ಮಾಡುತ್ತಾ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಮಾತಾಡ್ಲಿಕ್ಕೆ ಇನ್ನೂ ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ಇನ್ನೊಂದು ವಿಶೇಷ ಇದೆ. ನಾನು ನಿನ್ನೆ ಸಂಜೆಯ ಹೊತ್ತಿಗೆ ನಮ್ಮ ಮನೆಯವರಾದ ಸಂಧ್ಯಾರವರಿಗೆ ನಾನು ನಾಳೆ ಮಾತಾಡ್ಲಿಕ್ಕೆ ಉಂಟು ಅಂತ ಹೇಳುವಾಗ ಒಂದು ಮಾತನ್ನ ಹೇಳಿದರು ನನಗೆ.
ನಾಳೆ ಎಲ್ಲಿಯಾದರೂ ಅಧಿಕ ಪ್ರಸಂಗ ಜಾಸ್ತಿ ಮಾತಾಡಬೇಡಿ, ನೀವು ಬೇಗ ಮುಗಿಸಿಬಿಡಬೇಕು ಅಂತ ಅವರ ಮಾತಿಗೆ ಗೌರವವನ್ನು ಕೊಟ್ಟು ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ. ಪ್ರಾಸ್ತಾವಿಕ ನುಡಿಯನ್ನು ನುಡಿದಂತಹ ಗಣ್ಯರಾದ ಚಿದಾನಂದ ಬೈಲಾಟ್ ಸರ್ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಿಶಬ್ದದಲ್ಲಿ ನಿಂತು ನೆನೆಯುತ್ತೇನೆ ನಿಮ್ಮಿಂದ ನಾ ಪಡೆದ ಹೊಸ ಹೊಸ ವಿಚಾರಗಳ, ಹೊಸ ಹೊಸ ಗುಟ್ಟುಗಳ, ಹೊಸ ಹೊಸ ಯೋಜನೆಗಳ. ನೀವು ಕಲಿಸಿದ್ದೀರಿ ಮಕ್ಕಳಿಗೆ, ಊರಿಗೆ ವಿಶೇಷವಾದ ಪಾಠವನ್ನು ಅಂತೇಳಿ ಈಗಾಗಲೇ ನಿಮ್ಮ ಮುಖ್ಯ ಶಿಕ್ಷಕರನ್ನ ಹರಿಸಿದಂತಹ ಚಿದಾನಂದ ಸರ್ ಅವರಿಗೆ ಅಭಿನಂದನೆಗಳು. ಮುಂದೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಪ್ರಮುಖವಾದಂಥ ಒಂದು ಕಾರ್ಯಕ್ರಮ ಅಂತ ಹೇಳಿದ್ರೆ 2022-23ನೇ ಸಾಲಿನಲ್ಲಿ 100% ಫಲಿತಾಂಶವನ್ನು ಸಾಧಿಸಿದಂಥ ವಿದ್ಯಾರ್ಥಿಗಳನ್ನು ಗೌರವಿಸುವಂಥದ್ದು. ಈ ಒಂದು ಕಾರ್ಯಕ್ರಮಕ್ಕೆ ವಿವಿಧ ಸಂಘಗಳ ಶೈಕ್ಷಣಿಕ ಸಂಘಗಳ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಎಲ್ಲರನ್ನ ನಾವು ಗುರುತಿಸಿದ್ದೇವೆ, ಗೌರವಿಸ್ತಾ ಇದ್ದೇವೆ. ಹಾಗೇನೆ ನಿಕಟಪೂರ್ವ ತಾಲೂಕು ಪಂಚಾಯತ್ ಅಧ್ಯಕ್ಷರಾದಂತಹ ರಾಧಾಕೃಷ್ಣ ಬೋರ್ಕರ್ ಸರ್ ಅವರು, ರಾಮಕೃಷ್ಣ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಶ್ರೀಧರ್ ರೈ ಅವರು, ಹಾಗೇನೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಾದಂತಹ ನಾರಾಯಣ್ ಭಟ್ ಸರ್ ಅವರು, ಅಮ್ಮಣ್ಣರೈ ಅವರು, ಹಾಗೇನೆ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಯೋಜಕರಾದಂಥ ನವೀನ್ ವೇಗಸ್ರವರು, ರಾಜ್ಯ ಪ್ರಶಸ್ತಿ ವಿಜೇತ ನಿವೃತ್ತ ಶಿಕ್ಷಕರಾದಂಥ ದೇವಪ್ಪ ನಾಯ್ಕರವರು, ಹಾಗೇನೆ ಸಂಘದ ಸದಸ್ಯರುಗಳಾದಂತಹ ಸುರೇಶ್ ಮುಕ್ವೆ, ಹನುಮಂತ ಮುಗೆ ಮುಂತಾದವರು ಆಗಮಿಸಿದ್ದಾರೆ. ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಈಗ 100% ಫಲಿತಾಂಶವನ್ನು ದಾಖಲಿಸಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಮ್ಮ ಸಂಸ್ಥೆಯ ಕಳೆದ ವರ್ಷದ 10ನೇ ತರಗತಿಯ ತರಗತಿ ಶಿಕ್ಷಕರಾಗಿ ಆ ವಿದ್ಯಾರ್ಥಿಗಳನ್ನು 100% ಫಲಿತಾಂಶವನ್ನು ದಾಖಲಿಸುವಂತೆ ಮಾಡುವಲ್ಲಿ ನಿರಂತರವಾಗಿ ಶ್ರಮಿಸಿದಂತಹ ವಿದ್ಯಾ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ನಿರ್ವಹಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆಯೇ ನಿಕಟಪೂರ್ವ ತಾಲೂಕು ಪಂಚಾಯತ್ ಸದಸ್ಯರಾದಂಥ ಮೀನಾಕ್ಷಿ ಮಂಜುನಾಥ ಮೇಡಮ್ ಅವರು ಕೂಡ ನಮ್ಮೊಟ್ಟಿಗಿದ್ದಾರೆ. ತಮ್ಮನ್ನು ಕೂಡ ಆತ್ಮೀಯವಾಗಿ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ನವೀನ್ ಚೆಲ್ಯಡ್ಕ ಇವರು ಆಗಮಿಸಿದ್ದಾರೆ. ತಮ್ಮನ್ನ ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದಿನ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರನ್ನ ವಂದಿಸುತ್ತಾ 2022-23ನೇ ಸಾಲಿನ SSLCಯಲ್ಲಿ ನಮ್ಮ ಶಾಲೆಗೆ 8ನೇ ಬಾರಿ 100% ಫಲಿತಾಂಶ ತಂದುಕೊಟ್ಟ ಸಾಧಕ ವಿದ್ಯಾರ್ಥಿಗಳನ್ನು ಗೌರವಿಸುವ ಕ್ಷಣಗಳಿಗೆ ನಾವೀಗ ಸಾಕ್ಷಿಯಾಗಲಿದ್ದೇವೆ. ನಮ್ಮ ಶಾಲೆ 2022-23ನೇ ಸಾಲಿನಲ್ಲಿ 9 ಡಿಸ್ಟಿಂಕ್ಷನ್, 30 ಫಸ್ಟ್ ಕ್ಲಾಸ್ ಹಾಗೂ 11 ಸೆಕೆಂಡ್ ಕ್ಲಾಸ್ಗಳೊಂದಿಗೆ 100% ಫಲಿತಾಂಶವನ್ನು ವಿದ್ಯಾರ್ಥಿಗಳು ನಮಗೆ ಒದಗಿಸಿದ್ದಕ್ಕೆ ನಾವು ಹೆಮ್ಮೆ ಪಡುತ್ತಾ ಇದ್ದೇವೆ. ಮೊದಲಿಗೆ ಪ್ರಥಮ ಸ್ಥಾನ 601 ಅಂಕಗಳೊಂದಿಗೆ ಭವಿಷ್ಯ ಪಿ ಪಡೆದುಕೊಂಡಿರುತ್ತಾಳೆ. ಹೆತ್ತವರೊಂದಿಗೆ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಶಾಲು ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿ ವೃಂದದಿಂದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತಹ ಕಾರ್ಯಕ್ರಮವನ್ನು ನಾವಿಂದು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಭವಿಷ್ಯ ಪಿ 601 ಈ ಕಾರ್ಯಕ್ರಮವನ್ನು ಮಾಜಿ ಶಾಸಕರಾದಂತಹ ಶ್ರೀಯುತ ಸಂಜೀವ್ ಮಠಂದೂರ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಭವಿಷ್ಯ ಪಿ 601 ಅಂಕ ಕನ್ನಡ ಭಾಷೆಯಲ್ಲಿ 125ಕ್ಕೆ 125 ಅಂಕಗಳನ್ನು ಕೂಡ ಗಳಿಸಿಕೊಂಡಿರುತ್ತಾಳೆ. ಭವಿಷ್ಯ ಪಿ 2022-23ನೇ ಸಾಲಿನ SSLCಯಲ್ಲಿ ಶಾಲೆಗೆ
ಪ್ರಥಮ ಸ್ಥಾನದಲ್ಲಿ ನಮಿತಾ ಎಂಆರ್ 596 ಅಂಕಗಳೊಂದಿಗೆ ದ್ವಿತೀಯ ಸ್ಥಾನ. ನಮಿತಾ ಎಂಆರ್ ಪೋಷಕರೊಂದಿಗೆ ಆಗಮಿಸಿ. ಮಕ್ಕಳಲ್ಲಿ ಅಡಗಿದ ಸೂಕ್ತ ಪ್ರತಿಭೆಗಳನ್ನು ಹೊರತರುವ, ಮಕ್ಕಳನ್ನು ಗೌರವಿಸುವ ಸುಂದರ ವೇದಿಕೆ. ಈ ಶಾಲೆಯ ಹೆಸರನ್ನು ಉತ್ತುಂಗಕ್ಕೇರಿಸಿದಂತಹ ಎಲ್ಲ ವಿದ್ಯಾರ್ಥಿಗಳನ್ನು ಗೌರವ ಪೂರ್ವಕವಾಗಿ ಸನ್ಮಾನಿಸ್ತಾ ಇದ್ದಾರೆ ನಿಕಟಪೂರ್ವ ಈಕೆ ಶಾಸಕರಾದಂತಹ ಸಂಜೀವ ಮಠಂದೂರು ಸರ್ ಅವರು. ಬರೆಯುವುದರ ಮೂಲಕ ದಾಖಲೆಯನ್ನು ಸೃಷ್ಟಿಸುತ್ತಾ ಇದ್ದಾರೆ ನಮಿತಾ ಎಂಆರ್. ಅಮೃತ ಎಪಿ 580 ಅಂಕಗಳೊಂದಿಗೆ ತೃತೀಯ ಸ್ಥಾನ. ಅಮೃತ ಎಪಿ ಎತ್ತವರೊಂದಿಗೆ ಬನ್ನಿ. ಲಾವಣ್ಯ HD 572 ಅಂಕಗಳೊಂದಿಗೆ ನಾಲ್ಕನೇ ಸ್ಥಾನ. ವಿದ್ಯಾರ್ಥಿಗಳು ಬೇಗ ಬೇಗ ಬಂದು ತಮ್ಮ ಪ್ರಶಸ್ತಿಗಳನ್ನು ಸ್ವೀಕರಿಸಬೇಕು ಅಂತ ಆಶಿಸ್ತಾ ಇದ್ದೇವೆ. ಮೋಕ್ಷಿತಿ ಹೇಳಿ ಲಾವಣ್ಯ HD. ನೆಕ್ಸ್ಟ್ ಮೋಕ್ಷಿತಿ ಹೇಳಿ. ಕವನ್ ಎಬಿ ಸಾನ್ನಿಧ್ಯ. ಒಂದು ವೇಳೆ ವಿದ್ಯಾರ್ಥಿಗಳು ಬಂದಿಲ್ಲ ಅಂದರೆ ಪೋಷಕರು ಬಂದು ಸ್ವೀಕರಿಸಿ. ಲಾವಣ್ಯ HD 572, ಮೋಕ್ಷಿತ ಹೇಳಿ 560, ಕವನ್ 548, ಎಬಿ ಸಾನ್ನಿಧ್ಯ 547, ತನುಶ್ರೀ 537, ತನುಶ್ರೀ 537, ಆಯಿಷತ್ ನಜಿಲಾ 532 ಅಂಕಗಳೊಂದಿಗೆ ಡಿಸ್ಟಿಂಕ್ಷನ್ ಅಂಕಗಳನ್ನು ಪಡೆದಿರ್ತಾರೆ. ಆಯಿಷತ್ ನಜಿಲಾ. ಪೋಷಕರಿದ್ರೆ ಬನ್ನಿ, ವಿದ್ಯಾರ್ಥಿಗಳಿದ್ರೆ ವಿದ್ಯಾರ್ಥಿಗಳು ಬನ್ನಿ. ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾದಂತಹ ವಿದ್ಯಾರ್ಥಿಗಳು ಪ್ರತೀಕ್ಷಾ 526, ಯಶ್ಮಿತಾ 525, ವಿಜೇತ್, ಕೆ ಅಕ್ಷಯ್, ಫಿಫಾ, ಪ್ರತೀಕ್ಷಾ, ಯಶ್ಮಿತಾ, ವಿಜೇತ್ 519 ಅಂಕ, ಕೆ ಅಕ್ಷಯ್ 517 ಅಂಕಗಳು, ಫಾತಿಮಾ ಅಫೀಫಾ 508 ಅಂಕ, ನಿಶ್ಮಾ ಕೇಡಿ 490 ಅಂಕ, ಸ್ವಸ್ತಿಕಾ, ನಿಶ್ಮಾ ಕೇಡಿ, ಸ್ವಸ್ತಿಕಾ, ಕೆ ಶಿವನ್ ರೈ, ಆಯಿಷತಿಲ್ ಫರ್ಹಾನಾ, ಕುಮಾರಿ ಸ್ವಾತಿ, ಫಾತಿಮಾ ಅಫೀಫಾ 508 ಅಂಕ, ನಿಶ್ಮಾ ಕೇಡಿ, ಸ್ವಸ್ತಿಕಾ,
शिवन रई, आयशतिल फरहाना, कुमारी स्वाति, अनन्या, अनन्या, भवित कुमार, मोक्षित यश, अनन्या, भवित कुमार, मोक्षित यश, शेख बशीर, शेख बशीर, दिशायन, दिशायन, जीशान, जीशान, भाग्यश्री, भाग्यश्री, आशित राज, आशित राज जी, कार्तिक, शरण, प्रमोद बी, मोहम्मद फाजिल, प्रमोद बी, मोहम्मद फाजिल, मोहम्मद त्वाहिर, मोहम्मद त्वाहिर, धनुष बी, धनुष बी, आयशा भानु, आयशा भानु, प्रथम, प्रथम, भाग्यश्री अजलड़का, भाग्यश्री, निशान राय बी, निशान राय बी, ज्योति, ज्योति, कार्तिक यसार, कार्तिक यसार, अर्पिता, हर्ष कुमार, चिराग, चिराग ये, यक्षित बी, यही नितेश कुमार, यही नितेश कुमार, अमृत राय, अमृत राय दी, रक्षायम, रक्षायम, चिराग, दीक्षित बी, दीक्षित बी, रक्षायम, उबैद,
ಮೊಹಮ್ಮದ್ ಮುಜೈನ್, ಉಬೈದ್ ಮೊಹಮ್ಮದ್ ಮುಜೈನ್, MN ರಮ್ಯಶ್ರೀ, MN ರಮ್ಯಶ್ರೀ, ಚೇತನ್, ಚೇತನ್, ಪ್ರಶಸ್ತಿಯನ್ನು ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ನೀಡಿದಂತಹ ಗೌರವಾನ್ವಿತರಿಗೆ ಅಭಿನಂದನೆಗಳು. ನಮ್ಮ 100% ಯಾತ್ರೆ ಹೀಗೆ ಮುಂದುವರಿಯಲಿ. ನಮಗೆ ಇನ್ನಷ್ಟು ಅಭಿನಂದನೆಗಳನ್ನು ಏರ್ಪಡಿಸುವಂತಹ ಸಂದರ್ಭಕ್ಕೆ ಶ್ರೀದೇವರು ನಮಗೆ ಅನುಗ್ರಹವನ್ನು ಕರುಣಿಸಲಿ. ಈ ವಿದ್ಯಾರ್ಥಿಗಳ ಸಾಧನೆ ಮುಂಬರುವ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಲಿ ಎಂದು ಆಶಿಸುತ್ತಾ ಅವಕಾಶಕ್ಕಾಗಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಜೀವನಯಾನದ ಬದುಕಿಗೆ ಆರಂಭದಲ್ಲಿ ಬಂದಂತಹ ಮೊದಲ ಸ್ಪರ್ಧೆ SSLC ಎನ್ನುವಂತಹ ಪರೀಕ್ಷೆ. ಈ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ರೀತಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಪ್ರತಿಯೊಬ್ಬರೂ ಕೂಡ ಉನ್ನತ ಶ್ರೇಣಿಯಲ್ಲಿ ಪಾಸಾಗುವುದರ ಮೂಲಕ ನಮ್ಮ ಸಂಸ್ಥೆಗೆ 100% ಫಲಿತಾಂಶವನ್ನು ತಂದುಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಬದುಕಿಗೆ ಆದರ್ಶಕವಾಗಿ ದಡ ಸೇರಲು ನಾವಿಕನಾಗಿ, ಸನ್ಮಾರ್ಗದ ನಡೆಗೆ ಚಾಲಕನಾಗಿ, ಅಜ್ಞಾನದ ಕತ್ತಲೆಯಲ್ಲಿ ಬೆಳದಿಂಗಳಾಗಿ, ಜ್ಞಾನದಾಯಿಗಳಿಗೆ ಅಕ್ಷರ ದಾಸೋಹಿಯಾಗಿ, ಸಾಧನೆಯ ಕಿರೀಟಕ್ಕೆ ಸ್ಫೂರ್ತಿಯ ಸೆಲೆಯಾಗಿ ಈ ವಿದ್ಯಾರ್ಥಿಗಳನ್ನು ಉನ್ನತ ಮಟ್ಟಕ್ಕೆ ಏರಿಸುವಲ್ಲಿ ಶ್ರಮಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಹಾಗೂ ಮುಖ್ಯೋಪಾಧ್ಯಾಯರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆಯನ್ನು ಜಿಲ್ಲೆಯಲ್ಲಿ ಅತ್ಯುತ್ತಮವಾದಂತಹ ಒಂದು ಶಾಲೆಯನ್ನಾಗಿ ಮಾಡುವಲ್ಲಿ ಕಳೆದ ಸಾಲಿನಲ್ಲಿ ಪುತ್ತೂರಿನ ಜನಪ್ರಿಯ ಶಾಸಕರಾಗಿದ್ದುಕೊಂಡು ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದಂತಹ ಗಮನವನ್ನು ನೀಡುತ್ತಾ ಶಾಸಕರಾಗಿ ಆಯ್ಕೆಯಾದ ತಕ್ಷಣ ನಮ್ಮ ಶಾಲೆಗೆ ಬರುವಂತಹ ಆ ರಸ್ತೆಯನ್ನು ಕಾಂಕ್ರೀಟ್ಕರಣ ಮಾಡುವುದರ ಮೂಲಕ ಈ ಶಾಲೆಯನ್ನು ಬರುವುದಕ್ಕೆ ಉತ್ತಮವಾದಂತಹ ಒಂದು ರಸ್ತೆಯನ್ನು ನಿರ್ಮಿಸಿಕೊಡುವುದರ ಮೂಲಕ, ಅದಲ್ಲದೆ ಈ ಶಾಲೆಗೆ ಬೇಕಾದಂತಹ ಎಲ್ಲ ರೀತಿಯ ಬೇಡಿಕೆಗಳನ್ನು ಈಡೇರಿಸಿ ವಿವಿಧ ಶೌಚಾಲಯ ಇರ್ಬೋದು, ಕೊಠಡಿಗಳಿರ್ಬೋದು, ಗ್ರಂಥಾಲಯಗಳಿರ್ಬೋದು, ಇಲ್ಲಿ ವಿಜ್ಞಾನ ಲ್ಯಾಬ್ ಇರ್ಬೋದು, ಇದನ್ನೆಲ್ಲವನ್ನು ಪೂರೈಕೆ ಮಾಡುವಲ್ಲಿ ನಮ್ಮೊಂದಿಗೆ ಬಹಳಷ್ಟು ಉತ್ಸುಕತೆಯಿಂದ ನಮಗೆಲ್ಲ ಮಾರ್ಗದರ್ಶನವನ್ನು ನೀಡಿ ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂತಹ ಗೌರವಾನ್ವಿತ ನಿಕಟಪೂರ್ವ ಅಧ್ಯಕ್ಷರಾದಂತಹ ಶ್ರೀ ಸಂಜೀವ ಮಠಂದೂರ್ ಸರ್ ಇವರನ್ನು ನಾವೀಗ ಎಲ್ಲರ ಸಮ್ಮುಖದಲ್ಲಿ ಗೌರವಿಸಬೇಕು ಅಂತ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಒಂದಲ್ಲ ಎರಡಲ್ಲ ಈ ಶಾಲೆಯ ಆಗು ಹೋಗುಗಳ ಬಗ್ಗೆ ನಿರಂತರವಾಗಿ ಗಮನಿಸುತ್ತಾ ಈ ಶಾಲೆಯನ್ನು ಇಷ್ಟೊಂದು ಎತ್ತರಕ್ಕೆ ಏರಿಸುವಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿದವರು ಶ್ರೀಯುತ ಸಂಜೀವ ಮಠಂದೂರು ಸರ್ ಅವರನ್ನು ವಿವೇಕ ಶಾಲಾ ಯೋಜನೆ ಕೊಠಡಿಯನ್ನು ಕೂಡ 32 ಲಕ್ಷದ ವಿವೇಕ ಶಾಲಾ ಯೋಜನೆ ಕೊಠಡಿಯನ್ನು ಕೂಡ ನಮಗೆ ಒದಗಿಸಿಕೊಟ್ಟವರು ಶ್ರೀಯುತ ಸಂಜೀವ ಮಠಂದೂರು ಸರ್ ಇವರನ್ನು ಇದೀಗ ನಮ್ಮ ಸಾಧನಾಭಿನಂದನಾ ಸಮಿತಿಯ ಅಧ್ಯಕ್ಷರಾದ ಮನಮೋಹನ್ ರೈ ಚಿಲ್ಲೇಡ್ಕ ಹಾಗೂ ಸಂಚಾಲಕರಾದಂತಹ ಶ್ರೀಯುತ ಚಿದಾನಂದ ಬೈಲಾಡಿ ಹಾಗೆ ಕೃಷ್ಣಪ್ರಸಾದ್ ಆಳ್ವಾರ್ ಪ್ರಕಾಶ್ ರೈ ಎಲ್ಲರೂ ನಮ್ಮ ಮುಖ್ಯ ಶಿಕ್ಷಕರು ಎಲ್ಲರೂ ಸೇರಿ ಪೇಟ ತೊಡಿಸಿ ಸಾಲನ್ನು ಹಾಕಿ ಜ್ಞಾನದ ಸಂಕೇತ ಪುಸ್ತಕವನ್ನು ನೀಡಿ ಫಲ ಪುಷ್ಪಗಳನ್ನು ನೀಡಿ ಗೌರವಿಸಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದನೆಗಳು. ನಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಸರ್ ತಮಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪುತ್ತೂರು ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಈ ಪುತ್ತೂರು ತಾಲೂಕನ್ನೇ ರಾಷ್ಟ್ರ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದಂತಹ ಶಶಿಧರ್ ಸರ್ ಅವರು ಆಗಮಿಸಿದ್ದಾರೆ. ಅವರಿಗೆ ತುಂಬು ಹೃದಯದ ಸುಸ್ವಾಗತವನ್ನು ಬಯಸುತ್ತಾ ತಾವು ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಈ ಹಿಂದೆ ನಮ್ಮ ತಾಲೂಕಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸಿ ಈ ಶಾಲೆ ಉನ್ನತ ಮಟ್ಟಕ್ಕೆ ಏರುವುದಕ್ಕೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದಂಥ ಶ್ರೀಯುತ ಶಶಿಧರ್ ಸರ್ ಅವರಿಗೆ ಆತ್ಮೀಯ ಸುಸ್ವಾಗತದೊಂದಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅವರಿಗೆ ಮುಖ್ಯ ಶಿಕ್ಷಕರು ಹೂವನ್ನು ನೀಡಿ ಗೌರವಿಸಬೇಕು ಅಂತ, ಹೂ ಹಾಗೂ ಪುಸ್ತಕವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ ನಮ್ಮ ಶಾಲೆಯ ಏಳಿಗೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತಹ ನಿಕಟಪೂರ್ವ ಶಾಸಕರಾದಂತಹ ಸಂಜೀವ ಮಠಂದೂರು ಸರ್ ಅವರು ಎಲ್ಲರನ್ನು ಉದ್ದೇಶಿಸಿ ತಮ್ಮ ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಸಹ ಶಿಕ್ಷಕರ ಸಂಘದ ಸದಸ್ಯರಾದಂಥ ವಿನೋದ್ ರೈ ಅವರು ಕೂಡ ಆಗಮಿಸಿದ್ದಾರೆ. ತಮಗೆ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಶಾಲಾ ಶಿಕ್ಷಣ ಇಲಾಖೆಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಸರ್ಕಾರಿ ಪ್ರೌಢಶಾಲೆ ಇರ್ದೆಉಪ್ಪಳಿಗೆ ಇದರ ವತಿಯಿಂದ ನಡೆಯುತ್ತಿರುವಂಥ ಮುಖ್ಯ ಶಿಕ್ಷಕ ನಾರಾಯಣ್ ಕೆ ಇವರ ಅಭಿನಂದನೆ, ನೂತನ ಕೊಠಡಿಗಳ ಲೋಕಾರ್ಪಣೆ, ವಿದ್ಯಾರ್ಥಿಗಳ ಗೌರವಾರ್ಪಣೆಯ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಅಧ್ಯಕ್ಷರಾದಂಥ ಶ್ರೀಮತಿ ಪವಿತ್ರ ಡಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ನಿಕಟಪೂರ್ವ ಕಾರ್ಯಾಧ್ಯಕ್ಷರಂಥ ಪ್ರಕಾಶ್ ರೈ ಬೈಲಾಡಿ ಅವರೇ, ಪಂಚಾಯತಿನ ಮಾಜಿ ಅಧ್ಯಕ್ಷರಂಥ ಉಮಾತಿ ಅವರೇ, ವಿದ್ಯಾ ಸುರೇಶ್ ಅವರೇ, ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮೆಲ್ಲರ ಸನ್ಮಾನವನ್ನು ಸ್ವೀಕಾರ ಮಾಡಲಿರುವಂಥ ನಾರಾಯಣ್ ಕೆ ಅವರೇ, ಅತಿಥಿಯಾಗಿ ಬಂದಂಥ ನಮ್ಮ ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳಂತ ಶಶಿಧರ್ ಅವರೇ, ಮನಮೋಹನ್ ರೈ ಅವರೇ, ಸೀತಾರಾಮ್ ರೈ ಅವರೇ, ಚಿದಾನಂದ ಬೈಲಾಡಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಕೃಷ್ಣ ಪ್ರಸಾದ್ ಆಳೋ ಅವರೇ, ಗೋಪಾಲ್ ರೇ, ನಮ್ಮ ಶಾಲಾ ಇನ್ಚಾರ್ಜ್ ಮುಖ್ಯೋಪಾಧ್ಯಾಯರೇ ಸೇರಿರುವಂಥ ಎಲ್ಲ ಗೌರವಾನ್ವಿತರೇ, ವಿದ್ಯಾರ್ಥಿನಿಯರೇ, ಮಕ್ಕಳ ಹೆತ್ತವರೇ, ಮಾಧ್ಯಮದ ಬಂಧುಗಳೇ, ಒಂದು ಅಪೂರ್ವವಾದಂಥ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸ್ತಾ ಇದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಸಾಧಕನಾಗಿ ಇವತ್ತು ಶಿಕ್ಷಣ ಕ್ಷೇತ್ರಕ್ಕೆ ಆ ಕೊಂಡಿಯನ್ನು ಕಳಚುವಂತ ಒಂದು ಕ್ಷಣ ಇದು ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದರ ಜೊತೆಯಲ್ಲಿ ಇವತ್ತು ಶೈಕ್ಷಣಿಕವಾಗಿ ಒಂದು ವಿದ್ಯಾಸಂಸ್ಥೆ ಹೇಗಿರಬೇಕು ಅಂತೇಳಿ ಸರ್ಕಾರದ ವ್ಯವಸ್ಥೆಯಲ್ಲಿ ಒಂದು ಆದರ್ಶವನ್ನು ಕೊಟ್ಟಂತ ಒಂದು ಶಾಲೆ ಇವತ್ತು ಒಬ್ಬ ಗುರುವನ್ನು ತನ್ನ ಆ ಒಂದು ಕ್ಷೇತ್ರದಿಂದ ಬೀಳ್ಕೊಡುವಂತ ಒಂದು ಕ್ಷಣ, ಒಂದು ಭಾವುಕವಾದಂತ ಒಂದು ಕ್ಷಣ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನಾವು ಬ್ರಹ್ಮಶ್ರೀ ನಾರಾಯಣ ಗುರುಗಳನ್ನು ಕೇಳಿದ್ದೇವೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅಂತ ನಾರಾಯಣ ಗುರುಗಳು ಬರಬಹುದು ಅಂತೇಳಿ ತೋರಿಸಿಕೊಟ್ಟಂತ ಉದಾಹರಣೆ ಇದ್ರೆ ಅದು ಇರ್ದೇವುಪ್ಪಳಿಗೆ ಪ್ರೌಢಶಾಲೆಯಲ್ಲಿ ನಾರಾಯಣರು ಅಂತ ಹೇಳಿ ಹೆಚ್ಚು ಬರ್ತಾ ಇದ್ದೇನೆ. ಶಿಕ್ಷಕರಿಗೆ ಬಹಳಷ್ಟು ಪ್ರಶಸ್ತಿಗಳು ನಾರಾಯಣ್ ನಮ್ಮ ಬಟ್ಟಿದ್ದಾರೆ. ರಾಷ್ಟ್ರ ಮಟ್ಟದವರೆಗೆ ಪ್ರಶಸ್ತಿಯನ್ನು ಪಡ್ಕೊಳ್ಬಹುದು ಅಂತ ತೋರಿಸಿಕೊಟ್ಟಂತ ಗುರುಗಳು ಇದ್ದಾರೆ. ಆದರೆ ತನ್ನ ಊರಿನಲ್ಲಿ ಜನರ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಒಬ್ಬ ಆದರ್ಶ ಗುರು ಅಂತೇಳಿ ಪಡ್ಕೊಳ್ಳುವುದದ್ದು ಭಾರಿ ಕಷ್ಟದ ಕೆಲಸ. ಅಂತ ಕೆಲಸ ಇವತ್ತು ನಾರಾಯಣ ಕೆ ಇವರಿಂದ ಆಗಿದೆ.
ಇವತ್ತೊಬ್ಬ ಜನಪ್ರತಿನಿಧಿಯಾಗಿ ಕೂಡ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದು ಕಷ್ಟ. ಅದೇ ರೀತಿಯಲ್ಲಿ ಒಬ್ಬ ಗುರುವಾಗಿ ಕೂಡ ಆ ಮಕ್ಕಳ ಮತ್ತು ಮಕ್ಕಳ ಹೆತ್ತವರ ಪ್ರೀತಿ ವಿಶ್ವಾಸವನ್ನು ಗಳಿಸುವಂತದ್ದು ಭಾರಿ ಕಷ್ಟ. ಅದರಲ್ಲಿ ಊರಿನವರ ಪ್ರೀತಿ ವಿಶ್ವಾಸವನ್ನು ಗಳಿಸುವುದಂತೂ ಇನ್ನೂ ಕಷ್ಟ. ಇಂತಹ ಸಂದರ್ಭದಲ್ಲಿ ಇಡೀ ಊರಿನ ಜನತೆ ಒಂದಾಗಿ ಒಬ್ಬ ಗುರುವಿನ ಆ ನಿವೃತ್ತಿ ಜೀವನಕ್ಕೆ ವಿದಾಯ ಹೇಳುವಂತ ಕಾರ್ಯಕ್ರಮಕ್ಕೆ ಒಂದು ಸನ್ಮಾನ ಸಮಿತಿಯನ್ನು ಮಾಡಿಕೊಂಡು ಆ ಸನ್ಮಾನ ಸಮಿತಿಯ ಮುಖಾಂತರ ಇಡೀ ನಾಡಿನ ಜನತೆಯ ಆ ಒಂದು ಗೌರವವನ್ನು ಸಲ್ಲಿಸುವಂತ ಕೆಲಸ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇರ್ದೆ ಉಪ್ಪಳಿಗೆಯಲ್ಲಿ ಆಗ್ತಾ ಇದೆ. ನಾನು ಕಂಡುಕೊಂಡ ಹಾಗೆ ಇರ್ದೆ ಉಪ್ಪಳಿಗೆ ಪ್ರೌಢಶಾಲೆ ಇತಿಹಾಸ ಇರುವಂತ ಒಂದು ಪ್ರೌಢಶಾಲೆ ಅಲ್ಲ. ಕೊಂಬೆಟ್ಟು ಪ್ರೌಢಶಾಲೆಯನ್ನು ಇತಿಹಾಸ ಇರುವಂತ ಒಂದು ಪ್ರೌಢಶಾಲೆ ಅಂತ ಹೇಳ್ತೇವೆ. ನನ್ನ ಅಂದಾಜು ಪ್ರಕಾರ ಸುಮಾರು 15-20 ವರ್ಷದ, ಸರಿಯಾ 15 ವರ್ಷ, ಯಾಕಂದ್ರೆ ಇದು ಉಪ್ಪಿನಂಗಡಿಗೆ ಸ್ಯಾಂಕ್ಷನ್ ಆದಂತ ಶಾಲೆಯನ್ನು ನಮ್ಮ ಗುತ್ತು ರಂಗನಾಥ ರಯ್ಯವರಿದ್ದಾರೆ, ಅವರ ಒತ್ತಾಯದ ಮೇರೆಗೆ ಅಲ್ಲಿಂದ ನಾವು ಶಿಫ್ಟ್ ಮಾಡಿದ್ದು ಇರ್ದೆ ಉಪ್ಪಳಿಗೆಗೆ, ಸರಿಯಲ್ಲ, ಇರ್ದೆ ಉಪ್ಪಳಿಗೆಗೆ ಶಿಫ್ಟ್ ಮಾಡಿ ಆ ಇರ್ದೆ ಉಪ್ಪಳಿಗೆಯಲ್ಲಿ ಯಾವ ರೀತಿಯಾಗಿ ಒಂದು ಆದರ್ಶಮಯವಾದಂತ ಒಂದು ಪ್ರೌಢಶಾಲೆ ಇವತ್ತು ಈ ಸಮಾಜಕ್ಕೆ ಬೆಳಕನ್ನು ಕೊಡಬಹುದು ಅಂತೇಳಿ ತೋರಿಸಿಕೊಟ್ಟು ಇವತ್ತು ನಿರ್ಗಮಿಸ್ತಾ ಇದ್ದಾರೆ ನಾರಾಯಣ್ ಕೆ ಅವರು. ನಾನು ಒಬ್ಬ ಶೈಕ್ಷಣಿಕ ಪ್ರೇಮಿ, ಶಿಕ್ಷಣ ಪ್ರೇಮಿ. ನಾನು ಪ್ರೌಢಶಾಲೆಯನ್ನು ಆರಂಭ ಮಾಡಿ ಅಲ್ಲಿ ಸಂಚಾಲಕನಾಗಿ, ಅಧ್ಯಕ್ಷನಾಗಿ, ಕಾರ್ಯದರ್ಶಿಯಾಗಿ ದುಡಿದು ಬೇರೆ ಬೇರೆ ಸರ್ಕಾರಿ ಕಾಲೇಜುಗಳಲ್ಲಿ ಕೆಲಸ ಮಾಡಿ ಒಂದಷ್ಟು ಶೈಕ್ಷಣಿಕವಾಗಿ ಇವತ್ತು ಸರ್ಕಾರಿ ಶಾಲೆಗಳನ್ನು ಇವತ್ತು ಆಧುನೀಕರಣಗೊಳಿಸಬೇಕು. ಆ ಸಮಾಜದ ಕಟ್ಟಕಡೆಯ ಒಬ್ಬ ವ್ಯಕ್ತಿಯ ಮಗು ಕೂಡ ಇವತ್ತು ಆಧುನಿಕ ಶಿಕ್ಷಣವನ್ನು ಪಡೆಯಬೇಕು ಅಂತೇಳಿ ಯೋಚನೆ ಮಾಡಿದವು. ಅದಕ್ಕೆ ಪೂರಕವಾಗಿ ಕಳೆದ 5 ವರ್ಷದಲ್ಲಿ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಸರ್ಕಾರಿ ಶಾಲೆಗಳಿಗೆ, ಎಲ್ಲ ಅಂಗನವಾಡಿಗಳಿಗೆ ಕುಡಿಯುವ ನೀರು ಮತ್ತು ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಡುವಂತ ಕೆಲಸವನ್ನು ಮಾಡಿದೆವು. ಇವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಿದಾಗ ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣಕ್ಕೆ ಒತ್ತು ಕೊಟ್ಟು ಏನು ಸರ್ವ ಶಿಕ್ಷಾ ಅಭಿಯಾನದಲ್ಲಿ ನಾವು ಒಂದಷ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೋ ಅದೇ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ವಿವೇಕ ಯೋಜನೆಯನ್ನು ಸರ್ಕಾರ ತಂದು ಆ ಮುಖಾಂತರ ಇವತ್ತು ಕೊಠಡಿಗಳನ್ನು ಕೊಟ್ಟು ಆ ಕೊಠಡಿಗಳಲ್ಲಿ ಇವತ್ತು ಎಲ್ಲ ಸೌಕರ್ಯವನ್ನು ಹೊಂದಬೇಕು ಅಂತೇಳಿ ಇವತ್ತು ಯೋಚನೆ ಮಾಡಿ ಕಳೆದ ಆ ಒಂದು 2 ವರ್ಷದಲ್ಲಿ ಸುಮಾರು 35 ಕೊಠಡಿಗಳನ್ನು ನಿರ್ಮಾಣ ಮಾಡಿ ಎಲ್ಲಿ ಅವಶ್ಯಕತೆ ಉಂಟೋ ಅಲ್ಲಿಗೆ ಅದನ್ನು ಕೊಡುವಂತ ಕೆಲಸವನ್ನು ಮಾಡಿದೆವು. ಆ ರೀತಿಯಾಗಿ ಇವತ್ತು ಇಲ್ಲಿ 16,40,000 ಹಾಗೆ 2 ಕೊಠಡಿಗಳು. ನಾರಾಯಣ ಮಾಸ್ಟರ್ ಹೇಳಿದರು ಸುವರ್ಣ ಕರ್ನಾಟಕದಲ್ಲಿ 10 ಲಕ್ಷ ಕೊಟ್ಟಿದ್ದೇನೆ ಅಂತೇಳಿ, ನನ್ಗೆ ಮರ್ತೋಗಿತ್ತು. ಸ್ಮಾರ್ಟ್ ಕ್ಲಾಸ್, ಕುಡಿಯುವ ನೀರನ್ನು ಕೊಟ್ಟಿದ್ದೇವೆ ಅಂತೇಳಿ, ಕಾಂಕ್ರೀಟ್ ರೋಡ್ ಅನ್ನು ಮಾಡಿದ್ದೇವೆ ಅಂತೇಳಿ ಎಲ್ಲ ಶಾಲೆಗಳಿಗೆ ಕೊಟ್ಟಿದ್ದೇನೆ. ಆದರೆ ಇರ್ದೆ ಉಪ್ಪಲಿಗೆ ಶಾಲೆಗೆ ಪ್ರತಿ ವರ್ಷ ಒಂದೊಂದು ಕೊಡುಗೆಯನ್ನು ಕೊಡ್ತಾ ಇದ್ದೆ ನಾರಾಯಣ ಭಟ್ರೆ. ಯಾಕಂದ್ರೆ ನನಗೆ ಈ ಶಾಲೆಯ ಬಗ್ಗೆ ಇದ್ದಷ್ಟು ಅಚ್ಚುಮೆಚ್ಚು, ನಾರಾಯಣ ಕೆ ಅವರ ಬಗ್ಗೆ ಇದ್ದಂತ ಗೌರವ ಬೇರೆ ಶಾಲೆಯಲ್ಲಿ ಇರಲಿಲ್ಲ. ಇವರ ಹಾಗೆ ಬಾಕಿಯವರು ಆಗಬೇಕು ಅಂತೇಳಿ ಇದನ್ನೊಂದು ರೋಲ್ ಮಾಡೆಲ್ ಹೈಸ್ಕೂಲ್ ಮಾಡಬೇಕು ಅಂತೇಳಿ ನಾವು ಯೋಚನೆ ಮಾಡಿಕೊಂಡಿದ್ವಿ. ಒಬ್ಬ ರೋಲ್ ಮಾಡೆಲ್ ಮುಖ್ಯ ಗುರು ಇರುವಾಗ, ರೋಲ್ ಮಾಡೆಲ್ ಸ್ಟೂಡೆಂಟ್ಸ್ ಇರುವಾಗ ಆ ಶಾಲೆ ಕೂಡ ಸೌಲಭ್ಯದಲ್ಲಿ ರೋಲ್ ಮಾಡೆಲ್ ಇರಬೇಕು ಅಂತೇಳಿ ಅದಕ್ಕೆ ಒತ್ತು ಕೊಟ್ಟು ಬಹುಶಃ ಈ ಶಾಲೆ ಇವತ್ತು ಈ ಹಂತಕ್ಕೆ ಮುಟ್ಟಿದೆ. ಸೀತಾರಾಮ್ ರೈಗಳು, ಮನಮೋಹನ್ ರೈಗಳೆಲ್ಲ ಇದ್ದಾರೆ, ಕೃಷ್ಣ ಪ್ರಸಾದ್ ಆಳುವ, ಪ್ರಕಾಶ್ ರೈಗಳು, ಅವರ ದೇಣಿಗೆ ಕೂಡ ಇದೆ. ಸರ್ಕಾರವನ್ನು ನಂಬಿ ನಾವು ಒಂದು ಪ್ರೌಢಶಾಲೆ ನಡೆಸುವುದಿಲ್ಲ, ಸಾರ್ವಜನಿಕವಾಗಿ ಊರಿನವರ ಕೊಡುಗೆಯನ್ನು ಕೊಟ್ಟು ಕೂಡ ನಡೆಸ್ತೇವೆ ಅಂತೇಳಿ ತೋರಿಸಿಕೊಟ್ಟಂತ ಉದಾಹರಣೆ ಈ ಶಾಲೆಯಲ್ಲಿದೆ. ಅದಕ್ಕಾಗಿ ನಾನು ಸರ್ಕಾರದ ಸವಲತ್ತನ್ನು ವಿಶೇಷವಾಗಿ ಕೊಡುವಂತ ಕೆಲಸವನ್ನು ಮಾಡಿದೆವು. ಆ ಮುಖಾಂತರ ಇವತ್ತು ಈ ಶಾಲೆಯ ಮೂಲಭೂತ ಸೌಲಭ್ಯವನ್ನು ಈಡೇರಿಸುವ ಕೆಲಸ ನಾವು ಜನಪ್ರತಿನಿಧಿಗಳು ಮಾಡಿದ್ರೆ 100% ಫಲಿತಾಂಶವನ್ನು ಪಡೆಯುವಂತ ಕೆಲಸ ನಮ್ಮ ಅಧ್ಯಾಪಕರು ನಾರಾಯಣ್ ಕೆ ಅವರ ಮುಖಾಂತರ ಮಾಡಿದ್ದಾರೆ. ಪ್ರತಿ ಸಲ ನಾನು
ಆ ಒಂದು ಅತ್ಯಧಿಕ ಅಂಕ ಗಳಿಸಿದಂತ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಗೌರವಿಸುವ ಸಂದರ್ಭದಲ್ಲಿ ಇರ್ದೆ ಉಪ್ಪಳ್ಳಿಗೆ ಶಾಲೆಯನ್ನು ವಿಟ್ಲದಲ್ಲಿ ಉಲ್ಲೇಖ ಮಾಡಿದ್ದೇನೆ, ಮಾನಿಲದಲ್ಲಿ ಉಲ್ಲೇಖ ಮಾಡಿದ್ದೇನೆ. ನಿರಂತರವಾಗಿ ಒಂದು ಪ್ರೌಢಶಾಲೆ ಯಾವ ರೀತಿಯಾಗಿ 100% ಫಲಿತಾಂಶವನ್ನು ಪಡ್ಕೊಳ್ಬಹುದು, ನೀವು ಹೋಗಿ ಅಲ್ಲಿ ನೋಡಿಕೊಂಡು ಬನ್ನಿ ಅಂತೇಳಿ ವೇದಿಕೆಯನ್ನು ಅಲಂಕರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರಿಗೆ ಹೂ ಹಾಗೂ ಪುಸ್ತಕವನ್ನು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಗೌರವ ಉಪಸ್ಥಿತಿಯಲ್ಲಿರುವಂತಹ ಗಣ್ಯರಾದಂಥ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಶ್ರೀಮತಿ ಉಮಾವತಿ ಎಸ್ ಮಣಿಯಾಣಿಯವರು ಈಗ ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಮುಖ್ಯೋಪಾಧ್ಯಾಯರ ಬಗ್ಗೆ, ಈ ಶಾಲೆಯ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಕ್ಷೇತ್ರ ಶಿಕ್ಷಣ ಕಚೇರಿ ಪುತ್ತೂರು ವೇದಿಕೆಯಲ್ಲಿರುವಂಥ ಇವತ್ತಿನ ನಾರಾಯಣ್ ಸರ್ ಅವರ ಬೀಳ್ಕೊಡುಗೆ ವಿಧೇಯಕೂಟಕ್ಕೆ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ನಮ್ಮ ಅಭಿನಂದನಾ ಸಭೆಯ ಉದ್ಘಾಟನೆಯನ್ನು ಮಾಡಿರುವಂಥ ನಮ್ಮ ಶಾಸಕರಾದ ಮಾಜಿ ಶಾಸಕರಾದಂಥ ಸಂಜೀವ ಮಠಂದೂರವರೇ, ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ, ಅತಿಥಿಗಳೇ ಹಾಗೂ ಪೋಷಕರೇ, ವಿದ್ಯಾರ್ಥಿಗಳೇ, ನಾವು ಈ ಶಾಲೆಯಲ್ಲಿ 9 ವರ್ಷ ಸೇವೆಯನ್ನು ಮಾಡಿರುವಂಥ ನಾರಾಯಣ್ ಸರ್ ಅವರ ಬಗ್ಗೆ ಹೇಳಬೇಕಾದ್ರೆ, ಅವರು ಈ ಶಾಲೆಗೆ ಬಂದ ಮೇಲೆ ಉತ್ತಮ ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳನ್ನು ಸಾಧನೆ ಮಾಡಿಸಿದಂಥ ಗೌರವ ನಮ್ಮ ಈ ಶಿಕ್ಷಕರಿಗೂ ಇದೆ. ಯಾಕೆಂತೇಳಿದರೆ, ನಾವು ಪಂಚಾಯತ್ ಸದಸ್ಯರಾಗಿ 3 ಬಾರಿ ಈ ಒಂದು ವಾರ್ಡಿನ ಸದಸ್ಯರಾಗಿದ್ದೇವೆ. ಆದರೆ ನಾವು ನಮ್ಮ ಈ ನಾರಾಯಣ್ ಸರ್ ಅವರು ಇಲ್ಲಿಗೆ ಮುಖ್ಯ ಶಿಕ್ಷಕರಾಗಿ ಬಂದ ಮೇಲೆ ನಮ್ಮನ್ನು ಅವರು ಗುರುತಿಸ್ತಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇರ್ತಾರೆ. ಆದ ಕಾರಣ ನಮ್ಮಿಂದ ಆಗುವಂಥ ಸಹಕಾರವನ್ನು ನಾವು ಮಾಡ್ತಾ ಇದ್ದೇವೆ. ನಮ್ಮಿಂದ ಅಥವಾ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಆಗಿರ್ಬೋದು, ಶಾಸಕರ ನಿಧಿಯಿಂದ ಆಗಿರ್ಬೋದು, ನಮ್ಮ ಶಾಲೆಗೆ ಯಾವುದೇ ಕೊಡುಗೆಯನ್ನು ಬೇಕಾದರೂ ನಮ್ಮ ಎಲ್ಲ ಅವಧಿಯಲ್ಲೂ ಮಾಡಿಕೊಟ್ಟಿದ್ದೇವೆ. ಆದರೆ ನಮ್ಮ ಒಂದು ಉತ್ತಮ ಶಿಕ್ಷಕರಾಗಿ ನಾರಾಯಣ್ ಸರ್ ಅವರು ಬಂದ ಮೇಲೆ ಉತ್ತಮ ವಿದ್ಯಾರ್ಥಿಗಳನ್ನು ಗುರುತಿಸುವ ಹಾಗೆ, ನಮ್ಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವ ಹಾಗೆ ನಮ್ಮ ವಿದ್ಯಾರ್ಥಿಗಳನ್ನು ಮಾಡಿದ್ದಾರೆ. ಆದರೆ ನಾರಾಯಣ್ ಸರ್ ಒಬ್ಬರೇ ಅಲ್ಲ, ನಮ್ಮ ಶಿಕ್ಷಕ ವೃಂದ. ಯಾಕೆಂತ ಹೇಳಿದರೆ, 10ನೇ ಕ್ಲಾಸಲ್ಲಿ 100% ಫಲಿತಾಂಶವನ್ನು ಪಡಿಬೇಕಾದ್ರೆ ಆ ಒಂದು ಮಾರ್ಗದರ್ಶನವನ್ನು ನಮ್ಮ ನಾರಾಯಣ್ ಸರ್ ಅವರು ತಗೊಂಡಿದ್ದಾರೆ. ಆದರೆ ಅವರು ಬಂದ ಪ್ರಥಮ ಸ್ಥಾನದಲ್ಲಿ ಅವರು ಈ ಮಕ್ಕಳ ಜೊತೆ ಎಲ್ಲ ಶಿಕ್ಷಕ ವೃಂದ ರಾತ್ರಿ ಶಾಲೆ ಮಾಡ್ತಾ ಬೆಳಿಗ್ಗೆ 5 ಗಂಟೆಗೆ ಮಕ್ಕಳನ್ನು ಏಳಿಸುವಂಥ ಒಂದು ಕಾಲ್ ಮಾಡುವಂಥ ಮುಖಾಂತರ ಮಕ್ಕಳನ್ನು ಬೆಳಿಗ್ಗೆ 5 ಗಂಟೆಗೆ ಏಳಿಸ್ತಾ ಮಕ್ಕಳಿಗೆ ಉತ್ತಮ ವಿದ್ಯಾರ್ಥಿ ಆಗಬೇಕಾದ್ರೆ ಏನೆಲ್ಲ ಬೇಕು ಆ ಸಾಧನೆಗೆ ಪ್ರೋತ್ಸಾಹ ಕೊಡ್ತಾ ಎಲ್ಲ ಶಿಕ್ಷಕ ವೃಂದದಿಂದ ನಮ್ಮ ಈ ವಿದ್ಯಾರ್ಥಿಗಳು ಒಳ್ಳೊಳ್ಳೆ ಸಾಧನೆಯನ್ನು ಮಾಡಿದ್ದಾರೆ. ಆದರೆ ನಮ್ಮ ಶಿಕ್ಷಕರ ಭಯ ಮಕ್ಕಳಿಗಿರ್ತಿತ್ತು. ಯಾಕೆಂತೇಳಿದರೆ, ಬೆಳಿಗ್ಗೆ 7 ಗಂಟೆಗೆ ಹೇಳುವಂಥ ವಿದ್ಯಾರ್ಥಿಗಳು ಶಿಕ್ಷಕರು 5 ಗಂಟೆಗೆ ಕಾಲ್ ಮಾಡಿ ಎಬ್ಬಿಸ್ತಿದ್ರು. ಆದರೆ ಮಕ್ಕಳು ಪುನಃ ನಿದ್ದೆ ಮಾಡ್ತಿದ್ರು. ಆದರೆ ಬೆಳಿಗ್ಗೆ 7 ಗಂಟೆಗೆ ತಮ್ಮ ಶಿಕ್ಷಕರು ಮನೆ ಬಾಗಿಲಲ್ಲಿ ಇರ್ತಿದ್ರು. ಪುತ್ತಿಚ್ಚನ ಒಂದು ರಿಕ್ಷಾವು ಅವರು ಶಿಕ್ಷಕರು ತಮ್ಮ ಮನೆಗೆ ಬರ್ತಾರೆ ಅಂತೇಳಿ ಎಲ್ಲ ಮಕ್ಕಳು ಬೇಗ ಎದ್ದು ತಮ್ಮ ಶಿಕ್ಷಣದ ಬಗ್ಗೆ ಒಳ್ಳೆಯ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ನಮ್ಮ ಶಿಕ್ಷಕರು ಮುಖ್ಯ ಕಾರಣ. ಅಂತ ಒಂದು ಶಿಕ್ಷಕರನ್ನು ನಾವು ಇವತ್ತು ಬೀಳ್ಕೊಡುಗೆ ಮಾಡಿ ಅವರ ವಿಧೇಯಕೂಟಕ್ಕೆ
ನಾವು ಬಿಟ್ಟು ಕೊಡ್ತಾ ಇದ್ದೇವೆ. ಅವರ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಈ ಒಂದು ಮೊನ್ನೆ ತಾನೇ ಮಾಡಿದಂತ ಸಾಧಕ ಒಂದು ಸಮಿತಿಯನ್ನು ಮಾಡಿದ್ದೇವೆ. ಈ ಸಮಿತಿಯಲ್ಲಿ ಉಸ್ತುವಾರಿಯಾಗಿ ನಮ್ಮ ಈ ಸಂಘದ ಕಾರ್ಯಾಧ್ಯಕ್ಷರಾಗಿ ಸೇವೆಯನ್ನು ಮಾಡ್ತಾ ಇದ್ರು ಪ್ರಕಾಶ್ ರೈ ಅವರು, ಹಾಗೂ ಈ ಒಂದು ತಂಡ ಚಿದಾನಂದ ಬೈಲಾಡಿ ಅವರು ಮತ್ತು ಮನಮೋಹನ್ ರೈ ಅವರು ಹಾಗೂ ಎಲ್ಲ ಹಿರಿಯರನ್ನು ಸೇರಿಸಿಕೊಂಡು ಈ ಒಂದು ಸಮಿತಿಯನ್ನು ಮಾಡಿ ಒಂದು ನಮ್ಮ ಎಲ್ಲಿ ತಾಲೂಕು ಮಟ್ಟದಲ್ಲಿ ಎಲ್ಲಿ ಆಗದಂಥ ಬೀಳ್ಕೊಡುಗೆ ವಿದಾಯಕೂಟವನ್ನು ನಮ್ಮ ಶಿಕ್ಷಕರಿಗೆ ಮಾಡಬೇಕು. ಅವರ ಒಂದು ಒಳ್ಳೆಯ ಸ್ಥಾನಮಾನವನ್ನು ನಮ್ಮ ಶಾಲೆಗೆ ನಮಗೂ ನಮ್ಮ ವಿದ್ಯಾರ್ಥಿಗಳಿಗೆ ಕೊಟ್ಟಿದ್ದಾರೆ. ಈ ಎಲ್ಲ ಭಾಗದ ಜನರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾಗಿದ್ದಾರೆ ಅಂತ ಹೇಳ್ತಾ ಇವರಿಗೆ ನಮ್ಮೆಲ್ಲರ ವಿದಯ ಕೂಟಕ್ಕೆ ವಂದಿಸ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಶ್ರೀರಾಮ್. ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಮಲ್ ರವರು, ಹಾಗೆಯೇ ಕಡಬ ತಾಲೂಕಿನ ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಶಾಂತರಾಮ್ ಓಡ್ಲಾ, ಕಾರ್ಯದರ್ಶಿಗಳಾದಂತಹ ದೇವಿಪ್ರಸಾದ್, ಹಾಗೆಯೇ ಬೆಟ್ಟಂಪಾಡಿ ಗ್ರಾಮ ಪಂಚಾಯತಿನ ಸದಸ್ಯರಾದಂಥ ಮೊಯ್ದು ಕುഞ്ഞಿ, ಶ್ರೀಮತಿ ಆಶಾಲತಾ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾದ ರಾಮಣ್ಣ ರೈ, ಸುಧಾಕರ್ ರೈ, ತಾಲೂಕು ಸಂಘದ ಉಪಾಧ್ಯಕ್ಷರು, ಇವರೆಲ್ಲ ಆಗಮಿಸಿದ್ದಾರೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅದರೊಂದಿಗೆ ನಮ್ಮ ಪುತ್ತೂರಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾದಂಥ ಸುಂದರಗೌಡ ಸರ್ ಕೂಡ ಆಗಮಿಸಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅವರನ್ನೆಲ್ಲ ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಪುತ್ತೂರು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀ ಸುಂದರಗೌಡ ಸರ್ ಇವರನ್ನು ಹೂ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರೀತಿಯ ಸಂಕೇತ ಹೂ. ಹಾಗೆಯೇ ಕಡಬ ತಾಲೂಕಿನ ಅಧ್ಯಕ್ಷರಾದಂಥ ಶಾಂತರಾಮ್ ಓಡ್ಲಾ ಇವರನ್ನು, ಕಡಬ ತಾಲೂಕಿನ ಕಾರ್ಯದರ್ಶಿಗಳು ಪ್ರೌಢಶಾಲಾ ಸಹಶಿಕ್ಷಕರ ಸಂಘದ ಕಾರ್ಯದರ್ಶಿಗಳು ದೇವಿಪ್ರಸಾದ್ ಇವರಿಗೆ, ಅದೇ ರೀತಿ ECO ಹರಿಪ್ರಸಾದ್ ಸರ್ ಅವರು ಕೂಡ ಇದ್ದಾರೆ. ಅವರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ವಿಮಲ್ ರವರು ಕೂಡ ವೇದಿಕೆ, ಅವರಿಗೆ ಹೂವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಮುಂದೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ಶ್ರೀ ಶಶಿಕುಮಾರ್ ರೈ ಬಾಲ್ಯೋಟು. ಇವರು ನಿರ್ದೇಶಕರು SCDCC ಬ್ಯಾಂಕ್ ಮಂಗಳೂರು. ಇವರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣ್ ಕೆ ಇವರಿಗೆ ಅಭಿನಂದನೆ ಮತ್ತು ನೂತನ ಕೊಠಡಿ ಲೋಕಾರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮದ ಸಭಾಧ್ಯಕ್ಷರೇ, ಈ ಒಂದು ಕಾರ್ಯಕ್ರಮದಲ್ಲಿ ಸಭಾಧ್ಯಕ್ಷರು ನಮ್ಮ ಪಂಚಾಯತ್ನ ಅಧ್ಯಕ್ಷರಾದ ಪವಿತ್ರ ಡಿ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಈ ಕ್ಷೇತ್ರದ ಶಾಸಕರು ಮಾತಿನ ಮಲ್ಲ ಭೋಜೇಗೌಡರವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಲೋಕೇಶ್ ರವರೇ, ವೇದಿಕೆಯಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರೇ, ಸೇರಿರತಕ್ಕಂತಹ ವಿದ್ಯಾರ್ಥಿನಿಯರೇ, ಪೋಷಕ ಮಿತ್ರರೇ ಹಾಗೂ ನಾರಾಯಣ್ ಕೆ ಅವರ ಅಭಿಮಾನಿ ಬಂಧುಗಳೇ, ಬಹುಶಃ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುವಂತಹ ಸಂದರ್ಭದಲ್ಲಿ
ನಿವೃತ್ತಿ ಎನ್ನುವಂಥದ್ದು ಅನಿವಾರ್ಯ ಎನ್ನುವಂಥದ್ದನ್ನ ನಾವೆಲ್ಲರೂ ಕಂಡಿದ್ದೇವೆ. ಬಹುಶಃ ಈ ಉಪ್ಪಳಿಗೆ ಶಾಲೆ ಕಳೆದ 9 ವರ್ಷಗಳಿಂದ ಅಭಿವೃದ್ಧಿಯ ಪಥದಲ್ಲಿ ಕೊಂಡೊಯ್ಯುವಂತಹ ಸಂದರ್ಭದಲ್ಲಿ ಇಲ್ಲಿನ ಆಗಿನ ಈ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಶಾಸಕರು ಹಾಗೆ ಉಪಾಧ್ಯಕ್ಷರಾದಂತಹ ಪ್ರಕಾಶ್ ರೈ ಬೈಲಾಡಿ ಮತ್ತು ಅವರ ತಂಡದ ಶ್ರಮ ಅತ್ಯಮೂಲ್ಯವಾದದ್ದು ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಒಬ್ಬ ಶಿಕ್ಷಣಾಭಿಮಾನಿಗಳಾಗಿ ಈ ಶಾಲೆಗೆ ಹೈಸ್ಕೂಲ್ನ ಮಾನ್ಯತೆಯನ್ನ ಪಡೆಯುವಲ್ಲಿ ಬಹಳ ಶ್ರಮವನ್ನ ವಹಿಸಿ 5-6 ಸಲ ರಂಗನಾಥ್ ರೈ ಮತ್ತು ಪ್ರಕಾಶ್ ರೈಗಳು ಬೆಂಗಳೂರಿಗೆ ಯಾತ್ರೆಯನ್ನ ಮಾಡಿ ಶಿಕ್ಷಣ ಸಚಿವರನ್ನ ಕಂಡು ಶಿಕ್ಷಣ ಇಲಾಖೆಯಲ್ಲಿ ಈ ಒಂದು ಶಾಲೆಗೆ ಆಗತಕ್ಕಂತಹ ಒಂದು ಹೈಸ್ಕೂಲ್ನ ಮಾನ್ಯತೆಯನ್ನ ಪಡೆಯುವಲ್ಲಿ ಹಲವಾರು ಬಾರಿ ಅವರು ಸಂದರ್ಶನಗಳನ್ನ ಮಾಡಿ ಈ ಶಾಲೆಯನ್ನ ಮುಖ್ಯ ಶಾಲೆಯನ್ನಾಗಿ ಹೈಸ್ಕೂಲ್ ಅನ್ನಾಗಿ ಪದೋನ್ನತಿಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಹುಶಃ ಆ ಸಮಯದಲ್ಲಿ ನಾರಾಯಣ್ ಕೆ ರವರ ಶ್ರಮ ಕೂಡ ಅತ್ಯಮೂಲ್ಯವಾದದ್ದು ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ನಾರಾಯಣ್ ರವರು ಅರಿಯಡ್ಕದಲ್ಲಿ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿಗೆ ಬಡ್ತಿ ಹೊಂದು ಬಂದಂತಹ ಸಂದರ್ಭದಲ್ಲಿ ಆ ಅರಿಯಡ್ಕದಲ್ಲಿ ನಡೆದಂತಹ ಅಭಿನಂದನಾ ಕಾರ್ಯಕ್ರಮವನ್ನು ಕಂಡಾಗ ಬಹಳ ಆಶ್ಚರ್ಯ ಆಗ್ತಾ ಇತ್ತು. ಅಲ್ಲಿಯ ಹಲವಾರು ಮಂದಿ ಅಮ್ಮಣ್ರೈಗಳು ಅವರ ಅಭಿಮಾನದಿಂದ ಅರಿಯಡ್ಕದಿಂದ ಇಲ್ಲಿಗೆ ಬಂದಿದ್ದಾರೆ. ಬಹುಶಃ ಅವರಲ್ಲಿರತಕ್ಕಂತಹ ಪ್ರೀತಿ, ವಿಶ್ವಾಸ, ನಾರಾಯಣರನ್ನ ನಾವು ಯಾವ ರೀತಿಯಿಂದ ಮಾತಾಡಬೇಕು ಎನ್ನುವಂತಹ ವಾಕ್ಯಗಳೇ ನಮ್ಮ ಪದಗಳು ನಮ್ಮ ಬಾಯಿಯಲ್ಲಿಲ್ಲ. ಮತ್ತು ಬಹುಶಃ ಅಷ್ಟು ಕೆಲಸ ಕಾರ್ಯಗಳನ್ನ ಮಾಡಿ ಈ ಶಾಲೆಯ ಅಭಿವೃದ್ಧಿಗೆ 100% ಫಲಿತಾಂಶವನ್ನು ಪಡೆಯುವಲ್ಲಿಯೂ ತನ್ನ ಸತತವಾದ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಬಹುಶಃ ಈ ಒಂದು ವೇದಿಕೆ ಮತ್ತು ಸಭಾಂಗಣ ರಚಿಸುವಂತಹ ಸಂದರ್ಭದಲ್ಲಿ ಮನೆ ಭೇಟಿ ಮಾಡಿ ಪ್ರಕಾಶ್ ರೈಗಳು, ಕೃಷ್ಣ ಪ್ರಸಾದ್ ಆಳ್ವರು, ಇಲ್ಲಿನ ತಂಡ ಮನೆ ಭೇಟಿ ಮಾಡಿ ಆ ಧನ ಸಂಗ್ರಹ ಮಾಡಿದಂತಹ ಸಂದರ್ಭ ಅದು ನೆನಪಿಗೆ ಬರ್ತದೆ. ಬಹುಶಃ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಈ ಊರಿನ ಬಂಧುಗಳೊಂದಿಗೆ ಸೇರಿಕೊಂಡು ಸಂಜೆಯ ಹೊತ್ತು ರಾತ್ರಿ ಎನ್ನದೇ ತಾವು ಕೆಲಸ ಕಾರ್ಯಗಳನ್ನ ಮಾಡಿ ಈ ಶಾಲೆಯನ್ನು ಅಭಿವೃದ್ಧಿ ಪಥದಲ್ಲಿ ಕೊಂಡೊಯ್ಯುವಲ್ಲಿ ನಿಪುಣರಾಗಿದ್ದಾರೆ. ಹಾಗೆ ವಿದ್ಯಾರ್ಜನೆಯಲ್ಲಿ ತನ್ನನ್ನು ತಾನು ವಿಶೇಷವಾಗಿ ತೊಡಗಿಸಿಕೊಂಡು ಒಬ್ಬ ವ್ಯಕ್ತಿಯಲ್ಲ, ಶಕ್ತಿ ಎನ್ನುವಂಥದ್ದನ್ನ ನಾರಾಯಣ್ ರವರು ತೋರಿಸಿಕೊಟ್ಟಿದ್ದಾರೆ. ಎಲ್ಲರೂ ನಿವೃತ್ತಿ ಜೀವನದಲ್ಲಿ ಒಬ್ಬೊಬ್ಬರನ್ನ ನಾವು ಸಂಬೋಧಿಸುವಂತಹ ವ್ಯವಸ್ಥೆಗಳಿರಬಹುದು, ಆದ್ರೆ ಆ ಸಂಬೋಧನೆಗೆ ಅರ್ಹರಾದ ವ್ಯಕ್ತಿ ನಾರಾಯಣರು ಎನ್ನುವಂಥದ್ದನ್ನ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಅದೇ ರೀತಿ ಇಲ್ಲಿಯ ಒಬ್ರು ದೇವಪ್ಪ ನಾಯ್ಕರವರು ನಾರಾಯಣರ ಹಾಗೆ ಶ್ರಮವನ್ನ ಪಟ್ಟು ನಮ್ಮೂರಿನ ಒಬ್ಬ ಪ್ರತಿಭೆ ಎಲ್ಲ ಶಾಲೆಗಳಲ್ಲಿ, ನಮ್ಮ ಪೆರಲ್ತರ್ಕ ಶಾಲೆ ಇರಬಹುದು, ಇವತ್ತು ಇಷ್ಟೊಂದು ಅಭಿವೃದ್ಧಿ ಪಡಬೇಕಿದ್ರೆ ಅದಕ್ಕೆ ಅಡಿಪಾಯವನ್ನು ಹಾಕಿದವರು ದೇವಪ್ಪ ನಾಯ್ಕರವರು. ಅಂತಹ ಶ್ರಮದ ವ್ಯಕ್ತಿಗಳು ನಮ್ಮೂರಿನಲ್ಲೂ ಇದ್ದಾರೆ. ನಾರಾಯಣರವರು ತನ್ನ ಮಕ್ಕಳ ವಿದ್ಯಾಭ್ಯಾಸವನ್ನ ಉತ್ತಮ ರೀತಿಗೆ ತಂದು ಉದ್ಯೋಗದಲ್ಲಿ ಮಕ್ಕಳನ್ನ ತೊಡಗಿಸುವಂತಹ ಕೆಲಸ ಕಾರ್ಯದಲ್ಲಿ ಒಬ್ಬ ಡಾಕ್ಟರ್ನಾಗಿ ಮಾಡಿ ನಮಗೆ ಸೇವೆಯನ್ನ ಕೊಡುವಂತಹ ಒಬ್ಬ ಮಗನನ್ನ ಪಡೆದಿದ್ದಾರೆ ಎನ್ನುವಂಥದ್ದು ಬಹಳ ನಮಗೆ ಒಂದು ಸಂತೋಷದ ವಿಚಾರ. ತನ್ನ ತುಂಬು ಕುಟುಂಬದಲ್ಲಿ ತಾವು ಇಂದಿನಿಂದ ನಿವೃತ್ತಿಗೊಂಡು ಈ ಊರಿನ ಎಲ್ಲ ಜನರೊಂದಿಗೆ ಇನ್ನಷ್ಟು ಸೌಹಾರ್ದತೆಯಿಂದ ಇದ್ದು ಈ ಊರಿನ ಅಭಿವೃದ್ಧಿಗೆ ತಾವು ಸಹಕಾರಿಗಳಾಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ನಿಮಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನ ಸಲ್ಲಿಸುತ್ತಾ ನಿಮ್ಮ ನಿವೃತ್ತಿ ಜೀವನ ಮತ್ತು ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ದೇವರು ಮತ್ತು ನೀವು ನಂಬಿರತಕ್ಕಂತಹ ದೈವ ದೇವರುಗಳು ಅನುಗ್ರಹವನ್ನು ನೀಡಲಿ ಎಂದು ಆಶಿಸುತ್ತಾ ನನ್ನೆರಡು ಮಾತುಗಳಿಗೆ ವಿರಾಮವನ್ನು ಘೋಷಿಸ್ತೇನೆ. ಜೈ ಹಿಂದ್. ಏನೆಂದು ಮಾಡಲಿ ಗುರುವಿನ ಗುಣಗಾನ, ಅಂದನಿಗೂ ದಾರಿ ತೋರುವುದು ಅಕ್ಷರದ ವರದಾನ, ತನು ಮನ ಧನ ಕೊಟ್ಟರೂ ತೀರದು ಅದರ ಋಣ ಎಂಬುದಾಗಿ ಮುಖ್ಯ ಶಿಕ್ಷಕರಾದಂತಹ ಶ್ರೀ ನಾರಾಯಣಕ್ಕೆ ಇವರನ್ನ ಅಭಿನಂದಿಸಿದಂತಹ ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು ಆದಂತಹ ಶ್ರೀಯುತ ಶಶಿಕುಮಾರ್ ರೈ ಬಾಲ್ಯೋಟು ಇವರಿಗೆ ಅಭಿನಂದನೆಗಳು. ಮುಂದೆ ಪುತ್ತೂರು ತಾಲೂಕಿನಲ್ಲಿ ನಾರಾಯಣಕ್ಕೆ ಇವರು ಹೆಸರನ್ನು ಗಳಿಸಬೇಕು ಅಂತ ಹೇಳಿದ್ರೆ ಅವರ ಹಿಂದೆ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಈ ಹಿಂದೆ ಪುತ್ತೂರಿನಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದು ಈಗ ಶಿಕಾರಿಪುರದಲ್ಲಿ ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿ ಪುತ್ತೂರಿನಂತೆ ಶಿಕಾರಿಪುರವನ್ನು ಕೂಡ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸುವಂತೆ ಮಾಡುತ್ತಿರುವಂತಹ
ಶಶಿಧರ್ ಸರ್ ಅವರು ಈಗ ತಮ್ಮ ಮನದಾಳದ ಮಾತುಗಳನ್ನ ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರ. ಕ್ಷೇತ್ರದ ಶ್ರೀ ದೈವ ಮಹಾಲಿಂಗೇಶ್ವರ ಸ್ವಾಮಿಯನ್ನು ನೆನೆಸ್ಕೊಳ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಕ್ಷೇತ್ರದ ಜನಪ್ರತಿನಿಧಿಗಳು, ಗೌರವಾನ್ವಿತ MLC ಸಾಹೇಬರು, ಭೋಜೇಗೌಡರು ಸರ್ ಅವರು, ಹಾಗೂ ಈ ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನನ್ನ ಆತ್ಮೀಯರಾದ ಲೋಕೇಶ್ ಅವರೇ, ಹಾಗೂ ಈಗಷ್ಟೇ ಶುಭಾಶಯಗಳನ್ನು ಹೇಳಿದ ಶಶಿಕುಮಾರ್ ರೈ ಬಾಲ್ಯುಟ್ಟು ಸರ್ ಅವರೇ, ಹಾಗೂ ಚಿದಾನಂದ್ ಬೈಲಾಡಿ ಸರ್ ಅವರೇ, ಹಾಗೂ ಈ ಊರಿನ ಆಗಿನಿಂದ ಈಗಿನವರೆಗೂ ಕೆಲಸ ಮಾಡ್ತಾ ಇರುವ ಪ್ರಕಾಶ್ ನಮ್ಮ ಆಳ್ವ ಅವರು, ಕೃಷ್ಣ ಪ್ರಸಾದ್ ಆಳ್ವ ಅವರೇ, ಹಾಗೂ ಈ ಶಾಲೆಯ SDMC ಅಧ್ಯಕ್ಷರೇ, ಸದಸ್ಯರೇ, ಗೌರವಾನ್ವಿತ ಗ್ರಾಮ ಪಂಚಾಯಿತಿಯವರೇ, SDMC ಅವರೇ, ಈ ಶಾಲೆಯ ಪ್ರಕಾಶ್ ಅವರೇ, ಹಾಗೂ ಎಲ್ಲ ಸಂಘಗಳ ಅಧ್ಯಕ್ಷರು, ಉಪಾಧ್ಯಕ್ಷರೇ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿ ಅವತ್ತಿನಿಂದ ಇವತ್ತಿನವರೆಗೂ ಅಧ್ಯಕ್ಷರಾಗಿ ಅಬ್ರಹಾಂ ಅವರು ಇದ್ದಾರೆ, ಇಲ್ಲಿ ಉಪಸ್ಥಿತರಿದ್ದಾರೆ. ಎಲ್ಲ ಶಿಕ್ಷಕ ಬಾಂಧವರೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಮುಖ್ಯ ಶಿಕ್ಷಕ ಬಂಧುಗಳೇ, ನಮ್ಮ ಜನಪ್ರತಿನಿಧಿಗಳಾದ ಮೀನಾಕ್ಷಿ ಮಂಜುನಾಥ್ ಮೇಡಮ್ ಅವರೇ, ಅವರ ಪಿರಿಯಡಲ್ಲಿ ನಾವು ಇಲ್ಲಿದ್ವಿ, ನಮ್ಮ ಬೋರ್ಕರ್ ಸರ್ ಅವರು, ಮತ್ತೆ ಅಮ್ಮಣ್ಣ ರೈಗಳು, ಎಲ್ಲರಿಗೂ ಶ್ರೀಧರ್ ರೈಗಳು, ನಾರಾಯಣ್ ಭಟ್ರು ಎಲ್ಲರೂ ಇದ್ದಾರೆ ಇಲ್ಲಿ. ಎಲ್ಲರನ್ನು ನೆನಪಿಸ್ಕೊಳ್ತಾ ಚಂದ್ರನ್ ಅವರು ಇದ್ದಾರೆ, ನಾರಾಯಣ್ ಅವರ ಸೋದರರು. ನಾನು ಹೆಚ್ಚು ಮಾತಾಡಕ್ಕೆ ಇಷ್ಟಪಡಲ್ಲ, ಸಾಹೇಬರು ಮಾತನಾಡಬೇಕು. ಒಂದು ಈ ಶಾಲೆಯ ಎಲ್ಲ ಸಹಶಿಕ್ಷಕ ಮಿತ್ರರೇ, SDMC ಅವರೇ, ಊರವರೇ, ಮಕ್ಕಳೇ. ಇರ್ದೆ ಉಪ್ಪಳಿಗೆಗೆ ಬರಲಿಕ್ಕಿಂತ ಮುಂಚೆ ನಾರಾಯಣ್ ಸರ್ ಅವರು ಪಾಪೆಮಜಲು ಶಾಲೆಯಲ್ಲಿ ಇದ್ರು. ಪಾಪೆಮಜಲು ಶಾಲೆಯಿಂದ ಇಲ್ಲಿಗೆ ಬಂದು 9 ವರ್ಷಗಳ ಕಾಲ ಇಲ್ಲಿ ಕೆಲಸ ಮಾಡಿದ್ರು ಅಂತ ಎಲ್ಲರೂ ಹೇಳಿದ್ರು. ಈ ಕ್ಷೇತ್ರದಲ್ಲಿ 5 ವರ್ಷ ನಾನು BU ಆಗಿ ಇದ್ದೆ. ನನ್ನ ಗೆಳೆಯ ಆತ್ಮೀಯರು ಲೋಕೇಶ್ ಸರ್ ಸಹ ಇದ್ದಾರೆ ಇಲ್ಲಿ. ಅಧಿಕಾರಿಗಳು ಏನೇ ಮಾಡಬಹುದು, ಆದರೆ ಅಲ್ಲಿನ ಮುಖ್ಯಸ್ಥರು, ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಒಂದು ಶಾಲೆನ ಹೇಗೆ ಕೊಂಡೊಯ್ಯಬಹುದು ಅನ್ನೋದಕ್ಕೆ ಅತ್ಯಂತ ಮಾದರಿಯಾಗಿ ಇವತ್ತು ನಾರಾಯಣ್ ಅವರು ಬಹಳ ಅವರ ಊರು ಕೆಮ್ಮಣ್ಣಬಳ್ಳಿ ನಾರಾಯಣ್ ಅಂತ ಅವರು ಇವತ್ತು ಸಾಧನೆ ಮಾಡಿ ತೋರಿಸಿದ್ದಾರೆ. 100% ಫಲಿತಾಂಶವನ್ನ ತರಲಿಕ್ಕೆ ಸಹಶಿಕ್ಷಕರ ಜೊತೆ, ಊರವರ ಜೊತೆ ಶ್ರಮಿಸಿ ಈ ಉತ್ತುಂಗ ಅನ್ನುವ ಒಂದು ಭವನ, ಈ ರಚನೆ ಎಲ್ಲ ಟೀಮ್ ವರ್ಕ್ ಅಲ್ಲಿ ಮಾಡಿದ್ದಾರೆ. ಹಾಗಾಗಿ ಆ ಟೈಮಲ್ಲಿ ನಾವೇನಾದರೂ ಪುತ್ತೂರಿನಲ್ಲಿ ಮತ್ತೆ ಈ ಟೈಮಲ್ಲಿ ನಾನು ಕೇಳಲ್ಪಟ್ಟೆ, ಬಹಳ ಸಂತೋಷ ಆಯಿತು ಲೋಕೇಶ್ ಅವರು, 90 ಫಲಿತಾಂಶ ಬಂದಿದೆ SSLC ಪರೀಕ್ಷೆಯಲ್ಲಿ ಅಂತ, 92. ಹಾಗಾಗಿ ಅತ್ಯಂತ ಒಳ್ಳೆಯ ಫಲಿತಾಂಶ ಬಂದಿದೆ. ಅದಕ್ಕೆ ಏನೋ ಒಂದು ಸಣ್ಣ ಪಾವಟಿಗೆ ಅಥವಾ ಸಣ್ಣ ಮೆಟ್ಟಿಲು, ಸಣ್ಣ ಮುನ್ನುಡಿಯನ್ನ 2014ರಲ್ಲಿ 89.20 ಬಂದಿತ್ತು ಅವಾಗ. ಹಾಗಾಗಿ ಆ ಒಳ್ಳೆಯ ಪರಂಪರೆ ಮುಂದುವರ್ಕೊಂಡಾಗ್ತಿದೆ ಅನ್ನೋದು ಬಹಳ ಸಂತೋಷದ ಸಂಗತಿ. ಇದಕ್ಕೆ ಶ್ರಮಿಸಿದ ಎಲ್ಲರಿಗೂ ಒಳ್ಳೆಯದು ಮಾಡ್ತಾ, ಅವರ ಮೇಡಮ್ ಶ್ರೀಮತಿ ಅವರಿದ್ದಾರೆ, ಮಗ ವೈದ್ಯರಾಗಿದ್ದಾರೆ. ಇನ್ನಷ್ಟು ಕಾಲ ಈ ಊರು ಮತ್ತೆ ಈ ಜೊತೆ ಬಾಂಧವ್ಯ ತೆಗೆದುಕೊಂಡು, ತುಳುವಿನಲ್ಲಿ ಪೊಲಿ ಎನ್ನುವ ಒಂದು ಪದ ಇದೆ. ಪೊಲಿ 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 ಅಂದ್ರೆ ಹೆಚ್ಚಲಿ, ಸಿರಿ ಸಮೃದ್ಧಿ ಹೆಚ್ಚಾಗಲಿ ಅಂತ. ಆ ಸಿರಿ ಸಮೃದ್ಧಿ ಹೆಚ್ಚಾಗುತ್ತಾ ಒಂದು ಒಳ್ಳೆಯ ಮರಳು ನಾರಾಯಣ್ ಅವ್ರಿಗಿದೆ. ಒಳ್ಳೆಯ ಮರಳು ಅಂದ್ರೆ ಕೆಲಸ ಮಾಡುವ ಮರಳು, ಕೆಲಸ ಮಾಡುವ ಗೀಳು. ಆ ಗೀಳನ್ನ ಹಚ್ಚಿಕೊಂಡು ಅವರು ಇನ್ನಷ್ಟು ನಿವೃತ್ತ ಜೀವನದಲ್ಲಿ ಈ ನಮ್ಮ ಶಿಕ್ಷಣ ಇಲಾಖೆಗೆ ಅವರ ಒಂದು ಕೊಡುಗೆ ಬರಲಿ ಅಂತ ಹೇಳ್ತಾ, ಇವತ್ತು ನಮಗೆ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ ನನಗೂ ತುಂಬಾ ಖುಷಿ ಆಗ್ತದೆ. ಇವರ ಉತ್ತರಾಧಿಕಾರಿಗಳು ಮತ್ತೆ ಬೇರೆ ಮುಖ್ಯೋಪಾಧ್ಯಾಯರುಗಳು ಇದನ್ನ ಮುಂದುವರಿಸಿಕೊಂಡು ಹೋಗ್ಲಿ ಪರಂಪರೆಯನ್ನ ಅಂತ ಹೇಳಿ ಅವರಿಗೆ ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ಪುತ್ತೂರು ಮಹಾಲಿಂಗೇಶ್ವರ ಸ್ವಾಮಿ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಡಲಿ, ನಿಮ್ಮ ಕೆಲಸ ಕಾರ್ಯವ್ಯಾಪ್ತಿ ಈ ಪುತ್ತೂರಿಗೆ ಇನ್ನೂ ತಲುಪಲಿ ಅಂತ ಹೇಳಿ ನಾನು ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತಾ ಇದ್ದೇನೆ. ಸಣ್ಣ ಒಂದು ನೆನಪಿನ ಒಂದು ಕಾಣಿಕೆಯನ್ನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಮಿಷನ್ 95+ ಬಗ್ಗೆ ಮಾತಾಡಿ ಅಂದ್ರು. ಮಿಷನ್ 95+ ಬಗ್ಗೆ ಒಳ್ಳೆಯದಾಗಿದೆ. ಆ ಮಾತಿನಲ್ಲಿ ಅದೆಲ್ಲ ಹೊಳೆಯೋದಿಲ್ಲ.
ಒಂದು ಮಿಷನ್ 95+ ಅನ್ನುವ ಒಂದು ಒಳ್ಳೆಯ ಮರಳನ್ನ ಇವರು ಇವತ್ತಿಲ್ಲ, ನೂಜಿ ವೆಂಕಟರಮಣ ಗೌಡ್ರು, ಸರ್ವೇ ಶಾಲೆಯ ಮುಖ್ಯೋಪಾಧ್ಯಾಯರು ನೂಜಿ ವೆಂಕಟರಮಣ ಗೌಡ್ರು. ನಾವು ಇವರೆಲ್ಲ ಮಾಡಿದಾಗ ಇಡೀ ಟೀಮು, ಶ್ರೀಧರ್ ರೈಗಳಿದ್ದಾರೆ, ಅನೇಕ ಹೆಡ್ ಮಾಸ್ಟರ್ಗಳಿದ್ದಾರೆ. ಇಲ್ಲಿ ದಿವಕರ್ ಇದ್ರು, ಅವರು ರಿಟೈರ್ಡ್ ಆಗಿದ್ದಾರೆ GJC ಉಪ್ಪಿನಂಗಡಿಯಲ್ಲಿ. ಮನೆ ಭೇಟಿ ಎಲ್ಲ ಮಾಡಿ ಪುತ್ತೂರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿದೆ ಅಂದ್ರೆ ಒಂದು ಎಲ್ಲರ ಶ್ರಮ, ಅದು ಒಬ್ಬರ ಶ್ರಮ ಅಲ್ಲ, ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅದು ಮಿಷನ್ 95 ಅನ್ನುವುದು ಹೆಚ್ಚಾಗ್ಲಿ. ಪುತ್ತೂರಿಗಾಗ್ಲೇ ಲೋಕೇಶ್ ಸರ್ ಹೇಳಿದ್ರು 92% ಬಂದಿದೆ. ಅದು ಲೋಕೇಶ್ ಸರ್ 92% ಬಂದಿದೆ. ನಮ್ಮ ಗುರಿ ಇದ್ದು ಮಾರನೇಕೋ ಹಾತಿಕೋ ಮಾರನ ಯಾರಂತ ಹೊಡೆದ್ರೆ ಆನೆ ಹೊಡಿಬೇಕು ಅಂತ. ನಮ್ಮ ಕನಸಿದ್ದು 95+ ಅಂತ. ಅದು ಖಂಡಿತ ಈಡೇರುತ್ತೆ. ಇಡೀ ತಾಲೂಕಿನ ಫಲಿತಾಂಶ ಮುಂದಿನ ದಿನಗಳಲ್ಲಿ ನಿಮ್ಮ ನೇತೃತ್ವದಲ್ಲಿ 95+ ಆಗಲಿ ಅಂತ ಹಾರೈಸ್ತಾ ನನ್ನ ಮಾತು ಮುಗಿಸ್ತೀನಿ. ಅಭಿನಂದನೆಗಳು ಸರ್. ಪುತ್ತೂರಿನಲ್ಲಿ ವಿಷನ್ 95 ಎನ್ನುವಂತಹ ಒಂದು ವಿಶಿಷ್ಟವಾದ ಕಾರ್ಯಯೋಜನೆಯನ್ನು ಹಾಕಿಕೊಂಡು ಅದರ ಮುಖ್ಯ ನೇತೃತ್ವವನ್ನು ನಮ್ಮ ಮುಖ್ಯ ಶಿಕ್ಷಕರಾದಂಥ ನಾರಾಯಣ ಕೆ ಇವರ ವಹಿಸಿಕೊಂಡು ಪುತ್ತೂರಿನಲ್ಲಿ ಪ್ರಸಿದ್ಧಿಯನ್ನು ಮುಖ್ಯ ಶಿಕ್ಷಕರಾದ ನಾರಾಯಣ ಕೆ ಇವರು ಆಗುವಲ್ಲಿ ತಮ್ಮ ಕೊಡುಗೆ ಬಹಳಷ್ಟು ಅಮೂಲ್ಯವಾದದ್ದು ಅಂತ ಹೇಳ್ತಾ ತಮಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಸುಳ್ಯ ತಾಲೂಕಿನ ಅಧ್ಯಕ್ಷರು, ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘದ ಅಧ್ಯಕ್ಷರು ಆದಂತಹ ಚಂದ್ರಶೇಖರ್ ಅವರು, ಕಾರ್ಯದರ್ಶಿಗಳಾದಂತಹ ಚಿನ್ನಪ್ಪರವರು ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ಜಯರಾಮ್ ಶೆಟ್ಟಿ ಇವರು ಆಗಮಿಸಿದ್ದಾರೆ. ತಮಗೂ ಪ್ರೀತಿಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಪ್ರಿಯದರ್ಶಿನಿಯ ಮುಖ್ಯ ಗುರುಗಳಾದಂಥ ರಾಜೇಶ್ವರವರು ಗುರುತಿಸಿದ್ದೇವೆ ಸರ್. ಹಾಗೆ ನಮ್ಮ ಈ ಸಂಸ್ಥೆಯ ಕೊಡುಗೆ ದಾನಿಗಳು ಆದಂತಹ ನಮ್ಮ ಈ ಸಂಸ್ಥೆಯ ಕೊಡುಗೆ ದಾನಿಗಳಲ್ಲಿ ಅವರಾದಂತಹ ಮೊಹಮ್ಮದ್ ಹಾಜಿ ಕುಕ್ಕೋಳ್ಳಿ ಅವರು ಕೂಡ ಆಗಮಿಸಿದ್ದಾರೆ. ತಮಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಸರ್. ಹಾಗೇನೆ ನಮ್ಮ ಮುಖ್ಯ ಶಿಕ್ಷಕರು ಆದಂಥ ಸುರೇಶ್ ರವರು ಆಗಮಿಸಿದ್ದಾರೆ. ತಮಗೂ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ ನಮ್ಮ ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿದ್ದುಕೊಂಡು ಪುತ್ತೂರಿನ ಶೈಕ್ಷಣಿಕ ಪ್ರಗತಿಯನ್ನು ಹತ್ತೂರಿಗೆ ಹಬ್ಬಿಸುವಲ್ಲಿ ನಮಗೆಲ್ಲ ಮಾರ್ಗದರ್ಶಕರಾಗಿ ನಿರಂತರವಾಗಿ ಶ್ರಮಿಸುತ್ತಿರುವ ಲೋಕೇಶ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ನಿವೃತ್ತರಾಗಲಿರುವ ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣ್ ಕೆ ಇವರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು, ಈ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನಮ್ಮ ಗೌರವಾನ್ವಿತ ವಿಧಾನ ಪರಿಷತ್ ಶಾಸಕರಾದಂಥ ಸನ್ಮಾನ ಶ್ರೀ ಭೋಜಗೌಡ ಸಾಹೇಬ್ರವರೇ, ಮತ್ತು ವೇದಿಕೆ ಮೇಲಿರುವ ಅಧ್ಯಕ್ಷರೇ, ಮತ್ತು ವೇದಿಕೆ ಮೇಲಿರುವ ಎಲ್ಲ ಗಣ್ಯರೇ, ಪದಾಧಿಕಾರಿಗಳೇ, ಮತ್ತು ಸಂಘದ ಎಲ್ಲ ಅಧ್ಯಕ್ಷರೇ, ಆಗಮಿಸಿರುವ ಎಲ್ಲ ಪೋಷಕ ವರ್ಗದವರೇ, ಮತ್ತು ಪ್ರಿಯ ವಿದ್ಯಾರ್ಥಿಗಳೇ, ಮತ್ತು ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ, ಬಹುಶಃ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ ಲಾಸ್ಟಲ್ಲಿ ಒಂದು ಸಿಗುವಂಥ ಗೌರವ ಇದು ತುಂಬ ದೊಡ್ಡದು ಅಂತ ನಾವು ಭಾವಿಸ್ತೀವಿ. ಎಷ್ಟೋ ಜನ ಅಧಿಕಾರಿಗಳು ನಿವೃತ್ತರಾಗ್ದಾಗ ಯಾರು ಅವ್ರನ್ನೇ ಒಂದು ಊನು ಹಾಕಲ್ಲ, ಆರನ್ನು ಕೊಡಲ್ಲ, ಅವನು 4:30-5 ಕೆಲಸ ಮುಗಿಸಿ ಹೋಗ್ಬೇಕಾದ್ರೆ ಯಾರಾದರೂ ಇದ್ರೆ ಲಾಸ್ಟಲ್ಲಿ ಯಾರು ಅವರ ಕೆಳಗಿನ ಅಧಿಕಾರಿಗಳು ಒಂದು ಬುಕ್ಕು ಒಂದು ಊನ ಕೊಟ್ಟು ಕೈ ಮುಗಿದು ಕಳಿಸ್ಬಿಡ್ತಾರೆ ಅಷ್ಟೇ. ಬಟ್ ಶಿಕ್ಷಕರಿಗೆ ಹೆಚ್ಚಿನ ಗೌರವ ಸಿಗೋದೊಂದು ಶಿಕ್ಷಣ ನಮ್ಮ ಕ್ಷೇತ್ರದಲ್ಲಿ. ಯಾಕೆಂದ್ರೆ ನಾರಾಯಣರವ್ರಿಗೆ ಮಾತಾಡಬೇಕು ಅಂದ್ರೆ ನಾನು ಬಂದಾಗಲೇ ಅವ್ರಿಗೆ ಗೊತ್ತಾಯ್ತು ಇವರಿಗೆ ಈ ಒಂದು ಕ್ಷೇತ್ರದಲ್ಲಿ ಹಿಡಿತಾ ಇದೆ. ಇವತ್ತೇನಾದರೂ ನಮ್ಮಲ್ಲಿ ಉತ್ತಮವಾಗಿ ಫಲಿತಾಂಶ ನಮ್ಮಲ್ಲಿ ದಾಖಲಾಗಿದೆ ಅಂದರೆ ನಾರಾಯಣರವರ ಮಾರ್ಗದರ್ಶನ ಇಂಪಾರ್ಟೆಂಟ್. ಯಾಕೆಂದರೆ ನಮಗೆ 108 ಕೆಲಸಗಳ ಜೊತೆಗೆ SLC ಪಾರ್ಟ್ ಇರ್ತದೆ, ರಿಸಲ್ಟ್ ಬರಲಿಕ್ಕೆ ಪಾತ್ರ ಜಾಸ್ತಿ ಇರ್ತದೆ. ಆದರೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡೋರು ಯಾರಪ್ಪ ಅಂದರೆ ಹೆಡ್ ಮಾಸ್ಟರ್ ಸಂಘದ ಅಧ್ಯಕ್ಷರಾಗಿದ್ದಂಥ ನಾರಾಯಣರವರು. ಸರ್ FA1 ಆಗಬೇಕು, FA2 ಆಗಬೇಕು, ಆಮೇಲೆ ಮಧ್ಯೆ ಎಕ್ಸಾಮ್ ಆಗಬೇಕು, ಮತ್ತು ಸರಣಿ ಪರೀಕ್ಷೆಗಳಾಗಬೇಕು, ಅದಕ್ಕೆಲ್ಲ ನಿಂತು
ಪೇರೆಂಟ್ಸ್ ಮೀಟಿಂಗ್ ಇರ್ಬೋದು, ಮುಖ್ಯ ಶಿಕ್ಷಕರ ಸಂಘದ ಸಭೆಗಳಲ್ಲಿ ತೊಡಗಿಸ್ಕೊಂಡ ಕಾರಣ ಒಳ್ಳೆ ಫಲಿತಾಂಶ ಬಂತು. ಯಾಕೆಂದ್ರೆ ನೀವು ಸುಮಾರು ಜನ ಇಲ್ಲಿ ಪೋಷಕರಿದ್ದೀರಾ, ನಾರಾಯಣರವ್ರನ್ನ ತುಂಬ ಹತ್ರದಿಂದ ನೋಡಿದ್ರ. ತುಂಬ 1ನೇ ತರಗತಿ ಮಗು ಇದ್ದಾಗೆ, ತುಂಬ ಮೃದು ಸ್ವಭಾವ, ಯಾರಿಗೂ ಬೈದವರಲ್ಲ. ಯಾರಾದ್ರೂ ಬೈದ್ರು ಬೇಕಾದ್ರೆ ಸುಮ್ಮನೆ ಹೋಗಿರ್ಬೋದು ಅಂತ ಮನುಷ್ಯ. ಅವರು ಮಾಡಿರುವ ಕೆಲಸ ಇವತ್ತು ಈ ಶಾಲೆಯನ್ನ ಸತತವಾಗಿ 100% ಬರುವಲ್ಲಿ ಅವರು ಹಾಕಿರುವಂಥ ಶ್ರಮ ತುಂಬ ದೊಡ್ಡದು. ಹಾಗಾಗಿ ಇಲಾಖೆ ಅವ್ರನ್ನ ತುಂಬ ಗೌರವಿಸ್ತಿದೆ. ಇಲಾಖೆನಲ್ಲಿ ತುಂಬ ಅಸೆಟ್ ಆಗಿದ್ರು, ಅವರು ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ಸ್ನೇಹಿತರಾದ ಶಿಕಾರಿಪುರದ ಬಿ ಅವರು ಶಶಿಧರ್ ಅವರು ಹೇಳಿದ್ರು. ಯಾಕೆಂದ್ರೆ ಅವರು ವಿಷನ್ 95 ನಾನು ಹಾಸನಲ್ಲಿದ್ದಾಗ ಅವರು ನಾವು ಒಟ್ಟಿಗೆ BRC ಇದ್ವಿ. ಅವರಿಗೆ ಫಸ್ಟ್ ಪ್ರಮೋಷನ್ ಆದಾಗ ನಾನು ಕೇಳ್ತಾ ಇದ್ದೆ, ಏನಪ್ಪ BO ಅಂದ್ರೆ ಹೇಗಿರುತ್ತೆ, ತುಂಬ ಆಗೇನ ಈಗೇನ ಅಂತ ಕೇಳಿದಾಗ ಅವ್ರು ಹೇಳ್ತಾ ಇರೋರು ಏನೇನು ಮಾಡ್ತಾ ಇದ್ದೀವಿ, SLCಗೆ ಏನು ಮಾಡ್ತಾ ಇದ್ದೀವಿ ಅಂತ. ನಾವು ಅಲ್ಲಿ ಹಾಸನ ಇದ್ದಾಗ ಒಳ್ಳೆ ಫಲಿತಾಂಶ ಉತ್ತಮ ಪಡೋದಕ್ಕೆ ಅಲ್ಲಿದೆ ಒಂದು ಕಾರ್ಯಕ್ರಮಗಳು ಹಾಕೊಂಡಾಗ ಪುತ್ತೂರ್ದು ಕೇಳ್ತಾ ಇದ್ವಿ ನೀವೇನು ಮಾಡ್ತಾ ಇದ್ರಂತ. ಆಗ ಅವ್ರು ಹೇಳ ವಿಷನ್ 95 ಏನು ಮಾಡ್ತಾ ಇದ್ರು ಅದ್ರದ್ದೆಲ್ಲ ಮಾಹಿತಿ ಆಗಲೇ ಕೊಟ್ಟಿದ್ರು. ಸೊ ಇವೆಲ್ಲ ಶೈಕ್ಷಣಿಕವಾಗಿ ಒಂದು ಕ್ಷೇತ್ರ ಮುಂದೆ ಬರಲಿಕ್ಕೆ ಒಳ್ಳೊಳ್ಳೆ ಶಿಕ್ಷಕರು ನಮಗೆ ಇಂಪಾರ್ಟೆಂಟ್. ಆ ಶಿಕ್ಷಕರು ಒಂದೊಂದು ಸ್ಕೂಲಲ್ಲಿ ಒಬ್ಬೊಬ್ಬರಿದ್ರೆ ಸಾಕು, ಇಡೀ ಶೈಕ್ಷಣಿಕ ವ್ಯವಸ್ಥೆನ ಬದಲು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾರಾಯಣರವರು ಒಬ್ಬರು ಅಂತ ನಾನು ಹೇಳ್ತಾ, ಇವತ್ತು ಎಲ್ಲರಿಂದ ಗೌರವ ಸಿಗ್ತಾ ಇದೆ. ಮಾನ್ಯ ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ನಮ್ಮ ಮಾಜಿ ಶಾಸಕರಿದ್ದರು, ಈಗ ನಮಗೆ ಪುತ್ತೂರು ವಿಧಾನಸಭಾ ಕ್ಷೇತ್ರ ಶಾಸಕರು ಬರೋರಿದ್ದಾರೆ, ಇಲ್ಲಿ ಬಂದಿರುವ ಇಂದಿನ ತಾಲೂಕ್ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಜಿಲ್ಲಾ ಪಂಚಾಯತ್ ಸದಸ್ಯರಿದ್ದಾರೆ, ಮತ್ತು ಜನಪ್ರತಿನಿಧಿಗಳಿದ್ದಾರೆ, ಇಲ್ಲಿ ಆಗಮಿಸಿರೋ ಎಲ್ಲ ಪೋಷಕರು ಇದ್ದೀರಾ. ಇವರಿಂದ ಎಲ್ಲ ಅವರಿಗೆ ಗೌರವ ಸಿಗ್ತಿರೋದು ದೊಡ್ಡ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ. ಅವ್ರಿಗೆ ಅವ್ರ ಕುಟುಂಬ ವರ್ಗದವರಿಗೆ ದೇವರು ಆಯರವರಿಗೆ ಆಯಸ್ಸನ್ನು ಕೊಡಲಿ, ಸಕಲ ಸಂಪತ್ತು ಸಕಲ ಐಶ್ವರ್ಯಗಳನ್ನ ಕೊಟ್ಟು ನಿವೃತ್ತಿ ಜೀವನ ಸುಖಮಯವಾಗಿರಲಿ, ಅವ್ರ ಕುಟುಂಬಕ್ಕೆ ಎಲ್ಲದೂ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸಿ ಇನ್ನೊಮ್ಮೆ ಅವರಿಗೆ ಶುಭಾಶಯಗಳನ್ನ ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎದೆಯ ಹಣತೆಯಲ್ಲಿ ಅಕ್ಷರ ದೀಪವ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕು ನೀಡಿದ ಪರಮ ಗುರು ಶ್ರೀ ನಾರಾಯಣ ಗುರು. ಗುರು ಸಮಾನರಿಗೆ ಗುರುಗಳಿಗೆ ಗುರುವಾದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ ಲೋಕೇಶ್ರವರು. ತಮಗೆ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಮುಂದೆ ನಮ್ಮ ಈ ಸಂಸ್ಥೆಗೆ ಪ್ರಥಮ ಬಾರಿಗೆ ಆಗಮಿಸಿದಂತಹ ಗಣ್ಯರಾದ ಶ್ರೀ ಭೋಜೇಗೌಡರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು ನೈಋತ್ಯ ಶಿಕ್ಷಕ ಕ್ಷೇತ್ರ, ಇವರನ್ನ ನಾವೆಲ್ಲ ಗೌರವಿಸುವಂತಹ ಒಂದು ಕ್ಷಣ. ಶ್ರೀ ಭೋಜೇಗೌಡರು ಶಿಕ್ಷಕ ಕ್ಷೇತ್ರಕ್ಕೆ ಬಹಳಷ್ಟು ಅಮೂಲ್ಯವಾದ ಕೊಡುಗೆಯನ್ನು ನೀಡುತ್ತಾ ಬಂದಿರುವಂತಹ ಒಬ್ಬ ಜನಪ್ರಿಯ ಶಾಸಕರು. ತಮ್ಮನ್ನ ಪ್ರೀತಿ ಪೂರ್ವಕವಾಗಿ ನಾವು ಗೌರವಿಸಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೇವೆ. ಆತ್ಮೀಯವಾಗಿ ನಮ್ಮ ಈ ಗೌರವವನ್ನು ತಾವು ಸ್ವೀಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು ತಮಗೆ ಅರ್ಪಿಸುವಂತಹ ಗೌರವಾರ್ಪಣೆಯನ್ನು ನಮ್ಮ ಮುಖ್ಯ ಶಿಕ್ಷಕರಾದ ನಾರಾಯಣ ಕೆ ಇವರಿಗೆ ಅರ್ಪಿಸುವುದರ ಮೂಲಕ ವಿಶೇಷ ಒಂದು ಮೆರಗನ್ನು ನೀಡಿದ್ದಾರೆ. ನಮ್ಮ ಮುಖ್ಯ ಗುರುಗಳಾದಂಥ ನಾರಾಯಣ್ ಸರ್ ಇವರಿಗೆ ಮಾಲಾರ್ಪಣೆಯನ್ನು ಮಾಡಿ ಹಾರವನ್ನು ಹಾಕಿ ಗೌರವಿಸಿದಂಥ ಭೋಜೇಗೌಡ ಸರ್ ತಮಗೆ ಅಭಿನಂದನೆಗಳು. ನಮ್ಮ ಸಂಸ್ಥೆಗೆ ಪ್ರಥಮ ಬಾರಿಗೆ ಆಗಮಿಸಿದಂಥ ಜನಪ್ರಿಯ ಶಾಸಕರಾದಂಥ ಭೋಜೇಗೌಡ ಸರ್ ಇವರನ್ನ ಗಣ್ಯರೆಲ್ಲರೂ ವೇದಿಕೆಯಲ್ಲಿರುವಂಥ ಗಣ್ಯರೆಲ್ಲರೂ ಪೇಟ ತೊಡಿಸಿ ಶಾಲು ಹಾಕಿ ಹಾರದೊಂದಿಗೆ ಫಲ ಪುಷ್ಪಗಳನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಪುತ್ತೂರಿನ ಈ ಒಂದು ಗ್ರಾಮೀಣ ಪ್ರದೇಶದ ಸರ್ಕಾರಿ ಪ್ರೌಢಶಾಲೆ ಇರ್ತೆ ಉಪ್ಪಳಿಗೆಗೆ ಆಗಮಿಸಿದಂತಹ ಶ್ರೀಯುತ ಭೋಜೇಗೌಡ ಸರ್ ತಮ್ಮ ವಿಶೇಷವಾದಂತಹ ಸಹಾಯವನ್ನು ನಾವು ಮುಂದೆ ಯಾಚಿಸಲಿದ್ದೇವೆ. ನಮ್ಮ ಸಂಸ್ಥೆಗೆ ಅನೇಕ ಬೇಕುಗಳು ಇದೆ.
ಅದನ್ನೆಲ್ಲ ತಾವು ಮುಂದೆ ಈಡೇರಿಸುವಲ್ಲಿ ನಮಗೆ ಸಹಕರಿಸುವಂಥ ಮನವನ್ನು ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ನಮ್ಮೊಂದಿಗೆ ಇದ್ದು ನಮ್ಮ ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಸನ್ಮಾನ್ಯ ಭೋಜೇಗೌಡ ಸರ್, ತಮಗೆ ಅಭಿನಂದನೆಗಳು. ತಾವು ನಮ್ಮ ಮುಖ್ಯ ಶಿಕ್ಷಕರು ಹಾಗೂ ನಮ್ಮೆಲ್ಲರನ್ನು ಕುರಿತು ತಮ್ಮ ಮನದಾಳದ ಮಾತುಗಳಿಗಾಗಿ ತಮಗೆ ವೇದಿಕೆಯನ್ನು ನೀಡ್ತಾ ಇದ್ದೇವೆ ಸರ್. ಥ್ಯಾಂಕ್ ಯು. ಗಾಳಿ ಗಾಳಿ ಬರ್ತದೆ. ಆತ್ಮೀಯ ನಲ್ಮೆಯ ಶಾಸಕರು ಬಂದ್ರ? ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ಶಾಸಕರಾದಂಥ ಶಕುಂತಲಾ ಶೆಟ್ಟಿ ಇವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತವನ್ನು ಸಮಸ್ತ ಸೇರಿರುವ ಜನ ಸಮೂಹದೊಂದಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಮೇಡಮ್. ಈ ಭಾಗದ ಮಾಜಿ ಶಾಸಕರು, ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಆಗಿರ್ತಕ್ಕಂಥ ಶಕುಂತಲಾ ಶೆಟ್ಟಿಯವರು ಈಗ ಆಗಮಿಸ್ತಾ ಇದ್ದಾರೆ. ಅವರಿಗೆ ಈ ಶಾಲೆಯ ಪರವಾಗಿ ಮತ್ತು ಸಾರ್ವಜನಿಕರ ಪರವಾಗಿ ಮತ್ತು ಅಭಿನಂದನಾ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಆತ್ಮೀಯ ಎಲ್ಲ ಶಿಕ್ಷಕ ಬಂಧುಗಳೇ, ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಪುತ್ತೂರು, ನಾರಾಯಣ್ ಸರ್ ಅವರು ಅಭಿನಂದನಾ ಸಮಿತಿ, ಹಳೆಯ ವಿದ್ಯಾರ್ಥಿ ಸಂಘ, ವಿಷ್ಣು ಯುವಕ ಮಂಡಲ, ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ ಪುತ್ತೂರು ತಾಲೂಕು ಇವರ ಆಶ್ರಯದಲ್ಲಿ ನಮಸ್ಕಾರ, ಸ್ವಾಗತ ಮಾಡಿದ್ದೀನಿ. ಇಲ್ಲಿ ಭೋಜೇಗೌಡ ಇದ್ದೀನಿ. ನಾರಾಯಣರವರ ನಿವೃತ್ತಿ ಸಮಯದಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರ್ತಕ್ಕಂಥ ಪವಿತ್ರರವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಲೋಕೇಶ್ ರವರೇ, ಈಗಾಗಲೇ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ ಸಂಜೀವ್ ಮಠಂದೂರವರೇ, ಶಶಿಕುಮಾರ್ ರೈ ಅವರೇ, DCC ಬ್ಯಾಂಕ್ನ ನಿರ್ದೇಶಕರು, ಆತ್ಮೀಯ ಸ್ನೇಹಿತರು, ಜಯಂತ ನಡುಬೈಲವರೇ, ಪ್ರಕಾಶ್ ರೈ ಅವರೇ, ಉಮಾವತಿಯವರೇ, ವಿದ್ಯಾ ಸುರೇಶ್ ಅವರೇ, ಗೋಪಾಲ್ ಬೈಪಾಡಿ ಅವರೇ, ಕೃಷ್ಣ ಪ್ರಸಾದ್ ಆಳ್ವಾರ್ ಅವರೇ, ಸೀತಾರಾಮ ರೈ ಕೈಕಾರ್ ಅವರೇ, ಪ್ರಸಾದ್ ರವರೇ, ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಪುತ್ತೂರು, ಶಿವಪ್ರಸಾದ್ ಉಪ್ಪಳಿಗೆ ಅವರೇ, ಕರ್ನಾಟಕ ಪ್ರೌಢಶಾಲಾ ಸಂಘದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ಯಾಮಲಾರವರೇ, ನವೀನ್ ವೇಗಸ್ರವರೇ, ಸುಂದರಗೌಡ್ರೆ, ಅಬ್ರಾಮ್ರವರೇ, ಶಾಂತಾರಾಮ್ರವರೇ, ಶಶಿಧರ್ ಅವರೇ, ಸುಳ್ಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವರೇ, ಶಿಕಾರಿಪುರ BO ಅವರಾದಂಥ ಶಶಿಧರ್ ಅವರೇ, ವೇದಿಕೆಯ ಮೇಲೆ ಉಪಸ್ಥಿತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಚುನಾಯಿತ ಪ್ರತಿನಿಧಿಗಳೇ, ವೇದಿಕೆಯ ಮುಂಭಾಗದಲ್ಲಿ ಆಗಮಿಸಿರ್ತಕ್ಕಂಥ ನಾರಾಯಣರವರ ಅಭಿಮಾನಿ ಬಂಧುಗಳೇ, ಸಾರ್ವಜನಿಕರೇ, ಪತ್ರಿಕಾ ಸ್ನೇಹಿತರೆ, ಶಾಲಾ ಮಕ್ಕಳೇ ಮತ್ತು ಶಿಕ್ಷಕ ಬಂಧುಗಳೇ, ಇವತ್ತು ಅತ್ಯಂತ ಸಂಭ್ರಮದಿಂದ
ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನೀವೆಲ್ಲ ಹಮ್ಮಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಮೊದಲನೇದಾಗಿ ಹೇಳ್ತೀಷ್ಟೇ, ಏನಾದರೂ ಆಗು ನೀ ಬಯಸಿದಂತಾಗು, ಏನಾದರೂ ಆಗು ನಿನ್ನಿಚ್ಛೆಯಂತಾಗು, ಏನಾದರೂ ಸರಿ ಮೊದಲು ಮಾನವನಾಗು, ಮೊದಲು ಮಾನವನಾಗು. ಇವತ್ತಿಷ್ಟೊಂದು ಜನ ನಾರಾಯಣರವರ ಅಭಿಮಾನಿಗಳು, ಬಂಧುಗಳು, ಅವರ ಕುಟುಂಬ ವರ್ಗದವರು ನಾವೆಲ್ಲ ಇಲ್ಲಿ ಸೇರಿದ್ದೀವಿ ಅಂತ ಹೇಳಿದರೆ, ಅವರು ಉತ್ತಮ ಶಿಕ್ಷಕರಾಗಿ ಕೆಲಸ ಮಾಡಿದ ಮಾತ್ರ ಅಲ್ಲ, ಉತ್ತಮ ಮಾನವೀಯತೆಯ ಮೌಲ್ಯಗಳನ್ನು ಎತ್ತಿ ಮೊದಲು ಮಾನವನಾಗಿ ಉತ್ತಮ ಮಾನವನಾಗಿ ಕಾರ್ಯನಿರ್ವಹಿಸಿದ ಫಲವಾಗಿ ನೀವೆಲ್ಲ ಅಭಿಮಾನದ ಸುರಿಮಳೆಯನ್ನು ಇವತ್ತು ನಾರಾಯಣರವರಿಗೆ ವಹಿಸಿದ್ದೀರಿ. ಮುಂದಿನ ಎಲ್ಲ ಅವರ ಜೀವನ, ದಾಂಪತ್ಯ ಜೀವನ, ಕುಟುಂಬದ ಜೀವನ ಮತ್ತು ಎಲ್ಲ ಅವರ ಮುಂದೆ ಕಾಯ್ಕೊಳ್ತಕ್ಕಂಥ ಎಲ್ಲ ಕಾರ್ಯಗಳಲ್ಲಿ ಭಗವಂತ ಅವರಿಗೆ ಯಶಸ್ಸನ್ನು ಕೊಡಲಿ ಅಂತೇಳಿ ಭಗವಂತನಲ್ಲಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನಾವು ಒಂದು ಹೇಳ್ತೀವಿ, ಶಿಕ್ಷಣ ಮತ್ತು ಆರೋಗ್ಯ ಇವತ್ತು ಉಳ್ಳವರ ಪಾಲಾಗಿದೆ. ಅದು ಆಗಬಾರದು. ಇವತ್ತು ಶಿಕ್ಷಣ ಮತ್ತು ಆರೋಗ್ಯ ಎರಡೂ ಕೂಡ ನಮ್ಮ ಸಂವಿಧಾನದ ಬದ್ಧವಾಗಿರ್ತಕ್ಕಂಥ ಈ ನಾಡಿನ ಪ್ರತಿಯೊಬ್ಬರ ಕಟ್ಟಕಡ ಮನುಷ್ಯನ ಹಕ್ಕು ಶಿಕ್ಷಣ ಮತ್ತು ಆರೋಗ್ಯವನ್ನು ಪಡಿಬೇಕಾಗಿದ್ದಂತಕ್ಕಂಥದ್ದು. ಇಂಥ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇಷ್ಟೊಂದು ಉತ್ತಮವಾದ ಭವಿಷ್ಯ ಮಟ್ಟದ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ಶಿಕ್ಷಕರಿರ್ಬೋದು, ಅಧಿಕಾರಿ ವರ್ಗದವರು ಇರ್ಬೋದು, ಅಲ್ಲಿರ್ತಕ್ಕಂಥ ನಮ್ಮ ಈ ಸಮಿತಿಗಳಿರ್ಬೋದು, ಸಮಿತಿಯ ಸದಸ್ಯರು, ಅಧ್ಯಕ್ಷರುಗಳಿರ್ಬೋದು, ಅವರೆಲ್ಲರ ಪರಿಶ್ರಮದಿಂದ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದಕ್ಕೆ ಯಶಸ್ವಿಯಾಗಿದ್ದೇವೆ. ಇವತ್ತು ಒಂದು ಹೇಳ್ತೇನೆ, ಅನೇಕ ಜಲ್ವಂತ ಸಮಸ್ಯೆಗಳ ಮಧ್ಯೆಯೂ ಕೂಡ ನಮ್ಮ ಸರ್ಕಾರಿ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ಕೊಡೋದ್ರಲ್ಲಿ ಎಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ ಅನ್ನೋ ವಿಚಾರಕ್ಕೆ ಇವತ್ತು ಪುತ್ತೂರು ತಾಲೂಕಿಗೆ ಸಾಕ್ಷಿ. ಸುಮಾರು 92% ಶಿಕ್ಷಣವನ್ನು ಇವತ್ತು ಕೊಟ್ಟಿದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಶ್ಲಾಘನೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ಶಿಸ್ತು ಅನ್ನು ಕಾಪಾಡ್ಕೊಂಡು ಬಂದಿರತಕ್ಕಂಥದ್ದು. ಇವತ್ತು ನಾನು ಒಂದು ಹೇಳ್ತೀನಿ, ನಿಮಗೆಲ್ಲರೂ ಭಾಳ ಜನಕ್ಕೆ ಗೊತ್ತಿಲ್ಲ, ಐ ಆಮ್ ಆಲ್ಸೋ ಪ್ರಾಡಕ್ಟ್ ಆಫ್ ವಿವೇಕಾನಂದ ಕಾಲೇಜು. ಐ ಆಮ್ ಸ್ಟಡಿಡ್ ಇನ್ PUC ಇನ್ 1978-79 ನಾನು PUCಯನ್ನು ಈ ಪುತ್ತೂರು ವಿವೇಕಾನಂದ ಕಾಲೇಜಲ್ಲಿ ನಮ್ಮ ಸೂರ್ಯನಾರಾಯಣ ಭಟ್ರು ಮತ್ತು ರಾಮ ಭಟ್ರ ಶಿಷ್ಯನಾಗಿ ನಾನು ಇಲ್ಲಿ ಕಲ್ತಿದ್ದೇನೆ ವಿಚಾರವನ್ನು ಅತ್ಯಂತ ಸಂತೋಷದಿಂದ ಈ ಸಂದರ್ಭದಲ್ಲಿ ನಿಮ್ಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇವತ್ತು ಅಷ್ಟು ಸುಲಭ ಅಲ್ಲ. ನಾರಾಯಣರವರು ದಾಟಿ ಬಂದಿರತಕ್ಕಂಥದ್ದು ಅವರ ಕಲ್ಲು ಮುಳ್ಳಿನ ಹಾದಿಯಲ್ಲ, ಆ ಹಾದಿಯನ್ನು ನಾವು ಯಾವ ಪದಗಳಿಂದಲೂ ಹೋಲಿಸಕ್ಕೆ ಸಾಧ್ಯ ಇಲ್ಲ. ಇವತ್ತು ಸಪ್ತ ಸಾಗರದ ಆಳದಲ್ಲಿದೆ ನಾದ ಬಿಂದುವಿನ ಮಾಲೆಯ ಅಂತ ನಾವು ಕೇಳಿದ್ದೀವಲ್ಲ. ಸಪ್ತ ಸಾಗರದ ಆಳದಲ್ಲಿದೆ ನಾದ ಬಿಂದುವಿನ ಆಲಯ, ಈಜಿ ತಲುಪುವರೆಷ್ಟು ಮಂದಿ ಪಡೆಯಲಾದರ ಸಿದ್ಧಿಯ, ಶೃಂಗಗಿರಿಗಳ ತುಟ್ಟ ತುದಿಯಲ್ಲಿ ಎಲ್ಲೋ ಒಂದೆಡೆ ಲಯವಿದೆ, ತಲುಪಬಹುದು ಅಲ್ಲಿಗೊಮ್ಮೆ, ನಿತ್ಯ ನಿರತರ ಸಾಧನೆ ಇದ್ರೆ ಮಾತ್ರ ಸಾಧ್ಯ ಅಂತ ನಾವೇನು ಹೇಳ್ತೀವಿ. ಅದಕ್ಕೆ ಅಕ್ಷರಶಃ ನಾರಾಯಣರವರು ಇವತ್ತು ಅವರ ಸಾಧನೆ ಸುದೀರ್ಘವಾಗಿರ್ತಕ್ಕಂಥ 40 ವರ್ಷಗಳ ಸೇವೆಯಲ್ಲಿ ಸಪ್ತ ಸಾಗರಗಳ ದಾಟಿ ಈಜಿ ತಲುಪಿ ಇವತ್ತು ನಮ್ಮ ನಾಡಿನಲ್ಲಿ ಇವತ್ತು ಅತ್ಯಂತ ಉತ್ತಮವಾದ ಶಿಕ್ಷಕರಾಗಿ ಇವತ್ತು ನಮ್ಮ ಮುಂದೆ ಬಂದಿದ್ದಾರೆ. ಅವರ ಶ್ರಮ ಇದೆಯಲ್ಲ, ಆ ಶ್ರಮ ಇವತ್ತು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಸಂಬಂಧಗಳು ಇವತ್ತು ಉಳಿದಿಲ್ಲ, ಇವತ್ತು ಗುರು ಶಿಷ್ಯರ ಸಂಬಂಧ ಉಳಿದಿಲ್ಲ, ತಂದೆ ತಾಯಿಯರ ಸಂಬಂಧ ಉಳಿದಿಲ್ಲ, ಅಕ್ಕ ತಂಗಿಯರ ಸಂಬಂಧ ಉಳಿದಿಲ್ಲ, ಅಣ್ಣ ತಮ್ಮಂದಿರ ಸಂಬಂಧ ಉಳಿದಿಲ್ಲ. ನಾವೆಲ್ಲ ಕೃಷಿ ಬದುಕಿನಿಂದಲೇ ಬಂದವರು. ಕೃಷಿ ಬದುಕಿನಲ್ಲಿ ನಮ್ಮ ಹಿರಿಯರು ನಮ್ಮನ್ನ ದೊಡ್ಡದನ್ನು ಮಾಡಿರ್ತಕ್ಕಂಥದ್ದು. ಒಕ್ಕಾಲ್ ವಿದ್ಯೆ ಮುಕ್ಕಾಲ್ ಬುದ್ಧಿಯಲ್ಲಿ ನಮ್ಮನ್ನ ಬೆಳೆಸಿದ್ದಾರೆ. ಇವತ್ತು ಕೃಷಿ ಬದುಕು ಲಾಭದಾಯಕ ಅಲ್ಲ ಅಂತೇಳಿ ನಾವು ಆಚೆ ಹೋಗಿದ್ದೇವೆ. ನಮ್ಮ ಮಕ್ಕಳಿಗೆ ಕೃಷಿ ಬದುಕಿನಲ್ಲಿ ಇರ್ತಕ್ಕಂಥ ಸ್ವಾರಸ್ಯವನ್ನ, ಕೃಷಿ ಬದುಕಲ್ಲಿ ಇರ್ತಕ್ಕಂಥ ನೆಮ್ಮದಿಯನ್ನ, ಕೃಷಿ ಬದುಕಲ್ಲಿ ಇರ್ತಕ್ಕಂಥ ಪ್ರೀತಿಯನ್ನ ನಾವು ಆ ಶಿಕ್ಷಣವನ್ನು ಕೊಡದೇ ಇದ್ದರೆ ಮುಂದಿನ ಪೀಳಿಗೆಗೆ ಬಹಳ ದೊಡ್ಡ ಅನ್ಯಾಯ ಮಾಡ್ದಂಗೆ ಆಗ್ತದೆ. ಆ ನಿಟ್ಟಿನಲ್ಲಿ ಪರಿಸರ ಮತ್ತು ಕೃಷಿ ಬದುಕಿನಲ್ಲಿ ನಾವು ನಮ್ಮ ಮಕ್ಕಳನ್ನ ಇವತ್ತು ಬೆಳೆಸಬೇಕಾಗ್ತದೆ. ಇವತ್ತು ಆ ಬೆಳೆಸದೇ ಇದ್ರೆ ಬಹಳ ಕಷ್ಟ ಆಗ್ತದೆ. ಇವತ್ತು ನೋಡಿ, ಇವತ್ತು ನಾವೆಲ್ಲ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳನ್ನು ನಾವು ಚರ್ಚೆ ಮಾಡಬೇಕಾಗ್ತದೆ. ಇದು ಪಠ್ಯ ಪುಸ್ತಕಗಳ ವಿಚಾರವನ್ನು ತೆಗೆದುಕೊಂಡಂಥ ಸಂದರ್ಭದಲ್ಲಿ ನನಗೇನ್ರಿ ಕೆಲಸ ಇದೆ ಪಠ್ಯ ಪುಸ್ತಕದಲ್ಲಿ? ನಾನೊಬ್ಬ ನಿಮ್ಮಿಂದ ಆಯ್ಕೆ ಆಗಿರ್ತಕ್ಕಂಥ ಶಾಸಕ,
ವಾಟ್ ಬಿಸ್ನೆಸ್ ಐ ಹ್ಯಾವ್ ಇನ್ ಗೆಟಿಂಗ್ ದ ಪಠ್ಯ ಪುಸ್ತಕ ಟು ಅವರ್ ಚಿಲ್ಡ್ರನ್ಸ್. ಅದಕ್ಕೆ ಇರ್ತಕ್ಕಂಥ ಮೇಧಾವಿಗಳಿದ್ದಾರೆ. ಇಂಥ ನಾರಾಯಣರಂತ ರಿಟೈರ್ ಆಗದೆ ಇರ್ತಕ್ಕಂಥ ಅನೇಕ ವಿದ್ವಾಂಸರಿದ್ದಾರೆ. ಅವರಿಂದ ನಮ್ಮ ಮಕ್ಕಳಿಗೆ ಪಠ್ಯ ಪುಸ್ತಕ ಯಾವುದನ್ನು ಕೊಟ್ಟರೆ ಒಳ್ಳೇದಾಗ್ತದೆ, ಯಾವುದನ್ನು ಕೊಟ್ಟರೆ ನಮ್ಮ ಮುಂದಿನ ಪೀಳಿಗೆ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನವಾಗಿ ಬೆಳೆಯುತ್ತೆ ಅನ್ನೋ ವಿಚಾರನ ಅಂತ ಪಠ್ಯ ಪುಸ್ತಕಗಳನ್ನು ನಮ್ಮ ಮಕ್ಕಳಿಗೆ ಕೊಡಬೇಕಾಗ್ತದೆ. ಆ ಕೊಟ್ಟಂತ ಸಂದರ್ಭದಲ್ಲಿ ಅದು ಗುಣಮಟ್ಟದ ಶಿಕ್ಷಣವನ್ನು ಕಾಪಾಡ್ತದೆ. ನಾನು ಅದರಲ್ಲಿ ಏನು ಮೂಗು ತೋರಿಸ್ತಕ್ಕಂಥ ಕೆಲಸ, ನನ್ನ ಮೂಗು ತೋರಿಸ್ತಕ್ಕಂಥ ಕೆಲಸ ಯಾವುದೇ ರಾಜಕಾರಣಿಗಳ ಹಸ್ತಕ್ಷೇಪ ಈ ಪಠ್ಯ ಪುಸ್ತಕದ ವಿಚಾರದಲ್ಲಿ ಸಲ್ಲದು ಅನ್ನೋ ವಿಚಾರದಲ್ಲಿ ಅನೇಕ ಬಾರಿ ನಾನು ಮಾತಾಡಿದ್ದೇನೆ. ಈಗಲೂ ಒತ್ತುವರಲ್ಲಿ ಮಾತಾಡ್ತೀನಿ, ನಾಳೆಯೂ ಮಾತಾಡ್ತೀನಿ, ವಿಧಾನ ಪರಿಷತ್ತಲ್ಲೇ ಹೊರಗೂ ಕೂಡ ನಾನು ಮಾತಾಡ್ತೀನಿ. ಅದಕ್ಕೆ ಆಸ್ಪದ ಕೊಡಬಾರದು. ಇವತ್ತು ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ದೃಷ್ಟಿಯಿಂದ, ಈ ನಾಡಿನ ಭವಿಷ್ಯದ ದೃಷ್ಟಿಯಿಂದ ಈ ನಾಡು ನುಡಿಯ ಬಗ್ಗೆ ನಾವು ಮಾತಾಡ್ತೀವಿ. ನಾಡು ನುಡಿಯ ಬಗ್ಗೆ ಮಾತಾಡ್ತಕ್ಕಲ್ಲಿ ನಮ್ಮ ಅತಿ ಹೆಚ್ಚು ನಾಡು, ನಮ್ಮ ಸಂಸ್ಕೃತಿ ದೊಡ್ಡದು, ನಮ್ಮ ಕನ್ನಡ ನಾಡು ದೊಡ್ಡದು ಅಂತ ಬಾಯಿಲಿ ಹೇಳಿದ್ರೆ ಸಾಕಾಗೋದಿಲ್ಲ. ಇವತ್ತು ಹೊಸ ನೆತ್ತರು ಕುಕ್ಕಿ ಹಾರಿ ಹೋಗುವ ಮುನ್ನ, ಅರೇದಿ ಮಾಂತ್ರಿಕನ ಮಾಟ ಮಸಳುವ ಮುನ್ನ, ಉತ್ಸಾಹ ಉತ್ತುಂಗಕ್ಕೆ ಏರುವ ಮುನ್ನ, ಈ ಕ್ಷುಬ್ಧ ಸಾಗರ ಬತ್ತಿ ಹೋಗುವ ಮುನ್ನ ಕಟ್ಟುವ ನಾವು ಹೊಸ ನಾಡೊಂದನ್ನು ರಸ ಬೀಡೊಂದನ್ನು ಅಂತ ಹೇಳ್ಬಿಟ್ರೆ ಸಾಕೇನ್ರಿ? ಹೇಳ್ಬಿಟ್ರೆ ಸಾಕ? ಕಟ್ಟಬೇಕಲ್ಲ ಹೊಸ ನಾಡನ್ನ, ಒಳ್ಳೆಯ ನಾಡನ್ನು ಕಟ್ಟಬೇಕಲ್ಲ, ರಸದ ಬೀಡನ್ನು ಕಟ್ಟಬೇಕಲ್ಲ. ಅದನ್ನು ಬಾಯಿಲಿ ಹೇಳಿದ್ರೆ ಸಾಕಾಗ್ತದ? ಆ ನಾಡನ್ನು ಕಟ್ಟಬೇಕಾದ್ರೆ ಈ ನಾಡಿನಲ್ಲಿ ಅಂತಹ ಪಠ್ಯ ಪುಸ್ತಕಗಳನ್ನು ಕೊಡೋ ಮುಖಾಂತರ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗೋ ಮುಖಾಂತರ ನಾಡು ನುಡಿಯ ರಕ್ಷಣೆಯ ಕೆಲಸವನ್ನು ಮಾಡಿದಾಗ ಮಾತ್ರ ಇಂಥ ಶಿಕ್ಷಕರನ್ನ ನಾವು ಹುಟ್ಟು ಹಾಕಿದ್ರೆ, ಇಂಥ ಶಿಕ್ಷಕರನ್ನ ನಾವು ನಾಡಿ ಕೊಟ್ಟರೆ ಖಂಡಿತ ಹೊಸ ನಾಡನ್ನ, ಒಳ್ಳೆಯ ನಾಡನ್ನು ಕಟ್ಟೋದಕ್ಕೆ ಆಗ್ತದೆ. ಇವತ್ತು ಯುವರ್ ಅವರ್ ಹೋಲ್ ಕಂಟ್ರಿ ಈಸ್ ಲ್ಯಾಕ್ ಆಫ್ ದಿಸ್ ಫ್ಯಾಕಲ್ಟೀಸ್. Faculty not only in primary school, not only in high school, not only in college, even universities. Whole India is a starvation of faculties. ಅದನ್ನ ಫ್ಯಾಕಲ್ಟೀಸ್ ಅನ್ನ ಉತ್ತಮವಾದಂತ ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಸರ್ಕಾರ ವಿಫಲವಾಗಿದೆ, ನಾವು ಕೂಡ ವಿಫಲವಾಗಿದೆ. ಸಮಾಜಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದು ಉತ್ತಮವಾದ ಶಿಕ್ಷಕರು, ಗುಣಮಟ್ಟದ ಶಿಕ್ಷಕರು ಇವತ್ತು ಬೇಕಾಗಿದೆ. ಅಂತ ಶಿಕ್ಷಕರ ನಡುವೆ ಕೂಡ ಅನೇಕ ಜಲ್ವಂತ ಸಮಸ್ಯೆಗಳ ಮಧ್ಯೆಯೂ ಕೂಡ ನಮ್ಮ ಶಿಕ್ಷಕರು ಗುಣಮಟ್ಟದ ಶಿಕ್ಷಣವನ್ನು ಕೊಡುವಲ್ಲಿ ಎಲ್ಲೂ ಕೂಡ ವಿಫಲರಾಗಿಲ್ಲ. ನಾಡಿನ ಭವಿಷ್ಯ, ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ತಮ್ಮೆಲ್ಲ ನೋವನ್ನು ನುಂಗಿ ಇವತ್ತು ಗುಣಮಟ್ಟದ ಶಿಕ್ಷಣ ಕೊಡ್ತಾ ಬರ್ತಕ್ಕಂಥ ಸಂದರ್ಭದಲ್ಲಿ ಸರಿಯಾದ ರೀತಿ ಇನ್ಫ್ರಾಸ್ಟ್ರಕ್ಚರ್ನ ಕೊಡುವಲ್ಲಿ ಸರ್ಕಾರಗಳು, ನಮ್ಮಂತ ಶಾಸಕರು ವಿಫಲರಾಗಿದೆ ಅನ್ನೋ ವಿಚಾರವನ್ನ ಅತ್ಯಂತ ನೋವಿನಿಂದ ನಾನು ಈ ಸಂದರ್ಭದಲ್ಲಿ ಈ ವೇದಿಕೆ ಮುಖಾಂತರ ನಿಮ್ಮೊಡನೆ ಹಂಚಿಕೊಳ್ಳೋದ್ರ ಜೊತೆಗೆ ಆ ಕಮಿಟ್ಮೆಂಟ್ ಅನ್ನು ಕೂಡ ನಂದು ಕೂಡ ಪಾಲಿದೆ ಅನ್ನೋ ವಿಚಾರವನ್ನು ಅತ್ಯಂತ ನಾನು ವ್ಯಥೆಯಿಂದ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಆಗಬಾರ್ದು. ಇವತ್ತು ಈ ನಾಡು ನುಡಿಯ ರಕ್ಷಣೆಗೆ ನಾವು ಕೆಲಸವನ್ನು ಮಾಡಬೇಕಾಗ್ತದೆ. ಇವತ್ತು ಅನೇಕ ದಾರ್ಶನಿಕರು, ಅನೇಕ ವಿದ್ವಾಂಸರು, ಅನೇಕ ಒಳ್ಳೊಳ್ಳೆ ವ್ಯಕ್ತಿಗಳು ಈ ನಾಡಿಗೆ ಅನೇಕ ಎಲ್ಲ ಒಳ್ಳೆಯ ವಿಚಾರಗಳನ್ನ ಹೇಳಿ ಮುಗಿಸಿಯಾಗಿದೆ. ಯಾವುದೇ ಒಳ್ಳೆಯ ವಿಚಾರಗಳನ್ನು ಇನ್ನು ಮುಂದೆ ಹೇಳತಕ್ಕಂಥ ಅವಶ್ಯಕತೆ ಇಲ್ಲ. ಯಾವುದೇ ಒಳ್ಳೆಯ ವಿಚಾರ ಹೇಳುವಂತ ಸಮಯ ಕೂಡ ಅಲ್ಲ. ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಉಳಿದಿರ್ತಕ್ಕಂಥದ್ದು ಒಂದೇ ಆಚರಣೆ ಮಾತ್ರ. ಈ ಆಚರಣೆಯನ್ನು ನಾವು ಮಾಡಬೇಕಾಗ್ತದೆ. ಈ ಆಚರಣೆಯನ್ನು ಮಾಡದೇ ಇದ್ರೆ ಏನಾಗ್ತದೆ? ಇವತ್ತು ನಾಡು ಒಳ್ಳೆಯ ನಾಡನ್ನು ಕಟ್ಟಕ್ಕಾಗ್ತದೆ. ಈಗ ನೋಡಿ, ನಾನು ಗೊತ್ತಿಲ್ಲ, ಇವತ್ತು ಬೆಳಗ್ಗೆ ಇಲ್ಲಿ ಬರುವಾಗ ನೀವು ನಾಡಗೀತೆ ಆಡಿಸಿದ್ರೋ ಇಲ್ಲೋ ಗೊತ್ತಿಲ್ಲ. ಪ್ರಾರಂಭದಲ್ಲಿ ನಾಡಗೀತೆಯನ್ನು ಕೊಟ್ಟಂತವ್ರು ಯಾರು? ಈ ನಾಡಿನ ಕವಿ, ಯುಗದ ಕವಿ, ಜಗದ ಕವಿ ಕುವೆಂಪರು ಇವತ್ತು ನಾಡು ನುಡಿಯ ರಕ್ಷಣೆಗಾಗಿ ನಾಡಗೀತೆಯನ್ನು ನಮಗೆ ಕೊಟ್ಟಿದ್ದಾರೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕರ ಜೈನರು ಧ್ಯಾನ, ಜನಕನ ಓಲುವ ದೊರೆಗಳ ಧಾಮ, ವೈದಿಕ ನೈದಿಕ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಮಕ್ಕಳ ಬಾಯಲ್ಲಿ ಹೇಳಿಸಿದ್ರೆ ಸಾಕ? ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕಲ್ಲ? ಡಾಕ್ಟರ್ BR ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಆಶಯ ಸರ್ವ ಜನಾಂಗದ ಶಾಂತಿಯ ತೋಟ ಅಲ್ವಾ? ಇವತ್ತು ಆ ಕೆಲಸ ನಮ್ಮಿಂದ ಆಗ್ಬೇಕಲ್ಲ? ಇವತ್ತು ದಾರ್ಶನಿಕರು, ಬಹುದೊಡ್ಡ ದಾರ್ಶನಿಕರು, ಎಲ್ಲ ವಿದ್ವಾಂಸರು ಇವತ್ತು ನಾಡಿಗೆ ನಮಗೆ ಕೊಟ್ಟಿರ್ತಕ್ಕಂಥ ವಿಚಾರವನ್ನ, ಆ ವಿಚಾರಧಾರೆಗಳನ್ನ ಇವತ್ತು ಕೊಡಬೇಕಾಗ್ತದೆ. ಇವತ್ತು ದಾಸ ಸಾಹಿತ್ಯ ಇರ್ಬೋದು, ಜಾನಪದ ಸಾಹಿತ್ಯ ಇರ್ಬೋದು, ವಚನ ಸಾಹಿತ್ಯ ಇರ್ಬೋದು, ತತ್ವದ ಪದಗಳ ಮುಖಾಂತರ ಈ ನಾಡನ್ನು ನಾವು ಕಟ್ಟಿದ್ದೇವೆ. ನಾವು ಇವತ್ತು ಶಿಷ್ಯನಾಳ ಶರೀಫರು ಗೋವಿಂದ ಭಟ್ಟರ ಶಿಷ್ಯರಾಗಿದ್ರು. ತತ್ವಪದಗಳ ಮುಖಾಂತರ ಈ ನಾಡಿಗೆ ಸಾರಿದ್ರು. ಇವತ್ತು ದಾಸ ಸಾಹಿತ್ಯ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ, ವಚನ ಸಾಹಿತ್ಯ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತ್ಯ. ಅಂತಹ ಶಿಕ್ಷಣವನ್ನ ನಮ್ಮ ಮಕ್ಕಳಿಗೆ ಇವತ್ತು ನಾವು ಕೊಡಬೇಕಲ್ವಾ? ಕೊಡೋದ್ರಲ್ಲಿ ನಾವು ಎಲ್ಲಿ ಎಡವಿದ್ದೇವೆ ಅನ್ನೋ ವಿಚಾರವನ್ನ ನಾವು ಇವತ್ತು ನೋಡಬೇಕಾಗ್ತದೆ. ಇವತ್ತು ಹಾಗಾಗಿ ನೋಡಿ, ಇವತ್ತು ಹೇಳ್ತಕ್ಕಂಥ ಸಂದರ್ಭದಲ್ಲಿ ದಾಸ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ಕನಕದಾಸರು ಈ ನಾಡಿಗೆ ಜೋಳಿಗೆಯನ್ನು ಹಿಡಿದು ಇವತ್ತು ಇಡೀ ನಾಡನ್ನು ಸಂಚರಿಸಿ ಕಟ್ಟಿದ್ರು. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ,
ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಗಳ ದಾಟಿ ಬಂದ ಈ ಶರೀರ ತಾನಲ್ಲ ತನ್ನದಲ್ಲ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಹುದಲ್ಲ. ದಾಸನಾಗು ವಿಶೇಷನಾಗು, ದಾಸನಾಗು ಭವಪಾಶನಿಗೂ. ಹಾಗಾಗಿ ನಾವೆಲ್ಲರೂ ದಾಸರಲ್ಲಿ ದಾಸರಾಗಿ ಇವತ್ತು ನಾರಾಯಣರವರು ಮಾಡಿದಾರಲ್ಲ ಸೇವೆ, ಆ ದಾಸರಾಗಿ ನಾವೆಲ್ಲರೂ ನಮ್ಮ ನಮ್ಮ ಕಾರ್ಯಕ್ಷೇತ್ರದಲ್ಲಿ ನಾವಿರ್ತಕ್ಕಂಥ ಜಾಗದಲ್ಲಿ ನಮ್ಮ ಕೆಲಸವನ್ನು ಕಾಯ ವಾಚ ಮನಸ ನಾವು ತೃಪ್ತಿಯಾಗೋ ರೀತಿಯಲ್ಲಿ ಮಾಡಿದರೆ ಆ ಭಗವಂತ ಖಂಡಿತ ಮೆಚ್ಚರೆ ಆ ಕೆಲಸ ಆಗ್ತದೆ. ಆ ಕೆಲಸ ಈ ನಾಡಿನಲ್ಲಿ ಆಗಬೇಕಾಗಿದೆ. ಇವತ್ತು ಡಿ ವಿ ಗುಂಡಪ್ಪನವರು ಓದಲಿಲ್ಲ, ಬರೀಲಿಲ್ಲ, ಅಕ್ಷರ ಕಲೀಲಿಲ್ಲ. ಅವರು ಕೊಟ್ಟಿರ್ತಕ್ಕಂಥ ಪಠ್ಯ ಪುಸ್ತಕ ಮಾಸ್ಟರ್ ಡಿಗ್ರಿಯಲ್ಲಿ ನಮ್ಮ MA, MSc, PhD ಮಾಡ್ತಕ್ಕಂಥ ಮಕ್ಕಳು ಓದ್ತಕ್ಕಂಥ ಆ ಡಿ ವಿ ಗುಂಡಪ್ಪನವರು ಅವ್ರು ಬಡತನದಿಂದ ವಿದ್ಯೆ ಕಲಿಯೋಕ್ಕಾಗಲಿಲ್ಲ. ಆದರೆ ನಮ್ಮ ಮಕ್ಕಳು ವಿದ್ಯಾವಂತರು ವಂಚಿತರ ಆಗಬಾರ್ದು ಅಂತೇಳಿ ಆ ಪಠ್ಯ ಪುಸ್ತಕವನ್ನು ಕೊಡೋ ಮುಖಾಂತರ ಇವತ್ತು ಹೇಳ್ತಾರೆ ನೋಡಿ, ಇವತ್ತು ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿಸುರಿಗೆ, ಬೆಲ್ಲ ಸಕ್ಕರೆ ಆಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಾವು ಎಲ್ಲರೊಳಗೊಂದು ಆಗ್ಬೇಕಾಗ್ತದೆ, ಬೆಲ್ಲ ಸಕ್ಕರೆ ಆಗ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಸಮಾಜವನ್ನು ಕಟ್ಟಬೇಕಾಗ್ತದೆ. ನಮ್ಮ ಮಕ್ಕಳಿಗೆ ಒಂದು ವಿಷಯ ಹೇಳ್ತೀನಿ, ಇವತ್ತು ಅವ್ರು ಹೇಳ್ದಂಗೆ ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ, ದಿವಸದಿಂದ ದಿವಸಕ್ಕೆ, ನಿಮಿಷದಿಂದ ನಿಮಿಷಕ್ಕೆ ಭವಿಷ್ಯವ ಚಿಂತಿಸದೆ ಬದುಕನ್ನು ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರೆಯವನು, ಸವೆಸು ನೀ ಜನ್ಮವನ್ನು ಮಂಕುತಿಮ್ಮ ಅಂತ. ನಿಮ್ಮ ವಿವರಗಳನ್ನೆಲ್ಲ ಬರೀತಕ್ಕಂಥ ಎಕ್ಸಾಮ್ನಲ್ಲಿ ಬರೀತಕ್ಕಂಥ ಎಲ್ಲ ವಿಚಾರ ಭಗವಂತ ಲೆಕ್ಕ ಇಡ್ತಾನೆ. ಆ ಮುಖಾಂತರ ಶಿಕ್ಷಕರು ನಿಮಗೆ ಸರಿಯಾದ ಪಾಠ ಮಾರ್ಗದರ್ಶನ ಕೊಡ್ತಾರೆ, ತಂದೆ ತಾಯಿಗಳು ಮಾರ್ಗದರ್ಶನ ಕೊಡ್ತಾರೆ. ಆ ಗುರು ಹಿರಿಯರಲ್ಲಿ ತಂದೆ ತಾಯಿಗಳಲ್ಲಿ ಅತ್ಯಂತ ಪ್ರೀತಿ ಮನೋಭಾವವನ್ನು ಬೆಳೆಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯನ್ನು ಸಾಗಬೇಕಾಗಿದೆ. ಆ ಸಾಗ್ತಕ್ಕಂಥ ಕೆಲಸ ಆಗಬೇಕಾಗ್ತದೆ. ಇವತ್ತು ನಾನು ಅನೇಕ ಬಾರಿ ಹೇಳ್ತೀನಿ, ಈಗಲೂ ಕೂಡ ಹೇಳ್ತೀನಿ. ಇವತ್ತು ನೋಡಿ ನಮ್ಮಲ್ಲಿ ಗುಣಮಟ್ಟದ ಶಿಕ್ಷಣ, ಯು ಆರ್ ಸ್ಟೆಪ್ಪಿಂಗ್ ಇನ್ ಟು ನ್ಯೂ ಎಜುಕೇಷನ್ ಪಾಲಿಸಿ. ಈ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ನಮಗೆ ನಮ್ಮ ಹಿರಿಯರು ದಾರ್ಶನಿಕರು ಅನೇಕ ಪಠ್ಯಪುಸ್ತಕಗಳನ್ನ ಕೊಟ್ಟರಲ್ಲ. 40, 50 ವರ್ಷ 60 ವರ್ಷಗಳ ಹಿಂದೆ ಆ ಪಠ್ಯಪುಸ್ತಕವನ್ನು ಓದಿರಲ್ಲ. ಇಲ್ಲಿ ಕೂತಿದ್ದಾರೆ ನಮ್ಮ ಅಂಬಿಕಾ ಇವರು ಸೆಕ್ರೆಟರಿ, ಇವ್ರು ಕೂತಿದಾರಲ್ಲ, ಇವರೆಲ್ಲ ಓದಿದ್ದಾರೆ. ಅನೇಕ ಹಿರಿಯರು ಓದಿದ್ದಾರೆ. ಹುಡುಗರು ನೀವ್ಯಾರು ಓದಲಿಲ್ಲ. ಇಲ್ಲಿ ನಮ್ಮ ನಾರಾಯಣರವರು ಗೊತ್ತಿದೆ, ಅನೇಕ ಶಿಕ್ಷಕರು ಕೂತಿದೆ. ಇವತ್ತು ಕುವೆಂಪು ಅವರು ವಾಲ್ಮೀಕಿ ರಾಮಾಯಣ ಇವೆಲ್ಲ ಹಳಗನ್ನಡದಲ್ಲಿ ನಮಗೆ ಕೊಟ್ರಲ್ಲ. ಅಂದು ರಾಮರಾಜ್ಯದಲ್ಲಿ ಆಗ್ತಕ್ಕಂಥ ವಿಚಾರಗಳನ್ನ ಶ್ರೀರಾಮ ತನ್ನ ಗೂಢಚರ್ಯರ ಮುಖಾಂತರ ತಿಳ್ಕೊಳ್ತಕ್ಕಂಥ ಸಂದರ್ಭ ಒಂದು ಬರ್ತದೆ. ಆ ಸಂದರ್ಭದಲ್ಲಿ ಸೀತೆಯನ್ನ ಕಾಡಿಗಟ್ಟತಕ್ಕಂಥ ಪ್ರಸಂಗ, ಸೀತೆ ಪಾವಿತ್ರಳು ಅಂತ ಹೇಳಿ ತೋರಿಸ್ಕೊಡ್ಬೇಕಂತ ವಿಚಾರ. ಈ ವಿಚಾರವನ್ನು ಹಳಗನ್ನಡದಲ್ಲಿ ನಮ್ಮ ಕನ್ನಡ ಪಂಡಿತರು 50 ವರ್ಷಗಳ ಹಿಂದೆ 55 ವರ್ಷಗಳ ಹಿಂದೆ ನನಗೆ ಕಲಿಸಿದ್ರಲ್ಲ, ನಿಮಗೆಲ್ಲ ಕಲಿಸಿದ್ರಲ್ಲ. ಈಸ್ ಇಟ್ ನಾಟ್ ಎ ಕ್ವಾಲಿಟಿ ಆಫ್ ಎಜುಕೇಶನ್? ಆ ಕ್ವಾಲಿಟಿ ಆಫ್ ಎಜುಕೇಶನ್ ಇರಲಿಲ್ವಾ? ಅಂತ ಕ್ವಾಲಿಟಿ ಗುಣಮಟ್ಟದ ಶಿಕ್ಷಣ ಕೊಟ್ಟಿದ್ದ ಫಲವಾಗಿ ಇವತ್ತು ನಮ್ಮ ಹಿರಿಯರು ಈ ಸಮಾಜವನ್ನು ಕಟ್ಟೋದಕ್ಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಹಾಕ್ಬೇಕಾಗುತ್ತೆ. ಹೇಳ್ತಾರೆ ನೋಡಿ, ಎಲ್ಲಿ ಮುನಿಪೋತ್ತಮರ ಪಾವನ ದಡಗಳು, ಎಲ್ಲಿ ಸ್ವಾಮಿಗಳ ಕಂಪೊಗೆದ ಅಗ್ನಿಹೋತ್ರದ ಕುಟೀರಂಗಳು, ಅಲ್ಲಿ ಗೊಯ್ಯದೆ ದಾರುಣದ ಕಟ್ಟಡವಿಗಿಲ್ಲಿಗೆ ಕೈ ತಂದೆ ಸೌಮಿತ್ರಿ ಏಳೆಂದು ಜಾನಕಿ ಸುಯ್ದಳು. ದೇವಿ ನಿನಗಿನ್ನೆಗಂಪೇಳ್ದುದಿಲ್ಲ ಪವಾದ ಮಾವರಿಸಿ ನಿನ್ನಲಲ್ಲದ 6 ಗುಕುಲೋತು ಹಂಸಿ ವರಿಸಿ ಬಿಟ್ಟು ಕಾಂತಾರಕ್ಕೆ ಕಳುಹಿ ಬಾ ಎಂದೆಡೆಗೆ ನೇಮಿಸಿದೊಡೆ. ಆ ವಿಭುವಿನಾಜ್ಞೆಯನ್ ಮೀರಲರಿಯದೆ ನಿನ್ನ ನಿಲ್ಲಿಗೊಡಕೊಂಡು ಬಂದೆ. ಇನ್ನು ಅವಲ್ಲಿಗಾದೊಡಂಪೋಗು ಎನ್ ಲಕ್ಷ್ಮಣಂ ಬಾಷ್ಪಲೋಚನನಾದನು. ಬಿರುಗಾಳಿ ಪೊಡೆಯಲ್ಕೆ ಕಂಪಿಸಿ ಫಲಿತ ಕದಳಿ ಮುರಿದಿಳಗೊರಗುವಂತೆ ಲಕ್ಷ್ಮಣನ ಮಾತು ಕಿವಿದರೆಗೆ ಬೀಳದ ಮುನ್ನ ಅಮ್ಮೈಸಿ ಬಿದ್ದಳಂಗನೆ ದರೆಗೆ ನಡುನಡುಗುತ್ತೆ. ಬಳಿಕ ಸೌಮಿತ್ರಿ ಸೆರಗಿಂದ ಬೀಸಿ ತಣ್ಣೀರ್ದಳಿದು ರಾಮನ ಸೇವೆ ಸಂದುದೇ ತನಗೆಂದು ರೂಧಿಸಿದನು. ಇಂತಹ ಶಿಕ್ಷಣವನ್ನ 50 ವರ್ಷಗಳ ಹಿಂದೆ ನಮ್ಮ ಗುರುಗಳು ನಮಗೆ ಕೊಟ್ಟರು. ಯಾವ ರೀತಿ ಹೋಲಿಕೆ ಮಾಡ್ತಾರೆ? ತುಂಬು ಗರ್ಭಿಣಿ ಸೀತಾಮಾತೆ, ಗೊಣೆ ಬಿಟ್ಟ ಬಾಳೆ ಮರ ಯಾವ ರೀತಿ ನೆಲಕ್ಕೆ ಅಪ್ಪಳಿಸುತ್ತೆ. ಈ ಮಾತನ್ನ ಕೇಳಿ, ಲಕ್ಷ್ಮಣನ ಮಾತನ್ನ ಕೇಳಿ ನೆಲಕ್ಕೆ ಬೀಳ್ತಾಳೆ.
ಆಗ ಸೆರಗಿಂದ ಗಾಳಿ ಹಾಕಿ ತಣ್ಣೀರು ಹಾಕಿ ಈ ರೀತಿ ರಾಮನ ಸೇವೆಯನ್ನು ಮಾಡಬೇಕಾದಂಥ ಪ್ರಸಂಗ ಬಂತಲ್ಲ ಅಂತ ರೋಧಿಸ್ತಾನೆ. ಇಂಥ ಒಂದು ಪ್ರಸಂಗವನ್ನು 5ನೇ ಕ್ಲಾಸಲ್ಲಿ ನಮ್ಮ ಗುರುಗಳು ಅಂಥ ಪಠ್ಯ ಪುಸ್ತಕವನ್ನು ಕೊಟ್ಟಂತ ನಮ್ಮ ಹಿರಿಯರಿಗೆ ನಾವಿವತ್ತು ದೊಡ್ಡ ಸಲಾಮನ್ನು ನಾವು ಇವತ್ತು ಹೇಳಬೇಕಾಗ್ತದೆ. ಅಂಥ ಪಠ್ಯ ಪುಸ್ತಕದಲ್ಲಿ ಬರ್ತಕ್ಕಂಥದ್ದು ಕ್ವಾಲಿಟಿ ಆಫ್ ಎಜುಕೇಷನ್ ಅಲ್ವಾ? ಅಂತ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಕ್ಕಂಥ ಇವತ್ತು ಕೂಡ ಅನೇಕ ವಿದ್ವಾಂಸರು ಪಂಡಿತರು ನಮ್ಮ ನಾಡಿನಲ್ಲಿದ್ದಾರೆ. ಅವ್ರನ್ನ ಗುರುತು ಮಾಡಬೇಕು. ಅವರ ಮುಖಾಂತರ ಈ ನಾಡು ನುಡಿಯ ರಕ್ಷಣೆ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ಇವತ್ತು ಸಂಬಂಧದ ವಿಚಾರದಲ್ಲಿ ನಾನು ಹೇಳಿದ್ದೇನೆ, ಅವಾಗಲೇ ಹೇಳಿದ್ದೀನಿ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ, ಎಲ್ಲ ಇದೆ ನಮ್ಮೊಳಗೆ. ಒಳಗಿನ ತಿಳಿಯನ್ನು ಕಲಕದೆ ಇದ್ದರೆ ಅಮೃತ ಸಹವಿದೆ ನಾಲಿಗೆಗೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು 4 ದಿನದ ಈ ಬದುಕಿನಲ್ಲಿ. ಹಾಗಾಗಿ ಅಂತ ಹೊಂದಿಕೆಯ ಮಾತು ಮತ್ತು ನಾನು ಎಂಬ ಅಹಮನ್ನ ಬಿಡ್ತಕ್ಕಂಥ ಕೆಲಸ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆ ಗುರು ಹಿರಿಯರ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ, ಕೃಷಿ ಬದುಕಿನ ಬಗ್ಗೆ, ಪರಿಸರದ ಬಗ್ಗೆ ಆತ್ಮವಿಶ್ವಾಸ ಮೂಡಿಸ್ತಕ್ಕಂಥ ಶಿಕ್ಷಣವನ್ನು ಕೊಡೋ ಮುಖಾಂತರ ಇಂಥ ನಾರಾಯಣರವರಂಥ ಅನೇಕ ಶಿಕ್ಷಕರನ್ನ ಹುಟ್ಟುಹಾಕೋ ಮುಖಾಂತರ ಈ ನಾಡು ನುಡಿಯರ ರಕ್ಷಣೆಯನ್ನು ಮಾಡೋಣ, ಕಟ್ಟುವ ನಾವು ಹೊಸ ನಾಡೊಂದನ್ನು ರಸ ಬೀಳನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರಿಗೆ, ವಿಶೇಷವಾಗಿ ನಾರಾಯಣರವರಿಗೆ ನಿಮ್ಮಂಥ ಈ ಸಮಾರಂಭದಲ್ಲಿ ಭಾಗವಹಿಸ್ತಕ್ಕಂಥ ಪುಣ್ಯದ ಕೆಲಸವನ್ನು ನಾವೆಲ್ಲ ನಮ್ಮ ಶಿಕ್ಷಕರು, ವಿಶೇಷವಾಗಿ ನಮ್ಮ ಮೇಡಮ್ ಅವರು ಅನೇಕ ಸರಿ ನನಗೆ ಫೋನ್ ಮಾಡಿದ್ದಾರೆ, ಅಧ್ಯಕ್ಷರು ಮಾಡಿದ್ದಾರೆ. ಹಾಗಾಗಿ ನಾನು ಇವತ್ತು ಬಂಧನದಲ್ಲಿ ಇಲ್ಲಿ ಬಂದಿದ್ದೇನೆ, ಪ್ರೀತಿಯಿಂದ ಬಂದಿದ್ದೇನೆ, ನಿಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಶಿಕ್ಷಕರ ಅನೇಕ ಜಲವಂತ ಸಮಸ್ಯೆಗಳಿಗೆ ಈ ಬಾರಿ ಅಧಿವೇಶನದಲ್ಲಿ ಖಂಡಿತ ಇಲ್ಲಿ ಮಾತಾಡೋಕೆ ಹೋಗೋದಿಲ್ಲ. ಖಂಡಿತ ಅಧಿವೇಶನದಲ್ಲಿ ಅದು ಉತ್ತರ ಕೊಡ್ತೀನಿ, ಮಾತಾಡ್ತೀನಿ. ಸರ್ವಶಕ್ತಿಯನ್ನು ನೀವು ಕೊಟ್ಟಿದ್ದೀರಿ. ಆ ಶಕ್ತಿಯನ್ನು ಖಂಡಿತ ವಿಧಾನಸೌಧದ ಒಳಗೆ ಮತ್ತು ಹೊರಗೆ ಹಂಚಿಕೊಂಡು ನಾನು ಕೆಲಸ ಮಾಡ್ತೀನಿ. ನಿಮ್ಮ ಆಶೀರ್ವಾದ, ಪ್ರೀತಿ ಎಲ್ಲ ಯಾವಾಗಲೂ ಸದಾ ಇರಲಿ. ವಿದ್ಯಾರ್ಥಿಗಳು ಯಾವುದೇ ರೀತಿಯಲ್ಲಿ ನಿಮ್ಮ ಮುನ್ನಡೆ, ನಿಮ್ಮ ಏನಿದೆ, ನಿಮ್ಮ ಏಮ್ ಏನಿದೆ ಅದನ್ನು ಮುಂದುವರಿಯೋದಕ್ಕೆ ಎಲ್ಲ ಶಿಕ್ಷಕರು ನಿಮ್ಮ ಜೊತೆಲಿದ್ದಾರೆ, ನಾವು ಕೂಡ ನಿಮ್ಮ ಜೊತೆಲಿದ್ದೀವಿ. ಎಲ್ಲ ಒಟ್ಟಿಗೆ ಕೆಲಸ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ನಾರಾಯಣರವರಿಗೆ ಮತ್ತು ಎಲ್ಲ ಅವ್ರ ವಿಶೇಷವಾಗಿ ಅವ್ರ ಕುಟುಂಬದವರಿಗೆ, ನನಗೆ ಗೊತ್ತಿಲ್ಲ ಇಷ್ಟು ದಿವಸ ನೀವು ಈ ಕುಟುಂಬದಲ್ಲಿ ನೀವು ಕೆಲಸ ಮಾಡ್ತಕ್ಕಂಥ 40 ವರ್ಷದಲ್ಲಿ ನಿಮ್ಮ ಕುಟುಂಬಕ್ಕೆ ನ್ಯಾಯ ಕೊಟ್ಟಿದ್ರೆ ಇಲ್ವೋ, ಇನ್ನು ಮುಂದೆ ಅವ್ರಿಗೆ ನ್ಯಾಯ ಕೊಡಿ. ಹಾಗಾಗಿ ಮಕ್ಕಳು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿದ್ರಿ. ಬಿಡುವಿಲ್ಲದ ಸಮಯದಲ್ಲಿ ಪಾಪ ನಮ್ಮ ಮಕ್ಕಳಿಗೆ ಕಲಿಸ್ತಕ್ಕಂಥ ಬಿಡುವಿಲ್ಲದ ಸಮಯದಲ್ಲಿ ಅವ್ರಿಗೆ ಹೆಚ್ಚು ಸಮಯ ಕೊಡೋಕ್ಕಾಗಿಲ್ಲ. ಆ ಹೆಚ್ಚು ಸಮಯ ಕೊಡೋ ಮುಖಾಂತರ ನಾವು ಕಲಿತಂಥ ಶಾಲೆಗೆ ನಾವು ಮತ್ತೊಮ್ಮೆ ಕೀರ್ತಿ ತರ್ತಕ್ಕಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ವೇದಿಕೆ ಮೇಲಿರ್ತಕ್ಕಂಥ ಎಲ್ರಿಗೂ, ವಿಶೇಷವಾಗಿ ಶಕುಂತಳಾ ಶೆಟ್ಟರಿಗೆ ನಿಮ್ಮೆಲ್ಲರಿಗೂ ಹೊಂದಿಸಿ ನಾನು ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್. ಥ್ಯಾಂಕ್ ಯು. ಅಭಿನಂದನೆಗಳು ಸರ್. ಗಳಿಸಿದ ಧನ ಚಿರವಲ್ಲ, ಪಡೆದ ಅಧಿಕಾರ ಸ್ಥಿರವಲ್ಲ, ಏರಿದ ಅಂತಸ್ತು ಶಾಶ್ವತವಲ್ಲ, ಸಂತಸ ಸಂಭ್ರಮಗಳು ಸಕಲವು ನಶ್ವರ, ಮಾಡಿದ ಸತ್ಕಾರ್ಯ ಮೆರೆದ ಔದಾರ್ಯ, ಆನಂದಿಸಿ ಅನುಭವಿಸಿದ ನೆನಪುಗಳು ಎಂದಿಗೂ ಅಜರಾಮರ ಅಂತ ಹೇಳ್ತಾ, ಮಾನ್ಯ ಭೋಜೇಗೌಡ ಸರ್, ತಮ್ಮಲ್ಲಿ ನಮ್ಮದೊಂದು ಮನವಿ ಇದೆ. ನಮ್ಮ ಈ ಶಿಕ್ಷಣ ಕ್ಷೇತ್ರದಲ್ಲಿ 150 ವಿದ್ಯಾರ್ಥಿಗಳು ಶಿಕ್ಷಣವನ್ನು ಪಡೆಯುತ್ತಾ ಇದ್ರೂ ಕೂಡ ನಮಗೆ ಶೌಚಾಲಯದ ಒಂದು ಕೊರತೆ ಇದೆ. ಅದನ್ನು ತಮ್ಮ ಅನುದಾನದಲ್ಲಿ ನಮಗೆ ದಯಪಾಲಿಸಬೇಕು ಅಂತ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ, ಈ ಒಂದು ಶಾಲೆಯ ಶುಚಿತ್ವವನ್ನು ಕಾಪಾಡುವಲ್ಲಿ ತಮ್ಮ ಸಹಕಾರ ನಮ್ಮೊಂದಿಗೆ ಇರಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ನಾನು ಇಲ್ಲಿವರೆಗೆ ನನಗೆ ಬಂದಂಥ ಫಂಡ್ನಲ್ಲಿ ವಿಶೇಷವಾಗಿ ಕುಡಿಯೋ ನೀರು, ಬಿಸಿ ನೀರು ಮತ್ತು ಇದು ಕೋಲ್ಡ್ ವಾಟರ್ ಎರಡೂ ಬರಬೇಕು. ಜೊತೆಗೆ ಶೌಚಾಲಯ, ಕಾಂಪೌಂಡ್ ಇಲ್ಲದೆ ಕಾಂಪೌಂಡ್, ಇದಕ್ಕೆ ಅತಿ ಹೆಚ್ಚು 90% ನಾನು ಕೊಟ್ಟಿರ್ತಕ್ಕಂಥದ್ದು. ಉತ್ತಮವಾದ ಶೌಚಾಲಯ ಕಟ್ಟೋದಕ್ಕೆ ಈ ಶಾಲೆಗೆ ಇವತ್ತು ಇದೆಲ್ಲ ಕೊಟ್ಟಿದ್ದಾರೆ. ಇವತ್ತು ನಾರಾಯಣರವರು ನಿವೃತ್ತಿ ಆಗ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅವ್ರ ನೆನಪು, ನಿಮ್ಮೆಲ್ಲರ ನೆನಪಿಗೋಸ್ಕರ 5 ಲಕ್ಷ ನಾನು ನನ್ನ ಫಂಡಿಂದ ಕೊಡ್ತೀನಿ. ನಾನು ಉತ್ತಮವಾದ ಶೌಚಾಲಯನ ಕಟ್ಟಿದ್ದೀನಿ. ಅಭಿನಂದನೆಗಳು ಸರ್. ನಮಗೆ ಅತಿ ಅವಶ್ಯಕವಾಗಿ ಬೇಕಾಗುವಂಥ ಶೌಚಾಲಯದಕ್ಕೆ ಅನುದಾನವನ್ನು ನೀವು ಘೋಷಣೆ ಮಾಡಿದ್ದೀರಿ, ನಮ್ಮ ಮೇಲೆ ಪ್ರೀತಿಯನ್ನು ತೋರಿಸಿದ್ದೀರಿ. ತಮಗೆ ಮನದಾಳದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈ ಒಂದು ಸಂಸ್ಥೆಯ ಏಳಿಗೆಯಲ್ಲಿ ಶಾಸಕರಾಗಿದ್ದುಕೊಂಡು ನಮ್ಮೊಂದಿಗೆ ಕೈ ಜೋಡಿಸಿ ನಮಗೆ ಅನೇಕ ರೀತಿಯ ಸಹಕಾರವನ್ನು ನೀಡಿದಂತಹ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಇವರಿಗೆ ಹೂ ನೀಡಿ ಪುಸ್ತಕ, ಜ್ಞಾನದ ಸಂಕೇತ ಪುಸ್ತಕ ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಉತ್ತುಂಗ ಸಭಾಭವನದ ನಿರ್ಮಾಣದಲ್ಲಿ ತಮ್ಮ ಕೊಡುಗೆ ಅತಿ ಅಮೂಲ್ಯವಾದದ್ದು. ತಾವು ಶಾಸಕರಾಗಿದ್ದಂತಹ ಸಂದರ್ಭದಲ್ಲಿ ಈ ಶಾಲೆಯ ಬಗ್ಗೆ ವಿಶೇಷವಾದಂತಹ ಗಮನವನ್ನು ಹರಿಸಿ ಈ ಶಾಲೆ ಉತ್ತಮ ಮಟ್ಟದಲ್ಲಿ ಏರುವುದಕ್ಕೆ ತಮ್ಮ ಕಾಣಿಕೆ ಅಮೂಲ್ಯವಾದದ್ದು ಅಂತ ಹೇಳ್ತಾ,
ಮಾನ್ಯ ಮಾಜಿ ಶಾಸಕಿ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರು ಈಗ ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮುಖ್ಯ ಶಿಕ್ಷಕರನ್ನ ಮಾನ್ಯ ಶಕುಂತಲಾ ಶೆಟ್ಟಿಯವರು ಅಭಿನಂದಿಸ್ತಾ ಇದ್ದಾರೆ. ನಮ್ಮ ಮುಖ್ಯ ಶಿಕ್ಷಕರು ಈ ಒಂದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಸಾಧನೆಯನ್ನು ಮಾಡುವಲ್ಲಿ ಶಕುಂತಲಾ ಶೆಟ್ಟಿಯವರ ಕೊಡುಗೆ ಅಭೂತಪೂರ್ವವಾದದ್ದು ಅಂತ ನೆನಪಿಸುತ್ತಾ ತಮಗಾಗಿ ಈಗ ಅವಕಾಶ. ಇವತ್ತು ವೃತ್ತಿಯಿಂದ ನಿವೃತ್ತಿಯಾಗುವಂತಹ ನಾರಾಯಣರು ಫೋನ್ ಮಾಡಿ ಅಕ್ಕ ಒಂಜಿಗಲಿಗೆ ಬರೋಡು ಹೇಳಿದರು. ನಮ್ಮ KP ಆಳ್ವರು ಅವರು ಒಮ್ಮೆ ಹೇಳಿದ್ದನ್ನು 10 ಸಲ ಹೇಳುವಂಥವರು ಅವರು ಹೇಳಿದರು. ನಮ್ಮ ಪುತ್ತು ಫೋನ್ ಮಾಡಿದರು. ಮತ್ತು ನಮ್ಮ ಶ್ಯಾಮಲ ಮೊನ್ನೆನೆ KP ಆಳ್ವ ಹೇಳುವ ಮೊದಲೇ ನಾರಾಯಣ ಮಾಸ್ಟ್ರು ನಿವೃತ್ತರಾಗ್ತಾರೆ, 1 ಗಳಿಗೆ ಬನ್ನಿ ಅಂತ ಹೇಳಿದರು. ಭೋಜೇಗೌಡ್ರೆ, ನೀವು ಮಾತಾಡುವಾಗಲೇ ನನಗೆ ಕಟ್ಟಲಿಕ್ಕೆ ಶುರು ಆಯಿತು. ಯಾಕಂದರೆ ಇನ್ನು ಹಾಡೂ ಇಲ್ಲ, ಸ್ವರವೂ ಇಲ್ಲ, ಮಾತೂ ಇಲ್ಲ, ಏನೇನು ಹೇಳಬೇಕ ಎಲ್ಲವನ್ನು ಹೇಳಿದ್ದೀರಿ. ಬಹುಶಃ ಇದು ನಾರಾಯಣ ಮಾಸ್ಟ್ರ ಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದರೆ ನೋಡಿ, ಇಲ್ಲಿ ಸೇರಿದ್ದರಲ್ಲಿ ಅವರು ಹಿಂದೆ ಕೆಲಸ ಮಾಡಿದ ಶಾಲೆಯ ಕಮಿಟಿಯವರು ಬಂದಿದ್ದಾರೆ. ಅಲ್ಲಿಂದ ಅದು BO ಇರುವಾಗ ಇಷ್ಟು ಕೆಲಸ ಮಾಡಿದ್ದಾರೆ ಅಂತ. ಬಹುಶಃ ನಾನು ಮಾಜಿ ಶಾಸಕಿ ಅಂತ ಅಲ್ಲ, ಒಂದು ಅವರ ಆತ್ಮೀಯಳಾಗಿ ಇನ್ನೊಂದು ಈ ಶಾಲೆ 2007ರಲ್ಲಿ ನಾನು 8 ಹೈಸ್ಕೂಲು ಮಂಜೂರು ಮಾಡಿಸಿದೆ. ಅದರಲ್ಲಿ 2 ಹೈಸ್ಕೂಲ್ಗಳು ಇದು ಪಾಸಾಗಿ ಬರುವಾಗ ಕೇವಲ ಬೆಟ್ಟಂಪಾಡಿ ಗ್ರಾಮದ ಅಂತ ಬಂತು, ಉಪ್ಪಳಿಗೆ ಅಂತ ಬಿಟ್ಟೋಯ್ತು. ಆ ಉಪ್ಪಳಿಗೆ ಬಿಟ್ಟೋದಾದಾಗ ನಮ್ಮ ಗೌರ್ಮೆಂಟು ಬಿದ್ದೋಯ್ತು. ಆಗ 2007 ನವಂಬರಲ್ಲಿ ಅದನ್ನು ವಾಪಸ್ ಹೋಗಿ ಉಪ್ಪಳಿಗೆ ಸೇರಿಸಿ ಅದು ಮಂಜೂರಾಗಿ ಬಂದು 2008ರಲ್ಲಿ ಇದು ಉದ್ಘಾಟನೆ ಆಯಿತು. ಆದ ಹೈಸ್ಕೂಲು. ಆದರೆ ಅದು ನಾನು ಕಲ್ಲು ಹಾಕಿದ ಶಾಲೆ ಅಂತ ಹೇಳುವ ಒಂದು ಗೌರವ. ಅದರಿಂದ ಈಚೆ ನಾರಾಯಣ ಮಾಸ್ಟ್ರು ಬಂದ ಮೇಲೆ ಪೂರ್ತಿ 100ಕ್ಕೆ 100 ಫಲಿತಾಂಶ ತೆಗೆದ ಶಾಲೆ ಅಂತ ಹೇಳುವಂತಹ ಒಂದು ಗೌರವ. ಅದಕ್ಕಾಗಿ ಇಲ್ಲಿ ಬಂದಿದ್ದೇನೆ. ಇದರ ಜೊತೆ ಇನ್ನೊಂದು ಮಣಿಕರ, ಅದು ತಪ್ಪಿ ಉಪ್ಪಿನಂಗಡಿ ಅಂತ ಬಂದೋಯ್ತು. ಉಪ್ಪಿನಂಗಡಿಯಲ್ಲಿ ಸ್ಕೂಲ್ ಇದ್ದ ಕಾರಣ ವಾಪಸ್ಸು ಈ 2 ಶಾಲೆಗಳು ಇಲ್ಲಿ. ಆಗ ಕರುಣಾಕರ ಪೆರೋಡಿ ZP ಮೆಂಬರ್ ಆಗಿದ್ದರು. ಅವರ ಗಲಾಟೆ ಆದ ಕಾರಣ ಇವ್ರದ್ದು ಇಲ್ಲಿ ಮತ್ತು ಮಣಿಕರದ್ದು ಮಾತ್ರ 2008ರಲ್ಲಿ ಸ್ಥಾಪನೆ ಆಯಿತು. ಆದರೆ ನಾನು ಶಾಸಕಿ ಆಗಿದ್ದಾಗ ನಾರಾಯಣರು ಪಾಪೆ ಮಜಲ್ನಲ್ಲಿದ್ದರು. ಪಾಪೆ ಮಜಲಿಂದ ಇಲ್ಲಿ ಬರುವಾಗ 2 ನನ್ನ ಕ್ಷೇತ್ರ. ಆದರೆ ಅಲ್ಲಿ ಅಮ್ಮಂಡ್ರೈಗಳ ಗಲಾಟೆ, ಇಲ್ಲಿ ಅವರು ಎಡ್ಡೆಂದನ ಹಾಕಲು ಎಂಕ್ಲೆಗೆ ಬೊಡ್ಚ ಅಂತ ಇಲ್ಲಿ ಅವರ ಗಲಾಟೆ. ಈ 2ರ ಮಧ್ಯದಲ್ಲಿ ಅವರನ್ನು ಇಲ್ಲಿ ತಂದು ಹಾಕಿ ಅಲ್ಲಿಯೂ ಆಗ 100% ಬಂತು. ಅಲ್ಲಿ ಕೂಡ ಇವರಿದ್ದಾಗಲೂ ಬಂದಿತ್ತು. ಆದರೆ ಬಹುಶಃ ಒಂದು ಹೆಮ್ಮೆ ಏನಂದರೆ, ಒಂದು ಸಣ್ಣ ಸಮುದಾಯದಲ್ಲಿ ಹುಟ್ಟಿ ಅವರು ಬೆಳೆದು ಅಧ್ಯಾಪಕನಾಗಿ ಹೋದಲ್ಲೆಲ್ಲ ಪಾಪೆ ಮಜಲಲ್ಲೂ ಇಲ್ಲೂ 100ಕ್ಕೆ 100 ಫಲಿತಾಂಶ ಬರುವ ಹಾಗೆ ಮಾಡಿದ ಸಾಧನೆಗೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಭೋಜೇಗೌಡರು ಹೇಳಿದ ಹಾಗೆ ಕುಟುಂಬದ ಜೊತೆ ಅವರು ಹೆಚ್ಚಿಗೆ
ಸೇರಿ ಇರಲಿಕ್ಕಿಲ್ಲ. ಯಾಕಂದರೆ ಶಶಿಧರ್ BO ಇರುವಾಗ ಬೆಳಗ್ಗೆ 4 ಗಂಟೆಗೆ ಮಕ್ಕಳ ಮನೆಗೆ ಹೋಗಿ ಅವರನ್ನು ಎಬ್ಬಿಸಿ ಅವರನ್ನು ಪಾಸು ಮಾಡಿಸುವಂಥ ಕೆಲಸಕ್ಕೆ ಹೋಗಬೇಕಿದ್ರೆ ನಾರಾಯಣ ಮಾಸ್ಟ್ರು ಮನೆಯಲ್ಲಿ ಎಷ್ಟು ಓದ್ತಿದ್ರು ಅಂತ ನನಗೆ ಗೊತ್ತಿಲ್ಲ. ಅಂತೂ ಯಾವತ್ತೂ ತಿರುಗಾಡಿ ಪ್ರತಿ ಮಕ್ಕಳ ಮನೆಗೆ ಹೋಗಿ ಆ ಫಲಿತಾಂಶ ತರುವಲ್ಲಿ, ಮಕ್ಕಳನ್ನು ರೂಪಿಸುವಲ್ಲಿ, ಈ ಶಾಲೆಯನ್ನು ಎತ್ತರಕ್ಕೆ ಬೆಳೆಸುವಲ್ಲಿ, ಕಟ್ಟಡವೂ ಇರಬಹುದು, ಮಕ್ಕಳು ಇರಬಹುದು, ಎಲ್ಲರನ್ನು ಬೆಳೆಸುವಲ್ಲಿ ಒಳ್ಳೆಯ ಕೆಲಸ ಮಾಡಿದ ನಾರಾಯಣರಲ್ಲಿ ನಾನು ಹೇಳ್ತಾ ಇರೋದು, ಉದ್ಯೋಗದಲ್ಲಿ ನಿವೃತ್ತಿಯಾಗಿದ್ದೀರಿ, ಆದರೆ ಸಮಾಜದಲ್ಲಿ ಸಾಮಾಜಿಕವಾಗಿ ಯಾವತ್ತೂ ಪ್ರವೃತ್ತಿಯಲ್ಲಿ ಇದ್ದುಕೊಂಡು ಜನಸಾಮಾನ್ಯರಿಗೆ ಒಳ್ಳೆ ಕೆಲಸ ಮಾಡುವಂತಹ ಒಂದು ಗುರುವಾಗಿ. ಯಾಕಂದರೆ ಮಾಸ್ಟರುಗಳಿಗೆ ಯಾವಾಗಲೂ ದೈವಾನುಗ್ರಹ ಇದ್ದೇ ಇದೆ. ಅವರು ಇಷ್ಟು ಮಕ್ಕಳಿಗೆ ಕಲಿಸಿದ ಪುಣ್ಯ ಖಂಡಿತ ಇದೆ. ಇನ್ನು ಸಮಾಜಕ್ಕೂ ಸ್ವಲ್ಪ ಸೇವೆ ಮಾಡಿ ನಾರಾಯಣರು ಎಲ್ಲರ ಒಂದು ವ್ಯಕ್ತಿತ್ವದಲ್ಲಿ ಉಳಿದುಕೊಂಡುವಂಥ ವ್ಯಕ್ತಿ ಆಗಲಿ ಅಂತ ಶುಭ ಹಾರೈಸಿ ನನ್ನನ್ನು ಕರೆದು ಈ 2 ಹಿತವಚನಕ್ಕೆ ಅವಕಾಶ ಕೊಟ್ಟ ಎಲ್ಲರಿಗೂ ವಂದಿಸಿ ನನ್ನ ಮಾತು ನಿಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್. ಅಭಿನಂದನೆಗಳು ಮೇಡಮ್. ಮುಂದೆ ನಮ್ಮ ಶಾಲೆಗೆ ನಮ್ಮ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳು ಕೂಡ ಸ್ಮಾರ್ಟ್ ಆಗಿರಬೇಕು, ತಾಂತ್ರಿಕವಾಗಿ ಮುನ್ನಡೆಯಲ್ಲಿ ಇರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಮೆಂಡಾ ಫೌಂಡೇಶನ್, S&P ಗ್ಲೋಬಲ್, ಸೆಲ್ಕೋ ಫೌಂಡೇಶನ್ ಇದರ ಸಹಯೋಗದೊಂದಿಗೆ ಸೌರಶಕ್ತಿ ಆಧಾರಿತ ಡಿಜಿಟಲ್ ಎಜುಕೇಷನ್ ಪ್ರೋಗ್ರಾಮ್ ಎನ್ನುವಂತಹ ಕಾರ್ಯಕ್ರಮದಡಿ ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಇವರು ನಮಗೆ ಸ್ಮಾರ್ಟ್ ಕ್ಲಾಸನ್ನು ನೀಡಿದ್ದಾರೆ. ಅದರ ಉದ್ಘಾಟನೆ ಮತ್ತು ಶಾಸಕರು ಬಂದ ಮೇಲೆ ಆಗಲಿಕ್ಕಿದೆ. ಆ ಬಗ್ಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಗೌರವ ಉಪಸ್ಥಿತಿಯಲ್ಲಿರುವಂತಹ ಶ್ರೀಯುತ ಶಿವಪ್ರಸಾದ್ ಬಿ, ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಇವರು ತಮ್ಮ ಯೋಜನೆಯ ಬಗ್ಗೆ ಮತ್ತು ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ ಸರ್. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆಯಲ್ಲಿರುವಂಥ ಎಲ್ಲ ಗೌರವಾನ್ವಿತರೇ, ಬಂದಿರುವಂಥ ಎಲ್ಲ ಊರ ಹಿರಿಯರೇ, ಎಲ್ಲ ಮಕ್ಕಳೇ, ನಾನು ಸೆಲ್ಕೋ ಸಂಸ್ಥೆಯ ಏರಿಯಾ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಶಾಲೆಗೆ, ಪ್ರೈಮರಿ ಶಾಲೆಗೆ ನಾವು ಕಳೆದ ವರ್ಷ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಿದ್ದೀವಿ. ಈ ವರ್ಷವೂ ಒಂದು ಪ್ರೈಮರಿ ಶಾಲೆಗೆ ಒಂದು ಸ್ಮಾರ್ಟ್ ಕ್ಲಾಸ್ ಮತ್ತು ಹೈಸ್ಕೂಲಿಗೆ ಒಂದು ಸ್ಮಾರ್ಟ್ ಕ್ಲಾಸನ್ನು ಕೊಟ್ಟಿದ್ದೀವಿ. ಇದರಲ್ಲಿ ಏನು ವಿಶೇಷತೆ ಅಂತ ಕೇಳಿದರೆ, ಇದರಲ್ಲಿ 5 ವರ್ಷದ ಲೈಸೆನ್ಸ್, ನೆಕ್ಸ್ಟ್ ಎಜುಕೇಷನ್ ಅವರ ಲೈಸೆನ್ಸ್ ಇದೆ. ಪ್ಲಸ್ ಇದು ಬೆಳಿಗ್ಗೆಯಿಂದ ಸಂಜೆ ತನಕ ಸೌರಶಕ್ತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತದೆ. ಮತ್ತು ಇದಕ್ಕೆ TV ಇದೆ. ಇದು ಟೀಚರ್ಸಿಗೆ ಒಂದು ಟೂಲ್ ಆಗಿ ಪರಿಣಾಮ ಆಗುತ್ತೆ. ಅಂದರೆ ಈ ಪ್ರೈವೇಟ್ ಸ್ಕೂಲಲ್ಲಿ ಯಾವ ಥರ ಪಾಠ ಮಾಡ್ತಾರೆ ಅದೇ ಪಾಠವನ್ನು ನಮ್ಮ ಈ ಥರ ಗೌರ್ಮೆಂಟ್ ಶಾಲೆಯಲ್ಲಿ ಕೂಡ ಮಾಡಲಿಕ್ಕೆ ಇದು ತುಂಬ ಅನುಕೂಲ ಆಗ್ತದೆ. ಇದು ತುಂಬ ಕಾಸ್ಟ್ಲಿ ಕಂಟೆಂಟನ್ನು ಹೊಂದಿರ್ತದೆ. ಅಂದರೆ ಇದರ ಟೋಟಲ್ ವೆಚ್ಚ 1,75,000 ರೂಪಾಯಿ ಕಾಸ್ಟ್ ಆಗ್ತದೆ. ನಾವಿದನ್ನು ಶಾಲೆಯಿಂದ 5,000 ರೂಪಾಯಿ ಉಳಿದ ಹಣವನ್ನು ನಮ್ಮ CSR ಸೆಲ್ಕೋ CSR ಅನುದಾನದ ಮುಖಾಂತರ ಇಲ್ಲಿಗೆ ನಾವು ಒದಗಿಸಿಕೊಟ್ಟಿದ್ದೀವಿ. ನಾವು ಇಲ್ಲಿ ಉಪ್ಪಳಿ ಶಾಲೆಗೆ ಮಾತ್ರ ಕೊಟ್ಟಿಲ್ಲ, ನಮ್ಮ ಆಸುಪಾಸು ಇರುವಂಥ ಎಲ್ಲ ಶಾಲೆಗಳಿಗೆ. ಯಾಕೆ ಅಂತಂದರೆ ನಾನು ಇದೇ ಶಾಲೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ಸಣ್ಣ ಹುಡುಗನಾಗಿ ಕೆಲಸ ಮಾಡಿದವನು. ಹಾಗಾಗಿ ನಮ್ಮ ಊರ ಬಗ್ಗೆ ನನಗೆ ಗಮನ ಜಾಸ್ತಿ ಇತ್ತು. ನಾನು 5-6 ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಚಿಕ್ಕಮಗಳೂರಲ್ಲಿ ಮಾನ್ಯ ಶಾಸಕರಾದ ಭೋಜೇಗೌಡರು ಹೇಳಿದರು, ಅವರ ಜಿಲ್ಲೆಯಲ್ಲಿ ನಾವು 100 ಶಾಲೆಯನ್ನು ಕಳೆದ ವರ್ಷ ಮಾಡಿದ್ದೀವಿ. ಅವರ ಕೆಲವೊಂದು ಅನುದಾನದಲ್ಲಿ ಕೂಡ ನಾನು ಸ್ಮಾರ್ಟ್ ಕ್ಲಾಸನ್ನು ಚಿಕ್ಕಮಗಳೂರಲ್ಲಿ 100 ಶಾಲೆ ಮಾಡಿದ್ದೀವಿ. 50% ನಮ್ಮ ಅನುದಾನ, 50% ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ. ಅದೇ ಥರ ನಾವು ಟೋಟಲ್ ಆಗಿ 3,500 ಶಾಲೆಗಳಿಗೆ ಈವರೆಗೆ 5 ವರ್ಷದಲ್ಲಿ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಟ್ಟಿದ್ದೀವಿ. ಎಲ್ಲದೂ CSR ಅನುದಾನದಲ್ಲಿ ಕೊಟ್ಟಿದ್ದೀವಿ. ಈ ವರ್ಷನೂ ಅಷ್ಟೇ ನಮ್ಮ ಹತ್ರ 1 ಕೋಟಿ ದುಡ್ಡಿದೆ. 50% ಲೋಕಲ್ ಅವರು ಯಾರಾದರೂ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದರೆ ಖಂಡಿತವಾಗ್ಲಿ ಇನ್ನೂ 100 ಶಾಲೆಗೆ ನಾವು ಸ್ಮಾರ್ಟ್ ಕ್ಲಾಸ್ ಅನ್ನು ಕೊಡಲಿಕ್ಕೆ ರೆಡಿ ಇದ್ದೀವಿ. ಯಾರಾದರೂ ನಿಮ್ಮ ಅನುದಾನದಲ್ಲಿ ಅಥವಾ CSR ಅನುದಾನದಲ್ಲಿ ಮ್ಯಾಚಿಂಗ್ ಫಂಡ್ ಕೊಡಲಿಕ್ಕೆ ರೆಡಿ ಇದ್ದರೆ ಖಂಡಿತ ನಾವು ನಿಮ್ಮ ಜೊತೆ ಅದನ್ನು ಸೇರಿ ಇನ್ನಷ್ಟು 100 ಶಾಲೆಗೆ ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ಅಭಿನಂದನೆಗಳು ಸರ್. ನಮ್ಮ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರೂ ಆದಂತಹ ಶ್ರೀ ಅಶೋಕ್ ಕುಮಾರ್ ರೈ ಅವರು ಆಗಮಿಸಿದ್ದಾರೆ. ತಾವೆಲ್ಲರೂ ಕೂಡ ಹೋಗಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಬೇಕು. ಅದಾದ ಮೇಲೆ ವಿವೇಕ ಶಾಲಾ ಯೋಜನೆಯ ನೂತನ ಕೊಠಡಿ ಲೋಕಾರ್ಪಣೆಯಾಗಲಿದೆ. ಸೆಲ್ಕೋ ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆಯಾಗಿ ಮತ್ತೆ ನಾವು ನಿವೃತ್ತರಾಗುತ್ತಿರುವ ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣ ಕೆ ಇವರನ್ನು ಅಭಿನಂದಿಸಲಿಕ್ಕಿದೆ. ಆದ್ದರಿಂದ ಎಲ್ಲರೂ ಕೆಳಗೆ ವಿವೇಕ ಶಾಲಾ ಯೋಜನೆಯ ನೂತನ ಕೊಠಡಿ ಲೋಕಾರ್ಪಣೆಗಾಗಿ ಹೋಗಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮಾನ್ಯ ಶಾಸಕರು
ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆಯಲ್ಲಿ ಸುಮಾರು 32 ಲಕ್ಷಗಳಲ್ಲಿ ನಿರ್ಮಾಣಗೊಂಡಂಥ ವಿವೇಕ ಶಾಲಾ ಯೋಜನೆಯ ನೂತನ ಕೊಠಡಿಯನ್ನು ಈಗಾಗಲೇ ಮಾನ್ಯ ಶಾಸಕರಾದಂಥ ಶ್ರೀ ಅಶೋಕ್ ಕುಮಾರ್ ರೈ ಅವರು ಉದ್ಘಾಟಿಸಿದ್ದಾರೆ. ಹಾಗೆಯೇ ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್ ಅವರು ಕೊಡಲ್ಪಟ್ಟಂತಹ ಸೆಲ್ಕೋ ಸ್ಮಾರ್ಟ್ ಕ್ಲಾಸಿನ ಉದ್ಘಾಟನೆಯನ್ನು ನೆರವೇರಿಸಿ ಇದೀಗ ವೇದಿಕೆಯತ್ತ ಬರ್ತಾ ಇದ್ದಾರೆ. ಮಾನ್ಯ ಶಾಸಕರಾದಂಥ ಎರಡು ಕೊಠಡಿಗಳನ್ನು ಮಾನ್ಯ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು ಈಗ ಉದ್ಘಾಟಿಸಬೇಕು ಅಂತೇಳಿ ಎಲ್ಲರ ಪರವಾಗಿ ವಿನಂತಿಯನ್ನು ಮಾಡಿ ಈಗ ಪರದೆಯನ್ನು ಜನಪ್ರತಿನಿಧಿಗಳು, ಶಿಕ್ಷಣ ಪ್ರೇಮಿಗಳು, ಶಿಕ್ಷಣ ತಜ್ಞರ ಕನಸಿನ ಕೂಸಾಗಿ 2008ರಲ್ಲಿ ಜನ್ಮ ತಳೆದಂತಹ ಸರ್ವ ಧರ್ಮಗಳ ದೇಗುಲವೆನಿಸಿದ ನಮ್ಮ ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆಯಲ್ಲಿ ಇವತ್ತು ನಿವೃತ್ತರಾಗುತ್ತಿರುವಂತಹ ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣಕ್ಕೆ ಇವರನ್ನು ಅಭಿನಂದಿಸುವುದಕ್ಕಾಗಿ ಪುತ್ತೂರಿನ ಜನಪ್ರಿಯ ಶಾಸಕರಾದಂತಹ ಮಾನ್ಯ ಅಶೋಕ್ ಕುಮಾರ್ ಅವರು ಆಗಮಿಸ್ತಾ ಇದ್ದಾರೆ. ತಮಗೆ ಭವ್ಯ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಬಡವರ ಬಗ್ಗೆ ವಿಶೇಷ ಕಾಳಜಿಯನ್ನು ಹೊಂದಿ ಈ ಪುತ್ತೂರನ್ನು ಹತ್ತೂರಲ್ಲಿ ಹಬ್ಬಿಸುವಲ್ಲಿ ನಿರಂತರವಾಗಿ ಶ್ರಮಿಸುವ ಉದ್ದೇಶವನ್ನು ಇಟ್ಟುಕೊಂಡು ಆ ರೀತಿಯಲ್ಲಿ ಕಾರ್ಯಪ್ರವೃತ್ತರಾಗಿರುವಂತಹ ನೂತನ ಶಾಸಕರಾದಂಥ ಅಶೋಕ್ ರೈ ಇವರಿಗೆ ಆತ್ಮೀಯ ಸುಸ್ವಾಗತವನ್ನು ಬಯಸುತ್ತಾ ಭ್ರಷ್ಟಾಚಾರ ರಹಿತ ಲಂಚ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯುವುದಕ್ಕೆ ವಿಶಿಷ್ಟವಾದ ರೂಪರೇಖೆಗಳನ್ನು ಹಾಕಿಕೊಂಡು ಈ ಪುತ್ತೂರನ್ನು ರಾಜ್ಯದಲ್ಲಿ ಅತ್ಯುತ್ತಮ ಒಂದು ತಾಲೂಕಾಗಿ ಪರಿವರ್ತಿಸಬೇಕು ಎನ್ನುವ ನಿಟ್ಟಿನಲ್ಲಿ ದುಡಿಯುವಂತಹ ಕಾರ್ಯಯೋಜನೆಯನ್ನು ಹಾಕಿಕೊಂಡಿರುವಂತಹ ಮಾನ್ಯ ಶಾಸಕರಿಗೆ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಪುತ್ತೂರು ತಾಲೂಕಿನ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಬಡ ವಿದ್ಯಾರ್ಥಿಗಳಿಗೆ
ಜ್ಞಾನ ದಾಹವನ್ನು ನೀಗುತ್ತಾ ಜಿಲ್ಲೆಯಲ್ಲಿ ಅತ್ಯುತ್ತಮ ಶಾಲೆ ಎನಿಸುವಲ್ಲಿ ನಿರಂತರವಾಗಿ ಶ್ರಮಿಸುತ್ತಾ ಇಂದು ಈ ದಿನ ಬೀಳ್ಕೊಳ್ಳುತ್ತಿರುವಂತಹ ಅಂದರೆ ಕರ್ತವ್ಯದಿಂದ ನಿವೃತ್ತರಾಗುತ್ತಿರುವ ವಯೋನಿವೃತ್ತಿಯನ್ನು ಹೊಂದುತ್ತಿರುವಂತಹ ಮಾನ್ಯ ಈ ಶಾಲೆಯ ನೇಕಾರ ಉಪ್ಪಳಿಗೆಯ ಎಲ್ಲ ಜನ ಮಾನಸದಲ್ಲಿ ನೆಲೆಯಾಗಿ ನಿಂತಿರುವ ಮಾನ್ಯ ಶ್ರೀ ನಾರಾಯಣ್ ಸರ್ ಇವರನ್ನು ಅಭಿನಂದಿಸುವಂತಹ ಸನ್ನಿವೇಶಕ್ಕೆ ನಾವೀಗ ತಯಾರಿಯನ್ನು ಮಾಡ್ತಾ ಇದ್ದೇವೆ. ಮೊದಲನೆಯದಾಗಿ ಮಾನ್ಯ ನಾರಾಯಣ್ ಸರ್ ಇವರ ಮಾನ್ಯ ಶಾಸಕರು ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು, ನಮ್ಮ ಈ ಒಂದು ಶಾಲೆಯ ನೇಕಾರ ಶಾಲೆಯನ್ನು ಜಿಲ್ಲೆಯಲ್ಲಿ ರಾಷ್ಟ್ರದಲ್ಲಿ ಗುರುತಿಸುವಂತೆ ಮಾಡಿದ ಈ ಶಾಲೆಗೆ ಸತತ 8 ವರ್ಷಗಳ ಕಾಲ 100% ಫಲಿತಾಂಶವನ್ನು ದಾಖಲಿಸುವಲ್ಲಿ ಶ್ರಮಿಸಿದ ಇಂದು ಸಹಜ ವಯೋನಿವೃತ್ತಿಯನ್ನು ಹೊಂದುತ್ತಿರುವಂತಹ ಮಾನ್ಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಾದ ಶ್ರೀ ನಾರಾಯಣಕ್ಕೆ ದಂಪತಿಯವರನ್ನು ಇವತ್ತು ನಾವು ಅಭಿನಂದಿಸುತ್ತಾ ಇದ್ದೇವೆ. ಮಾನ್ಯ ಶಾಸಕರು, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಈ ಅಭಿನಂದನೆಯನ್ನು ನೆರವೇರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಮಾನ್ಯ ಮುಖ್ಯ ಗುರುಗಳ ಸನ್ಮಾನ ಪತ್ರವನ್ನು ನಮ್ಮ ಸಂಸ್ಥೆಯ ಸಹ ಶಿಕ್ಷಕಿ, ವಿಜ್ಞಾನ ಶಿಕ್ಷಕಿ ಸವಿತಾ ಮೇಡಮ್ ಅವರು ವಾಚನವನ್ನು ಮಾಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಗೌರವಾನ್ವಿತರೇ, ಮುಂಭಾಗದಲ್ಲಿರುವ ಗಣ್ಯರೇ, ಇಂದು ಶಿಕ್ಷಕ ವೃತ್ತಿಯಿಂದ ನಿವೃತ್ತಿಯಾಗುತ್ತಿರುವ ನಮ್ಮ ಮುಖ್ಯ ಗುರುಗಳಾದ ಶ್ರೀ ನಾರಾಯಣಕ್ಕೆ ಇವರ ಸನ್ಮಾನ ಪತ್ರವನ್ನು ಓದಲು ಅತ್ಯಂತ ಸಂತೋಷಪಡುತ್ತೇನೆ. ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ, ಪುತ್ತೂರು ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ. ಸ್ವಗೃಹೇ ಪೂಜ್ಯತೆ ಗೃಹಸ್ಥಃ, ಸ್ವಗ್ರಾಮೇ ಪೂಜ್ಯತೆ ಪ್ರಭುಃ, ಸ್ವರಾಷ್ಟ್ರೇ ಪೂಜ್ಯತೆ ರಾಜ, ವಿದ್ವಾನ್ ಸರ್ವತ್ರ ಪೂಜ್ಯತೆ ಎಂಬ ಮಾತಿನಂತೆ ಸುಸಂಸ್ಕೃತ ಕುಟುಂಬದಲ್ಲಿ ಜನಿಸಿ ಅಧ್ಯಾಪನ ವೃತ್ತಿಯನ್ನು ಕೈಗೊಂಡು ತನ್ನ ಅದ್ಭುತ ಪ್ರತಿಭೆಯಿಂದ ಸಾವಿರಾರು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಮಕ್ಕಳಲ್ಲಿ ಶಿಸ್ತನ್ನು, ಶಾಲೆಯ ಹೆಸರನ್ನು ಉತ್ತುಂಗಕ್ಕೇರಿಸಲು ಅವಿರತ ಶ್ರಮಿಸಿದ ಶ್ರೀ ನಾರಾಯಣಕ್ಕೆ ಮುಖ್ಯ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ, ಇವರಿಗೆ SDMC ಬೋಧಕ ಮತ್ತು ಬೋಧಕೇತರ ವೃಂದ, ವಿದ್ಯಾರ್ಥಿ ವೃಂದ, ಹಿರಿಯ ವಿದ್ಯಾರ್ಥಿ ವೃಂದ, ಊರ ವಿದ್ಯಾಭಿಮಾನಿಗಳು ಪ್ರೀತ್ಯಾಭಿಮಾನಗಳಿಂದ ಅರ್ಪಿಸುವ ಸನ್ಮಾನ ಪತ್ರ. ಕನಸುಗಳನ್ನು ನನಸಾಗಿಸುವ ಛಲವೇ ಸಾಧನೆಯ ಬೇರುಗಳು ಎಂಬ ಕಲಾಂರವರ ಮಾತಿನಂತೆ ಕಳೆದ 37 ವರ್ಷ ಅಧ್ಯಾಪನದಲ್ಲಿದ್ದು ವಿದ್ಯಾರ್ಥಿಗಳ ಹಾಗೂ ಶಾಲೆಯ ಸರ್ವತೋಮುಖ ಏಳಿಗೆಗಾಗಿ ದುಡಿದು ಇದೀಗ ವೃತ್ತಿಯಿಂದ ನಿವೃತ್ತಿಯಾಗಲಿರುವ ನಿಮಗೆ ಪ್ರೀತಿ ಮತ್ತು ಗೌರವದ ದ್ಯೋತಕವಾಗಿ ಈ ಸನ್ಮಾನ ಪತ್ರವನ್ನಿತ್ತು ಗೌರವಿಸಲು ಸಂತೋಷಪಡುತ್ತೇವೆ. 1963 ಜೂನ್ 29ನೇ ತಾರೀಕಿನಂದು ಶ್ರೀ ಕೃಷ್ಣಮಣಿಯಾಣಿ ಕೆಮನಬಳ್ಳಿ ಮತ್ತು ಶ್ರೀಮತಿ ಜಾನಕಿ ದಂಪತಿಯರ ಪುತ್ರರಾಗಿ ಜನಿಸಿದ ತಾವು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೇರಾಲು, ಸುಳ್ಯ ತಾಲೂಕು, ಪ್ರೌಢ ಶಿಕ್ಷಣವನ್ನು ಪುತ್ತೂರಿನ ಸಂತ ಫಿಲೋಮಿನಾ ಪ್ರೌಢಶಾಲೆ, ಪದವಿ ಪೂರ್ವ ಶಿಕ್ಷಣವನ್ನು ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜು ಪುತ್ತೂರು ಹಾಗೂ BSc ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಕಾಲೇಜಿನಿಂದ ಪಡೆದಿರುವಿರಿ. CTE ಮಂಗಳೂರು ಇಲ್ಲಿ B.Ed ಪದವಿಯನ್ನು ಪಡೆದ ತಾವು 1986ರಲ್ಲಿ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು ಇಲ್ಲಿ ಗಣಿತ ಶಿಕ್ಷಕರಾಗಿ ಕರ್ತವ್ಯಕ್ಕೆ ಹಾಜರಾಗಿರುವಿರಿ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ, ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವು ಬಂಟ್ವಾಳ ತಾಲೂಕು, ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು
ಇಲ್ಲಿ ಸಹಶಿಕ್ಷಕರಾಗಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಅತ್ಯಂತ ಸಮರ್ಪಕ ರೀತಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸಿರುತ್ತೀರಿ. ದಿನಾಂಕ 3/12/2014 ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿ ನಮ್ಮ ಶಾಲೆಯ ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆಗೆ ಕರ್ತವ್ಯಕ್ಕೆ ಹಾಜರಾದಿರಿ. ಸಂಘಟನಾ ಚತುರರಾದ ತಾವು ಶಾಲಾಭಿವೃದ್ಧಿ ಸಮಿತಿ, ಜನಪ್ರತಿನಿಧಿಗಳು, ಅಧ್ಯಾಪಕೇತರ ವೃಂದ, ಪೋಷಕರು, ದಾನಿಗಳನ್ನು ಸಂಘಟಿಸಿ ಈ ಶಾಲೆಯಲ್ಲಿ 8 ವರ್ಷ 7 ತಿಂಗಳ ಕಾಲ ಎಲ್ಲ ಶೈಕ್ಷಣಿಕೇತರ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಸಮರ್ಪಕವಾಗಿ ಕಾರ್ಯನಿರ್ವಹಿಸಿರುತ್ತೀರಿ. ಶಾಲೆಯ ಸಮಗ್ರ ಅಭಿವೃದ್ಧಿಗೆ ದಾನಿಗಳು ಹಾಗೂ ಸಮುದಾಯವನ್ನು ಸಮರ್ಪಕವಾಗಿ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಸೋಲಾರ್ ಲ್ಯಾಂಪ್, ವಿದ್ಯುತ್ ಸಂಪರ್ಕ, ಅಧ್ಯಯನಕ್ಕೆ ಅನುಕೂಲವಾಗುವಂತೆ ಮೇಜು ಕುರ್ಚಿ, ಬಡ ವಿದ್ಯಾರ್ಥಿನಿಗೆ ಸೂರಿನ ವ್ಯವಸ್ಥೆಯನ್ನು ಮಾಡುವುದರ ಮೂಲಕ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುತ್ತೀರಿ. ನಿರಂತರ 8 ಬಾರಿ SSLC ವಾರ್ಷಿಕ ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ತಮ್ಮ ನೇತೃತ್ವದಲ್ಲಿ ದಾಖಲಿಸಿ ಜಿಲ್ಲೆಯಲ್ಲಿಯೇ ಇರ್ದೆ ಉಪ್ಪಳಿಗೆ ಪ್ರೌಢಶಾಲೆಯನ್ನು ಗುರುತಿಸಿರುವಂತೆ ಮಾಡಿರುವುದು ತಮ್ಮ ಸಾಧನೆಯ ಮೈಲಿಗಲ್ಲು. ಕೇವಲ ಶೈಕ್ಷಣಿಕ ಮಾತ್ರವಲ್ಲದೆ ಶಾಲೆಯನ್ನು ಭೌತಿಕವಾಗಿಯೂ ಉನ್ನತಿಗೇರಿಸುವುದಕ್ಕೆ ಪರವೂರ ತಮ್ಮ ಹಿರಿಯ ವಿದ್ಯಾರ್ಥಿಗಳ, ಜನಪ್ರತಿನಿಧಿಗಳ ಸಹಕಾರದಿಂದ ನಿರ್ಮಿತವಾಗಿರುವ ಶಾಲೆಯ ಉತ್ತುಂಗ ಸಭಾಭವನ. ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವು ಇಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯದಲ್ಲಿ ಇರುವ ಸಂದರ್ಭದಲ್ಲಿ 100% ಫಲಿತಾಂಶ ದಾಖಲಿಸಿದ್ದಕ್ಕಾಗಿ ಸರ್ಕಾರದಿಂದ 3 ಲಕ್ಷ ಅನುದಾನದೊಂದಿಗೆ ವಿಶೇಷ ಸನ್ಮಾನ ಪಡೆದಿರುವುದೇ ಸಾಕ್ಷಿಯಾಗಿದೆ. ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರ ಸಹಕಾರದೊಂದಿಗೆ ಇಕೋ ಕ್ಲಬ್, ಪರಿಸರ ಮಿತ್ರ ಹಸಿರು ಶಾಲೆ, ಉತ್ತಮ ಗ್ರಾಹಕ ಕ್ಲಬ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಅಭಿನಂದನಾ ಪ್ರಶಸ್ತಿಗಳನ್ನು ಪಡೆದು ಶಾಲೆಯ ಗರಿಮೆಯನ್ನು ಹೆಚ್ಚಿಸಲು ತಾವು ಕಾರಣರಾಗಿರುತ್ತೀರಿ. ಅತ್ಯುತ್ತಮ ವಾಗ್ಮಿಯಾಗಿರುವ ತಾವು ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ SSLC ವಾರ್ಷಿಕ ಪ್ರಶ್ನೆ ಪತ್ರಿಕೆ ತಯಾರಿ ಕಾರ್ಯಾಗಾರ, ಶಾಲಾ ನಾಯಕತ್ವ, ದಾಖಲೆಗಳ ನಿರ್ವಹಣೆ ಇತ್ಯಾದಿ ವಿಷಯಗಳಲ್ಲಿ 10 ಹಲವು ತರಬೇತಿಗಳನ್ನು ನೀಡಿರುತ್ತೀರಿ. ಪುತ್ತೂರು ತಾಲೂಕು ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿರುವಿರಿ. ತಮ್ಮ ಸಾಧನೆಗಳಿಗೆ ಪೂರಕವಾಗಿ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ, ಜನಮೆಚ್ಚಿದ ಶಿಕ್ಷಕ ಪ್ರಶಸ್ತಿ, ರಾಜ್ಯ ವಿಜ್ಞಾನ ಪರಿಷತ್ತಿನಿಂದ ರಾಜ್ಯ ಪ್ರಶಸ್ತಿ, ಉತ್ತಮ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ, ಬಂಟ್ವಾಳ ತಾಲೂಕಿನ ರೋಟರಿ ಕ್ಲಬ್ ಮತ್ತು ಲಯನ್ಸ್ ಕ್ಲಬ್ಗಳಿಂದ ಉತ್ತಮ ಮುಖ್ಯ ಶಿಕ್ಷಕ ಪ್ರಶಸ್ತಿ, ವಿದ್ಯಾಮಾತಾ ಫೌಂಡೇಶನ್ ಅವರಿಂದ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿಗಳನ್ನು ತಮ್ಮ ಮುಡಿಗೇರಿಸಿಕೊಂಡಿರುವಿರಿ. ವಿದ್ಯಾಮಾತಾ ಫೌಂಡೇಶನ್ ಅವರು ಉತ್ತಮ ಶಿಕ್ಷಕ ಪ್ರಶಸ್ತಿಯೊಂದಿಗೆ ನೀಡಿದ 1 ಲಕ್ಷ ನಗದನ್ನು ಶಾಲಾ ಸಭಾಭವನಕ್ಕೆ ದೇಣಿಗೆಯಾಗಿ ನೀಡಿ ಎಲ್ಲರಿಗೂ ಆದರ್ಶಪ್ರಾಯರಾಗಿರುತ್ತೀರಿ. ತಮ್ಮ ಎಲ್ಲ ಸಾಧನೆಗಳಿಗೆ ಬೆನ್ನೆಲುಬಾಗಿ ಕಾಣದ ಕೈಯಂತೆ ಸಹಕರಿಸುತ್ತಿರುವ ಶ್ರೀಮತಿ ಶೀಲಾ ಬಿ ಮತ್ತು ಸುಪುತ್ರ ಡಾಕ್ಟರ್ ನಿಖಿಲ್ NK ಅವರೊಂದಿಗೆ ಪುತ್ತೂರಿನ ಸೋಜಾ ಲೇಔಟ್ನಲ್ಲಿರುವ ನೇಸರ ಮನೆಯಲ್ಲಿ ಸಂತೃಪ್ತ ಜೀವನವನ್ನು ಮುನ್ನಡೆಸುತ್ತಿರುವಿರಿ. 30/6/2023 ವೃತ್ತಿಯಿಂದ ನಿವೃತ್ತಿಯಾಗುತ್ತಿರುವ ತಾವು ದುಡಿಮೆಯೇ ದೇವರು ಎಂಬಂತೆ ಸಹ ಶಿಕ್ಷಕರಾಗಿ, ಮುಖ್ಯ ಶಿಕ್ಷಕರಾಗಿ ದುಡಿದ ತಾವು ವೃತ್ತಿಯಿಂದ ನಿವೃತ್ತಿಯಾಗುತ್ತಿದ್ದರೂ ಪ್ರವೃತ್ತಿಯಿಂದ ನಿವೃತ್ತರಾಗದೆ ತಮ್ಮ ವಿಶ್ರಾಂತ ಜೀವನವು ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯಿಂದ ಕೂಡಿರಲಿ ಎಂದು ಆರಾಧ್ಯ ಮೂರ್ತಿ ಹತ್ತೂರ ಒಡೆಯ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವರಲ್ಲಿ ನಾವೆಲ್ಲರೂ ಪ್ರಾರ್ಥಿಸುತ್ತಾ ಈ ಸನ್ಮಾನ ಪತ್ರವನ್ನು ಗೌರವಾದರಗಳೊಂದಿಗೆ ಗಣ್ಯರ ಸಮ್ಮುಖದಲ್ಲಿ ನೀಡುತ್ತಿದ್ದೇವೆ. ಅಧ್ಯಕ್ಷರು ಮತ್ತು ಸದಸ್ಯರು ಸಾಧನಾಭಿನಂದನಾ ಸಮಿತಿ, ಅಧ್ಯಕ್ಷರು ಮತ್ತು ಸದಸ್ಯರು ಶಾಲಾಭಿವೃದ್ಧಿ ಸಮಿತಿ, ಅಧ್ಯಕ್ಷರು ಮತ್ತು ಸದಸ್ಯರು ಹಿರಿಯ ವಿದ್ಯಾರ್ಥಿಗಳ ಸಂಘ, ವಿದ್ಯಾರ್ಥಿ ನಾಯಕ ಮತ್ತು ವಿದ್ಯಾರ್ಥಿನಿಯರು, ಬೋಧಕ ಮತ್ತು ಬೋಧಕೇತರ ವೃಂದ, ಸರ್ಕಾರಿ ಪ್ರೌಢಶಾಲೆ ಇರ್ದೆ ಉಪ್ಪಳಿಗೆ. ದಿನಾಂಕ 30/6/2023, ಸ್ಥಳ ಇರ್ದೆ ಉಪ್ಪಳಿಗೆ. ಬಗೆ ಬಗೆಯ ಪರಿಯಲ್ಲಿ ಹರಿಸಿದ ಜ್ಞಾನ ಗಂಗೆ ನಿವಾರಿಸಿದೆ ನಿನ್ನನ್ನೇ ನಂಬಿ ಬಂದಿಹ ಆಶಾ ಕಂಗಳನ್ನು ಹೊತ್ತು ಬಂದಿಹ ಮುದ್ದು ಕಂದಮ್ಮಗಳ ಅಜ್ಞಾನದ ಬೇಗೆ ಶುದ್ಧಿಗೊಳಿಸಿದೆ ಅಜ್ಞಾನದ ಕಲ್ಮಶದ ಹಗೆ ಬೀರಿಸಿದೆ ಅಸಂಖ್ಯಾತ ಶಿಕ್ಷ ಸಮೂಹದಲ್ಲಿ ಯಶಸ್ವಿ ನನಗೆ. ಸೇವೆ ಮಾಡುವಾಗ ಸಮಯ ನೋಡಬೇಡ, ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ, ಸತ್ಸಂಗ ಮಾಡುವಾಗ ಜಾಗ ನೋಡಬೇಡ,
ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ, ದಾನ ಮಾಡುವಾಗ ಖರ್ಚು ನೋಡಬೇಡ, ದಯೆ ತೋರುವುದಾದರೆ ಅದರ ಅವಶ್ಯಕತೆ ನೋಡಬೇಡ. ಈ ರೀತಿ ನಿಸ್ವಾರ್ಥವಾದಂತಹ ಸೇವೆಯನ್ನು ಮಾಡಿದಂತಹ ಮುಖ್ಯ ಶಿಕ್ಷಕರನ್ನು ಸಾಧನಾಭಿನಂದನಾ ಸಮಿತಿ ಹಾಗೂ ಊರ ಪರವೂರ ಗಣ್ಯರ ಸಮ್ಮುಖದಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಗೌರವಿಸುತ್ತಾ ಅವರಿಗೆ ಅವರಷ್ಟು ಎತ್ತರದ ಆಳೆತ್ತರದ ಸನ್ಮಾನ ಪತ್ರವನ್ನು ನೀಡುವುದರ ಮೂಲಕ, ಹಾಗೆ ಪುತ್ತೂರು ಆರಾಧ್ಯ ಮೂರ್ತಿ ಶ್ರೀ ಮಹಾಲಿಂಗೇಶ್ವರನ ಚಿನ್ನದ ಮೂರ್ತಿಯನ್ನು ನೀಡುವುದರ ಮೂಲಕ ಪೇಟವನ್ನು ತೊಡಿಸಿ ಗೌರವಪೂರ್ವಕವಾಗಿ ದಂಪತಿಗಳು ಶ್ರೀ ನಾರಾಯಣ ಸರ್ ಹಾಗೂ ಅವರ ಪತ್ನಿ ಶ್ರೀಮತಿ ಲೀಲಾ ಹಾಗೆ ಶೀಲಾ ಹಾಗೂ ಮಗ ನಿಖಿಲ್ ಇವರನ್ನು ಕುಟುಂಬ ಸಮೇತ ನಾವು ಎಲ್ಲರೂ ಸೇರಿ ವೇದಿಕೆಯಲ್ಲಿರುವಂಥ ಎಲ್ಲರೂ ಅವರನ್ನು ಗೌರವಿಸಿದ್ದಾರೆ. ನಮ್ಮನ್ನು ಈ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದಂತಹ ಮಾನ್ಯ ಮುಖ್ಯ ಗುರುಗಳನ್ನು ನಾವು ಸಹ ಶಿಕ್ಷಕರು ಗೌರವಿಸಬೇಕು ಅಂತ ಮನಮಾಡಿಕೊಂಡಿದ್ದೇವೆ. ಹಾಗಾಗಿ ಈಗ ಶಿಕ್ಷಕ ವೃಂದದವರು ಸರ್ಕಾರಿ ಪ್ರೌಢಶಾಲೆ ಹಿರಿತೆ ಉಪ್ಪಳಿಗೆ ನಾವು ಈ ಮಾನ್ಯ ಮುಖ್ಯ ಶಿಕ್ಷಕರನ್ನು ಗೌರವಿಸಿ ಅವರ ಆಶೀರ್ವಾದವನ್ನು ಬೇಡ್ತಾ ಇದ್ದೇವೆ. ಮುಖ್ಯ ಶಿಕ್ಷಕರನ್ನು ಗೌರವಿಸಬೇಕು, ಅಭಿನಂದಿಸಬೇಕು ಅಂತ ಹೇಳುವ ಸಾರ್ವಜನಿಕರು ಇದ್ದರೆ ಆದಷ್ಟು ಬೇಗ ಬಂದು ಶ್ರೀ ವಿಷ್ಣು ಯುವಕ ಮಂಡಲ ಸದಸ್ಯರಿಂದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಸನ್ಮಾನಿಸಲ್ಪಡ್ತಾ ಇದ್ದಾರೆ. ಹಾಗೆಯೇ ವಿಷ್ಣು ಯುವಕ ಮಂಡಲ ವತಿಯಿಂದ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಈ ಊರಿನ ಅನೇಕ ಗಣ್ಯರು, ವಿದ್ಯಾಭಿಮಾನಿಗಳು, ಅವರ ಅಭಿಮಾನಿಗಳು ಈಗ ಹೂ ಹಾರವನ್ನು ಸಮರ್ಪಿಸುತ್ತಾ ಸನ್ಮಾನ ಮಾಡ್ತಾ ಇದ್ದಾರೆ. ಹಾಗೆಯೇ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿದ್ದುಕೊಂಡಿದ್ದಂತಹ ಶ್ರೀಯುತ ನಾರಾಯಣ್ ಸರ್ ಅವರನ್ನು ಈಗಿನ ಅಧ್ಯಕ್ಷರಾದ ಶ್ರೀ ಜಯರಾಮ್ ಶೆಟ್ಟಿಯವರು ಹಾರ ಹಾಗೂ ಫಲ ಪುಷ್ಪಗಳೊಂದಿಗೆ ಗೌರವಿಸ್ತಾ ಇದ್ದಾರೆ. ಊರಿನ ಎಲ್ಲ ಗಣ್ಯರು, ಶಿಕ್ಷಕ ಸಂಘದ ಸದಸ್ಯರುಗಳು, ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು ಎಲ್ಲರೂ ಶಿಕ್ಷಕ ಸಮೂಹವೇ ಬಂದು ಈ ಮುಖ್ಯ ಶಿಕ್ಷಕರನ್ನು ಗೌರವಿಸ್ತಾ ಇದ್ದಾರೆ. ಗುರುದೇವ ನಿಮಗೆ ಶರಣು ಶರಣಾರ್ಥಿ.
ನೀವೆಂದೂ ಆಗಿಲ್ಲ ಸ್ವಾರ್ಥಿ, ನಮ್ಮ ಬದುಕಿಗೆ ನೀವೇ ಸ್ಫೂರ್ತಿ ಎಂಬುದಾಗಿ ಎಲ್ಲರೂ ನಿಮ್ಮನ್ನು ಗೌರವಿಸ್ತಾ ಇದ್ದಾರೆ. ಗುರುವೆಂದರೆ ಅಪ್ಪನಂತೆ ಬಲವು, ಅಮ್ಮನಂತೆ ಒಲವು, ದೈವದಂತೆ ಘನವು. ನೀವು ಈ ನಮ್ಮ ಉಪ್ಪಳಿಗೆಯ ಘನತೆಯನ್ನು ಎತ್ತರಕ್ಕೆ ಏರಿಸಿದ್ದೀರಿ. ತಮಗೆ ಊರ ಸಮಸ್ತ ಬಂಧು ಬಾಂಧವರಿಂದ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಗೌರವ ಪೂರ್ವಕವಾದ ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ಈಗ ಆತ್ಮೀಯರೇ, ಎಲ್ಲರೂ ಸ್ವಲ್ಪ ಇತ್ತ ಕಡೆ ಚಿತ್ತವನ್ನು ಕೊಡಬೇಕು. ಮುಂದೆ ಇದಕ್ಕೆ ಅವಕಾಶ ಇದೆ, ಸಾರ್ವಜನಿಕ ಸನ್ಮಾನಕ್ಕೆ ಅವಕಾಶ ಇದೆ. ಈಗ ಒಂದು ಕ್ಷಣಕ್ಕೆ ನಾವು ಈಗ ಈ ಅಭಿನಂದನೆಯನ್ನು ಸನ್ಮಾನವನ್ನು ನಿಲ್ಲಿಸ್ತಾ ಇದ್ದೇವೆ. ಶಾಸಕರು ಮತ್ತು ಗಣ್ಯರು ಮಾತಾಡಲಿಕ್ಕಿದ್ದಾರೆ. ಹಾಗಾಗಿ ಅವರ ಸಮಯದ ಅಭಾವವನ್ನು ನಾವು ಇಲ್ಲಿ ಅವರಿಗೆ ಸರಿಯಾದಂಥ ಸಮಯವನ್ನು ನಾವು ಕೊಡಬೇಕಾಗ್ತದೆ. ಸಮಯದ ಅಭಾವ ಇರುವುದರಿಂದ ಎಲ್ಲರೂ ಸಹಕರಿಸಬೇಕು ಅಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಊರಿನ ಗಣ್ಯರು ಆಮೇಲೆ ಪುನಃ ನಾವು ಗೌರವ ಅರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ, ಈಗ ಗುರುವೆಂದರೆ ಜ್ಞಾನದ ಸಿರಿ, ಬುದ್ಧಿಗೆ ಅನುಭವವನ್ನು ಸೇರಿಸಿ ರುಚಿಗಟ್ಟಿಸುವ ಬಾಣಸಿಗ. ಅಂತಹ ಶಿಕ್ಷಣಕ್ಕೆ ಉನ್ನತವಾದ ರುಚಿಗಟ್ಟಾದ ಊಟವನ್ನು ಸಿದ್ಧ ಮಾಡಿ ಈ ಭಾಗದ ಬಡ ವಿದ್ಯಾರ್ಥಿಗಳಿಗೆ ಉಣಬಡಿಸಿದಂತಹ ನಮ್ಮ ನೆಚ್ಚಿನ ಮುಖ್ಯ ಗುರು ಶ್ರೀ ನಾರಾಯಣ ಸರ್ ತಾವು ಈಗ ತಮಗಾಗಿ ವೇದಿಕೆಯನ್ನು ಬಿಟ್ಟುಕೊಡ್ತಾ ಇದ್ದೇವೆ. ತಮ್ಮ ಅಭಿನಂದನೆಗೆ ಸ್ಪಂದನೆಯ ನುಡಿಗಳನ್ನು ಕೇಳುವುದಕ್ಕೆ ಎಲ್ಲರೂ ಕಾತರರಾಗಿದ್ದಾರೆ. ಆದ್ದರಿಂದ ತಮ್ಮ ಗೌರವವನ್ನು ಸ್ವೀಕರಿಸಿದಂತಹ ಮಾನ್ಯ ಮುಖ್ಯ ಗುರುಗಳು ಶ್ರೀ ನಾರಾಯಣಕ್ಕೆ ಇವರು ಈಗ ಆತ್ಮೀಯರೇ, ಎಲ್ಲರಿಗೂ ಮತ್ತೆ ಅವಕಾಶಗಳನ್ನು ನೀಡಲಾಗ್ತದೆ. ಸಮಯದ ಅಭಾವ ಇರುವುದರಿಂದ ಮಾನ್ಯ ಶಾಸಕರು ಹಾಗೂ ಗಣ್ಯರ ಅತಿಥಿಗಳು ತಮ್ಮ ತುರ್ತು ಕೆಲಸಕ್ಕಾಗಿ ನಿರ್ಗಮಿಸುವಂತಹ ಅವಸರದಲ್ಲಿ ಇರುವುದರಿಂದ ದಯಮಾಡಿ ಎಲ್ಲರೂ ಆ ನಂತರ ನಾವು ಈ ಅಭಿನಂದನೆಯನ್ನು ಮತ್ತೆ ಮುಂದುವರಿಸೋಣ ಅಂತ ಹೇಳುತ್ತಾ, ಗೌರವಾನ್ವಿತ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ನಾರಾಯಣ್ ಸರ್ ತಮ್ಮ ಅಭಿನಂದನೆಗೆ ಸ್ಪಂದನದ ನುಡಿಯನ್ನಾಡಬೇಕು ಅಂತ ವಿನಮ್ರವಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಮಾನ್ಯ ಮುಖ್ಯ ಶಿಕ್ಷಕರು ಈಗ
ಅಭಿನಂದನೆಗೆ ಸ್ಪಂದನದ ನುಡಿಗಾಗಿ ತಮ್ಮನ್ನು ವಿನಂತಿಸಿಕೊಳ್ತಾ ಇದ್ದೇವೆ ಸರ್. ಸನ್ಮಾನಿತರಿಂದ ಈಗ ಮಾತು. ಭೂಮಿಗಿರುವ ಸಹನಾಶೀಲತೆ, ಸೂರ್ಯನಿಗಿರುವ ಸಮಯ ಪ್ರಜ್ಞೆ, ಚಂದ್ರನಿಗಿರುವ ನಗು ಸದಾ ನಿಮ್ಮಲ್ಲಿ ತುಂಬಿದೆ. ತಾವು ಈಗ ನಮ್ಮನ್ನುದ್ದೇಶಿಸಿ ತಮ್ಮ ಮನದಾಳದ ಮಾತುಗಳಿಗಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಸರ್. ಪುತ್ತೂರು ಆರಾಧ್ಯ ಮಾಲಿಂಗೇಶ್ವರನ ಮನಸಾರ ನೆನೆಸ್ತಾ, ಗ್ರಾಮ ದೇವರಾದ ಮಹಾವಿಷ್ಣು, ಗ್ರಾಮ ದೇವರಾದ ಮಹಾಲಿಂಗೇಶ್ವರ, ಸ್ಥಳ ಸಾನ್ನಿಧ್ಯವನ್ನು ಹೊಂದಿರುವಂಥ ದೈವಿಕ ಶಕ್ತಿಗಳು ಎಲ್ಲವನ್ನ ಮನನ ಮಾಡಿ ಈ ಒಂದು ಸುಂದರವಾದಂತಹ ಕಾರ್ಯಕ್ರಮ ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಅದೇ ಅಭಿನಂದನಾ ಸಮಿತಿ, ಹಳೆ ವಿದ್ಯಾರ್ಥಿ ಸಂಘ, ವಿಷ್ಣು ಯುವಕ ಮಂಡಲ ಮತ್ತು ಸರ್ಕಾರಿ ಪ್ರೌಢಶಾಲೆ ಇರ್ದೇವುಪಡಿ ಈ ವಿದ್ಯಾಸಂಸ್ಥೆಯಲ್ಲಿ ಕೊಠಡಿಗಳ ಉದ್ಘಾಟನೆ, ಸ್ಮಾರ್ಟ್ ಕ್ಲಾಸ್ ಉದ್ಘಾಟನೆ, 100% ಫಲಿತಾಂಶವನ್ನು ದಾಖಲಿಸಿದಂಥ ವಿದ್ಯಾರ್ಥಿಗಳಿಗೆ ಅಭಿನಂದನೆ. ಅದರೊಟ್ಟಿಗೆ ಮುಖ್ಯ ಶಿಕ್ಷಕನಾಗಿದ್ದುಕೊಂಡು ಸರ್ಕಾರದ ನಿಯಮದ ಪ್ರಕಾರ 60 ವರ್ಷ ತುಂಬಿದ ಕೂಡಲೇ ವಯೋನಿವೃತ್ತಿಯನ್ನು ಹೊಂದಿದಂಥ ಆ ಸಂದರ್ಭ ಇಲ್ಲಿ ಮುಖ್ಯ ಶಿಕ್ಷಕನಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರ್ತಕ್ಕಂಥ ತಾನು ಈ ಒಂದು ಸುಂದರವಾದಂಥ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಬೆಟ್ಟಂಬಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ಪವಿತ್ರ ಮೇಡಮ್ ಅವರೇ, ಹಾಗೆ ಜನಪರ ಕೆಲಸ ಕಾರ್ಯಗಳನ್ನು ಈ ಮೊದಲು ಮಾಡಿಕೊಂಡು ಈಗ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರಾಗಿ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಗೌರವಾನ್ವಿತ ಶಾಸಕರಾಗಿರ್ತಕ್ಕಂಥ ಶ್ರೀಯುತ ಸನ್ಮಾನ್ಯ ಅಶೋಕ್ ಕುಮಾರ್ ರೈ ಅವರೇ, ಹಾಗೆ ಎಲ್ಲ ಶಿಕ್ಷಕರ ನೋವನ್ನ ತಿಳಿದು ಸಮಸ್ಯೆಗೆ ಸ್ಪಂದಿಸಿ ನಮ್ಮ ಪ್ರೀತಿಗೆ ಗೌರವವನ್ನ ಕೊಟ್ಟು ಈ ಒಂದು ಗ್ರಾಮೀಣ ಪ್ರದೇಶ ಸರ್ಕಾರಿ ಪ್ರೌಢಶಾಲೆ ಇರ್ದೇವುಪಡಿ ಈ ವಿದ್ಯಾಸಂಸ್ಥೆಗೆ ಪ್ರಪ್ರಥಮ ಬಾರಿಗೆ ಭೇಟಿ ಕೊಟ್ಟಂತಹ ಶ್ರೀಯುತ ಶ್ರೀ ಭೋಜೇಗೌಡ ಸರ್ ಅವರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ನೈತಿಕ ಶಿಕ್ಷಣ ಕ್ಷೇತ್ರ, ಇವರನ್ನ ನಾನು ಅಂಬಿಕಾ ವಿದ್ಯಾಸಂಸ್ಥೆಯಲ್ಲಿ ಒಮ್ಮೆ ಭೇಟಿಯಾದಾಗ ಹೀಗೆ ಇದೆ ಅಂತ ಹೇಳುವಾಗ ಖಂಡಿತವಾಗಿಯೂ ಕಾರ್ಯಕ್ರಮಕ್ಕೆ ಬರ್ತೇನೆ ಅನ್ನುವಂಥ ಆ ಪ್ರೀತಿಯನ್ನ ತೋರ್ಪಡಿಸಿ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗಿರ್ತಕ್ಕಂಥ ಗೌರವಾನ್ವಿತರು. ಅದೇ ರೀತಿಯಲ್ಲಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ, ಅದೇ ರೀತಿಯಲ್ಲಿ ಶಿಕ್ಷಣ ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥ ಲೋಕೇಶ್ ಸರ್ ಅವರೇ, ಹಾಗೆ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಸಂಜೀವ ಮಟ್ಟಂದೂರ್ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ನೆನಪಿಸ್ತಾ, ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಶ್ರೀಯುತ ಶಶಿಕುಮಾರ್ ರೈ ಬಾಲಿಯೋಡ್ ಸರ್ ಅವರೇ, ಹಾಗೆ ಎಲ್ಲ ನನ್ನ ಗೌರವಾನ್ವಿತ, ಅದಕ್ಕಿಂತಲೂ ಮುಖ್ಯವಾಗಿ ನನ್ನೊಂದಿಗೆ ಅಂದ್ರೆ ನಾನು ಮುಖ್ಯ ಶಿಕ್ಷಕನಾಗಿದ್ದಾಗ ಭರ್ತಿಗೊಂಡು ಈ ಸಂಸ್ಥೆಗೆ ಬಂದಾಗ ನನಗೆ ಬೆನ್ನೆಲುಬು ಬಗ್ಗೆ ನಿಂತು ಎಲ್ಲ ಕೆಲಸ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಸಲಹೆ ಸೂಚನೆಗಳನ್ನು ಕೊಟ್ಟಂತ ಶಿಕಾರಿಪುರದಲ್ಲಿ ಈಗ ವಲಯ ಶಿಕ್ಷಣಾಧಿಕಾರಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಶ್ರೀಯುತ ಶಶಿಧರ್ ಸರ್ ಅವರೇ, ಹಾಗೆ ಈ ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ, ಅದೇ ರೀತಿಯಲ್ಲಿ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ರೈ ಅವರೇ, ಉಮ್ಮಕ್ಕನವರೇ, ವಿದ್ಯಾ ಸುರೇಶ್ ಅವರೇ, ಅದೇ ರೀತಿಯಲ್ಲಿ ಗೋಪಾಲ್ ಬೈಡಾಡಿ ಅವರೇ, ಹಾಗೆ ಈ ಹಿಂದೆ ನಮ್ಮ ಸಂಸ್ಥೆಯ ಸರ್ವಾಂಗೀಣ ಬೆಳವಣಿಗೆಗೆ ಕಾರಣೀಭೂತರಾಗಿದ್ದುಕೊಂಡು ನಮ್ಮ ಸಂಸ್ಥೆಯ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರ್ತಕ್ಕಂಥ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ KP ಕೃಷ್ಣ ಪ್ರಸಾದ್ ಆಳ್ವ ಸರ್ ಅವರೇ, ಹಾಗೆ
ಪ್ರಸಾದ್ ಬಿ, ಹಾಗೆ ಶಿವಪ್ರಸಾದ್ ನಮ್ಮ ವಿಷ್ಣು ಯುವಕ ಮಂಡಳದ ಅಧ್ಯಕ್ಷರು. ಅದೇ ರೀತಿಯಲ್ಲಿ ನಮ್ಮ ಎಲ್ಲ ಈ ಸಂಸ್ಥೆಯ ಕಾರಣೀಭೂತರಾಗಿರ್ತಕ್ಕಂಥ, ನಮ್ಮ ಸಂಸ್ಥೆಯ ಸರ್ವಾಂಗೀಣ ಬೆಳವಣಿಗೆ ಮತ್ತು ಅಭಿವೃದ್ಧಿಗೆ ಪ್ರಯತ್ನ ಪಡ್ತಕ್ಕಂಥ ನನ್ನ ಪ್ರೀತಿಯ ಮಿತ್ರರಾಗಿರ್ತಕ್ಕಂಥ ಸೀತಾರಾಮರೈ ಕೈಕಾರ MRPL ಅವರೇ, ಹಾಗೆ ಮರೆಯದಾಗಂಥ ಕ್ಷಣದಲ್ಲಿರ್ತಕ್ಕಂಥ ಒಂದು ಸುಂದರವಾದಂಥ ಸವಿನೆನಪಿನೊಂದಿಗೆ ನಮ್ಮ ಮಾಜಿ ಶಾಸಕರು ಶ್ರೀಮತಿ ಶಕುಂತಲಾ ಟಿ ಶೆಟ್ಟಿ ಅವರು, ನಾನು ಪಾಪೆಮಜಲಲ್ಲಿರುವಾಗ ಅಲ್ಲಿ ಕೂಡ ನಮ್ಮೊಂದಿಗೆ ಸ್ಪಂದಿಸಿ, ಅದೇ ರೀತಿಯಲ್ಲಿ ಇಲ್ಲಿರುವಾಗ ಇಲ್ಲಿಯೂ ಕೂಡ ನಮ್ಮೊಂದಿಗೆ ಸ್ಪಂದಿಸಿ ಸಂಸ್ಥೆಯನ್ನು ಉತ್ತುಂಗಕ್ಕೇರಿಸಿದಂಥ ಗೌರವಾನ್ವಿತರು ತಾವು. ಒಂದು ಫೋನ್ ಕರೆಗೆ ನನ್ನ ಪ್ರೀತಿಗೆ ಒಗ್ಗಟ್ಟು ನಮ್ಮ ಸಮಯಕ್ಕೆ ಸರಿಯಾಗಿ ನಮ್ಮೊಂದಿಗೆ ಇದ್ದು ನಮ್ಮ ಎಲ್ಲ ಆ ಮನದಾಳದ ವಿಚಾರಗಳನ್ನ ತಮ್ಮರಿಗೆ ದಾರಿ ಎರಿತಕ್ಕಂಥ ಗೌರವಾನ್ವಿತರು ತಾವು. ನಿಮ್ಮನ್ನು ಸ್ಮರಿಸ್ತಾ, ಅದೇ ರೀತಿಯಲ್ಲಿ ಈ ಒಂದು ನಾರಾಯಣ್ ಸರ್ ಅಭಿನಂದನಾ ಸಮಿತಿ ಅಂತೇಳಿ ಏನು ಇಟ್ಟುಕೊಂಡಿದ್ದಾರೋ ಎಲ್ರು ನನ್ನ ಆತ್ಮೀಯರೇ. ಚಿದಣ್ಣ ಇರ್ಬೋದು, ಮನಮೋಹನ್ ಸರ್ ಇರ್ಬೋದು, ಅದೇ ರೀತಿಯಲ್ಲಿ ಪ್ರಕಾಶ್ ರೈ ಅವರು, ಅದೇ ರೀತಿಯಲ್ಲಿ ಖ್ಯಾತ ನ್ಯಾಯವಾದಿ ನನ್ನ ಮಂಜುನಾಥ್ ಸರ್ ಅವರು, ಏನಿದ್ರೂ ಕೂಡ ನಮಗೆ ಸಲಹೆ ಸೂಚನೆಗಳನ್ನ ಕೊಡ್ತಕ್ಕಂಥ ಗೌರವಾನ್ವಿತರು ತಾವು. ಈ ಒಂದು ಸಮಿತಿಯ ಸದಸ್ಯರಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿರ್ತಕ್ಕಂಥ ಗೌರವಾನ್ವಿತರು. ಅದೇ ರೀತಿಯಲ್ಲಿ ನೆನಪಿಸ್ತಕ್ಕಂಥದ್ದು ನನ್ನ ಈ ಸಂಸ್ಥೆಯ ಸಹೋದ್ಯೋಗಿಗಳು. ನಾನು ಅವರನ್ನ ಸಹೋದ್ಯೋಗಿಗಳು ಅಂತೇಳಿ ನಾನು 9 ವರ್ಷದಲ್ಲೂ ಕೂಡ ತಿಳ್ಕೊಳ್ಳಿಲ್ಲ. ನನ್ನ ಸ್ವಂತ ತಮ್ಮ ಹಾಗೂ ತಂಗಿಯ ರೂಪದಲ್ಲಿ ಅವರನ್ನು ನೆನಪಿಸ್ತಿರ್ತಕ್ಕಂಥ ನನ್ನ ಪ್ರೀತಿಯ ಸಹೋದ್ಯೋಗಿಗಳು. ಅವರನ್ನು ಎಂದೂ ಕೂಡ ನಾನು ಮೇಡಮ್ ಸರ್ ಅಂತೇಳಿ ಕರೆದವನಲ್ಲ. ಹಾಗಾಗಿ ಅವರನ್ನು ನಾನು ಯಾವಾಗಲೂ ಕೂಡ ನನ್ನ ಹೃದಯದ ಭಾಷೆಯಲ್ಲಿ ಹೇಳುವುದಿದ್ರೆ ಅವರು ನನ್ನ ತಂಗಿಯಂದಿರು ಮತ್ತು ತಮ್ಮಂದಿರು. ಅದೇ ರೀತಿಯಲ್ಲಿ ನನ್ನ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಪ್ರೀತಿಯಿಂದ ನಮ್ಮೊಂದಿಗೆ ಪ್ರತಿದಿನ ನಗ್ತಾ ನಮ್ಮೊಂದಿಗೆ ನಮ್ಮ ಪ್ರೀತಿಯ ಮಾತುಗಳನ್ನ ಕೇಳ್ತಾ ಗೌರವವನ್ನು ಕೊಡ್ತಕ್ಕಂಥ ಪ್ರೀತಿಯ ಹಿರಿಯ ವಿದ್ಯಾರ್ಥಿಗಳು. ಅದೇ ರೀತಿಯಲ್ಲಿ ಈಗ ಇರ್ತಕ್ಕಂಥ ದೇವರಂತ ಮಕ್ಕಳು, ಅಂದ್ರೆ 1ರಿಂದ 15ನೇ ವರ್ಷ ಅಥವಾ 16ನೇ ಪ್ರಾಯದವರೆಗಿರ್ತಕ್ಕಂಥ ಎಲ್ಲರೂ ಕೂಡ ಮಕ್ಕಳು ದೇವರಿಗೆ ಸಮಾನ ಅಂತ ಹೇಳ್ತೇವೆ. ಆ ದೇವರಿಗೆ ಸಮಾನರಾಗಿರ್ತಕ್ಕಂಥ ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರು. ಈ ಎಲ್ಲ ವಿಚಾರಗಳನ್ನು ಮನಗೊಂಡು ಮೊದಲು ನಾನು ಅಭಿನಂದನೆಗಳನ್ನು ಕೊಡ್ತಕ್ಕಂಥದ್ದು ನನ್ನ ಈ ನಾರಾಯಣ್ ಸರ್ ಅಭಿನಂದನಾ ಸಮಿತಿ ಅಂತೇಳಿ ಏನು ಇಟ್ಟುಕೊಂಡಿದ್ದಾರ ಆ ಸಮಿತಿಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ. ಯಾಕಂತ ಹೇಳಿದ್ರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದೀರಲ್ಲ, ಇದಕ್ಕೆ ನಾನು ಈ ಉಪ್ಪಳಿಗೆಯ ಜನರಿಗೆ ನಾನು ಎಷ್ಟು ಕೃತಜ್ಞತೆಯನ್ನ ಸಲ್ಲಿಸಿದ್ರು ಮಾತಿನ ಮೂಲಕ ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯವೇ ಇರುವುದಿಲ್ಲ. ಹಾಗಾಗಿ ಮಗದೊಮ್ಮೆ ನಾನು ನನ್ನ ಪದಾಧಿಕಾರಿಗಳಿಗೆ, ಅದೇ ರೀತಿಯಲ್ಲಿ ಎಲ್ಲ ಸಂಘಟನೆಗೆ ಸಹಕರಿಸಿದಂತ ಎಲ್ಲರನ್ನ ಕೂಡ ಹೆಸರೆಳಲಿಕ್ಕೆ ಆಗುವುದಿಲ್ಲ. ಅವರೆಲ್ಲರನ್ನ ಕೂಡ ನಾನು ನನ್ನ ಆತ್ಮಾರ್ಥವಾಗಿ ಪರಿಶುದ್ಧ ಮನಸ್ಸಿನ ಪರಿಶುದ್ಧ ಮಾತಿನಿಂದ ಅವರಿಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ನನ್ನ ನಿವೃತ್ತಿ ಜೀವನಕ್ಕೆ ಕಾಲಿಟ್ಟಂತ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ನನ್ನನ್ನು ಅಭಿನಂದನೆ ಮಾಡಿರ್ತಕ್ಕಂಥ ನಿಜವಾಗಿಯೂ ಕೂಡ ಹೆಮ್ಮೆಯ ವಿಚಾರ. 1986 ನವೆಂಬರ್ 5 ಕರ್ತವ್ಯಕ್ಕೆ ಸೇರಿದಂಥ ದಿನ. ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರು, ಇಲ್ಲಿ ಸಹ ಶಿಕ್ಷಕನಾಗಿ, ಆವಾಗ ಗಣಿತ ಶಿಕ್ಷಕರು ಅಂತೇಳಿ ಇಲ್ಲ, ಸಹ ಶಿಕ್ಷಕರು ಅಂತೇಳಿ ಇರ್ತಕ್ಕಂಥ ಹುದ್ದೆ ಇದ್ದದ್ದು. ಶಿಕ್ಷಕರಾಗಿ ಸೇರಿ ಸುಮಾರು 7-8 ವರ್ಷ ಅಲ್ಲಿ ತಮ್ಮ ಕರ್ತವ್ಯವನ್ನ ಮುಗಿಸಿ ಆಮೇಲೆ ಅಲ್ಲಿಂದ ವರ್ಗಾವಣೆಗೊಂಡು ಸರ್ಕಾರಿ ಹುದ್ದೆ ಅಂತ ಹೇಳಿದ್ರೆ ವರ್ಗಾವಣೆಗೊಳ್ಳತಕ್ಕಂಥದ್ದು. ಕೆಲವೊಮ್ಮೆ ಬಯಸಿ ವರ್ಗಾವಣೆಯನ್ನ ತಗೊಳ್ತೇವೆ, ಕೆಲವೊಮ್ಮೆ ಸಂದರ್ಭಕ್ಕೆ ಅನುಸಾರವಾಗಿ ನಮ್ಮನ್ನು ವರ್ಗಾವಣೆ ಮಾಡ್ತೇವೆ. ಹೀಗೆ ನಾವು ಬಯಸಿ ನಮ್ಮ ಊರಿಗೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ, ಇಲ್ಲಿಗೆ ನಾನು ಪದವೀಧರ ಶಿಕ್ಷಕನಾಗಿ ಅಂದ್ರೆ ಸಹ ಶಿಕ್ಷಕನಾಗಿ ವರ್ಗಾವಣೆಗೊಂಡು ಅಲ್ಲಿ 4-5 ವರ್ಷ ಸೇವೆಯನ್ನ ತಮ್ಮ ಕರ್ತವ್ಯವನ್ನ ಅಲ್ಲಿ ಮುಗಿಸಿ ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವು, ಅದು ಬಂಟ್ವಾಳ ತಾಲೂಕು, ಅಲ್ಲಿಗೆ ವರ್ಗಾವಣೆಗೊಂಡು ಇಲ್ಲಿ ಕೂಡ ವರ್ಗಾವಣೆಗೊಳ್ಳುವಂತಹ ಒಂದು ವಿಶೇಷ ಸಂದರ್ಭ. ಅಲ್ಲಿ ಯಾರ ಇದಕ್ಕೂ ನಾವು ವರ್ಗಾವಣೆ ಬಯಸಿದ್ದು ಅಲ್ಲ, ಕೇಳಿದ್ದು ಅಲ್ಲ, ಹೋದದ್ದು ಅಲ್ಲ. ಆದ್ರೆ ಊರಲ್ಲಿ ಕೆಲಸ ಮಾಡುವುದು ಬೇಡ ಅನ್ನುವಂತ ಒಂದು ಮನೋಧರ್ಮ ನನ್ನದು ಬಂತು. ಯಾಕಂತ ಹೇಳಿದ್ರೆ ಊರಲ್ಲಿ ತಮ್ಮ ಸಂಸ್ಥೆಯಲ್ಲಿ ಕರ್ತವ್ಯವನ್ನು ಮಾಡುವಾಗ ಈ ಒಳ್ಳೆ ಕೆಲಸ ಮಾಡಿದಾಗ ಅದಕ್ಕೂ ಲೋಪಗಳು ಬರುವಂತದ್ದು. ಒಳ್ಳೆ ಕೆಲಸ ಮಾಡಿದ್ರೂ ತೊಂದರೆ, ಕೆಟ್ಟ ಕೆಲಸ ಮಾಡಿದ್ರೂ ತೊಂದರೆ. ಈ ನಿಟ್ಟಿನಲ್ಲಿ ಅಲ್ಲಿ ತಮ್ಮ ಕರ್ತವ್ಯವನ್ನ ಮಾಡ್ಲಿಕ್ಕೆ ಸ್ವಲ್ಪ ಅಸಮಾಧಾನ ಆದಾಗ ನಾನು ವರ್ಗಾವಣೆ, ಆವಾಗ ವರ್ಗಾವಣೆ, ಈಗ ಕೌನ್ಸಿಲಿಂಗ್ ಅಂತ ಹೇಳಿದ್ರೆ ಅವಾಗ ಕೌನ್ಸಿಲಿಂಗ್ ಇರಲಿಲ್ಲ. ಅವಾಗ ಒಂದು 3 ಪ್ಲೇಸ್ ಅನ್ನ ಆಯ್ಕೆ ಮಾಡತಕ್ಕಂತ ವಿಚಾರ ಇತ್ತು. ಅದರಲ್ಲಿ ನಾನು ಬರ್ತಕ್ಕಂಥ ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ತಾಲೂಕಿನಲ್ಲೂ ಕರ್ತವ್ಯ ನಿರ್ವಹಿಸಲು ಸಿದ್ಧ ಅಂತ ಹೇಳಿ ನಾನೊಂದು ವಾಕ್ಯದಲ್ಲಿ ಬರೆದೆ. ಅಲ್ಲಿ ಅಪ್ಲಿಕೇಶನ್ ಕೊಟ್ಟೆವಲ್ಲಿ. ಆಮೇಲೆ ಆಗಸ್ಟ್ ತಿಂಗಳು 1995 ಆಗಸ್ಟ್ ತಿಂಗಳಲ್ಲಿ ವರ್ಗಾವಣೆ ಆದೇಶ ಬಂತು ನನಗೆ. ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವು ಅಂತೇಳಿ. ಅದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ.
ಪ್ರೌಢಶಾಲೆ ಮೊಂಟೆಪದವು ಎಲ್ಲಿ ಅಂತ ನಾನು ನನ್ನ ಊರಲ್ಲಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೆ. ಮನೆಯಿಂದ ಹೋಗಿ ಬರ್ತಾ ಇದ್ದೆ, 7 ಕಿಲೋಮೀಟರ್ ಇತ್ತು ಅಷ್ಟೇ. ಅದು ನನಗೆ ಮನಸ್ಸಿರಲಿಲ್ಲ. ಅಂತೂ ಮೊಂಟೆಪದವಂತ ಆ ಜಾಗವನ್ನು ನನಗೆ ಇಲಾಖೆ ಕೊಟ್ಟಿತ್ತು. ನಿಜವಾಗಿ ನಾನು ಬದಲಾವಣೆ ಆದದ್ದು ನಿಜ ಹೇಳಬೇಕು ಅಂತ ಹೇಳಿದ್ರೆ ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವಲ್ಲಿ ಅಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕನಾಗಿ ನಾನು 8 ವರ್ಷ ನನ್ನ ಅವಧಿಯನ್ನ ಕಳೆದಿದ್ದೇನೆ ಅಲ್ಲಿ. ಅವಾಗ ಎಲ್ಲ ತೊಂದರೆಗಳು, ನೋವು, ನಲಿವುಗಳು ಎಲ್ಲವೂ ಕೂಡ ಬಂದಿದೆ. ಆದರೆ ಆ ಸಂಸ್ಥೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲ, ರಾಜ್ಯದಲ್ಲೇ ಗುರುತಿಸುವ ಹಾಗೆ ಮಾಡಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ 100% ಫಲಿತಾಂಶವನ್ನು ದಾಖಲಿಸಿದಂತಹ ವಿದ್ಯಾಸಂಸ್ಥೆಗೆ ಪಾತ್ರರಾಗಿದ್ದಕ್ಕೆ 3 ಲಕ್ಷ ರೂಪಾಯಿಯನ್ನ ಸರ್ಕಾರ ಒಂದು ಅನುದಾನವನ್ನು ಕೊಟ್ಟಿತ್ತು ಅಲ್ಲಿಗೆ. ಆ ಸಂದರ್ಭಗಳಲ್ಲಿ 2002-3ನೇ ಶೈಕ್ಷಣಿಕ ವರ್ಷದಲ್ಲಿ ಹೀಗೆ ಅಲ್ಲಿ 10 ಹಲವು ಕಾರ್ಯಗಳನ್ನ ಮುಗಿಸಿದೆ. ಆಮೇಲೆ ಏನೋ ಒಂದು ನೆನಪಾಯಿತು ಅಲ್ಲಿಂದ. ಆದ್ರೆ ಒಂದು ಸಮಯದಲ್ಲಿ ನಾನು ಸರ್ಕಾರಿ ಪ್ರೌಢಶಾಲೆ ಮೊಂಟೆಪದವಿನಿಂದ ಬರುವುದು ಹೇಗೆ ಅನ್ನುವಂತ ಒಂದು ಮನಸ್ಸು ನನ್ನಲ್ಲಿತ್ತು. ಅಷ್ಟು ಹಚ್ಚಿಕೊಂಡಿದ್ದೆ ಅಲ್ಲಿ ನಾನು. ಸುಮಾರು 200 ಮಕ್ಕಳು ಇರತಕ್ಕಂಥ ವಿದ್ಯಾಸಂಸ್ಥೆಯನ್ನು 8, 9, 10 625 ವಿದ್ಯಾರ್ಥಿಗಳಾಗಿದ್ದಾರೆ. ಯಾರು ಅದನ್ನು ಇಲ್ಲಿ ಇದ್ದವರು ಕೆಲವೊಬ್ರು ಬಂದಿದ್ದಾರೆ, ನನ್ನ ಆತ್ಮೀಯರು, ಅವರಿಗೆ ಗೊತ್ತಿದೆ ಅದು. ಅಲ್ಲಿ ಅಷ್ಟು ವಿದ್ಯಾರ್ಥಿಗಳ ಸಂಖ್ಯೆ ಏರಿದೆ. ಆ ಒಂದು ಖುಷಿ ನನ್ನಲ್ಲಿತ್ತು. ಮತ್ತೆ ಏನೋ ಕಂಡಿತ್ತು ನನಗೇನು ಅಂತ ಹೇಳಿದ್ರೆ, ನನಗೆ ಮೊದಲಿಂದಲೂ ಒಂದು ಮನಸ್ಸು, ಉದ್ಯೋಗ ಸಿಕ್ಕಿದ ಮೇಲೆ ನಮ್ಮ ಪುತ್ತೂರಲ್ಲಿ ಅಂದ್ರೆ ಹತ್ತೂರ ಒಡೆಯ ಪುತ್ತೂರು ಮಾಲಿಂಗೇಶ್ವರನ ನೆಲದಲ್ಲಿ ಬಂದು ನೆಲೆಸಬೇಕು ಅಂತ ಹೇಳುವಂತ ಆ ಒಂದು ಮನಸ್ಸು ನನಗೆ ಇತ್ತು. ಕಾರಣ ನಾನು ಹೈಸ್ಕೂಲ್ ವಿಭಾಗ ಮತ್ತು ಕಾಲೇಜನ್ನು ಮಾಡಿರ್ತಕ್ಕಂಥದ್ದು ಪುತ್ತೂರು ಸಂತ ಫಿಲೋಮಿನಾ ಕಾಲೇಜಲ್ಲಿ. ಅವಾಗ ನನಗೆ ಅವಾಗಲೇ ಒಂದು ಮಾಲಿಂಗೇಶ್ವರನ ಒಂದು ನೆನಪಿ, ಅಲ್ಲಿಗೆ ಪ್ರತಿದಿನ ಸೋಮವಾರ ಹೋಗುವಂಥದ್ದಿತ್ತು. ಅವಾಗ ನಾನು ಉದ್ಯೋಗಕ್ಕೆ ಸೇರಿದಾಗ ಎಲ್ಲಿ ಹೋದ್ರೂ ಕೂಡ ಪುತ್ತೂರಲ್ಲಿ ಬಂದು ಒಂದು ಸಣ್ಣ ಮನೆ ಮಾಡಿ ಅಲ್ಲಿ ಉಳ್ಕೊಳ್ಬೇಕು ಅಂತ ಹೇಳುವಂತ ಒಂದು ಮನಸ್ಸು ಮಾಡಿದ್ದ. ಅವಾಗ ಅದು ನನಗೆ ಸಾಕಾರಗೊಂಡಿತ್ತು. ಅವಾಗ ನನಗೆ ಸರ್ಕಾರಿ ಪ್ರೌಢಶಾಲೆ ಪಾಪೆ ಮಜ್ಜಲಿಗೆ ನಾನು 2005ರಲ್ಲಿ ವರ್ಗಾವಣೆ ಆಗಿ ಬಂದೆ. ಆಮೇಲೆ ಪ್ರೌಢಶಾಲೆ ಪಾಪೆ ಮಜ್ಜಲಲ್ಲೂ ಕೂಡ ನಮ್ಮ ಗೌರವಾನ್ವಿತ ಅಮನ್ ರೈ ಅವರಿದ್ರು, ಅವರೀಗ ಹೋಗಿದ್ದಾರೆ ಅಂತ ಕಾಣ್ತದೆ. ಅಚ್ಯುತ ಮುಡಿತಾಯರು ನನ್ನ ಆತ್ಮೀಯರು, ತಿಲಕ್ ರೈ ಕುತ್ತಾಡಿ ಅವರಿದ್ದಾರೆ, ಸದಾಸುಮಣಿ, ಅಂದ್ರೆ ಈಗ ಎಲ್ಲ ಒಂದು ಬಳಗ ಇತ್ತು ಅಲ್ಲಿ. ಯಾವುದೇ ಕೆಲಸ ಮಾಡಿದ್ರು ಕೂಡ ಅದಕ್ಕೆ ಪ್ರೋತ್ಸಾಹ ಸಿಗ್ತಾ ಇದ್ದಂತ ಸಂದರ್ಭ. ಉತ್ತಮ ರೀತಿಯ ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೆವು. ನನ್ನ ಸಹೋದ್ಯೋಗಿ ಮಿತ್ರರಾದಂಥ ವಸಂತ ಮೂಲ್ಯರಿದ್ದಾರೆ, ಅವರೊಟ್ಟಿಗೆ ನಾವು ಸುಮಾರು 10 ವರ್ಷಗಳಷ್ಟು 2005ರಿಂದ 2014 ಡಿಸೆಂಬರ್ 2ನೇ ತಾರೀಕುವರೆಗೆ ನಾನು ಅಲ್ಲಿ ತನ್ನ ಕರ್ತವ್ಯವನ್ನ ಮಾಡಿದ್ದೇನೆ. ಅಲ್ಲೇ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ದಾಖಲಾತಿ ಹೆಚ್ಚಳ, ಅದೇ ರೀತಿಯಲ್ಲಿ ಸುಂದರವಾದಂತಹ ಒಂದು ಕ್ರೀಡಾಂಗಣವನ್ನು ಮಾಡಿಕೊಟ್ಟಂತ ಒಂದು ಖುಷಿ ನನಗೆ ಇವಾಗ ಇದೆ. ಯಾಕಂತ ಹೇಳಿದ್ರೆ ಮಕ್ಕಳ ಸರ್ವತೋಮುಖ ಬೆಳವಣಿಗೆ, ಅಭಿವೃದ್ಧಿ ಕ್ರೀಡೆಯಲ್ಲಿ ಮಾತ್ರ ಸಾಧ್ಯ ಅನ್ನುವಂಥದ್ದನ್ನ ತೋರಿಸಿಕೊಟ್ಟಿದ್ದೇನೆ. ಹಾಗಾಗಿ ಒಂದು ಸುಂದರವಾದಂತ ಕ್ರೀಡಾಂಗಣ ನನ್ನಿಂದ ಅಂತೇಳಿ ಖಂಡಿತ ನಾನು ಯಾವುದೇ ಕೆಲಸಗಳನ್ನ ನಾನು ನನ್ನಿಂದ ಅನ್ನುವಂತ ಮಾತನ್ನು ಖಂಡಿತ ನಾನು ಹೇಳುವುದಿಲ್ಲ. ಇದಕ್ಕೆ ಊರವರ, SDMC ಅವರ, ಪೋಷಕರ, ಮುಖ್ಯವಾಗಿ ಸಹೋದ್ಯೋಗಿಗಳ ಸಹಕಾರದಿಂದ ಅವರ ಮಾರ್ಗದರ್ಶನವನ್ನ ತಗೊಂಡು ಅವರಿಗೆ ಪ್ರೀತಿಯಾಗಿ ನೆಲೆ ನಿಲ್ಲಿಸಿ ನಾವು ನಮ್ಮ ಕಾರ್ಯ ಪ್ರವೃತ್ತರಾಗಿದ್ದೇವೆ. ಹಾಗಾಗಿ ಪಾಪೆ ಮಜಲಲ್ಲೂ ಕೂಡ ಉತ್ತಮ ಕರ್ತವ್ಯವನ್ನ ತಾವು ಮಾಡಿಕೊಂಡು ಬಂದಿರತಕ್ಕಂಥದ್ದು. ನಾನು ಯಾಕೆ ಈ ಕರ್ತವ್ಯ ಅನ್ನುವಂತ ಪದವನ್ನ ಉಪಯೋಗ ಮಾಡ್ತೇನೆ ಅಂತ ಹೇಳಿದ್ರೆ, ನನಗೆ ಈ ಅದನ್ನ ಅರಿವನ್ನ ಮೂಡಿಸಿರ್ತಕ್ಕಂಥವರು ಗೌರವಾನ್ವಿತ ಸೌರ್ಕುಡೇಲು ಮಹಾಬಲೇಶ್ವರ್ ಭಟ್ ಅಂತ ಹೇಳುವಂತವರು ಒಂಟೆ ಪದವಲ್ಲಿದ್ರು. ಅವರು ಈಗ ತೀರಿ ಹೋಗಿದ್ದಾರೆ. ಅವರಿಗೆ 6 ಮಂದಿ ಮಕ್ಕಳು ವೈದ್ಯರು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ಸಂಸ್ಥೆಯನ್ನ ಮುನ್ನಡೆಸುವಂತದ್ದು ಮತ್ತೆ ನೀವು ಹೇಗೆ ಮುನ್ನಡೆಸಬೇಕು ಮುಖ್ಯಸ್ಥರು ಅಂತ ಹೇಳುವಂತದ್ದನ್ನ ತೋರಿಸಿಕೊಟ್ಟವರು ಅವರು ತಾಳ್ಮೆಯ ಸಾಕಾರ ಮೂರ್ತಿ. ಅವರಿಂದ ನಾವು ಸ್ವಲ್ಪ ಆದ್ರೂ ತಾಳ್ಮೆ ಇದೆ ಅಂತ ಹೇಳಿದ್ರೆ ನಾನು ಅವರಿಂದ ಕಲ್ತಂತದ್ದು. ಹಾಗಾಗಿ ಅವರು ತೋರಿಸಿಕೊಟ್ಟಂತದ್ದು, ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಬೆಳ್ಕೊಂಡು ಬಂದೆವು. ಅದೇ ರೀತಿಯಲ್ಲಿ ಪಾಪೆ ಮಜಲಲ್ಲೂ ಕೂಡ ಅದೇ ರೀತಿಯ ಬೆಳವಣಿಗೆ ಆಯಿತು. ಅಲ್ಲಿಂದ ನಾವು ಮುಖ್ಯವಾಗಿ 2014 ಡಿಸೆಂಬರ್ 2ನೇ ತಾರೀಕು 3ನೇ ತಾರೀಕಿಗೆ ಬೆಳಿಗ್ಗೆ ನಾವು ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಪದೋನ್ನತಿ ಹೊಂದಿ ಸರ್ಕಾರಿ ಪ್ರೌಢಶಾಲೆ ಇರ್ದೇವುಪ್ಪಳಿಗೆ ವಿದ್ಯಾಸಂಸ್ಥೆಗೆ ಬಂದೆವು. ಇಲ್ಲಿ ಮೊದಲೇ ಬಂದಿದ್ದೆ ನಾನು ಈ ಸಂಸ್ಥೆಗೆ. ನಮ್ಮ ಆತ್ಮೀಯರು ಕರೆಸಿಕೊಂಡಾಗ, ಅಂದ್ರೆ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳನ್ನು ಹಮ್ಮಿಕೊಂಡಾಗ ಸೂಕ್ತ ಸಲಹೆಗಳನ್ನ ಕೇಳುವಂಥದ್ದು, ಅದೇ ರೀತಿಯಲ್ಲಿ ಮಾರ್ಗದರ್ಶನವನ್ನ ಕೊಡುವಂಥದ್ದು ಇದ್ದದ್ದೇ. ಈ ನಿಟ್ಟಿನಲ್ಲಿ ಇಲ್ಲಿಗೆ ಬಂದಿದ್ದು. ಅವಾಗ ಸರ್ಕಾರಿ ಪ್ರೌಢಶಾಲೆ ಇರ್ದೇವುಪ್ಪಳಿಗೆಯನ್ನ ಆಯ್ಕೆ ಮಾಡಿಕೊಂಡೆ. ಇಲ್ಲಿ
ಸರ್ಕಾರದ ಮತ್ತು ಇಲಾಖೆಯ ನೀತಿ ನಿಯಮಕ್ಕೆ ಬದ್ಧರಾಗಿ ತಾವು ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇವೆ. ಮುಖ್ಯವಾಗಿ ಒಂದು ಶಿಕ್ಷಣ ಇಲಾಖೆಯಲ್ಲಿ ಇರತಕ್ಕಂಥದ್ದು ಪ್ರಮುಖ ಅಂಶಗಳು 3. ಒಂದು ಸಂಸ್ಥೆಯಲ್ಲಿ ಒಂದು ಸಂಸ್ಥೆಯ ಅಭಿವೃದ್ಧಿ, ಎರಡನೇದು ಸಂಸ್ಥೆಯ ದಾಖಲಾತಿ, ಇನ್ನೊಂದು ಫಲಿತಾಂಶಗಳು, ಆಮೇಲೆ ಕ್ವಾಲಿಟಿ ಎಜುಕೇಶನ್, ಗುಣಾತ್ಮಕ ಶಿಕ್ಷಣ. ಇಲ್ಲಿ ಅದನ್ನು ಕೊಡ್ಲಿಕ್ಕೆ ನನಗೆ ಸಾಕಾರ ಆಗಿದೆ. ಈ ನಿಟ್ಟಿನಲ್ಲಿ ಈ ವಿದ್ಯಾಸಂಸ್ಥೆಯಲ್ಲಿ ಸುಮಾರು 8 ವರ್ಷಗಳಿಂದ 100% ಫಲಿತಾಂಶವನ್ನು ದಾಖಲಿಸಿ ಬಂದುಕೊಂಡು ಕಾರಣ ಇಲ್ಲಿಯ ದಾಖಲಾತಿಯು ಕೂಡ ಹೆಚ್ಚಿಗೆ ಆಯಿತು, ಫಲಿತಾಂಶ ಹೆಚ್ಚಳ ಆಯಿತು, ಅದರೊಟ್ಟಿಗೆ ದಾಖಲಾತಿಯು ಕೂಡ. ಈ ವಿದ್ಯಾಸಂಸ್ಥೆಯಲ್ಲಿ 52 ವಿದ್ಯಾರ್ಥಿಗಳಿರ್ತಕ್ಕಂಥದ್ದು ಇವಾಗ ನಮ್ಮ ದಾಖಲಾತಿಯ ಪ್ರಕಾರ 150 ವಿದ್ಯಾರ್ಥಿಗಳು 8, 9, 10ನೇ ತರಗತಿಯಲ್ಲಿ ಕಲಿತಾ ಇದ್ದಾರೆ. ಗುಣಾತ್ಮಕ ಶಿಕ್ಷಣ ಅಲ್ಲಿಂದ ಇಲ್ಲಿಯವರೆಗೆ 2014-15ರಿಂದ ಇವತ್ತಿನವರೆಗೆ 2022-23ನೇ ಶೈಕ್ಷಣಿಕ ವರ್ಷದವರೆಗೆ ಎ ಗ್ರೇಡ್ನೊಂದಿಗೆ, ಅಂದ್ರೆ ಮೊದಲು QPI ಅಂತ ಹೇಳಿತ್ತು, ಆಮೇಲೆ 2-3 ವರ್ಷದಿಂದ ಎ ಗ್ರೇಡ್ ಅನ್ನುವಂಥದ್ದು ಬಂತು. QPIಯಲ್ಲೂ ಕೂಡ ಉತ್ತಮ ಸಾಧನೆ ಇದೆ, ಆಮೇಲೆ ಎ ಸಾಧನೆಗಳೊಂದಿಗೆ ಈ ಸಂಸ್ಥೆ ಬೆಳಗ್ತಾ ಇದೆ. DDPI ಕಚೇರಿಯಲ್ಲೂ ಕೂಡ ಇರ್ದೆ ಉಪ್ಪಳಿಗೆ ಅಂತ ಹೇಳುವಾಗ ಉತ್ತಮ ಶಾಲೆ ಅನ್ನುವಂಥ ಒಂದು ಹೆಸರನ್ನ ಎಲ್ಲ ಅಧಿಕಾರಿಗಳು ನಮ್ಮ ಗಮನಕ್ಕೆ ತರ್ತಾ ಇರ್ತಕ್ಕಂಥದ್ದು ಹೆಮ್ಮೆಯ ವಿಚಾರ. ಇಲ್ಲಿ ಇದಕ್ಕೆಲ್ಲದಕ್ಕೂ ಕಾರಣ ನಮ್ಮ SDMC ಸದಸ್ಯರಿರ್ಬೋದು, ಊರಿನ ಗಣ್ಯರಿರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಸಹೋದ್ಯೋಗಿಗಳು. ಇಲ್ಲಿ ಮುಖ್ಯವಾಗಿ ಮಕ್ಕಳನ್ನ ಪ್ರೋತ್ಸಾಹಿಸಲ್ಪಡುವಂತ, ಮಕ್ಕಳನ್ನ ಎನ್ಕರೇಜ್ ಮಾಡುವಂತ ಪೋಷಕರು ಮತ್ತು SDMC ಸದಸ್ಯರಿರ್ತಾರೆ. ಯಾವುದೇ ಒಂದು ವಿಚಾರಗಳು ಬಂದಾಗ ಅದನ್ನ ಶಿಕ್ಷಕರೊಂದಿಗೆ ಕೈ ಜೋಡಿಸಿ ಶಿಕ್ಷಕರಿಗೆ ಮಾನಸಿಕ ಸ್ಥೈರ್ಯವನ್ನು ಕೊಡ್ತಕ್ಕಂಥ SDMC ಈ ವಿದ್ಯಾಸಂಸ್ಥೆಯಲ್ಲಿ ಇದೆ. ಹಾಗಾಗಿ ಈ ಫಲಿತಾಂಶವನ್ನು ದಾಖಲಿಸುವುದಕ್ಕೂ ಕೂಡ ಸಾಧ್ಯತೆ ಆಗ್ತದೆ. ಈಗ ಫಲಿತಾಂಶ ಎ ಗ್ರೇಡ್ನೊಂದಿಗೆ ಅಂತ ಹೇಳಿದ್ರೆ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸ್ ಆದಂತ ವಿದ್ಯಾರ್ಥಿಗಳು, 90% ಹೆಚ್ಚು ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು, ಅವರಿಗೆ ನಮ್ಮ ಈ ವಿದ್ಯಾಸಂಸ್ಥೆಯ ನಿಕಟಪೂರ್ವ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಕೃಷ್ಣ ಪ್ರಸಾದ್ ಆಳ್ವರವರು ಚಿನ್ನದ ನಾಣ್ಯವನ್ನು, ಚಿನ್ನದ ಕಾಯಿನ್ ಅಂತ ನಾವು ಏನು ಹೇಳ್ತೇವೆ, ಅದನ್ನ ಕೊಟ್ಟು ಗೌರವಿಸುವಂತದ್ದು ಅದು ಒಂದು ಪ್ರಮುಖ ಅಂಶ ಮಕ್ಕಳ ಅಂಕಗಳನ್ನು ಪಡೆಯುವುದಕ್ಕೆ. ಹಾಗಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು. ಹಾಗೆ ಇನ್ನು ನಮ್ಮ ಮಕ್ಕಳಲ್ಲಿ 10ಗೆ ಬಂದಾಗ ಮಕ್ಕಳ ಕೇಸ್ ಸ್ಟಡಿ ಮಾಡಿದಾಗ ಯಾರ್ಯಾರ ಮನೆಯಲ್ಲಿ ಕರೆಂಟ್ ಇಲ್ಲ, ಓದಲಿಕ್ಕೆ ಸರಿಯಾದಂತ ವ್ಯವಸ್ಥೆಗಳಿಲ್ಲ, ಇದನ್ನೆಲ್ಲ ಮನನ ಮಾಡಿ ದಾನಿಗಳ ಸಹಕಾರದಿಂದ ನಾವು ವ್ಯವಸ್ಥೆಯನ್ನ ಮಾಡುವಂಥದ್ದು ಇನ್ನೊಂದು ಅಂಶಗಳು. ಮನೆಯಲ್ಲಿ ಸ್ವಚ್ಛವಾಗಿ ಇದ್ದುಕೊಂಡು ಬೆಳಕಿನ ರೂಪದಲ್ಲಿ ಓದಲಿಕ್ಕೆ ಸಹಾಯ ಆದ್ರೆ ಆ ಮಗು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತದೆ ಅನ್ನುವಂಥದ್ದನ್ನ ನಾನು ಮೊದಲನೇ ವರ್ಷದಲ್ಲಿ ಕಂಡುಕೊಂಡೆ. ಅದು ಪ್ರತಿ ವರ್ಷವೂ ಕೂಡ ಮುಂದುವರಿಯಿತು. ಒಂದು ಬೆಳಕನ್ನ ಕೊಡಬೇಕು, ಒಂದು ಟೇಬಲ್ ಚೇರ್ ಅನ್ನ ಕೊಡಬೇಕು. ಆ ನಿಟ್ಟಿನಲ್ಲಿ ಅವರು ಅಲ್ಲಿ ಕೂತು ಓದ್ತಾರೆ. ಅವಾಗ ಹೆಡ್ ಮಾಸ್ಟರ್ ಇಷ್ಟೆಲ್ಲ ಮಾಡಿದ್ದಾರೆ, ನಾನು ಕಲಿಬೇಕು, ನಾನು ಅಂಕವನ್ನ ತೆಗಿಬೇಕು ಅಂತ ಹೇಳುವಂತ ನಿಟ್ಟಿನಲ್ಲಿ ಆ ಮಕ್ಕಳು ಪ್ರಾಮಾಣಿಕ ಪ್ರಯತ್ನ ಪಡ್ತಾರೆ. ಅವರಲ್ಲಿ ಒಂದು ಹಠ ಸಾಧನೆ ಬರ್ತದೆ. ಈ ನಿಟ್ಟಿನಲ್ಲಿ ಈ ಒಂದು ಗುರಿಯನ್ನ ನಮಗೆ ಸಾಧಿಸಲಿಕ್ಕೆ ಆಗಿದೆ. ಅದರಲ್ಲೂ ಮುಖ್ಯವಾಗಿ ನಾವು ಹೇಳುವಂತದ್ದು ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿಯವರು, ಬೋರ್ಡ್ನವರು ಅಂತ ನಾವು ಹೇಳ್ತೇವೆ. ಇವರು ಕೊಡಮಾಡ್ತಕ್ಕಂಥ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ವಿಶಿಷ್ಟ ಶ್ರೇಣಿಯಲ್ಲಿ ಪಾಸ್ ಆದವರಿಗೆ 17,500 ರೂಪಾಯಿಯನ್ನ ಕೊಡುವಂತದ್ದು ಮತ್ತು ಫಸ್ಟ್ ಕ್ಲಾಸ್ ಬಂದವರಿಗೆ 12,500 ರೂಪಾಯಿಯನ್ನ ಕೊಡ್ತಾ ಇದೆ. ಇದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಈ ವಿದ್ಯಾಸಂಸ್ಥೆಯ ಮಕ್ಕಳು ಹೆಚ್ಚಿನ ಸದುಪಯೋಗವನ್ನು ಪಡಿಸಿಕೊಂಡದ್ದು ನನ್ನ ಗಮನಕ್ಕೆ ಬಂದಿರುವಂಥದ್ದು. ಹಾಗಾಗಿ ಅದು ಕೂಡ ಒಂದು ಹೆಮ್ಮೆಯ ವಿಚಾರಗಳೇ. ಈ ನಿಟ್ಟಿನಲ್ಲಿ ಮಕ್ಕಳಿಗೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಒಂದು ಸಂಸ್ಥೆ ಕಲ್ಪಿಸಿದ್ರೆ ಮಕ್ಕಳು ಸರ್ವತೋಮುಖ ಅಭಿವೃದ್ಧಿಯೊಂದಿಗೆ ತಮ್ಮ ಫಲಿತಾಂಶವನ್ನು ಉತ್ತಮಗೊಳಿಸಿ ಸಂಸ್ಥೆಗೆ ಕೂಡ ಹೆಸರನ್ನ ತರಲಿಕ್ಕೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನ ನಾವು ತಿಳ್ಕೊಂಡೆವು. ಅದೇ ರೀತಿಯಲ್ಲಿ ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಒಂದು ಮನೆಯನ್ನ ಕಟ್ಟಿಸಿಕೊಟ್ಟಂತ ನಾವಲ್ಲ, ಆದರೆ ವ್ಯವಸ್ಥೆಯನ್ನ ಮಾಡಿ ದಾನಿಗಳ ಸಹಕಾರ, ಅದರಲ್ಲೂ ನನ್ನ ಹಿರಿಯ ವಿದ್ಯಾರ್ಥಿಗಳು, ಅದರಲ್ಲೂ ಮೊಂಟೆಬೊದವಿನ 2-3 ವಿದ್ಯಾರ್ಥಿಗಳು ನಾನೇನು ಕೊಡಬೇಕು ಅನ್ನುವಂಥದ್ದನ್ನ ಕೇಳಿ ಹಣವನ್ನ ಕೊಟ್ಟು ಆ ಹಣದಲ್ಲಿ, ಅಂದ್ರೆ ಅವರೊಬ್ರು ಮಾತ್ರ ಅಲ್ಲ, ಎಲ್ಲ ಪಾಪೆ ಮಜ್ಜಲ್ನ ಹಿರಿಯ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ಮಕ್ಕಳು ಕೂಡ ಒಂದು ಸಂದೇಶವನ್ನು ಕಳಿಸಿದಾಗ ಎಲ್ಲದಕ್ಕೂ ಕೂಡ ಸಹಕಾರವನ್ನು ಕೊಟ್ಟವರು ಗೌರವಾನ್ವಿತರು.
ಈ ನಿಟ್ಟಿನಲ್ಲಿ ಆ ಮಗುವಿಗೆ ಅದೊಂದು ಸಾಧ್ಯ ಆಗಿದೆ. ಯಾಕೆ ಅದು ಬಂತು ಅಂತ ಹೇಳಿದ್ರೆ, ಸೋಲಾರ್ ಲ್ಯಾಂಪ್ ಅನ್ನ ಕೊಡ್ಲಿಕ್ಕೆ ಹೋಗುವಾಗ ಆ ಸೋಲಾರ್ ಲ್ಯಾಂಪ್ ಅನ್ನ ಅಲ್ಲಿ ಇಡ್ಲಿಕ್ಕೆ ಜಾಗ ಇರಲಿಲ್ಲ. ಅಲ್ಲಿ ತಟ್ಟಿ ಮಡಲ್ ಹಾಕಿದಂತ ಒಂದು ಇದರಲ್ಲಿ ಅದನ್ನು ಸಿಕ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿ ಸೋಲಾರ್ ಲ್ಯಾಂಪಿನವ್ರು ಹೇಳಿದಾಗ ಆ ಮನಸ್ಸಿಗೆ ಬಂದದ್ದು ಏನಾದರೂ ಒಂದು ಸಿಮೆಂಟ್ ಸೀಟ್ ಹಾಕಿ ಆದರೂ ಕೂಡ ಮಾಡಿ ಕೊಡಬೇಕು ಅಂತ. ಅದಕ್ಕೆ ಅಕ್ಷರ ಅಂತ ಹೇಳುವಂತ ಹೆಸರನ್ನ ಕೊಟ್ಟು ಆ ಮಗುವಿಗೆ ಚೆನ್ನಾದಂಥ ಅಕ್ಷರಗಳು ಬರಲಿ ಅಂತ ಹೇಳುವಂತ ನಿಟ್ಟಿನಲ್ಲಿ ಒಂದು ಸುಂದರವಾದಂತಹ ಸೂರನ್ನ ಮಾಡಿಕೊಟ್ಟಂತ ಒಂದು ಮನಸ್ಸಿಗೆ ತೃಪ್ತಿ ನಮಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಈ ಒಂದು ಅದೇ ರೀತಿಯಲ್ಲಿ ಈ ಎಲ್ಲ ಫಲಿತಾಂಶಗಳು ಬರಲಿಕ್ಕೆ ನಾನೀಗ ತಾನೇ ಹೇಳಿದಾಗೆ ನನ್ನ ಗೌರವಾನ್ವಿತ ಇಲಾಖಾ ಅಧಿಕಾರಿಗಳಾಗಿರ್ತಕ್ಕಂಥ ಶಶಿಧರ್ ಸರ್ ಅವರು ಇಲ್ಲಿ ಕೂತ್ಕೊಂಡಿದ್ದಾಗಲೇ ನನಗೆ ಸಹ ನಿರ್ದೇಶಕರು ವಾಲ್ಟರ್ ಡಿಮೆಲ್ಲೋ ಸರ್ ಅವರು ಅವಾಗ DDPI ಆಗಿದ್ದು, ಅವರ ಫೋನ್ ಬಂತು, ನಿಮ್ಮ ನಿವೃತ್ತಿ ಜೀವನ ಯಶಸ್ವಿ ಆಗ್ಲಿ ಅಂತ ಹೇಳಿ. ಮೊನ್ನೆ ಮನೆಗೆ ಬಂದು ನನಗೆ ಯಶಸ್ಸನ್ನ ಹಾರೈಸಿದಂತ ಗೌರವಾನ್ವಿತರು. ಅವರು ಕೂಡ ಈ ಒಂದು ಫಲಿತಾಂಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಮನೆ ಭೇಟಿ ಇರ್ಬೋದು, ರಾತ್ರಿ ಶಾಲೆ ಇರ್ಬೋದು, ಅದೇ ರೀತಿಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಏನು ಸಮಸ್ಯೆ ಇದೆ ಅವಾಗ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಮೀನಾಕ್ಷಿ ಮಂಜುನಾಥ್ ಮೇಡಮ್ ಅವರು ಅವರ ಆ ಒಂದು ನಿಧಿಯಿಂದ SC/ST ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಸ್ ಪುಸ್ತಕಗಳನ್ನ ಪರೀಕ್ಷೆಗೆ ಬರೀಲಿಕ್ಕೆ ನಮಗೆ ವ್ಯವಸ್ಥೆಯನ್ನು ಮಾಡಿಕೊಟ್ಟವರು. ಅಂದ್ರೆ ಇದೆಲ್ಲ ಯಾಕೆ ನೆನಪಿಸ್ತೇನೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ಕೂಡ ಒಂದು ಅಂಶಗಳು ಈ ಫಲಿತಾಂಶದ ವಿಚಾರದಲ್ಲಿ ಇವೆ ಅನ್ನುವುದಕ್ಕೆ. ಅದೇ ರೀತಿಯಲ್ಲಿ ಮಿಷನ್ 95+ ಅನ್ನುವಂತ ಒಂದು ಹೊಸ ವ್ಯವಸ್ಥೆಯನ್ನ ನಮ್ಮ ಶಶಿಧರ್ ಸರ್ ಇಲ್ಲಿ ಮಾಡಿಕೊಟ್ರು. ಅದರ ಒಟ್ಟಿಗೆ ನಾನು ಬೆನ್ನೆಲುಬಾಗಿ ಕೆಲಸವನ್ನ ಮಾಡಿದ್ದೆ. ನನಗೆ ಅವಾಗ ಒಂದು ಪೂರಕ ಆದದ್ದು ಅಥವಾ ಪ್ರಯೋಜನ ಆದದ್ದು ಏನು ಅಂತ ಹೇಳಿದ್ರೆ, ನಾನು ಅವಾಗ ಪುತ್ತೂರಲ್ಲಿ ಒಬ್ಬಂಟಿಗನಾಗಿದ್ದೆ. ಅಂದ್ರೆ ನಮ್ಮ ಮಿಸಸ್ ಅಥವಾ ಮಗ ಅಲ್ಲಿ ಮಂಗಳೂರು ಮುಖ್ಯ ವೈದ್ಯಕೀಯ ಕಾಲೇಜಲ್ಲಿ ಕಲಿತಾ ಇದ್ದ. ಅವಾಗ ನನ್ನೊಟ್ಟಿಗೆ ಸಹಕಾರ ಕೊಟ್ಟವರು ನನ್ನ ಶಶಿಧರ್ ಸರ್ ಅವರು. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇದರ ಬಗ್ಗೆ ರೂಪುರೇಖೆಗಳನ್ನು ಹಂಚಿಕೊಳ್ಳುವುದಕ್ಕೆ ಸಹಾಯ ಆಗ್ತಾ ಇತ್ತು. ಅವಾಗ ಈ ಮಿಷನ್ 95 ಅನ್ನುವಂಥದ್ದು ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿದಾಗ ರಾಷ್ಟ್ರ ಪ್ರಶಸ್ತಿ ಬಂತದಕ್ಕೆ. ಈ ಮಿಷನ್ 95+ ಅನ್ನುವಂಥದ್ದು ಏನು ಅನ್ನುವಂಥದ್ದು ಅವಾಗ ನಮಗೆ ಆದಂತ ಸಂತೋಷಗಳು ಅಷ್ಟಿಷ್ಟಲ್ಲ. ಯಾಕಂತ ಹೇಳಿದ್ರೆ ಈ ಒಂದು ಸಣ್ಣ ಗ್ರಾಮೀಣ ಪ್ರದೇಶದಿಂದ ಪ್ರಾರಂಭ ಆದದ್ದು ಅಲ್ಲಿಯವರೆಗೆ ಮಿಟ್ಟಿ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ನಾವು ಡಿಸ್ಟಿಂಕ್ಷನ್ ಅಥವಾ ಫಸ್ಟ್ ಕ್ಲಾಸ್ ಈ ರೀತಿಯದನ್ನ ನೋಡ್ಲಿಲ್ಲ. ಅಲ್ಲಿ 0 to 35 35 ಅಂಕಗಳನ್ನ ಪಡೆಯುವಂತ ಮಕ್ಕಳನ್ನ ಸಮಾಜಕ್ಕೆ ಪಾಸ್ ಮಾಡಿಸುವಂತ ವ್ಯವಸ್ಥೆಗಳು ಹೇಗೆ ಅನ್ನುವಂಥದ್ದನ್ನ ತೋರಿಸಿಕೊಡ್ತಕ್ಕಂಥ. ಇದಕ್ಕೆ ಅಲ್ಲಿ ನಮ್ಮ ಸರ್ ಹತ್ರ ಕೇಳಿದಾಗ ಅವರು ಕೊಟ್ಟಂತ ಉತ್ತರ ಇದು. ಇದಕ್ಕೆ ಅಲ್ಲಿ ಮನ್ನಣೆ ಸಿಕ್ಕಿ ಈ ಒಂದು ಪ್ರಶಸ್ತಿಗಳು ಸಿಕ್ಕಿತು ಅಂತ ಅವರು ಹೇಳಿರ್ತಕ್ಕಂಥ ಮಾತು. ಹಾಗಾಗಿ ಯಾವುದೇ ವಿಚಾರಗಳಿರ್ಲಿ, ನಾವು ತಮ್ಮನ್ನ ತಾವು ತೊಡಗಿಸಿಕೊಂಡಾಗ ಎಲ್ಲ ಕೆಲಸ ಕಾರ್ಯಗಳು ಉತ್ತಮ ರೀತಿಯಲ್ಲಿ ನಡೀತೇವೆ. ಈಗೆಲ್ಲ ತಮ್ಮ ಪ್ರಾಮಾಣಿಕ ಕರ್ತವ್ಯವನ್ನ ನಾವು ಮಾಡಿದ್ದೇವೆ ವಿನ ಸುಮಾರು 36 ವರ್ಷ 8 ತಿಂಗಳ ಅವಧಿ, ಸುಮಾರು 37 ವರ್ಷ ಅವಧಿ ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ನಾವು ಪ್ರಾಮಾಣಿಕ ಕರ್ತವ್ಯವನ್ನ ಮಾಡಿದ್ದೇವೆ. ಹಾಗಾಗಿ ಅಂದ್ರೆ ಯಾಕೆ ನಾನು ಕರ್ತವ್ಯವನ್ನು ಒತ್ತಿ ಹೇಳ್ತೇನೆ ಅಂತ ಹೇಳಿದ್ರೆ, ಶಿಕ್ಷಕ ವೃತ್ತಿ ಅಂತ ಹೇಳುವಂಥದ್ದು ಅಂದ್ರೆ ಶಿಕ್ಷಕರು ಅಥವಾ ಸರ್ಕಾರಿ ಹುದ್ದೆಯಲ್ಲಿ ಇರುವವರು ಅಂತ ನಾವು ಹೇಳ್ಬೋದು. ನಾವು ನಮ್ಮ ಕರ್ತವ್ಯವನ್ನ ಪ್ರಾಮಾಣಿಕವಾಗಿ ಮಾಡ್ತೇವೆ. ನಾವು ತಿಂಗಳ ಕೊನೆಗೆ ಸಂಬಳವನ್ನ ತಗೊಳ್ತೇವೆ. ಸೇವೆ ಅನ್ನುವಂಥದ್ದು ಏನನ್ನು ಬಯಸದೆ, ಈಗ ಗೌರವಾನ್ವಿತ ಜನಪ್ರತಿನಿಧಿಗಳಿರ್ಬೋದು, ಅವರು ತಮ್ಮ ಸೇವೆಯನ್ನ 24 ಗಂಟೆಯೂ ಕೂಡ ಮಾಡ್ತಾರೆ. ಅವರು ಏನನ್ನು ಬಯಸುವುದಿಲ್ಲ, ಅವರು ತಮ್ಮ ನಿಸ್ವಾರ್ಥ ಸೇವೆಯೊಂದಿಗೆ ತಮ್ಮ ಕಾರ್ಯ ಪ್ರವೃತ್ತರಾಗ್ತೇವೆ. ನಾವು ತಿಂಗಳ ಕೊನೆಗೆ ನಾವು ಸಂಬಳ ಬರ್ತದೆ ಅನ್ನುವಂತ ಆ ಒಂದು ಇದು ನಮ್ಮ ಮನಸ್ಸಲ್ಲಿ ಇರ್ತದೆ. ನಮ್ಮದು ಕರ್ತವ್ಯ. ನಾನು ಈ ವಿಚಾರವನ್ನ ಹೇಳಿದಾಗ 2003ರಲ್ಲಿ ಸದಾನಂದ ಪೂಂಜ ಸರ್ ಅವರಿದ್ರು, ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ರು, ಅಜಾನ್ ಬಾವು. ಅವರು ನನ್ನನ್ನು ಸನ್ಮಾನಿಸಿ ಮಾತಾಡಿದ್ರು. ನಾನು ಮಾತಾಡಿದೆ. ನಾನು ಈ ವಿಚಾರವನ್ನ ಹೇಳಿದಾಗ ಅವರು ಎದ್ದು ನಿಂತಾಗ ನನಗೆ ಭಯ ಆಯಿತು. ಅವರೆಲ್ಲ ಅಧಿಕಾರಿಗಳಿಗೂ ಕೂಡ ಕಟಕ್ ಹೇಳುವಂತವರು. ನಾನು ಒಮ್ಮೆ ಬೆವರು ಸುರಿಯಿತು. ಯಾಕಂತ ಹೇಳಿದ್ರೆ ಅವರೇನಾದ್ರೂ ಮಾತಾಡ್ತಾರೆ ಅಂತೇಳಿ. ಅವಾಗ ಅವರು ಹೇಳಿರ್ತಕ್ಕಂಥ ಮಾತು, ಮಾಸ್ಟ್ರೇ, ನಿಮ್ಮಿಂದ ನಾನು ಒಂದು ಅಂಶವನ್ನ ತಿಳ್ಕೊಂಡೆ, ಕರ್ತವ್ಯ ಮತ್ತು ಸೇವೆಗೆ ಇರುವಂತ ವ್ಯತ್ಯಾಸ ಏನು ಅನ್ನುವಂಥದ್ದನ್ನ. ಹಾಗಾಗಿ ಅದಕ್ಕೆ ನಿಮಗೆ ಒಂದು ಅಭಿನಂದನೆಗಳು ಅಂತ ಹೇಳಿದ್ರು.
ನಾವು ಅಂದ್ರೆ ನಮ್ಮ ಶಿಕ್ಷಕ ವೃತ್ತಿ ಯಾವುದಾದ್ರೂ ಪ್ರಶಸ್ತಿ ಬಂದಾಗ ಅವರ ಸೇವೆಯನ್ನ ಗುರುತಿಸಿ ಅಂತ ಹೇಳ್ತೇವೆ. ನಮ್ಮ ಕರ್ತವ್ಯವನ್ನ ಗುರುತಿಸಿ ಇಲಾಖೆ ನಮಗೆ ಗೌರವವನ್ನ ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಪಯಣದಲ್ಲಿ ಇದ್ದೆವು. ಅನೇಕ ಇಲಾಖಾ ಅಧಿಕಾರಿಗಳನ್ನ ಅಂದ್ರೆ ವಲಯ ಶಿಕ್ಷಣಾಧಿಕಾರಿಗಳು ಅನ್ನುವಂಥ ಹುದ್ದೆ 97, 98ನೇ ಇಸ್ವಿಯಲ್ಲಿ 94, 95 ಅದರ ನಂತರ ಬಂದಿರತಕ್ಕಂಥದ್ದು. ಆಮೇಲೆ ಮೊದಲು AEO ಹೀಗೆ ಇದ್ರು, ಆಮೇಲೆ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು, ಆಮೇಲೆ BO ವಲಯ ಶಿಕ್ಷಣಾಧಿಕಾರಿಗಳಾಗಿ ನಮಗೆ ನೆನಪಿರತಕ್ಕಂಥ ಎಲ್ಲರನ್ನ ಕೂಡ ನಾನು ಗೌರವಿಸ್ತೇನೆ. ಬಸವೇಗೌಡ ಸರ್ ಇರ್ಬೋದು, ಅವರು JD ಆಗಿ ನಿವೃತ್ತಿ ಆದರು. ಶಂಕರನಾರಾಯಣ ಭಟ್ ಇದ್ರು, ಅವರು ಶಿಸ್ತಿನ ಸಿಪಾಯಿ ಆಗಿ ಮಂಟಪದ ಹೈಸ್ಕೂಲಲ್ಲಿ KES HM ಆಗಿ ನನಗೆ ಗೌರವವನ್ನು ಕೊಡ್ತಕ್ಕಂಥ ಗೌರವಾನ್ವಿತರು. ಅವರು BO ಆಗಿ ರಿಟೈರ್ಡ್ ಆದರು. ಅದೇ ರೀತಿಯಲ್ಲಿ ಪುತ್ತೂರಿಗೆ ಬಂದಾಗ ಶಿವರಾಮ ಸರ್ ಇರ್ಬೋದು, ಅವರು ಮೊನ್ನೆ ನನ್ನನ್ನು ಅಭಿನಂದಿಸಿದ್ರು. ಅದೇ ರೀತಿಯಲ್ಲಿ ಶೇಷಸಾಯನ್ ಸರ್, ನಾವು ಒಮ್ಮೆ ಸಹೋದ್ಯೋಗಿ ಮಿತ್ರರಾಗಿದ್ದೆವು ಮಂಟಪದವಲ್ಲಿ. ಶೇಷಸಾಯನ್ರು ಮತ್ತು ನಾನು ಒಟ್ಟಿಗೆ 3 ವರ್ಷಗಳಷ್ಟು ಸಹೋದ್ಯೋಗಿ ಮಿತ್ರರು. ಅದೇ ರೀತಿಯಲ್ಲಿ ಆಮೇಲೆ ನಮ್ಮ ಶಶಿಧರ್ ಸರ್ ಹೋದ ಮೇಲೆ ಆಮೇಲೆ ಲೋಕೇಶ್ ಸರ್ ಬಂದ್ರು, ಸುಕನ್ಯಾ ಮೇಡಮ್ ಬಂದ್ರು. ಅದೇ ರೀತಿಯಲ್ಲಿ ವಾಲ್ಟರ್ ಡಿಮೆಲ್ಲೆ ಸರ್ ಕೂಡ ಇಲ್ಲಿ BO ಆಗಿದ್ರು. ಹೀಗೆ ಹಲವು ಅಧಿಕಾರಿಗಳ ಅಡಿಯಾಳಾಗಿ ಅವರ ಹೇಳಿದಂತ ಮಾತಿಗೆ ಬದ್ಧನಾಗಿ ಎಲ್ಲ ಇಲಾಖೆಯ ಕೆಲಸಗಳನ್ನ ಶಿಸ್ತುಬದ್ಧವಾಗಿ ನಿಯಮಕ್ಕೆ ಅನುಸಾರವಾಗಿ ಮಾಡಿಕೊಟ್ಟಿರ್ತಕ್ಕಂಥ ಹೆಮ್ಮೆ ನಮ್ಮ ಮೇಲಿದೆ. ಹಾಗೆ ಈಗ 2 ವರ್ಷದ ಅವಧಿಯಲ್ಲಿ ಇಲಾಖಾ ಅಧಿಕಾರಿಗಳಾಗಿ ಲೋಕೇಶ್ ಸಿ ಹೋದ ಮೇಲೆ ನಮ್ಮ ಲೋಕೇಶ್ ಸರ್ SR ಅವರು ಬಂದರು. ಶಿಸ್ತಿನ ಸಿಪಾಯಿಯಾಗಿ ಮೌನದಿಂದ ಎಲ್ಲವನ್ನ ನಡೆಸಿಕೊಡ್ತಕ್ಕಂಥ ಗೌರವಾನ್ವಿತ ಅಧಿಕಾರಿ ಅಂತ ಹೇಳಿದ್ರೆ ನಮ್ಮ ಲೋಕೇಶ್ ಸರ್ ಅವರು. ಯಾಕಂತ ಹೇಳಿದ್ರೆ ಪುತ್ತೂರು ತಾಲೂಕಲ್ಲಿ ನಾವು ಜಿಲ್ಲೆಯಲ್ಲಿ ಪ್ರಥಮ ಸ್ಥಾನಿಯಾಗಿ ಬರಲಿಕ್ಕೆ ಕಾರಣೀಭೂತರಾಗಿದ್ದಾರೆ. ಹಾಗಾಗಿ ಅವರಿಗೆ ನನ್ನ ಈ ನಿವೃತ್ತಿ ಜೀವನದ ಸಂದರ್ಭದಲ್ಲಿ ನಾನು ಅವರಿಗೆ ಪ್ರತ್ಯೇಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ದಿನ ನನ್ನ ಮೇಲೆ ಪ್ರೀತಿ ಇಟ್ಟು ಎಲ್ಲರೂ ಕೂಡ ಪ್ರೀತಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಪ್ರೀತಿ ಒಂದೇ ನಮಗೆ ಶಾಶ್ವತವಾಗಿ ಉಳಿಯುವಂಥದ್ದು. ಹಾಗಾಗಿ ಸಹೋದ್ಯೋಗಿ ಮಿತ್ರರಿಂದ ಹಿಡಿದು ನನ್ನ ಎಲ್ಲ ಪುತ್ತೂರು ತಾಲೂಕಿನ ಎಲ್ಲ ಸಂಘದ ಸದಸ್ಯರಿರ್ಬೋದು, ಅದೇ ರೀತಿಯಲ್ಲಿ ಎಲ್ಲ ನನ್ನ ಪ್ರೀತಿಯ ಹಿತೈಷಿಗಳಿರ್ಬೋದು, ಪಾಪೆಮಜಲ್ಲಿನ ಎಲ್ಲ ವಿದ್ಯಾಸಂಸ್ಥೆ ಅಥವಾ ಅಲ್ಲಿಯ SDMC, ಅದೇ ರೀತಿಯಲ್ಲಿ ಊರಿನ ಎಲ್ಲ ಗಣ್ಯರಿರ್ಬೋದು. ಅದಕ್ಕಿಂತಲೂ ಹೆಚ್ಚಾಗಿ ನನ್ನ ಮೇಲೆ ಪ್ರೀತಿ ಇರತಕ್ಕಂಥ ನನ್ನ ರಾಧಾಕೃಷ್ಣ ಬೋರ್ಕರ್ ಸರ್ ಅವರು ಇವತ್ತು ಅಂತೇಳಿ ಅಲ್ಲ, ಪ್ರೀತಿಯ ಗುರುಗಳೇ ಅನ್ನುವಾಗಿ ಸಂಬೋಧಿಸಲ್ಪಡುವಂತ ಹಿರಿಯರು ಅವರು ಯಾವಾಗ ನೋಡಿದ್ರು ಕೂಡ ನಮ್ಮ ಮೇಲೆ ಪ್ರೀತಿ ಇಟ್ಟು ಗೌರವವನ್ನು ಕೊಡ್ತಕ್ಕಂಥ ಗೌರವಾನ್ವಿತರು. ಅದೇ ರೀತಿಯಲ್ಲಿ ನಮ್ಮ ವಿಠಲಣ್ಣನವರು, ನಾನು ಯಾವಾಗಲೂ ಕೂಡ ಹಿರಿಯರನ್ನ ಗೌರವಿಸಿದರೆ ದೇವರನ್ನ ಕಂಡ ಫಲ ಅಂತೇಳಿ ನಾನಿಲ್ಲಿ ಗೌರವಿಸಿರ್ತಕ್ಕಂಥದ್ದು ಒಂದು ವಿಠಲ್ ರೈ ಬೈಲಾಡಿ, ಇನ್ನೊಬ್ಬರು ಈಗ ತಾನೇ ಅಸ್ತಂಗತ ಆಗಿದ್ದಾರೆ ನಮ್ಮ ಪಾಪೆನಡ್ಕ ದೇರಣ್ಣ ರೈಯವರು. ಅವರ ಮಾತು ಅಂದ್ರೆ ಮಾತು ಅಂತ ಹೇಳುವಂಥದ್ದು, ಮಾತಿನಲ್ಲಿ ಏನೆಲ್ಲ ಅಂಶಗಳು ಏನೆಲ್ಲ ಆಶೀರ್ವಾದಗಳು ಇದೆ ಅನ್ನುವಂಥದ್ದನ್ನ ನಾವು ಅವರಿಂದ ತಿಳ್ಕೊಳ್ಬೇಕಾಗ್ತದೆ, ಈ ಹಿರಿಯರಿಂದ. ಹಾಗಾಗಿ ನಾನು ಆ 2 ಗೌರವಾನ್ವಿತರನ್ನು ಈ ಸಂದರ್ಭದಲ್ಲಿ ವಿಠಲಣ್ಣನ ಆಶೀರ್ವಾದವನ್ನು ಪಡ್ಕೊಂಡಿದ್ದೇವೆ. ಅಂದ್ರೆ ಎಲ್ಲರ ಹಿರಿಯರನ್ನ ಕಂಡಾಗ ದೇವರನ್ನ ಕಂಡ ಫಲ ಅಂತ ಹೇಳುವಂಥದ್ದು ನಮ್ಮ ನೆನಪಿಗೆ ಬರ್ತದೆ. ಆ ಒಂದು ನೆಲೆ ನಮ್ಮಲ್ಲಿ ಇದ್ದ ಕಾರಣ ನಮಗಿಷ್ಟು ಪ್ರೀತಿಯ ಒಂದು ಬಂದಿರುವಂಥದ್ದು. ಹಾಗಾಗಿ ಎಲ್ಲರನ್ನ ಮಗದೊಮ್ಮೆ ನಾನು ನೆನಪಿಸಿಕೊಂಡು ನನಗೆ ಗೌರವಪೂರ್ವಕವಾಗಿ ಅಭಿನಂದಿಸಲ್ಪಟ್ಟ ನನ್ನ ಎಲ್ಲ ಪ್ರೀತಿಯ ಸಹೋದ್ಯೋಗಿಗಳು. ಹಾಗೆ ಇನ್ನೊಂದು ನಾವು ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮುಖ್ಯ ಶಿಕ್ಷಕರ ಸಂಘ ಅನ್ನುವಂಥದ್ದು ನನಗೆ ಫುಲ್ ಅಂದ್ರೆ ಸಂಪೂರ್ಣವಾಗಿ ನನ್ನ ದಿವಾಕರಾಚಾರ್ಯ ಸರ್ ಇದ್ದಾರೆ, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರು. ಅವರು ಮುಖ್ಯ ಶಿಕ್ಷಕರಾಗಿದ್ದುಕೊಂಡು ಅವರ ಕೆಳಗೆ ನಾನು ಇದ್ದೆ ಮುಖ್ಯ ಶಿಕ್ಷಕನಾಗಿ. ಆಮೇಲೆ ಮುಖ್ಯ ಶಿಕ್ಷಕರ ಹುದ್ದೆ ನೀವು ಅಧ್ಯಕ್ಷ ಆಗಬೇಕು ಅಂತ ಹೇಳಿದ್ರು. ಹೀಗೆ ಅದರಲ್ಲೂ ಕೂಡ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದೀರಾ. ಹೀಗಿರುವಂತ ನನ್ನ ಮುಖ್ಯ ಶಿಕ್ಷಕರ ಸಂಘದ ಸದಸ್ಯರು ಕೂಡ ನಮ್ಮೊಂದಿಗಿದ್ದುಕೊಂಡು ಪ್ರೀತಿಯಿಂದ ನಮ್ಮನ್ನ ಗೌರವಿಸಿದ್ದೀರಾ. ನಿಮಗೂ ಕೂಡ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಇನ್ನು ಕೊನೆಯದಾಗಿ ನಾನು ಈ ಸಭಾಂಗಣದ ಬಗ್ಗೆ ಒಂದೆರಡು ಮಾತು ಹೇಳಲೇಬೇಕು. ನನಗೆ ಇಲ್ಲಿಗೆ ಬಂದಾಗ ಮಕ್ಕಳ ಅಭಿವೃದ್ಧಿಯನ್ನ ಕೇವಲ ಕಲಿಕೆಯ ದೃಷ್ಟಿಯಲ್ಲಿ ಮಾತ್ರ ಕೊಟ್ಟರೆ ಸಾಲದು, ಅವರನ್ನ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಅವರ
ಸಹಪಠ್ಯ ಚಟುವಟಿಕೆಗಳಲ್ಲಿ ಅವರನ್ನು ತೊಡಗಿಸಿಕೊಳ್ಬೇಕು ಅಂತ ಹೇಳುವಂತಹ ಒಂದು ಇದು ಕಂಡಿತು. ಇಲ್ಲಿ ಜಾಗ ಇಲ್ಲ, ಕೇವಲ 3 ಕೊಠಡಿಗಳು, ಅದೇ ರೀತಿಯಲ್ಲಿ ಒಂದು ಸ್ಟಾಫ್ ರೂಮ್. ಆ ಸ್ಟಾಫ್ ರೂಮ್ ಅಲ್ಲಿ ಎಲ್ಲವೂ ಕೂಡ ಲ್ಯಾಬ್, ಕ್ರೀಡಾ ಕೊಠಡಿ, ಆಫೀಸ್ ರೂಮ್, ಮುಖ್ಯಸ್ಥರದ್ದು, ಸಹೋದ್ಯೋಗಿಗಳ ಕೊಠಡಿ ಎಲ್ಲವೂ ಕೂಡ ಒಂದೇ ಕೊಠಡಿಯಲ್ಲಿ ಇತ್ತು. ಆಗ ಕಂಡದ್ದು ಒಂದು ಹಾಲ್ ಮಾಡಿದ್ರೆ ಏನು ಅಂತ ಹೇಳುವಂಥದ್ದು. ಇದಕ್ಕೆ ಊರವರ ಸಹಕಾರ 100ಕ್ಕೆ 100. ಆದರೆ ಸಾಧಾರಣ ಕಾರವಾರದಿಂದ ಹಿಡಿದು ಮಡಿಕೇರಿಯವರೆಗೆ ನನ್ನ ಆತ್ಮೀಯರು ಯಾರಿದ್ದಾರೋ ಎಲ್ಲರನ್ನ ತಾನು ತೊಡಗಿಸಿಕೊಂಡು ನಮ್ಮ ಹೀಗೆ ಇದೆ ಅವರನ್ನ ಇಲ್ಲಿಗೆ ಕರೆಸಿ ಇಲ್ಲಿಯ ಎಲ್ಲ ಚಿಂತನೆಯನ್ನು ಅವರಿಗೆ ಮೂಡಿಸಿ ಅವಾಗ ಅಂದ್ರೆ ಯಥಾನುಶಕ್ತಿ ಸಹಕಾರವನ್ನ ಕೊಟ್ಟ ಕಾರಣ ಈ ಒಂದು ಸುಂದರವಾದಂಥ ಸಭಾಂಗಣ ಇಲ್ಲಿ ನಿರ್ಮಾಣ ಆಗಿದೆ. ಅದೇ ರೀತಿಯಲ್ಲಿ ಈ ಎಲ್ಲವೂ ಕೂಡ ದೈವೇಚ್ಛೆ ಅಂತ ಹೇಳ್ತೇವೆ. ದೈವಿಕ ಶಕ್ತಿಗಳು ನಮ್ಮ ಮೇಲೆ ಪ್ರಭಾವವನ್ನು ಬೀರುವುದು ಅಂತ ಹೇಳುವಂಥದ್ದು ಈ ಸುಂದರವಾದಂಥ ಸಭಾಂಗಣ ನಡೆಯುವಂಥ ಸಂದರ್ಭದಲ್ಲಿ ನನಗೆ ಕಂಡುಕೊಂಡಂಥದ್ದು. ಕೊನೆಗೆ ಟೈಲ್ಸ್ ಹಾಕಬೇಕಿತ್ತು ಅಂತ ಹೇಳಿಕೊಂಡಾಗ ಅವಾಗ ಅದಕ್ಕಿಂತ ಮೊದಲೇ ಒಂದು ಪ್ರಶಸ್ತಿಗೆ ಪೇಪರಲ್ಲಿ ಆಯ್ಕೆ ಆಗಿ ಅಂದ್ರೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿತ್ತು. ರಾಜ್ಯ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ 1 ಲಕ್ಷದ ನಗದು ಬಹುಮಾನವನ್ನ ಕೊಡುವುದು ಎಂಬುದಾಗಿ. ಅದಕ್ಕೆ ತಮ್ಮ ಹೆಸರನ್ನ ಎಲ್ಲೂ ಕೂಡ ಇಲ್ಲಿ ಸೂಚಿಸಿಲ್ಲ. ಆದ್ರೆ ಬೇರೆಯವರು ಇಲ್ಲಿಯ ಸಂಸ್ಥೆ ಇಂಥವರು ಇದ್ದಾರೆ ಅನ್ನುವಂಥದ್ದನ್ನ ಸೂಚಿಸಿ ನಾನು ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದೇನೋ ಆ ಸಂಸ್ಥೆಗೆ ಹೋಗಿ ವಿಚಾರಿಸಿ ಅವರ ಅಭಿವೃದ್ಧಿಯ ಬಗ್ಗೆ ಕೇಳಿಕೊಂಡು ಈ ಒಂದು ಪ್ರಶಸ್ತಿಯನ್ನು ಆಯ್ಕೆ ಮಾಡಿದ್ರು. ವಿದ್ಯಾಮಾತಾ ಫೌಂಡೇಶನ್ ಟ್ರಸ್ಟ್ನವರು 1 ಲಕ್ಷ ರೂಪಾಯಿಯನ್ನ ನಗದು ರೂಪದಲ್ಲಿ ಕೊಟ್ಟು ಅದನ್ನ ಆ ಮೊತ್ತವನ್ನ ನಾನು ನಮ್ಮ ಈ ಒಂದು ಸಭಾಂಗಣಕ್ಕೆ ಒದಗಿಸಿಕೊಟ್ಟೆ. ಯಾಕೆಂತ ಹೇಳಿದ್ರೆ ನನಗೆ ಸುಂದರವಾದಂತ ಸಭಾಂಗಣ ಆಗಬೇಕು, ಮಕ್ಕಳು ಇದರಲ್ಲಿ ಕುಳಿತುಕೊಳ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅನ್ನುವಂಥದ್ದು ನನ್ನ ತೀರ್ಥರೂಪರ ಹೆಸರಲ್ಲಿ. ಅಂದ್ರೆ ನಾವು ಹೇಳ್ತೇವೆ ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ತಂದೆ ತಾಯಿ ಅಂತ ಹೇಳಿ. ಪ್ರತಿಯೊಂದು ಮಗುವಿಗೂ ಕೂಡ ನಾನು ಇವತ್ತಿನಿಂದ ಅಂತ ಹೇಳಿ ಅಲ್ಲ, ನಾನು ಸರ್ವಿಸ್ಗೆ ಜಾಯಿನ್ ಆದ ಅಂದಿನಿಂದ ಕಣ್ಣಿಗೆ ಕಾಣುವ ದೇವರು ತಂದೆ ತಾಯಿ, ಅವರನ್ನು ನಾವು ಪೂಜಿಸಬೇಕು, ಮತ್ತೆ ನಾವು ದೇವರನ್ನ ಪೂಜಿಸೋಣ ಅಂತೇಳಿ ಹಾಗೆ ಇದನ್ನ ನಂಬಿಕೊಂಡು ಬಂದಂತವ ನಾನು. ಈ ನಿಟ್ಟಿನಲ್ಲಿ ನಾನು ನಮ್ಮ ತೀರ್ಥರೂಪರ ಹೆಸರಲ್ಲಿ ಅದನ್ನ ಇದಕ್ಕೆ ದೇಣಿಗೆಯಾಗಿ ಕೊಟ್ಟೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ತೀರ್ಥರೂಪರು ಕೂಡ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾವು ಮನೆಯಲ್ಲಿ ಕೆಲಸ ಮಾಡಿ ಕೆಲಸಕ್ಕೆ ಇದಕ್ಕೆ ಸ್ಕೂಲಿಗೆ ಹೋದ್ರೆ ಅವರು ನನ್ನನ್ನ ಕರೆದು ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಿನಗೇನು ಕೆಲಸ ಅಂತ ಹೇಳಿ, ನಿನಗೆ ಸ್ಕೂಲಲ್ಲಿ ಇರ್ತಕ್ಕಂಥ ಬಡ ಮಕ್ಕಳಿಗೆ ಪಾಠ ಮಾಡುವಂತ ಕೆಲಸ. ನೀನು ಇಲ್ಲಿ ಈ ತೋಟದ ಕೆಲಸವನ್ನು ಬೆಳಿಗ್ಗೆ ಮಾಡಿ ಇನ್ನು ಹೋಗುದು ಬೇಡ. ನೀವು ಬೆಳಿಗ್ಗೆ ಎದ್ದು ನೀವು ಹೋಗಿ ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳಿ, ನೀವು ನಿಮ್ಮ ಮಕ್ಕಳನ್ನ ನೋಡಿಕೊಳ್ಳಿ, ಅವರಿಗೆ ಒಳ್ಳೆ ಅಂಕಗಳನ್ನು ಅಥವಾ ಅವರನ್ನು ಒಳ್ಳೆಯವರನ್ನಾಗಿ ಮಾಡಿದ್ರೆ ಅದು ನಿಮಗೆ ಒಳ್ಳೆಯದು ಅಂತ ಹೇಳುವಂತ ಮಾತು ನನಗೆ ನಮ್ಮ ತೀರ್ಥರೂಪರು ಹೇಳಿಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾನು 86ರಿಂದ ಇವತ್ತಿನವರೆಗೂ ಕೂಡ ಬೆಳಿಗ್ಗೆ 8-8:15 ಒಳಗೆ ನಾನು ಸ್ಕೂಲಲ್ಲಿ ಇರ್ತೇನೆ. ನಮ್ಮ ಮಕ್ಕಳಿಗೆ ಆ ಅವಧಿಯಲ್ಲಿ ನನ್ನಿಂದ ಏನು ಸಾಧ್ಯ ಆಗ್ತದೆ ಅದನ್ನ ನಾನು ಬೋಧನೆ. ಕೆಲವೊಂದು ದಿನ ಬೇರೆ ದಿನ ಇರ್ಬೋದು, 8 ಕಾಲಕ್ಕೆ ತಲುಪಲಿಕ್ಕೆ ಇಲ್ಲದೆ ದಿನವೂ ಇರ್ಬೋದು, ಕೆಲವೊಂದು ಕಾರಣಾಂತರ ಇರ್ಬೋದು. ಆದ್ರೆ ಹೆಚ್ಚಿನ ಸಮಯದಲ್ಲಿ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ನಾನು ಈ ಒಂದು ಇದರಲ್ಲಿ ತೊಡಗಿಸಿಕೊಂಡು ಮಕ್ಕಳಿಗೆ ಬೆಳಗಿನ ಆ ಅವಧಿಯಲ್ಲಿ ನಾವು ಪಾಠ ಬೋಧನೆಗಳನ್ನ ಮಾಡ್ತಾ ಇದ್ದೆವು. ಈ ಎಲ್ಲ ಅಂಶಗಳನ್ನ ಕ್ರೋಢೀಕರಿಸಿದಾಗ ನಮ್ಮ ಫಲಿತಾಂಶ ನಿರಂತರವಾಗಿ 100% ಫಲಿತಾಂಶ 8 ವರ್ಷಗಳ ಸತತ ಕಾಲ ಬಂದಿರುವಂತದ್ದು. ಹಾಗಾಗಿ ಈ ಒಂದು 100% ಫಲಿತಾಂಶವನ್ನ ತಂದುಕೊಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂತ ನನ್ನ ಆ ಸಮಯದೆಲ್ಲ ಪೋಷಕ ಮಿತ್ರರಿಗೆ, ಅದೇ ರೀತಿಯಲ್ಲಿ SDMC ಸದಸ್ಯರಿಗೆ, ಅದೇ ರೀತಿಯಲ್ಲಿ ಈ ಒಂದು ಸುಂದರವಾದಂತಹ ಸಭಾಂಗಣಕ್ಕೆ ಎಲ್ಲ ರೂಪದಲ್ಲೂ ಕೂಡ ಧನ ಸಹಾಯವನ್ನ ಕೊಟ್ಟಂತ ಗೌರವಾನ್ವಿತರು. ಮೊದಲನೇಯಾಗಿ ನಾನು ಇಲ್ಲಿ MRPL ಸೀತಾರಾಮಣ್ಣನವರಿದ್ದಾರೆ, ಅವರನ್ನ ನಾನು ಗುರುತಿಸಿ ಅಭಿನಂದಿಸಲೇಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಫಸ್ಟಿಗೆ 1 ಲಕ್ಷ ರೂಪಾಯಿಯನ್ನ ಇದಕ್ಕೆ ಈ ಸಂಸ್ಥೆಗೆ ಮಾಡಿ, ಮಾಸ್ಟರ್ ನಾವಿದ್ದೇನೆ, ಏನು ಕೊರತೆ ಆದ್ರೂ ನಾನಿದ್ದೇನೆ ಅಂತೇಳಿ. ಕೊರತೆ ಆದ್ರೂ ಕೂಡ ಅವರಲ್ಲಿ ಕೇಳಿಕೊಂಡಾಗ ಅವರಿಗೆ ನನಗೆ ಸಹಕಾರವನ್ನು ಕೊಟ್ಟವರು ಸೀತಾರಾಮರಯ್ಯ. ಇದು ಅವತ್ತಿನಿಂದ ಸೆಪ್ಟೆಂಬರ್ 8, 2017ರಿಂದ ಪ್ರಾರಂಭ ಆಗಿದೆ. ಈ ರೀತಿಯಾಗಿ ನಿರಂತರವಾದಂತಹ ಬೇರೆ ಬೇರೆ ಕೆಲಸ ಕಾರ್ಯಗಳು ಇಲ್ಲಿ ಬೇರೆ ಬೇರೆ ನನ್ನ ಹಿರಿಯ ವಿದ್ಯಾರ್ಥಿಗಳು ಇಲ್ಲಿ ಅವರನ್ನು ತೊಡಗಿಸಿಕೊಂಡು ನಮ್ಮ ಟೈಲ್ಸ್ ಹಾಕಿರುವಂಥದ್ದು ಇರ್ಬೋದು, ಆಮೇಲೆ ಅಡಿಗೆ ಕೋಣೆಗೆ ಟೈಲ್ಸ್ ಹಾಕಿರುವಂಥದ್ದು ಇರ್ಬೋದು, ಮಾಡುಗಳ ರಚನೆ ಇರ್ಬೋದು, ಎಲ್ಲ ವಿಚಾರಗಳು ಸುಮಾರು 20 ಲಕ್ಷದಷ್ಟು ದಾನಿಗಳ ಸಹಕಾರದಿಂದ ಈ ಸಂಸ್ಥೆಗೆ ಬಂದಿದೆ ಅಂತೇಳಿ ಖಂಡಿತವಾಗಿ ಹೇಳಬಲ್ಲೆ. ಈ ನಿಟ್ಟಿನಲ್ಲಿ ಮಗದೊಮ್ಮೆ ನಾನು ನನ್ನ ಎಲ್ಲ
ಈ ಎಲ್ಲ ರೀತಿಯಲ್ಲಿ ಸಹಕರಿಸಿದಂತ ನನ್ನ ಪ್ರೀತಿಯ ಗೌರವಾನ್ವಿತ ಮಿತ್ರರಿಗೆ, ಅದರಲ್ಲಿ ಹೆಸರು ಹೇಳುವ ಹಾಗಿಲ್ಲ, ಯಾರು ಏನು ಎಂತದ್ದು ಅಂತ ಹೇಳುವ ಹಾಗಿಲ್ಲ, ಆದ್ರೂ ಎಲ್ಲರನ್ನ 86ರಿಂದ ಆದರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರಿಂದ ಹಿಡಿದು ಸರ್ಕಾರಿ ಪ್ರೌಢಶಾಲೆ ಇದ್ದೆ ಉಪ್ಪಳಿಗೆವರೆಗೆ ನನಗೆ ಸಹಕಾರ ಇತ್ತಂತ ಎಲ್ಲ ನನ್ನ ಪ್ರೀತಿಯ ಹಿತೈಷಿಗಳಿಗೆ ನನ್ನ ಪ್ರೀತಿಯ ಅಭಿನಂದನೆಗಳು. ಹಾಗೆ ನನ್ನ ಹಿರಿಯ ಅಧ್ಯಾಪಕರಾಗಿದ್ದುಕೊಂಡು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಾವೂರಲ್ಲಿ ರಿಟೈರ್ಡ್ ಆಗಿ 19 ವರ್ಷ ಆಯಿತು. ಅವರು ಮೊನ್ನೆ ಬಂದು ನನ್ನನ್ನು ಆಶೀರ್ವದಿಸಿ ನನಗೆ ಈ ದಿನ ಬರ್ಲಿಕ್ಕೆ ಆಗುವುದಿಲ್ಲ, ಯಾಕಂತ ಹೇಳಿದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತೀರಾ, ನನಗೆ ಸಮಯದ ಅಭಾವ ಇರ್ಬೋದು, ಹಾಗಾಗಿ ನಾನು ನಿನ್ನನ್ನು ಇವತ್ತೇ ಅಭಿನಂದಿಸ್ತೇನೆ ಅಂತ ಹೇಳಿ ನನ್ನನ್ನು ಗೌರವಿಸಿ ಆಶೀರ್ವದಿಸಿ ಹೋದಂಥದ್ದು ನನ್ನ ಮನದಾಳದಲ್ಲಿ ಇವತ್ತಿಗೂ ಇದೆ. ಸದಾಶಿವ ಮಾಸ್ಟ್ರು ಅಂತೇಳಿ ಅವರು ಉಪನ್ಯಾಸಕರಾಗಿ ಪ್ರಾಚಾರ್ಯರಾಗಿ ನಿವೃತ್ತಿಗೊಂಡಂಥ ಗೌರವಾನ್ವಿತರು, ಅವರನ್ನ ಈ ಸಂದರ್ಭದಲ್ಲಿ ನಾನು ನೆನಪಿಸ್ತೇನೆ. ಹಾಗೆ ಪ್ರತಿಯೊಬ್ಬರನ್ನ ಕೂಡ ನಾನು ಈ ಸಂದರ್ಭದಲ್ಲಿ ನೆನಪಿಸ್ತೇನೆ. ಅದೇ ರೀತಿಯಲ್ಲಿ ಮಂಟಪದದಿಂದ ಬಂದಂತ ನನ್ನ ಗೌರವಾನ್ವಿತ ಸಹೋದ್ಯೋಗಿಗಳು ಆಲಿಸ್ ಪಾಯ್ಸ್ ಮತ್ತು ಚಂದ್ರಿಕಾ ಟೀಚರ್ ನಳಿನಿ ಅವರಿದ್ದಾರೆ. ಅದೇ ರೀತಿಯಲ್ಲಿ ಎಲ್ಲ ನನ್ನ ಮಿತ್ರ, ಅವರನ್ನು ಪ್ರತ್ಯೇಕವಾಗಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ನಾನು ಅಲ್ಲಿಂದ ಬಿಟ್ಟು 20 ವರ್ಷ ಆಯ್ತು, ಆದ್ರೂ ಕೂಡ ಪ್ರೀತಿ ಅದೇ ರೀತಿಯಲ್ಲಿ ಉಳ್ಕೊಂಡಿದೆ. ಈ ನಿಟ್ಟಿನಲ್ಲಿ ಅವರು ನಮ್ಮೊಂದಿಗೆ ಇರ್ತಕ್ಕಂಥದ್ದು ಹೆಮ್ಮೆ ವಿಚಾರ. ಹಾಗೆ ಮಗದೊಮ್ಮೆ ನಾನು ಎಲ್ರಿಗೂ ಕೂಡ ನಮ್ಮ ಇಲ್ಲಿಯ ಜನಪ್ರತಿನಿಧಿಗಳು, ನಾನು ಬರುವಾಗ ಗೌರವಾನ್ವಿತ ಮಾನ್ಯ ಶಕುಂತಲಾ ಟಿ ಶೆಟ್ಟಿ ಅವರು ಶಾಸಕರಾಗಿ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷರಾಗಿದ್ರು, ಆಮೇಲೆ ಸಂಜೀವ ಮಠಂದ್ರು ಸರ್ ಅವರು ಬಂದರು, ಆಮೇಲೆ ಈಗ ತಾನೇ ಗೌರವಾನ್ವಿತ ಶ್ರೀ ಅಶೋಕ್ ಕುಮಾರ್ ರೈ ಅವರು ಶಾಸಕರಾಗಿ ಆಯ್ಕೆಯಾಗಿ ಈಗ SDMC ಅಧ್ಯಕ್ಷರಾಗಿ ನಮ್ಮ ಸಂಸ್ಥೆಗೆ ಸರ್ವಾಂಗೀಣ ಬೆಳವಣಿಗೆ ಕಾರಣೀಭೂತರಾಗಿರ್ತಾರೆ. ಈ ನಿಟ್ಟಿನಲ್ಲಿ ನಾವು ಅವರನ್ನೂ ಕೂಡ ಅಭಿನಂದಿಸ್ತಾ, ಕಾರ್ಯಾಧ್ಯಕ್ಷರಾಗಿ ಕರ್ತವ್ಯವನ್ನು ಮಾಡಿದಂತ ಆಳ್ವರು ಕೃಷ್ಣ ಪ್ರಸಾದ್ ಆಳ್ವರು, ಅದೇ ರೀತಿಯಲ್ಲಿ ಪ್ರಕಾಶ್ ರೈ ಬೈಲಾಡಿ ಅವರಿಗೂ ಕೂಡ ಸಂಸ್ಥೆ ಪರವಾಗಿ ನನ್ನ ವೈಯಕ್ತಿಕ ನೆಲೆಯಲ್ಲಿ ನಿವೃತ್ತಿ ಜೀವನದ ಈ ಅಂಚಿನಲ್ಲಿ ಇರುವಾಗ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ, ಮಗದೊಮ್ಮೆ ನನ್ನೊಂದಿಗೆ ಸಹಕರಿಸಿದಂತ, ನನ್ನ ಮೇಲೆ ಪ್ರೀತಿ ಇಟ್ಟು ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಸ್ಪಂದಿಸ್ತಾ ಇರ್ತಕ್ಕಂಥ ಗೌರವಾನ್ವಿತರಿಗೆ ಎಲ್ಲರಿಗೂ ಕೂಡ ಅಭಿನಂದಿಸ್ತಾ, ನನ್ನ ಈ ಒಂದು ನಿವೃತ್ತಿ ಜೀವನದ ಅಂದ್ರೆ ಕೊನೆಯ ಹಂತದ ನನ್ನ ಸರ್ವಿಸ್ ಮುಗಿಲಿಲ್ಲ, ಮಧ್ಯರಾತ್ರಿ 12 ಗಂಟೆಯವರೆಗೆ ನಾನು ಮುಖ್ಯ ಶಿಕ್ಷಕನಾಗಿ ಇಲ್ಲಿರುವಂತ ನಂತರ ನಿವೃತ್ತಿ ಜೀವನವನ್ನ ಆರಂಭಿಸುವಂಥದ್ದು. ಹಾಗಾಗಿ ನಿವೃತ್ತಿ ಜೀವನಕ್ಕೆ ನನ್ನನ್ನು ಇಷ್ಟೊಂದು ತುಂಬೃದಯಿಂದ ಹಾರೈಸಿದಂತ ಎಲ್ರಿಗೂ ಕೂಡ ನಾವು ನಂಬಿಕೊಂಡು ಬಂದಿರತಕ್ಕಂಥ ದೈವಿಕ ಶಕ್ತಿಗಳು, ಅದೇ ರೀತಿಯಲ್ಲಿ ಪುತ್ತೂರಿನ ಆರಾಧ್ಯ ಮೂರ್ತಿ ಮಾಲಿಂಗೇಶ್ವರ ಎಲ್ಲರೂ ಕೂಡ ನಮ್ಮನ್ನ ಆಯುಷ ಆಯುರಾರೋಗ್ಯವನ್ನು ಕೊಟ್ಟು ಕರುಣಿಸಲಿ ಅಂತ ದೇವರಲ್ಲಿ ಆತ್ಮಾರ್ಥವಾಗಿ ಪ್ರಾಮಾಣಿಕ ನಿಷ್ಠೆ ಶ್ರದ್ಧೆಯಿಂದ ಪರಿಶುದ್ಧ ಮನಸ್ಸಿನ ಪರಿಶುದ್ಧ ಮಾತಿನಿಂದ ದೇವರಲ್ಲಿ ಬೇಡಿಕೊಳ್ತಾ ಅವಕಾಶಕ್ಕಾಗಿ ವಂದನೆಗಳು. ಥ್ಯಾಂಕ್ ಯು. ಎತ್ತಲೋ ಸಾಗುತ್ತಿದ್ದ ಈ ಶಾಲೆಯ ಶಿಕ್ಷಣದ ಹಾದಿಯಲ್ಲಿ ಸರಿದಾರಿಯ ತೋರಿ ಜ್ಞಾನ ದೀವಿಗೆಯ ಬೆಳಗಿದ ಗುರು ತಾವು. ತಪ್ಪು ಮಾಡಿದಾಗ ಮಾತಲ್ಲೇ ಶಿಕ್ಷಿಸಿ ಕ್ಷಮಿಸಿ, ತಿದ್ದಿ ನಡೆದಾಗ ಮನದಲ್ಲೇ ಆನಂದಿಸಿದ ಶಿಕ್ಷಕರು ತಾವು. ಅಕ್ಕರೆಯಿಂದ ಅಕ್ಷರ ಕಲಿಸಿ ಜಗದ ಶ್ರೇಷ್ಠ ವಿಚಾರ ತಿಳಿಸಿ ನಾವು ಅವರಂತಾಗಬೇಕೆಂದು ಪ್ರೇರೇಪಿಸಿದವರು ತಾವು. ನುಡಿದಂತೆ ನಡೆದ ಉತ್ತಮ ಮೌಲ್ಯಗಳನ್ನು ಹೊಂದಿ ಬೋಧನೆಯ ಮೂಲಕ ಸಾಧನೆಯ ತೋರಿ ಪೋಷಕರಿಂದ ಪ್ರೀತಿಯನ್ನ ಗಳಿಸಿ ಇದೀಗ ಒಳಿತು ಮಾಡು ಮನುಷ್ಯ ನೀ ಇರುದು 3 ದಿವಸ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ, ಹೆಣ ಅನ್ನುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಇಂತಹ ಜೀವನದಲ್ಲಿ ತಾನು ಇರುವಂತಹ ಸಂದರ್ಭದಲ್ಲಿ ಏನು ಸಾಧಿಸಿದ್ದೇವೆ ಅದು ಮುಂದೆ ಅಜರಾಮರವಾಗಿ ಉಳಿಯುತ್ತದೆ ಎನ್ನುವ ರೀತಿಯಲ್ಲಿ ಶಿಕ್ಷಕ ವೃತ್ತಿಯಲ್ಲಿ ತಾವು ತಮ್ಮನ್ನು ತೊಡಗಿಸಿಕೊಂಡು ಅದನ್ನು ಸೇವೆಯ ರೂಪದಲ್ಲಿ ತಮ್ಮ ಅವಿಶ್ರಾಂತವಾದ ಶ್ರಮದಿಂದ ನಮ್ಮ ಈ ಉಪ್ಪಳಿಗೆ ಶಾಲೆಯನ್ನು ಎತ್ತರಕ್ಕೆ ಏರಿಸಿದ್ದೀರಿ. ಗುರುಗಳೇ, ತಮಗೆ ಈ ಊರಿನ ಸಮಸ್ತ ಬಾಂಧವರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು. ಸರ್, ಒಂದು ವಿಚಾರ, ಎಲ್ಲರನ್ನ ಕೂಡ ನಾವು ಗೌರವಿಸಿದ್ದೇವೆ, ಎಲ್ಲರೂ ಕೂಡ ಪ್ರೀತಿಯಲ್ಲಿದ್ದಾರೆ. ಆದರೆ ನನಗೆ ಇಲ್ಲಿ ಒಬ್ಬರನ್ನ ಗೌರವಿಸಲೇಬೇಕು. ನನಗೆ 2014ರಿಂದ ಇವತ್ತಿನವರೆಗೆ ನನ್ನೊಟ್ಟಿಗಿದ್ದುಕೊಂಡು ನನ್ನೆಲ್ಲ ಕೆಲಸ ಕಾರ್ಯಗಳಿಗೆ ಕಾರಣೀಭೂತರಾಗಿರ್ತಕ್ಕಂಥ ಪುತ್ತು ಚೆಲ್ಲಿಯಡ್ಕ ಆಟೋ ಡ್ರೈವರ್ ಆಗಿ ಇಲ್ಲಿ 100% ರಿಸಲ್ಟಿಗೆ ಅವರು ಕಾರಣೀಭೂತರಾಗಿದ್ದಾರೆ. ಅವರು ವೇದಿಕೆಗೆ ಬರಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಪ್ರತಿಯೊಂದು ವಿಚಾರದಲ್ಲೂ ಕೂಡ ಬೆಳಿಗ್ಗೆ 5 ಗಂಟೆ 4ವರೆಗೆ ಮನೆಗೆ ಬಂದು ಮನೆ ಭೇಟಿಗೆ ನನಗೆ ಸಹಕಾರ ಕೊಟ್ಟವರು. ರಾತ್ರಿ ಶಾಲೆಯ ಟೈಮಲ್ಲಿ ನನ್ನನ್ನು ಇಲ್ಲಿ ಇರಿಸಿ ಬೆಳಿಗ್ಗೆ ಮನೆಗೆ ತಲುಪಿಸುವಂತ ವ್ಯವಸ್ಥೆಯನ್ನು ಮಾಡುವಂಥವರು.
ಪ್ರತಿದಿನ ಅಂದ್ರೆ ಪುತ್ತೂಚನವರ ರಿಕ್ಷಾವನ್ನ ಕಂಡಾಗ ಮಕ್ಕಳು ಮನೆಗೆ ಓಡಿ ಹೋಗುವಂತ ಸಂದರ್ಭಗಳು ಕೂಡ ಉಂಟು. ನಾನು ಆ ರಿಕ್ಷಾದಲ್ಲಿ ಇದ್ದೇನೆ ಅಂತ ಹೇಳುವಂತ. ಹಾಗಾಗಿ ನನ್ನೊಂದಿಗೆ ಬಾಂಧವ್ಯವನ್ನ ಎಲ್ಲರೂ ಇಟ್ಟುಕೊಂಡಿದ್ದೀರಾ. ಅದರಲ್ಲಿ ಹೃದಯದ ಭಾಷೆಯಲ್ಲಿ ಹೇಳುವಂಥದ್ದು, ನಾನು ನನ್ನ ಪುತ್ತೂಚನಿಗೆ ಯಾವಾಗಲೂ ಕೂಡ ಚಿರಋಣಿಯಾಗಿರ್ತೇನೆ. ನನಗೆ ಮರಿಲಿಕ್ಕೆ ಸಾಧ್ಯ ಇಲ್ಲದಂತ ವ್ಯಕ್ತಿ ಅಂತ ಹೇಳಿದ್ರೆ ಪುತ್ತೂಚ ಅವರು. ಹಾಗಾಗಿ ಅವರು ನನ್ನ ಪ್ರೀತಿಯ ಒಂದು ಗೌರವವನ್ನು ಸ್ವೀಕರಿಸಬೇಕು, ಗೌರವಾನ್ವಿತ ಶಾಸಕರಿದ ನೆರವೇರಿಸಬೇಕು ಅಂತೇಳಿ ನಾನು ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಈ ಶಾಲೆಯ ಬಗ್ಗೆ ವಿಶೇಷ ಅಭಿಮಾನವನ್ನು ಹೊಂದಿ ನಮ್ಮೂರ ಶಾಲೆ ನಮ್ಮ ಇಡೀ ಪ್ರಪಂಚದಲ್ಲೇ ಬೆಳಗುವಂತಾಗಬೇಕು ಎನ್ನುವಂಥ ಆಶೋತ್ತರವನ್ನು ಹೊಂದಿರುವಂಥ ಪುತ್ತೂರು ಸಿ ಚೆಲ್ಯಡ್ಕ ಇವರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸಿ ಇದೀಗ ಅವರನ್ನು ಗೌರವಿಸಿದ್ದು ಇಲ್ಲಿ ಸ್ಮರಣೀಯವಾದಂತಹ ಒಂದು ಕಾರ್ಯ ಅಂತ ಹೇಳುತ್ತಾ, ಈ ಉಪ್ಪಳಿಗೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ನಿರಂತರವಾಗಿ ಸೇವೆಯನ್ನು ಮಾಡಬೇಕು ಅಂತ ಆದರೆ ಈ ಊರಿನ ಜನಸಾಮಾನ್ಯರ, ಈ ಊರಿನ ಜನಪ್ರತಿನಿಧಿಗಳ, ಈ ಊರಿನ ಗಣ್ಯರ ನಿರಂತರವಾದಂತಹ ಸಹಕಾರ ಮುಖ್ಯ ಶಿಕ್ಷಕರಿಗೆ ಸಿಕ್ಕಿದೆ. ಮುಖ್ಯವಾಗಿ ಇಲ್ಲಿ ಕೃಷ್ಣ ಪ್ರಸಾದ್ ಆಳ್ವ ಇರ್ಬೋದು, ಪ್ರಕಾಶ್ ರೈ ಅವರಿರ್ಬೋದು, ಸೀತಾರಾಮ ರೈಗಳಿರ್ಬೋದು, ಅಥವಾ ಈ ಊರಿನ ಎಲ್ಲ ಗಣ್ಯರು, ಪಂಚಾಯತ್ ಅಧ್ಯಕ್ಷರು, ಪಂಚಾಯತ್ ಸದಸ್ಯರುಗಳು ಎಲ್ಲರೂ ಸೇರಿ ಈ ಊರಿನ ಪ್ರತಿಯೊಬ್ಬರೂ ಕೂಡ ಕೈ ಜೋಡಿಸುವುದರ ಮೂಲಕ ನಮ್ಮ ಮುಖ್ಯ ಶಿಕ್ಷಕರು ಈ ಮಟ್ಟದಲ್ಲಿ ಸಾಧನೆಯನ್ನು ಮಾಡಲಿಕ್ಕೆ ಆಗಿದೆ ಅಂತ ಹೇಳುತ್ತಾ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ, ಈಗ ನೂತನವಾಗಿ ನೂತನ ಶಾಸಕರಾಗಿ ಪ್ರಥಮ ಬಾರಿಗೆ ನಮ್ಮ ಈ ಗ್ರಾಮೀಣ ಭಾಗದ ವಿದ್ಯಾಸಂಸ್ಥೆಗೆ ಆಗಮಿಸಿ ವಿವೇಕ ಶಾಲಾ ನೂತನ ಕೊಠಡಿಯ ಉದ್ಘಾಟನೆಯನ್ನು ಮಾಡಿದಂಥ ಮಾನ್ಯ ಶಾಸಕರು ಅಶೋಕ್ ಕುಮಾರ್ ರೈ ಅವರನ್ನು ನಾವು ಆದರಣೀಯವಾಗಿ ಗೌರವಪೂರ್ವಕವಾಗಿ ಗೌರವಿಸಬೇಕು ಅಂತ ಮನ ಮಾಡಿದ್ದೇವೆ ಸರ್. ನಮ್ಮ ಪ್ರೀತಿಯ ಗೌರವವನ್ನು ತಾವು ಸ್ವೀಕರಿಸಬೇಕು. ಶಾಸಕರಾಗಿ ಆಯ್ಕೆ ಆಗುವ ಮೊದಲೇ ಬಡ ಜನರ ನಾಡಿ ಮಿಡಿತವನ್ನು ಅರಿತು ವಿವಿಧ ಯೋಜನೆಗಳನ್ನು ಹಮ್ಮಿಕೊಂಡು ಜನಪ್ರಿಯರಾಗಿದ್ದು ಇದೀಗ ನೂತನ ಶಾಸಕರಾಗಿ ನಮ್ಮ ಪುತ್ತೂರನ್ನು ಸರ್ವಾಂಗೀಣ ಅಭಿವೃದ್ಧಿಯ ಕನಸನ್ನು ಹೊತ್ತು ನೂತನ ಕಾರ್ಯಗಳೊಂದಿಗೆ ಕಾರ್ಯಪ್ರವೃತ್ತರಾಗಿರುವ ಮಾನ್ಯ ಶಾಸಕರಿಗೆ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ನಮ್ಮಿಂದ ಗೌರವಪೂರ್ವಕವಾದಂತಹ ಅಭಿನಂದನೆಯನ್ನು, ಗೌರವಾರ್ಪಣೆಯನ್ನು ಸ್ವೀಕರಿಸಿದಂಥ ಮಾನ್ಯ ಶಾಸಕರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಮನದಾಳದ ಮಾತುಗಳನ್ನು ಆಡಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇದರೊಂದಿಗೆ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಮಾಜಿ ಕಾರ್ಯಾಧ್ಯಕ್ಷರು ಆದಂಥ ಕೃಷ್ಣ ಪ್ರಸಾದ್ ಆಳ್ವ ಪ್ರತಿ ವರ್ಷ ಚಿನ್ನದ ನಾಣ್ಯವನ್ನು ನೀಡುವಂತಹ ಒಂದು ವಿಶಿಷ್ಟವಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಈ ವರ್ಷ ನಮ್ಮ ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದಂಥ ಕುಮಾರಿ ಭವಿಷ್ಯ ಪಿ 601 ಅಂಕಗಳೊಂದಿಗೆ ಶಾಲೆಗೆ ಪ್ರಥಮ ಸ್ಥಾನ, ಕನ್ನಡದಲ್ಲಿ 125ರಲ್ಲಿ 125 ಅಂಕ, ವಿಜ್ಞಾನದಲ್ಲಿ 99 ಅಂಕ, ಗಣಿತದಲ್ಲಿ 98 ಅಂಕ, ಹಾಗೆ ಸಮಾಜ ವಿಜ್ಞಾನದಲ್ಲಿ 97 ಅಂಕ, ಇಂಗ್ಲೀಷ್ನಲ್ಲಿ 95 ಅಂಕ, ಹಿಂದಿಯಲ್ಲಿ 89 ಅಂಕಗಳೊಂದಿಗೆ ನಮ್ಮ ಶಾಲೆಗೆ ಹೆಸರನ್ನು ತಂದಿದ್ದಾರೆ. ಭವಿಷ್ಯ ಪಿ ಅವರನ್ನು ಶಾಸಕರು ಚಿನ್ನದ ನಾಣ್ಯವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಈ ಸಭಾಂಗಣದ ನಿರ್ಮಾಣದಲ್ಲಿ ಸಂಸ್ಥೆಯ ಎಲ್ಲ ಆಗುಗಳಲ್ಲಿ ನಿರಂತರವಾಗಿ ನಮ್ಮೊಂದಿಗಿರುವಂಥ ಕೃಷ್ಣ ಪ್ರಸಾದ್ ಆಳ್ವ ರವರ ಈ ವಿಶಿಷ್ಟ ಯೋಜನೆಗೆ ತಮಗೆ ಪ್ರೀತಿಯ ನಮನಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಸರ್. ಈಗ ವೇದಿಕೆ ಶಾಸಕರಿಗೆ. ಸರಕಾರಿ ಪ್ರೌಢಶಾಲೆ
ಇಡ್ದೆ ಉಪ್ಪಳಿಗೆ ಇವರು ಆಯೋಜನೆ ಮಾಡಿದಂಥ ಮುಖ್ಯ ಶಿಕ್ಷಕ ನಾರಾಯಣ ಕೆ ಇವರಿಗೆ ಅಭಿನಂದನೆ ಮತ್ತು ನೂತನ ಕೊಠಡಿಯ ಲೋಕಾರ್ಪಣೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾದಂಥ ಶ್ರೀಮತಿ ಪವಿತ್ರ ಅವರೇ, ಶಿಕ್ಷಣ ಕ್ಷೇತ್ರದ ವಿಧಾನ ಪರಿಷತ್ನ ಶಾಸಕರಾಗಿರುವಂತ ಭೋಜೇಗೌಡ್ರೆ, ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತ ಲೋಕೇಶ್ ಅವರೇ, ನನ್ನ ಆತ್ಮೀಯರು ಆಗಿರುವಂತ DCC ಬ್ಯಾಂಕಿನ ನಿರ್ದೇಶಕರಾದ ಶಶಿಕುಮಾರ್ ರೈ ಬಾಲಿವುಡ್ ಅವರೇ, ಗೌರವ ಉಪಸ್ಥಿತಿಯಲ್ಲಿರುವಂತ ಆತ್ಮೀಯರಾದಂಥ ಪ್ರಕಾಶ್ ರೈಗಳೇ, ಗ್ರಾಮ ಪಂಚಾಯತ್ನ ಸದಸ್ಯರಾದಂಥ ಉಮಾವತಿ ಅವರೇ, ಇನ್ನೊಬ್ಬರು ಗ್ರಾಮ ಪಂಚಾಯತ್ನ ಸದಸ್ಯರಾಗಿರುವಂಥ ವಿದ್ಯಾ ಅವರೇ, ಗೋಪಾಲ್ ಬೈಲಾಡಿ ಅವರೇ, ನನ್ನ ಆತ್ಮೀಯರು ನಮ್ಮ ನಾಯಕರಾಗಿರುವಂಥ ಕೃಷ್ಣ ಪ್ರಸಾದ್ ಆಳು ಅವರೇ, MRPL ನ ಉದ್ಯಮಿ ಆಗಿರುವ ನನ್ನ ಸಮಿತ್ರರಾಗಿರುವಂಥ ಸೀತಾರಾಮ್ ರೈಗಳೇ, ಪ್ರಸಾದ್ ಅವರೇ, ಶಿವಪ್ರಸಾದ್ ಉಪ್ಪೋಳಿಗೆ ಅವರೇ, ವೇದಿಕೆಯ ಮೇಲಿರುವಂಥ ಎಲ್ಲ ಗಣ್ಯರೇ, ಇವತ್ತು ಸನ್ಮಾನ ಸ್ವೀಕಾರ ಮಾಡಿದಂಥ ನಾರಾಯಣ್ ಕೆ ಅವರೇ, ವೇದಿಕೆಯ ಮುಂದಿರುವಂಥ ಎಲ್ಲ ಬಂಧುಗಳೇ, ಮಕ್ಕಳೇ, ಮಾಧ್ಯಮ ಪ್ರತಿನಿಧಿಗಳೇ, ಬಹುಶಃ ಇಲ್ಲೊಂದು ಇಷ್ಟೊಂದು ಜನ ಸೇರಿದ್ದಾರೆ ಯಾಕಂತ ಹೇಳಿದ್ರೆ ನಮ್ಮ ನಾರಾಯಣ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಮಾಡಲಿಕ್ಕಾಗಿ ಜನ ಸೇರಿದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ಬೇರೆ ಬೇರೆ ಶಾಲೆಗಳಿಗೆ ಹೋಗುವಾಗ ಮಕ್ಕಳು ಇರುವುದೇ ಕಷ್ಟ, ಪೋಷಕರು ಒಂದು 10-20 ಜನ ಇರ್ತಾರೆ. ಇವತ್ತು ಇಲ್ಲಿ ಆಮಂತ್ರಣ ಪತ್ರಿಕೆ ನೋಡುವಾಗಲೂ ಹಾಗೆ, ಇದರಲ್ಲಿ ನೂತನ ಕೊಠಡಿ ಉದ್ಘಾಟನೆ ಕೆಳಗಡೆ ಇದೆ, ನಾರಾಯಣರವರಿಗೆ ಅಭಿನಂದನೆ ಮಾಡುವಂಥ ಹೆಸರು ಮೇಲ್ಗಡೆ ಇದೆ. ಇದು ಏನನ್ನು ತಿಳಿಸ್ತದೆ ಅಂತ ಹೇಳಿದ್ರೆ, ಒಬ್ಬ ಅಧ್ಯಾಪಕ ಆ ಶಾಲೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಬಂದರೆ ಅವರಿಗೆ ಸಮಾಜ ಯಾವ ರೀತಿಯ ಗೌರವ ಕೊಡ್ತದೆ ಅನ್ನೋದನ್ನು ಇಲ್ಲಿ ಸಮಾಜಕ್ಕೆ ತೋರಿಸುವಂಥ ಕೆಲಸ ಆಗಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. 8 ವರ್ಷ ಈ ಶಾಲೆಯಲ್ಲಿ ಅವರು ಕಾರ್ಯನಿರ್ವಹಿಸಿದ್ದಾರೆ. ಬೇಕಾದಷ್ಟು ಶಾಲೆಗಳಲ್ಲಿ ಅಧ್ಯಾಪಕರು ಹೋಗಿ ಕೆಲಸ ಮಾಡ್ತಾರೆ, ಆದರೆ ಅದು ತನ್ನ ಶಾಲೆ ಅಂತ ತಿಳ್ಕೊಂಡ್ರೆ ಮಾತ್ರ ಅದರಲ್ಲೂ ಈ ರೀತಿಯ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು 8 ವರ್ಷ ನಂತರ ಅವರು ನಿವೃತ್ತಿ ಜೀವನದ ಕಡೆಗೆ ಹೋಗ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು 37 ವರ್ಷ 37 ವರ್ಷ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರಲ್ಲಿ ಬೇಕಾದಷ್ಟು ಪೊಟೆನ್ಶಿಯಾಲಿಟಿ ಇರ್ಬೋದು, ಬೇಕಾದಷ್ಟು ಈಗ ಇನ್ನೂ ಅವರು ಸಮರ್ಥರಿದ್ದಾರೆ, ಅವರೇನು ಏಜ್ ಆಗಲಿಲ್ಲ. ನಾವು ದೇವಸ್ಥಾನದಲ್ಲಿ ಬ್ರಹ್ಮ ಕಲಶದ ಕೆಲಸ ಮಾಡುವಾಗ ಜೊತೆಯಲ್ಲಿ ಒಂದು 5-6 ತಿಂಗಳು ಜೊತೆಯಲ್ಲಿ ಕೆಲಸ ಮಾಡಿದ್ರು. ಚಂದ್ರಣ್ಣ ಅವರು ಸಾಯಂಕಾಲ ಬಂದು ಕೂತ್ಕೊಂಡು ಜೊತೆಯಲ್ಲಿ ಕೆಲಸ ಮಾಡಿದಿರುವಂಥವ್ರು. ಇನ್ನು ನೀವು ನಿವೃತ್ತಿ ಜೀವನ ಅಂತ ಹೇಳಿದ್ರೆ ನಿಮ್ಮ ಹತ್ರ ಅಷ್ಟೊಂದು ವಿಚಾರಗಳು ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ನೀವು ನಿವೃತ್ತಿ ಅಂತೇಳಿ ಮನೆಯಲ್ಲಿ ಕೂತ್ಕೊಳ್ಳೋದು ಬೇಡ, ಕೃಷಿ ಮಾಡೋದ್ರ ಜೊತೆಯಲ್ಲಿ ಸ್ವಲ್ಪ ಮಕ್ಕಳಿಗೆ ಏನಾದರೂ ವಿದ್ಯೆಯನ್ನು ಇನ್ನಷ್ಟು ಹೇಳಿಕೊಟ್ರೆ ಖಂಡಿತ ಅದು ಉತ್ತಮ ಒಂದು ಕೆಲಸ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ 38 ವರ್ಷದಲ್ಲಿ ಬೇಕಾದಷ್ಟು ಅವರು ಗಳಿಸಿರ್ತಾರೆ. ಈ ಓದಿಗಿಂತ ಜಾಸ್ತಿ ರಿಯಲ್ ಪ್ರಾಕ್ಟೀಸ್ ಏನು ಅನುಭವ ಇದೆ ಅದು ನಿಜವಾದ ವಿದ್ಯಾಭ್ಯಾಸ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನಮಗೆಲ್ಲ ರಾಜಕೀಯದಲ್ಲಿದ್ದವರಿಗೆಲ್ಲ ನಾನೀಗ ಶಕ್ವಕ್ಕನ ಹತ್ರ ಹೇಳ್ತಾ ಇದ್ದೆ, ಇವರಿಗೆ ಭೋಜೇಗೌಡರಿಗೆ 6 ವರ್ಷ ರಿಟೈರ್ಮೆಂಟ್ ಹೇಳಲಿಕ್ಕೆ ಆಗೋದಿಲ್ಲ, ರಿನ್ಯೂವಲ್ ಮಾಡಿದರೆ ಇನ್ನೊಂದು ಟರ್ಮ್. ನಮಗೆಲ್ಲ 5 ವರ್ಷ, ಶಾಸಕನಾಗಿ 5 ವರ್ಷ ಚಾನ್ಸ, ನೀವು ರಿನ್ಯೂವಲ್ ಮಾಡಿದರೆ ಇನ್ನೊಂದು ಟರ್ಮ್. ಇಲ್ಲ, ಅಧ್ಯಾಪಕರಿಗೆಲ್ಲ ಆಗಲ್ಲ, ಅವರಿಗೆ 38 ವರ್ಷ ಆರಾಮದಲ್ಲಿ ಕೆಲಸ ಮಾಡ್ತಾ ಬರ್ಬೋದು. ಆದರೆ ಆ ವೃತ್ತಿ ಜೀವನದಲ್ಲಿ ನಾವು ಏನು ಸಾಧನೆ ನನ್ನ ತಂದೆ ಕೂಡ ಮಾಸ್ಟ್ರು. ವೃತ್ತಿ ಜೀವನದಲ್ಲಿ ಅವರು ಏನು ಆ ಸಮಯದಲ್ಲಿ 38 ವರ್ಷದಲ್ಲಿ ಯಾವ ಕೆಲಸ ಮಾಡಿದ್ದಾರೆ ಅದು ಮುಖ್ಯ. ಇವತ್ತು ಇಷ್ಟೊಂದು ಜನ ಇಲ್ಲಿ ಸೇರಬೇಕಿದ್ರೆ ಅದರಲ್ಲೂ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ನಾನು ಇಲ್ಲಿ ನೋಡ್ತಾ ಇದ್ದೇನೆ, ಬರೀ ಈ ಬೆಟ್ಟಂಪಾಡಿ ಭಾಗದವರು ಮಾತ್ರ ಅಲ್ಲ ಭೋಜೇಗೌಡರು. ನಾನು ಈ ಬೆಟ್ಟಂಪಾಡಿ ಭಾಗ, ಈ ಬೆಟ್ಟಂಪಾಡಿ, ನಿಡುಪಳ್ಳಿ, ಪಾನಾಜೆ ನನ್ನ ಸ್ವಂತ ಊರಿನಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಸುಮಾರು ಇಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರ ಎಲ್ಲ ಮಾಡಿದವನು ನಾನೇ. ಅವರ ಜೊತೆ ನಾನು ಮಾಡಿದಲ್ಲ, ಅವರ ಜೊತೆ ನಾನು ಸೇರಿಕೊಂಡು ಮಾಡಿರುವಂಥದ್ದು.
ಹಾಗೆ ನನ್ನ ಊರಿನಿಂದ ಜಾಸ್ತಿ ನಾನು ಈ 3 ಗ್ರಾಮಗಳನ್ನು ಪ್ರೀತಿ ಮಾಡ್ತೇನೆ. ಇವ್ರ ಹತ್ರ ಎಲ್ಲ ಸೇರಿಕೊಂಡು, ಇದರಲ್ಲಿ ಬರೀ ಬೆಟ್ಟಂಪಾಡಿಯವರು ಮಾತ್ರ ಅಲ್ಲ, ಕೌಡಿಚಾರೆಯಿಂದ ಹಿಡಿದು ಆ ಕಡೆ ಎಲ್ಲ ಭಾಗದವರು ಇದ್ದಾರೆ, ರಂಗಣ್ಣ ಇವರೆಲ್ಲ ಇದ್ದಾರೆ. ಒಳ್ಳೊಳ್ಳೆ ನಮ್ಮ ಎಲ್ಲ ನಾಯಕರುಗಳಲ್ಲಿ ಬಂದು ಸೇರುವಂಥ ಕೆಲಸ ಆಗಿದೆ. ಬಹುಶಃ ನೀವು ಸಮಾಜಕ್ಕೆ ಕೊಟ್ಟ ಪ್ರೀತಿ ಮತ್ತು ಆ ವಿಶ್ವಾಸದಿಂದ ಇವರೆಲ್ಲ ಇಲ್ಲಿ ಸೇರುವಂಥ ಕೆಲಸ ಆಗಿದೆ. ನಿಮಗೆಲ್ಲ ನಾವು ಆಭಾರಿಯಾಗಿದ್ದೇವೆ. ನಿಮ್ಮಂಥ ಇನ್ನಷ್ಟು ಶಿಕ್ಷಕರು ಮೂಡಿ ಬರಲಿ, ನಿಮ್ಮ ಪ್ರೇರೇಪಣೆಯಿಂದ ಇನ್ನಷ್ಟು ಶಿಕ್ಷಕರು ಮೂಡಿ ಬರುವಂಥ ಕೆಲಸಗಳು ಆಗಬೇಕು. ನಿಮ್ಮ ವೃತ್ತಿ ಜೀವನ ಶುಭವಾಗಲಿ ಅಂತ ನಾವು ಹೇಳ್ತೀವಿ. ಒಳ್ಳೆ ಆರೋಗ್ಯ, ಆಯುಷ್ಯ ಎಲ್ಲದೂ ಕೊಡಲಿ, ಐಶ್ವರ್ಯನ ಕೊಡಲಿ ದೇವರು. ಮನಃಶಾಂತಿ ಮುಖ್ಯ ಜೀವನದಲ್ಲಿ, ಅದನ್ನು ನಿಮಗೆ ಕೊಡಲಿ. ಅದರ ಜೊತೆಯಲ್ಲಿ ಪಾಠ ಹೇಳಿಕೊಡುವುದನ್ನು ಸ್ವಲ್ಪ 1 ಗಂಟೆ ಆದರೂ 4 ಬಡ ಮಕ್ಕಳಿಗೆ ಹೇಳಿಕೊಡಿ. ನಿಮ್ಮ ಹತ್ರ ಬೇಕಾದಷ್ಟು ಅನುಭವಗಳಿದೆ, ಅದನ್ನು ಮಾಡುವಂಥ ಕೆಲಸ ನೀವು ಮಾಡ್ತೀರಿ. ಯಾಕಂದರೆ ನೀವು ಹಿಂದೆ ಕೂಡ ಸಮಾಜ ಸೇವೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡವರು. ಆ ಕೆಲಸ ನಿಮ್ಮಿಂದ ಆಗಲಿ. ಇವತ್ತು ನೂತನ ಕೊಠಡಿಯನ್ನು ಉದ್ಘಾಟನೆ ಮಾಡುವಂಥ ಕೆಲಸ ಆಗಿದೆ. ಭೋಜೇಗೌಡರು ಹೇಳ್ತಾ ಇದ್ರು, ಮಕ್ಕಳಿಗೆ ಏನನ್ನು ಹೇಳಬೇಕು ಅಂತ ಕೇಳಿದೆ. ಅವರು ಸುಮಾರು 5 ವರ್ಷದಿಂದ ಮಕ್ಕಳ ಜೊತೆ, ಮಾಸ್ಟರುಗಳ ಜೊತೆ ಎಲ್ಲ ಸೇರಿಕೊಂಡು ಬೆರೆತವರು. ನಾನು ಮಕ್ಕಳಿಗೆ ಹೇಳುವುದು ಇಷ್ಟೇ, ತಂದೆ ತಾಯಿಯ ಪ್ರೋತ್ಸಾಹ ಬೇಕು. ಮಕ್ಕಳು ಶಿಕ್ಷಕರು ಮಾತ್ರ ಕಲಿಸಿದರೆ ಸಾಕಾಗದು. ಎಲ್ರಿಗೆ ತೊಂದರೆ ಇದೆ ಅಂತ ಹೇಳ್ತಾರೆ. ಯಾರಾದರೂ ಕೇಳುವಾಗಲೂ ನನ್ನ ಮಕ್ಕಳು ಗೌರ್ಮೆಂಟ್ ಶಾಲೆಯಲ್ಲಿ ಓದೋದು, ಅವರಿಗೆ ಬೇರೆ ಶಾಲೆಯಲ್ಲಿ ಓದೋದು. ಈಗಿನ ಪರಿಸ್ಥಿತಿ ನೋಡಿದರೆ, ಈಗಿನ ಸ್ಥಿತಿಗತಿ ನೋಡಿದರೆ, ಸರ್ಕಾರಿ ಶಾಲೆ ಪ್ರೈವೇಟ್ ಶಾಲೆಗಳಿಂದ ಯಾವುದೇ ಕೆಲ ಹಂತದಲ್ಲಿ ಇಲ್ಲ. ಎಲ್ಲ ವಿಚಾರಗಳು ಇದೆ. ಈಗೀಗಿನ ವರ್ಷದಲ್ಲಿ ಮೊದಲು ಏನು ಮಾಡ್ತಾ ಇದ್ದಾರೆ, ಸಬ್ಜೆಕ್ಟ್ ವೈಸ್ ಟೀಚರ್ಗಳು ಇರಲಿಲ್ಲ. ಈಗ ಸಬ್ಜೆಕ್ಟ್ ವೈಸ್ ಟೀಚರ್ಗಳನ್ನೊಂದು ಕೊಡುವಂಥ ಕೆಲಸ ಆಗಿದೆ. ಈ ವರ್ಷ ಎಲ್ಲ ರೀತಿಯ ಯಾವ ಶಾಲೆಯಲ್ಲಿಯೂ ಕೂಡ ಮಾಸ್ಟರ್ಗಳ ಕೊರತೆ ಇಲ್ಲ. ಕಟ್ಟಡಗಳ ಕೊರತೆ 1-2 ಕಡೆ ಇದ್ದರೂ ಅದು ಕಟ್ಟಡಗಳ ಕೊರತೆ ಕೂಡ ಇಲ್ಲ. ಆದರೆ ನಾವು ಮಕ್ಕಳನ್ನು ಅಲ್ಲಿ ಕಳಿಸ್ಕೊಡುವಂಥ ಶಿಸ್ತಿನ ವ್ಯವಸ್ಥೆ ಮಾಡಬೇಕಾಗಿದೆ. ನಾನು ವಿಚಾರ ಹೇಳುವಂಥದ್ದು, ಪರ್ಟಿಕ್ಯುಲರ್ ಸಬ್ಜೆಕ್ಟಿಗೆ ಆ ಸಬ್ಜೆಕ್ಟನ್ನು ಕಲಿತ ಟೀಚರ್ಗಳಿಗೆ ಪಾಠ ಮಾಡಬೇಕು. ಸೈನ್ಸ್ ಆದರೆ ಸೈನ್ಸ್ ಟೀಚರ್ ಪಾಠ ಮಾಡಬೇಕು. ಇಂಗ್ಲೀಷ್ ಆದರೆ ಇಂಗ್ಲೀಷ್ ಟೀಚರ್ ಪಾಠ ಮಾಡಬೇಕು. ಇದನ್ನು ನಾನು ಮೊನ್ನೆ ನಮ್ಮ ಶಿಕ್ಷಣ ಸಚಿವರ ಹತ್ರ ಚರ್ಚೆ ಮಾಡಿದೆ. ಅದಕ್ಕೆ ಅವರು ಹೇಳಿದರು, ಒಮ್ಮೆಲೆ ನಾವು ಎಲ್ಲ ಇಂಗ್ಲೀಷ್ ಮೀಡಿಯಂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವು ಶಾಲೆಗಳಲ್ಲಿ, KA ಶಾಲೆಗಳಲ್ಲಿ ನಾವೀಗ 5ನೇ ತರಗತಿವರೆಗೆ ಇಂಗ್ಲೀಷ್ ಮೀಡಿಯಮನ್ನು ಆರಂಭ ಮಾಡಿದ್ದೇವೆ. ಆನಂತರ ಅವರು ಎಲ್ಲಿ ಹೋಗೋದು, 6ನೇ ಕ್ಲಾಸಿಗೆ ಅವರು ಬೇರೆ ಶಾಲೆಗಳಿಗೆ ಹೋಗಬೇಕಾಗ್ತದೆ. ಅದನ್ನು ನಾವು ಮುಂದುವರಿಸಬೇಕು ಅನ್ನೋ ವಿಚಾರವನ್ನು ಅವರ ಗಮನಕ್ಕೆ ತಂದಿದ್ದೇನೆ. ಅವರು ಏನು ಹೇಳ್ತಾರೆ ಅಂದರೆ, ಇದ್ದಂಥ ಮಾಸ್ಟರ್ಗಳಿಗೆ ನಾವು ಟ್ರೈನಿಂಗ್ ಕೊಟ್ಟು ಅವರಿಗೆ ಇಂಗ್ಲೀಷ್ನಲ್ಲಿ ಪಾಠ ಮಾಡಲಿಕ್ಕೆ ಟ್ರೈನಿಂಗ್ ಕೊಡುವಂಥ ಕೆಲಸಗಳು ಆಗ್ತಾ ಇದೆ ಅನ್ನೋ ವಿಚಾರವನ್ನು ಗಮನಕ್ಕೆ ತಂದಿದ್ದಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ಎಲ್ಲ ಶಾಲೆಗಳಲ್ಲೂ 5ನೇ ತಾರೀಕಿನ ನಂತರ 5ನೇ ತರಗತಿಯ ಮೇಲ್ಪಟ್ಟು ಕೂಡ ಇಂಗ್ಲೀಷ್ ಕ್ಲಾಸನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಯಾಕಂತೇಳಿದ್ರೆ ಮಕ್ಕಳು ಇಂಗ್ಲೀಷ್ ಕಲಿಬೇಕು. ನೀವು ಕನ್ನಡ ಕಲಿಬೇಡಿ ಅಂತ ನಾನು ಹೇಳೋಲ್ಲ, ಇಂಗ್ಲೀಷ್ ಕೂಡ ಕಲಿಬೇಕು. ತಂದೆ ತಾಯಿ ಹೇಳುವಾಗ ಹೇಳ್ತಾರೆ, ಕಷ್ಟ ಯಾರಿಗೂ ಕಷ್ಟ ಇಲ್ಲದ್ದು ಜೀವನದಲ್ಲಿ. ಯಾರಾದರೂ ಕಷ್ಟ ಇದ್ದವರು ಇದ್ದಾರಾ? ಎಲ್ರಿಗೂ ಅವರವರೇ ಕಷ್ಟ ಇದೆ. ಇಲ್ಲಿ ಇದ್ದವ್ರಿಗೆ ಕೂತ್ಕೊಳ್ಳುವ ಕಷ್ಟ, ತಿನ್ನುವ ಕಷ್ಟ. ಇಲ್ಲ ಹಸಿವಾಗಿ ಕೆಲವರೆಲ್ಲ ಮೇಲೆ ಕೆಳಗೆ ನಾವು ನೋಡ್ತಾ ಇದ್ವಿ, ಇನ್ನೇನಾದರೂ ತಿನ್ನಿಗೆ. ಎಲ್ಲ ಜೀವನದಲ್ಲಿ ಎಲ್ರಿಗೂ ಕಷ್ಟ ಇದ್ದವ್ರೆ. ಕಷ್ಟ ಇಲ್ಲದ ಜಾಗ ಒಂದಿದೆ ಅಂತ ಹೇಳ್ತಾರೆ. ಯಾವುದು ಕಷ್ಟ ಇಲ್ಲದ ಜಾಗ? ಅದು ಸ್ವರ್ಗ ಅಂತ ಹೇಳ್ತಾರೆ. ಅದು ನಾವು ಇಷ್ಟು ಬೇಗ ಅಲ್ಲಿಗೆ ನೋಡಲಿಕ್ಕೆ ಹೋಗೋದು ಬೇಡ. ಎಲ್ಲ ಜೀವನದಲ್ಲಿ ಭೂಮಿಯಲ್ಲಿ ಮೇಲೆ ಇರುವವನಿಗೆ ಎಲ್ರಿಗೂ ಕಷ್ಟ ಇದೆ. ಆದರೆ ಅದನ್ನು ನಾನು ತಗೊಂಡು ಹೋಗುವಂಥ ಕೆಲಸಗಳು ಆಗಬೇಕು. IAS, IPS ಎಷ್ಟೋ ಜನ ಬಂದವರು ಹೇಳ್ತಾರೆ, ನನ್ನ ಹತ್ರ ಬರೋರಿದ್ದಾರೆ, ನನ್ನ ಮಗನಿಗೊಂದು ಕೆಲಸ ಮಾಡಿಕೊಡಿ ಅಂತ. ಅಲ್ಲ, ಅವರು ಅಪ್ಲೈ ಮಾಡೋದಿದ್ರೆ ಶಾಸಕ ಬಿಡಿ, ಮಂತ್ರಿ ಬಿಡಿ, ಈ ದೇಶದ ಪ್ರಧಾನಿಗೂ ಕೂಡ ಒಂದು ಸರ್ಕಾರಿ ಕೆಲಸವನ್ನು ಕೊಡುವಂತ ಹಕ್ಕಿ ಇಲ್ಲ, ಯಾರಿಗಿಲ್ಲ. ಅವನು ಎಜುಕೇಶನ್ ಮಾಡಿ ಅವನು ಇಂಟರ್ಗೆ ಅಪ್ಲಿಕೇಶನ್ ಕೊಟ್ಟು ಇಂಟರ್ಯಲ್ಲಿ ಪಾಸ್ ಆಗುವಾಗ ಮಾತ್ರ ಏನಾದರೂ ರಾಜಕೀಯದವರು ಸ್ವಲ್ಪ ಮಾತನ್ನು ಆತ ಹೇಳ್ಬೋದೇ ಹೊರತು ಯಾರಿಗೂ ಉದ್ಯೋಗವನ್ನು, ಸರ್ಕಾರಿ ಉದ್ಯೋಗವನ್ನು ಕೊಡಿಸುವ ಶಕ್ತಿ ಯಾರ ಹತ್ರನೂ ಇಲ್ಲ. ನೀವು ಮಕ್ಕಳು ನೀವು ಓದಬೇಕು. IAS IPS ಬರೀ ಇವರು ಮಾಡ್ತಾರೆ, ಬಿಹಾರ್ನವರು ಮಾಡ್ತಾರೆ, ನಾರ್ತ್ ಇಂಡಿಯಾದವರು ಮಾಡ್ತಾರೆ. ಹೇಗೆ ಮಾಡ್ತಾರೆ? ನಾನೊಂದು 10-25 ಮಕ್ಕಳಿಗೆ IAS ಮಾಡಲಿಕ್ಕೆ ಟ್ರೈ ಮಾಡಿದೆ. ಒಬ್ಬರಿಗೆ ನನಗೆ IAS ಮಾಡಲಿಕ್ಕೆ ಆಗಲಿಲ್ಲ. ಆದರೆ ಎಲ್ಲರೂ ಮಾತ್ರ KS ಪಾಸ್ ಮಾಡಿದರು. IASಗೆ ಹೋಗಿ 3-4 ವರ್ಷ, 2 ವರ್ಷ, 3 ವರ್ಷ ಡೆಲ್ಲಿಯಲ್ಲಿ ಟ್ಯೂಷನ್ ತಗೊಂಡು ಬಂದವರು ಎಲ್ಲರೂ ಇವತ್ತು ತಹಸೀಲ್ದಾರು, AC ಎಲ್ಲ KS ಪಾಸ್ ಮಾಡುವಂಥ ಕೆಲಸ ಆಗಿದೆ. ಅಂದರೆ ಅದನ್ನು ಮಾಡಬಹುದು ನೀವು. ಹೇಗೆ IAS ಮಾಡ್ತಾರೆ ನಾರ್ತ್ ಇಂಡಿಯಾದವರು? ಬರೀ BA ಮಾಡ್ತಾರೆ. ಸೆಕೆಂಡ್ PUC ಆದ ಕೂಡಲೇ ಅವರನ್ನು BA ಕಲಿಸ್ತಾರೆ, ಆರ್ಟ್ಸ್. ಅದರ ಜೊತೆಯಲ್ಲಿ ಅವರು IAS ಕೂಡ ಟ್ರೈನಿಂಗ್ ತಗೊಳ್ತಾರೆ.
ಅವರು ಫಸ್ಟ್ ಇಯರ್ ಡಿಗ್ರಿ ಹೋಗುವಾಗ ಅವರು ಫಸ್ಟ್ ಅಟೆಂಪ್ಟ್ IAS ಮಾಡ್ತಾರೆ, ಸೆಕೆಂಡ್ ಅಟೆಂಪ್ಟ್ ಮಾಡ್ತಾರೆ. ಇಲ್ಲಿ ಡಿಗ್ರಿ ಆಗುವಾಗ ಅವ್ರದ್ದು IASಗೆ 3 ಅಟೆಂಪ್ಟ್ ಆಗಿರ್ತದೆ. 3 ವರ್ಷನೂ ಟ್ಯೂಷನ್ ತಗೊಂಡಿರ್ತಾರೆ. ಮತ್ತೆ ಸೆಕೆಂಡ್ ಇಯರ್ ಡಿಗ್ರಿ ಆದಾಗ ಇಲ್ಲಿ ಡಿಗ್ರಿ ಆಗ್ತದೆ, ಅಲ್ಲಿ ಅವರಿಗೆ ಟ್ಯೂಷನು 3 ವರ್ಷದ ಅವರು ಎಕ್ಸಾಮ್ ತಗೊಂಡಿರ್ತಾರೆ. 4ನೇ ಮತ್ತು 5ನೇ ವರ್ಷಕ್ಕೆ ಅವರು ಸೀರಿಯಸ್ ಆಗಿ ಸ್ಟಡಿ ಮಾಡಿ ಅವ್ರು ಇಮಿಡಿಯೇಟ್ IAS, IPS, IRS ಆಗ್ತಾರೆ. ನಮ್ಮ ಮಕ್ಕಳು ಆಗಲ್ಲ. ಅವರಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಬೇಕಾದಷ್ಟು ಇಂಟೆಲಿಜೆನ್ಸ್ ಮಕ್ಕಳಿದ್ದಾರೆ. ಇವತ್ತು ಇಲ್ಲಿ 100% ಮಾರ್ಕ್ಸ್ ಯಾರು ತಗೊಳ್ಳೋದು? ಮಕ್ಕಳಿಗೆ ಒಂದು ಸಲ ಅವರಿಗೆ ಕಲೀಲಿಕ್ಕೆ ಆಸಕ್ತಿ ಇದ್ರು ಬಹುಶಃ ಮಾಸ್ಟರ್ಗಳು ಎಲ್ಲರೂ ಸೇರಿ ಅದನ್ನು ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಅವರಿಗೆ ನಾವು ಪ್ರೋತ್ಸಾಹ ತುಂಬುವಂಥ ಕೆಲಸಗಳನ್ನು ಮಾಡಬೇಕು. ಅವರಿಗೆ ಸೆಕೆಂಡ್ PUC ವರೆಗೆ ಮಕ್ಕಳಿಗೆ ಏನು ಗೊತ್ತಿರುವುದಿಲ್ಲ. SLC ಆದವರಿಗೆ ನೀನು ಏನು ಮಾಡ್ತೀಯಾ ಅಂತ ಮಕ್ಕಳ ಹತ್ರ ಕೇಳಿದರೆ ಅವ್ರಿಗೆ ಏನು ಗೊತ್ತಿರ್ತದೆ? ಅವ್ರಿಗೆ ವಿಚಾರಣೆ ಗೊತ್ತಿರಲಿಲ್ಲ. ಇದರ ಪೋಷಕರ ಪಾಲು ಕೂಡ ಇದರಲ್ಲಿ ಇರ್ತದೆ. ಬಹುಶಃ ಹಳ್ಳಿಯ ಶಾಲೆಯಲ್ಲಿ ಕೂಡ ಓದಿದವನು ಉನ್ನತ ಪದವಿಗೆ ಸೇರಿದ್ದಾನೆ. ಇವರೆಲ್ಲ ಕೂತವರು ಬಹುಶಃ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದವರು. ಯಾರಾದರೂ ಒಬ್ಬರಿಬ್ಬರು ಇದ್ದಾರೆ ಗೊತ್ತಿಲ್ಲ, ಇಂಗ್ಲೀಷ್ ಮೀಡಿಯಮಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಓದಿದವರು. ನನ್ನನ್ನು ಸೇರಿ ನಾವು ಎಲ್ಲ ಗೌರ್ಮೆಂಟ್ ಶಾಲೆಯಲ್ಲೇ ಓದಿದವರು, ಯಾರು ದೊಡ್ಡ ಶಾಲೆಯಲ್ಲಿ ಓದಿದವರಿಲ್ಲ. ನಾನು ಯಾಕೆ ಉಲ್ಲೇಖ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈಗ ನಮಗೆ ನಿಮ್ಮ ಎದುರು ಕೂತ್ಕೊಳ್ಳುವಂಥ ಒಂದು ಭಾಗ್ಯ ದೇವರು ಕೊಟ್ಟಿದ್ದಾನೆ. ಪ್ರೈವೇಟ್ ಶಾಲೆಗೆ ಇದಕ್ಕೆ ಯಾವುದೇ ತೊಂದರೆ ಇಲ್ಲ, ನಮಗೆ ಬುದ್ಧಿ ಮಾತ್ರ ಬೇಕು. ಕೆಲವು ಶಾಲೆಗಳಲ್ಲಿ 625 ಮಾರ್ಕ್ ಹೊಡೆದವರಿದ್ದಾರೆ, ಖುಷಿ ಆಗ್ತದೆ. ಅವರಿಗೆ ಮಾರ್ಗದರ್ಶನ ಕೊಡುವಂಥ ಕೆಲಸಗಳು ಆಗಬೇಕು. ನಾನು ಮೊನ್ನೆ ಜೂನಿಯರ್ ಕಾಲೇಜಿಗೆ ಹೋಗಿದ್ದೆ. ಅಲ್ಲಿ ನಾನು ಅವ್ರ ಮಾಸ್ಟರ್ ಹತ್ರ ಹೇಳಿದೆ ಅಷ್ಟೇ, ಏನು ಡೆವಲಪ್ಮೆಂಟ್ ಬಿಲ್ಡಿಂಗ್ ಬೇಕಾದಷ್ಟಿದೆ, ಶಾಲೆ ರೂಮ್ ಬೇಕಿದೆ, ಆದರೆ ನೀಟ್ನೆಸ್ ಭಾರಿ ಕಡಿಮೆ ಇದೆ ಅಂತ ನಾನು ಹೇಳಿದೆ. ಧೂಳು ತೆಗಿಲಿಕ್ಕೆ ಬೇರೆ ಹೊರಗಡೆಯವರು ಬೇಕಾ? ಮಕ್ಕಳ ಹತ್ರ ಧೂಳು ತೆಗಿಸುವಂಥ ಕ್ಲೀನ್ ಮಾಡುವಂಥ ಕೆಲಸ ನಾವು ಮೊದಲು ಮಾಡಿದ್ದೇವೆ, ಅದನ್ನು ಮಾಡುವಂಥ ಕೆಲಸಗಳು ಆಗಬೇಕು. ಆನಂತರ ಅವ್ರಿಗೆ ನೀಟ್ ಮತ್ತು CETಗೆ ಯಾರನ್ನಾದರೂ ನೀವು ತಿಳಿಸ್ಕೊಂಡು ಒಂದು 3 ತಿಂಗಳ ಕ್ಲಾಸನ್ನು ಟ್ಯೂಷನನ್ನು ಕೊಡ್ಬೋದಾ? ಅವರು ಈ ಟ್ಯೂಷನಿಂದ ವಂಚಿತರಾಗ್ತಾರೆ. ಇದೇ ನಾನು ಏನು ಹೇಳೋದಂತೆ, ಮಾರ್ಗದರ್ಶನ ಇದ್ದರೆ ಖಂಡಿತ ಎಷ್ಟೋ ಡಾಕ್ಟರ್ಗಳು ಬೇಕಾಗ್ತದೆ, ಎಷ್ಟೋ CETಗೆ ಅವರನ್ನು ಕಳಿಸುವಂಥ ಕೆಲಸ ಆಗ್ತದೆ. ಎಷ್ಟೋ ಇಂಜಿನಿಯರಿಂಗ್ ಆದರೂ ನಮ್ಮಲ್ಲಿ ಕೆಲಸಕ್ಕೆ ಬರ್ತಾರೆ, ಇಂಗ್ಲೀಷೇ ಗೊತ್ತಿರೋಲ್ಲ, ಮಾತಾಡಲಿಕ್ಕೆ ಬರುವುದಿಲ್ಲ. ತುಳು ಕಲಿಬೇಕು, ಕನ್ನಡ ಕಲಿಬೇಕು, ಜೊತೆಯಲ್ಲಿ ಇಂಗ್ಲೀಷ್ ಕೂಡ ಕಲಿಬೇಕು ಅಂತ ನನ್ನ ಮನವಿ. ಬಹುಶಃ ಇಲ್ಲಿ ಒಳ್ಳೆ ರೀತಿಯ ವಿದ್ಯಾರ್ಜನೆಯನ್ನು ಕೊಡುವಂಥ ಕೆಲಸ ಈ ಶಾಲೆಯಲ್ಲಿ ಆಗ್ತಾ ಇದೆ. ಒಳ್ಳೆಯ ಶಾಲೆ ಕೂಡ ಈ ಊರಿನವರು ಸೇರಿ, ನಮ್ಮ SDMC ಅವರ ಎಲ್ಲರೂ ಪ್ರಮುಖರು ಸೇರಿ, ನಮ್ಮ ಆಳ್ವರು ಬಹುಶಃ ಮುಂದೆ ಅದನ್ನು ಅವರು ಇನ್ಚಾರ್ಜ್ ತಗೊಳ್ಳುವರು. ನಿಮ್ಮ ಅವಧಿಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಶಾಲೆ ರಾಜಕೀಯ ರಹಿತ ಶಾಲೆ ಆಗಿ ಎಲ್ಲ ಪೋಷಕರಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು, ಪೋಷಕರ ಮಕ್ಕಳಿಗೆ ಎಲ್ಲ ವಿದ್ಯಾಭ್ಯಾಸವನ್ನು ಕೊಡುವಂಥ ಕೆಲಸ ಶಾಲೆ ಇದು ಆಗಲಿ. ಎಲ್ಲರೂ ಒಂದೇ ರೀತಿ ಕೆಲಸ ಆಗಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಏರಲಿ. ನಾರಾಯಣರು ಇವರು ಬಹುಶಃ ಎಲ್ಲ ಮಾಸ್ಟರ್ಗಳಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಅವರು ನಿದರ್ಶನ ಕೂಡ. ನಿಮ್ಮಂಥ ಮಾಸ್ಟರ್ಗಳು ಇನ್ನಷ್ಟು ಆ ಮನೋವೃತ್ತಿ ಅವರು ಇಲ್ಲದಿದ್ದರೂ ಇದು ನಿಮ್ಮನ್ನು ನೋಡಿ ಕಲಿಯುವಂಥ ಕೆಲಸಗಳು ಆಗಲಿ. ನಿಮ್ಮ ಸೇವೆಯನ್ನು ನಾವು ಖಂಡಿತ ಸ್ಮರಿಸ್ತೇವೆ ಅನ್ನೋ ವಿಚಾರವನ್ನು ಹೇಳುತ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್. ಅಭಿನಂದನೆಗಳು ಸರ್. ನಮ್ಮ ಶಾಲೆಯ ಬಗ್ಗೆ ವಿಶೇಷವಾದಂತಹ ಅಭಿಮಾನವನ್ನು ಹೊಂದಿ ನಮ್ಮ ಶಾಲೆಯನ್ನು ಬಹಳಷ್ಟು ಎತ್ತರಕ್ಕೆ ಏರಿಸುವಲ್ಲಿ ತಮ್ಮ ಸಹಕಾರ ಮುಂದೆ ನಾವು ಬಹಳಷ್ಟು ಯಾಚಿಸ್ತಾ ಇದ್ದೇವೆ ಸರ್. ಈ ಸಂಸ್ಥೆಯಲ್ಲಿ ಮುಖ್ಯವಾಗಿ ಎಲ್ಲ ವ್ಯವಸ್ಥೆಗಳಿದೆ, ಆದರೆ ಕ್ರೀಡಾಂಗಣದ ಕೊರತೆಯೊಂದಿದೆ ಸರ್. ಅದನ್ನು ನಮಗೆ ನೀವು ನಿಮ್ಮ ಅವಧಿಯಲ್ಲಿ ಆ ಕ್ರೀಡಾಂಗಣವನ್ನು ಒದಗಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಿಮ್ಮಲ್ಲಿಗೆ ನಾವು ಒಂದು ಸಲ ಬರ್ತೇವೆ ಸರ್. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮನ್ನುದ್ದೇಶಿಸಿ ಶುಭ ನುಡಿಗಳನ್ನಾಡಿ ಇದೀಗ ತೆರಳ್ತಾ ಇದ್ದಾರೆ ಶ್ರೀ ಭೋಜೇಗೌಡ, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ತು ನೈಋತ್ಯ ಶಿಕ್ಷಣ ಕ್ಷೇತ್ರ ಇವರು. ಹಾಗೆಯೇ ಶಾಲೆಗೆ ಕೆಲವು ಅನುದಾನವನ್ನು ಕೇಳಿದ್ದಾರೆ, ಅದರಲ್ಲಿ ಪ್ರಯಾರಿಟಿಯಲ್ಲಿ ಅದನ್ನು ಕೊಡುವಂಥ ಕೆಲಸ ಖಂಡಿತ ಮಾಡ್ತೀವಿ. ಅಂದರೆ ಬೆಟ್ಟಂಪಾಡಿ ಅಂದರೆ ನನ್ನ ಊರು, ನನ್ನ ಜನ, ನನ್ನ ಪ್ರೀತಿಯ ಜನ. ಖಂಡಿತ ನನ್ನ ಶಾಸಕನ ನೆನೆಯಲ್ಲಿ ಏನೇನು ಕೊಡಲಿಕ್ಕೆ ಆಗ್ತದೆ ಖಂಡಿತ ಈ ಶಾಲೆಗೆ ಕೊಡುವಂಥ ಕೆಲಸವನ್ನು ಖಂಡಿತ ಮಾಡ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಶ್ರೀ ರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕರು ಆದಂಥ ಹೇಮನಾಥ ರೈ ಇವರು ಆಗಮಿಸಿದ್ದಾರೆ. ತಮಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹೇಮನಾಥ ಶೆಟ್ಟಿ ಅವರು ಆಗಮಿಸಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮುಂದೆ
ಹಾಂ. ಆತ್ಮೀಯರೇ, ಸಭಾ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇದೀಗ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಶ್ರೀಮತಿ ಪವಿತ್ರ ರೆಡ್ಡಿಯವರು ತಮ್ಮ ಅಧ್ಯಕ್ಷೀಯ ಮಾತುಗಳಿಗಾಗಿ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ಆರಾಧ್ಯ ಮೂರ್ತಿ ಶ್ರೀ ವಿಷ್ಣುಮೂರ್ತಿಯನ್ನು ಮನಸಾರೆ ಸ್ಮರಿಸಿಕೊಳ್ಳುತ್ತಾ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಶ್ರೀ ನಾರಾಯಣ ಸರ್ ಅವರ ಅಭಿನಂದನಾ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ನಾವೆಲ್ಲ ಸೇರಿದ್ದೇವೆ. ಈ ಒಂದು ಅಭಿನಂದನಾ ಕಾರ್ಯಕ್ರಮದ ವೇದಿಕೆಯನ್ನು ಇಲ್ಲಿ ಉದ್ಘಾಟನೆ ಮಾಡಿದಂತಹ ಮಾನ್ಯ ಶಾಸಕರಾದಂತಹ ಅಶೋಕ್ ರೈ ಅವರೇ, ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ನೈಋತ್ಯ ಶಿಕ್ಷಣ ಕ್ಷೇತ್ರ ಶ್ರೀ ಭೋಜೇಗೌಡ ಅವರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಲೋಕೇಶ್ ಸರ್ ಅವರೇ, ನಮ್ಮೊಂದಿಗಿದ್ದು ಹಿತನುಡಿಗಳನ್ನಾಡಿ ನಮ್ಮಿಂದ ನಿರ್ಗಮಿಸಿದಂತಹ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ಶ್ರೀಯುತ ಸಂಜೀವ ಮಠಂದೂರು ಅವರೇ, DCC ಬ್ಯಾಂಕಿನ ಆಡಳಿತ ನಿರ್ದೇಶಕರಾದಂತಹ ಶ್ರೀಯುತ ಶಶಿಕುಮಾರ್ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆಕೊಂಡಂತಹ ನಮ್ಮ ಗ್ರಾಮ ಪಂಚಾಯತ್ನ ಎಲ್ಲ ಗೌರವಾನ್ವಿತ ಸದಸ್ಯರೇ ಹಾಗೂ ವೇದಿಕೆಯಲ್ಲಿ ಉಪಸ್ಥಿತಿಯನ್ನು ಪಡೆಕೊಂಡಂತಹ ಎಲ್ಲ ಗೌರವಾನ್ವಿತ ಅತಿಥಿ ಅಭ್ಯಾಗತರೇ, ವೇದಿಕೆಯ ಮುಂದೆ ಆಸೀನರಾಗಿರುವಂತಹ ಈ ಶಾಲೆಯ ಶಿಕ್ಷಕ ವೃಂದದವರೇ ಹಾಗೂ ಸಭಾಸದರೇ, ಈ ಶಾಲೆಯ ಮಕ್ಕಳೇ, ಹೊತ್ತು ಮೀರ್ತಾ ಇದೆ, ಎಲ್ಲರೂ ತೆರಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಮಾತನಾಡಲಿಕ್ಕೆ ತುಂಬ ಅವಕಾಶನೇ ತುಂಬ ಕಡಿಮೆ ಅಂತ ಕಾಣ್ತಾ ಉಂಟು. ಆದರೂ ಒಂದು ಮಾತನಾಡಬೇಕು ಅಂತ ಮನಸ್ಸು ಬಯಸ್ತಾ ಇದೆ, ಆದರೆ ಏನೊಂದು ಮಾತನಾಡಬೇಕು ಅಂತ ಅರ್ಥನೇ ಆಗ್ತಾ ಇಲ್ಲ. ಮನಸ್ಸು ಹೇಳ ಬಯಸಿದೆ ನೂರೊಂದು, ತುಟಿಯ ಮೇಲೆ ಬಾರದಿದೆ ಮಾತೊಂದು. ಈ ಅಭಿನಂದನಾ ಕಾರ್ಯಕ್ರಮದ ಈ ಉತ್ತುಂಗದ ವೇಳೆಯಲ್ಲಿ ನಾವೇನು ಮಾತನಾಡಬೇಕು ಅಂತ ನಮಗೂ ಗೊತ್ತಾಗೋತಿಲ್ಲ. ಆದರೂ ಈ ಒಂದು ಅಭಿನಂದನಾ ಕಾರ್ಯಕ್ರಮದಲ್ಲಿ ತನ್ನ ನೋವು ನಲಿವುಗಳನ್ನು ತನ್ನ ಕರ್ತವ್ಯದಲ್ಲಿ ತಾನು ಅನುಭವಿಸಿದಂತಹ ಎಲ್ಲ ಅನುಭವಗಳನ್ನು ಹಂಚಿಕೊಂಡಂತಹ ನಮ್ಮ ಆತ್ಮೀಯರಾದಂತಹ ಶ್ರೀಯುತ ನಾರಾಯಣ ಸರ್ ಅವರೇ, ನಿಮಗೆ ನಮ್ಮ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನೀವು ಇನ್ನು ಮುಂದಕ್ಕೂ ಈ ಒಂದು ಕಾರ್ಯಕ್ರಮವು ಒಳ್ಳೆ ರೀತಿಯಲ್ಲಿ ನಡೆದಿದೆ. ಎಲ್ಲರ ನಿಮ್ಮ ಆಶೀರ್ವಾದ, ಶ್ರೀದೇವರ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಆದರೂ ಒಂದು ಮಾತು, ವೇದಿಕೆಯಲ್ಲಿ ಸರ್ ಅವರು ತಮ್ಮ ಮನದಾಳದ ಮಾತುಗಳನ್ನು ಬಹಳ ವೈಯಕ್ತಿಕವಾಗಿ ಹೇಳಿಕೊಂಡರು. ಸರ್, ನಿಮ್ಮ ನಿವೃತ್ತಿ ಜೀವನವು ಎಲ್ಲ ಕಡೆಯಿಂದಲೂ ಏನಂದರೆ, ನಿವೃತ್ತಿ ಜೀವನದಲ್ಲಿ ನಿಮಗೆ
ಬಹಳ ಒಳ್ಳೆಯ ಒಂದು ನಿವೃತ್ತಿ ಜೀವನ ಸಿಗಲಿ, ಆ ದೇವರು ನಿಮಗೆ ಆರೋಗ್ಯ ಭಾಗ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಹೇಳ್ತಾ, ಈ ಒಂದು ನಿವೃತ್ತಿ ಜೀವನದಲ್ಲಿ ನಿಮ್ಮೊಂದಿಗೆ ನಿಮ್ಮ ಪುಟ್ಟ ಸಂಸಾರದೊಂದಿಗೆ ನಿಮಗೆ ಎಲ್ಲ ಭಾಗ್ಯಗಳು ಸಿಗಲಿ, ಶ್ರೀಮನ್ ನಾರಾಯಣನ ಅನುಗ್ರಹವು ಸದಾ ನಿಮ್ಮ ಮೇಲಿರಲಿ ಅನ್ನುವ ಶುಭ ಹಾರೈಕೆಗಳೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಂಡಂಥ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅಭಿನಂದನೆಗಳು ಮೇಡಮ್. ಕತ್ತಲೆಯನ್ನು ಓಡಿಸಿದ್ದೇನೆ ಎಂಬ ಅಹಂ ಸೂರ್ಯನಿಗೂ ಇಲ್ಲ, ಸೂರ್ಯನನ್ನು ಸೋಲಿಸಿದ್ದೇವೆ ಎಂಬ ಅಹಂಕಾರ ಅಂಧಕಾರಕ್ಕೂ ಇಲ್ಲ. ಸಾಧಿಸಿದ್ದೇವೆ ಎನ್ನುವಂತಹ ಯಾವುದೇ ರೀತಿಯ ಅಹಂ ಇಲ್ಲದ ನಮ್ಮ ಮುಖ್ಯ ಶಿಕ್ಷಕರನ್ನು ಅಭಿನಂದಿಸುವಂತಹ ಮುಂದಿನ ಕ್ಷಣ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯಲ್ಲಿ ಉಪ ಪ್ರಾಚಾರ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸಿ ನಿವೃತ್ತಿಯನ್ನು ಹೊಂದಿದಂಥ ದಿವಾಕರ್ ಸರ್ ಅವರು ಈಗ ಮುಖ್ಯ ಶಿಕ್ಷಕರನ್ನು ಅಭಿನಂದಿಸ್ತಾ ಇದ್ದಾರೆ. ಹಾಗೆ ನಮ್ಮ ಶಾಲೆಯಿಂದ ಮುಖ್ಯ ಶಿಕ್ಷಕರಾಗಿ ಬಡ್ತಿ ಹೊಂದಿದಂತಹ ಈಗ ಧನ್ಯವಾದಕ್ಕಾಗಿ ನಮ್ಮ ಮುಂದಿನ ಪ್ರಭಾರ ಶಿಕ್ಷಕರಾಗಿ ಕಾರ್ಯವನ್ನು ನಿರ್ವಹಿಸಬೇಕಾದಂಥ ರಾಮಚಂದ್ರ ಸರ್ ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಖ್ಯ ಶಿಕ್ಷಕ ಶ್ರೀ ನಾರಾಯಣ್ ಕೆ ಇವರಿಗೆ ಅಭಿನಂದನೆ. ನೂತನ ಕೊಠಡಿ ಲೋಕಾರ್ಪಣೆ ಮತ್ತು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ಈಗಾಗಲೇ ಇಲ್ಲಿ ನಡೆದಿದೆ, ಈಗ ನಡೆಯುತ್ತಲೂ ಇದೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದವರು ಶ್ರೀಮತಿ ಪವಿತ್ರ ಡಿ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ. ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದಂತಹ ಶ್ರೀ ಅಶೋಕ್ ಕುಮಾರ್ ರೈ, ಮಾನ್ಯ ಶಾಸಕರು, ಪುತ್ತೂರು ವಿಧಾನಸಭಾ ಕ್ಷೇತ್ರ, ಇವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದಂತಹ ಭೋಜೇಗೌಡರು, ಮಾನ್ಯ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ನೈಋತ್ಯ ಶಿಕ್ಷಕ ಕ್ಷೇತ್ರ, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿದ್ದಂತಹ ಶ್ರೀ ಲೋಕೇಶ್ SR, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಸಂಜೀವ ಮಠಂದೂರು, ನಿಕಟಪೂರ್ವ ಶಾಸಕರು, ಪುತ್ತೂರು, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರಿಗೆ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಶಶಿಕುಮಾರ್ ಬಾಲ್ಯೋಟು, ನಿರ್ದೇಶಕರು, SDCC ಬ್ಯಾಂಕ್ ಮಂಗಳೂರು, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಗೌರವ ಉಪಸ್ಥಿತಿಯಲ್ಲಿದ್ದಂಥ ಶ್ರೀ ಪ್ರಕಾಶ್ ರೈ, ಸದಸ್ಯರು, ಗ್ರಾಮ ಪಂಚಾಯತ್ ಬೆಟ್ಟಂಪಾಡಿ ಮತ್ತು ನಿಕಟಪೂರ್ವ ಕಾರ್ಯಾಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ, ಸರ್ಕಾರಿ ಪ್ರೌಢಶಾಲೆ ಇರದೆ ಉಪ್ಪಳಿಗೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ಉಮಾವತಿ S ಮಣಿಯಾಣಿ, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀಮತಿ ವಿದ್ಯಾ ಸುರೇಶ್, ಗ್ರಾಮ ಪಂಚಾಯತ್ ಸದಸ್ಯರು, ಬೆಟ್ಟಂಪಾಡಿ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಗೋಪಾಲ ಬೈಲಾಡಿ, ಗ್ರಾಮ ಪಂಚಾಯತ್ ಸದಸ್ಯರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಕೃಷ್ಣ ಪ್ರಸಾದ್ ಆಳ್ವ, ಮಾಜಿ ಕಾರ್ಯಾಧ್ಯಕ್ಷರು, ಶಾಲಾಭಿವೃದ್ಧಿ ಸಮಿತಿ ಮತ್ತು ಸರ್ಕಾರಿ ಪ್ರೌಢಶಾಲೆ ಇರದೆ ಉಪ್ಪಳಿಗೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀ ಸೀತಾರಾಮ ರೈ ಕೈಕಾರ, MRPL, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಪ್ರಸಾದ್ ಬಿ, ಸೆಲ್ಕೋ ಸೋಲಾರ್ ಪ್ರೈವೇಟ್ ಲಿಮಿಟೆಡ್, ಪುತ್ತೂರು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ನಾರಾಯಣ ಸರ್ ಅಭಿನಂದನಾ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ಶ್ರೀ ಮನಮೋಹನ್ ರೈ ಚೆಲ್ಯಾಡ್ಕ, ಉದ್ಯಮಿಗಳು, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಸಂಚಾಲಕರಾಗಿರುವಂತಹ ಚಿದಾನಂದ ಬೈಲಾಡಿ, ಉಪಾಧ್ಯಕ್ಷರಾಗಿರುವಂತಹ ಕೃಷ್ಣ ಪ್ರಸಾದ್ ಆಳ್ವ, NS ಮಂಜುನಾಥ್, ಸುಶಾಂತ್ ಅಜ್ಜಿಕಾಲು, ಹಾಗೆ ಉಪಕಾರ್ಯದರ್ಶಿ ಆಗಿರುವಂತಹ ದಿನೇಶ್ ರೈ ಬಾಳೆತ್ಲು, ಕೋಶಾಧಿಕಾರಿಯಾಗಿರುವಂತಹ ತ್ಯಾಂಪಣ ಶೆಟ್ಟಿ, ನಿವೃತ್ತ ದೈಹಿಕ ಶಿಕ್ಷಣ ಶಿಕ್ಷಕರು, ಇವರಿಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಎಲ್ಲ ಸಮಿತಿಯ ಸದಸ್ಯರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಇದ್ದಂತಹ TPO ಸುಂದರಗೌಡ ಅವರು ನಮ್ಮ ಜೊತೆಗೆ ಇದ್ದರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮ ಪೋಷಕರನ್ನ ನಾವು ನೆನಪಿಸಲೇಬೇಕಾಗ್ತದೆ. ಈ ಕಾರ್ಯದಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟವರು ನಮ್ಮ ಪೋಷಕರು ಮತ್ತು ಊರವರು, ಎಲ್ಲ ಪೋಷಕ ವೃಂದದವರಿಗೆ ಮತ್ತು ಊರಿನವರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು, ಹಾಗೆ ಎಲ್ಲ ಹಳೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸ್ಪಂದನೆಯನ್ನ ಕೊಟ್ಟಿದ್ದಾರೆ, ಇವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಮುಖ್ಯ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಜಯರಾಮ್ ಶೆಟ್ಟಿ ಸರ್ ಅವರು ಇದ್ರು, ಮತ್ತೆ ಆಗಮಿಸಿದಂತ ಎಲ್ಲ ಮುಖ್ಯ ಶಿಕ್ಷಕರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ.
ಹಾಗೆ ಪ್ರೌಢಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಅಬ್ರಾಮ್ ಸರ್ ಮತ್ತು ಶಾಂತಾರಾಮ್ ಔಡ್ಲ ಅವರು ಕೂಡ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಹಾಗೆ ಆಗಮಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಅಕ್ಷರ ದಾಸೋಹದ ನಿರ್ದೇಶಕರು ಕೂಡ ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಯಾದಂತಹ ಶ್ರೀಮತಿ ಶ್ಯಾಮಲಾ ಮೇಡಮ್ ಅವರು ನಮ್ಮ ಜೊತೆಗಿದ್ದರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಿದ್ದೇನೆ. ಹಾಗೆ ಇಸಿಒ ಅಮೃತಕಲಾ ಮೇಡಮ್ ಹಾಗೂ ಇತರ ಸಂಘದ ಎಲ್ಲ ಪದಾಧಿಕಾರಿಗಳು ನಮ್ಮ ಜೊತೆಗಿದ್ದರು, ಅವರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಶ್ರೀಮತಿ ಶಕುಂತಲ ಶೆಟ್ಟಿ ಮಾಜಿ ಶಾಸಕರು ಅವರು ನಮ್ಮ ಜೊತೆಗಿದ್ದರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಶ್ರೀ ಶಶಿಧರ್ GS ಮಾನ್ಯ BEO ಸರ್ ಅವರು ಶಿಕಾರಿಪುರ, ಅವರು ಹಿಂದೆ ಪುತ್ತೂರಿನಲ್ಲಿ BEO ಆಗಿ 95+ ಎನ್ನುವಂಥ ಯೋಜನೆಯೊಂದಿಗೆ ಪ್ರಸಿದ್ಧರಾಗಿದ್ದವರು, ಅವರು ನಮ್ಮ ಜೊತೆಗೆ ಇದ್ದರು, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಹಿರಿಯರಾಗಿರುವಂತಹ ವಿಠಲ್ ಬೈಲಾಡಿ, ಕಿಟ್ಟನ್ ರೈ, ಹೀಗೆ ಎಲ್ಲ ಹಿರಿಯರಿಗೆ ಕೂಡ ನಮ್ಮ ಜೊತೆಗಿದ್ದಂಥ ಎಲ್ಲ ಹಿರಿಯರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ನಿವೃತ್ತ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಧರ್ ರೈ ಅವರು ನಮ್ಮ ಜೊತೆಗಿದ್ದರು. ಹಾಗೆ ಎಲ್ಲ ನಮ್ಮ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ, ಕಾರ್ಯಕ್ರಮವನ್ನು ಸುಂದರವಾಗಿ ನಿರೂಪಣೆ ಮಾಡಿದಂತಹ ರಾಮಕೃಷ್ಣ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ನಮ್ಮ ಶಿಕ್ಷಕ ವೃಂದದವರನ್ನು ನಾವು ನೆನಪಿಸಲೇಬೇಕು. ಅವರು ನಿರಂತರವಾಗಿ ಒಂದು 15 ದಿನದಿಂದ ಈ ಕೆಲಸ ಕಾರ್ಯಗಳಲ್ಲಿ ತಮ್ಮ ಚಟುವಟಿಕೆಗಳ ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವ ವಿಚಾರದಲ್ಲಿ ಅತ್ಯುತ್ತಮ ರೀತಿಯಲ್ಲಿ ಸ್ಪಂದನೆಯನ್ನು ಮಾಡಿದವರು. ಅವರಿಗೂ ಕೂಡ ಎಲ್ಲ ಶಿಕ್ಷಕ ವೃಂದದವರಿಗೆ ಶಾಲೆ ಪರವಾಗಿ ಅಥವಾ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲರಿಗೆ ಮತ್ತೊಮ್ಮೆ ಮಗದೊಮ್ಮೆ ಯಾರಾದರೂ ಹಾಗೆ ಮಾಧ್ಯಮ ಮಿತ್ರದವರು ನಮ್ಮ ಜೊತೆಗಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಪೋಷಕ ವೃಂದದವರಿಗೆ ಮತ್ತೆ ಎಲ್ಲ ನನ್ನ ವಿದ್ಯಾರ್ಥಿಗಳು, ನಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಮ್ಮ ಜೊತೆಗೆ ಕೈ ಜೋಡಿಸುವವರು ನಮ್ಮ ವಿದ್ಯಾರ್ಥಿಗಳು, ಅವರಿಗೆ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಎಲ್ಲ ಶಿಕ್ಷಕ ವೃಂದದವರು, ಈ ಶಾಲೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಎಲ್ಲ ಶಿಕ್ಷಕ ವೃಂದದವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಿಸ್ತಾ ಧನ್ಯವಾದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ವಂದನೆಗಳು. ಜೈ ಹಿಂದ್. ಆತ್ಮೀಯ ಗೌರವಾನ್ವಿತ ಮುಖ್ಯ ಶಿಕ್ಷಕರಿಗೆ ನಮ್ಮ ಎಲ್ಲ ಶಿಕ್ಷಕ ಸಂಘದ ಪರವಾಗಿ, ಜಿಲ್ಲಾ ಸಂಘದ ಪರವಾಗಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸ್ತಾ ಇದ್ದೇನೆ ಸರ್. ನಿಮ್ಮ ನಿವೃತ್ತಿ ಜೀವನವು ಶುಭದಾಯಕವಾಗಲಿ ಎನ್ನುವಂತಹ ಹಾರೈಕೆ ನಿಮ್ಮೊಂದಿಗೆ. ಬರಡು ಮನದಲ್ಲಿ ಕರುಡ ಚಿತ್ರಿಸಿ, ಜಗದ ಜಿಹ್ವೆಗೆ ಜೇನ ತೋರಿಸಿ, ಹಸಿರು ಹಾದಿಯಲ್ಲಿ ನಡೆಯುವಂತೆ ಮಾಡಿದ ಈ ಉಪ್ಪಳಿಗೆ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳ ಜ್ಞಾನವನ್ನು ನೀಗಿಸುವಲ್ಲಿ ನಿರಂತರವಾಗಿ ಶ್ರಮಿಸಿದ ಗುರುಗಳಿಗೆ ಗುರು, ಮುಖ್ಯ ಗುರು ಶ್ರೀ ನಾರಾಯಣ ಇವರಿಗೆ ಎಲ್ಲ ಶಿಕ್ಷಕ ವೃಂದದವರು, ಊರಿನ ಗಣ್ಯರು ಎಲ್ಲರೂ ಅಭಿನಂದಿಸ್ತಾ ಇದ್ದಾರೆ. ಅಕ್ಷರ ದಾಸೋಹದ ನಿರ್ದೇಶಕರು ನಮ್ಮೊಂದಿಗಿದ್ದಾರೆ. ಹಾಗೆಯೇ ಪಾಪಮೆಜ್ಜಾಲು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು, ಈ ಹಿಂದೆ ಅಕ್ಷರ ದಾಸೋಹದ ನಿರ್ದೇಶಕರಾಗಿದ್ದುಕೊಂಡು ಈಗ ದುಗಲಡ್ಕ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿದ್ದಂಥ ಸುರೇಶ್ರವರು ಎಲ್ಲ ಸನ್ಮಾನವನ್ನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ.
తిప్పారు